ಯಾರು ಇಲ್ಲ ಬರ್ತಾರೆ. ನಮ್ಮ ಫ್ರೆಂಡ್ ಜಾರ್ಜ್ ಅವರು ಮೀಟಿಂಗ್ ಅಲ್ಲಿ ಯಾರು ಇಲ್ಲ, ಮೀಟಿಂಗ್ ಅಲ್ಲಿ ಇದ್ದಾರೆ, ಬರ್ತಾರೆ. ಅರ್ಜೆಂಟ್ ಮಾಡ್ಬಿಡಿ, ಅರ್ಜೆಂಟ್ ಮಾಡ್ಬಿಡಿ. ಪ್ರತಿಯೊಂದು ಕೂಡ ಅರ್ಜೆಂಟ್ ಮಾಡೋದು ಸಮಸ್ಯೆಗೆ ಪರಿಹಾರ ಅಲ್ಲ. ಬರ್ತಾರೆ. ಅಡ್ಜಸ್ಟ್ಮೆಂಟ್ ಎಲ್ಲ ಸಮಸ್ಯೆ ಪರಿಹಾರ ಎಲ್ಲ ನಾವು ಒಪ್ಕೊಳ್ತೀವಿ. ಇದಕ್ಕೆ ಏನ್ ಸಮಸ್ಯೆ, ಇದಕ್ಕೆ ಪರಿಹಾರ ಏನ್ ಹೇಳಿ, ಪರಿಹಾರ ನೀವೇ ಹೇಳಿ. ಅವ್ರು ಬಂದು ಜಾಯಿನ್ ಆಗ್ತಾರೆ. ಈಗ ನೀವೇ ಹೇಳಿ ಪರಿಹಾರ ಹೇಳಿ. ಈ ತರ ನೀವು ಗವರ್ಮೆಂಟ್ಗೆ ಸೆಟಲ್ ಕೊಟ್ರೆ ಹಾಗೆಲ್ಲ ಈ ಹೌಸ್ ಘನತೆ ಗೌರವ ಕಡಿಮೆ ಆಗ್ತದೆ. ಬರ್ತಾರೆ, ಅವ್ರು ಮೀಟಿಂಗ್ ಅಲ್ಲಿ ಇದ್ದಾರೆ, ಎಲ್ಲರೂ ಕೂಡ ಈಗ ಜೊತೆಯಲ್ಲಿ ಮಂಡಲವನ್ನ ವಿಧಾನಸೌಧವನ್ನ ಗಂಭೀರವಾಗಿ ತಗೊಂಡಿಲ್ಲ. ಈಗ ಇಲ್ಲ, ಈಗ ಇಬ್ಬರು ಮಿನಿಸ್ಟರ್ಗಳಿದ್ದಾರೆ, ಆದ್ರೂ ಕೂಡ ನಡೆಸ್ತಾ ಇದ್ದಾರೆ. ನೀವು ಕೂಡ ಕೊಟ್ಬಿಟ್ರೆ ಹೌಸ್ ಘನತೆ ಗೌರವ ಏನಾಗುತ್ತೆ ಸ್ವಾಮಿ? ನಿಮ್ಮ ವಿಚಾರದಲ್ಲಿ ನಾನು ಒಪ್ತೇನೆ. ಅಲ್ಲ, ನೀವು ಎತ್ತಿಡಿ ಅಂತದ್ದು ನಿಮ್ಗೆ ಕೆಲಸ, ನೀವು ಅದನ್ನ ಮಾಡದೇ ಇದ್ರೆ ನೀವು ಹೇಳಿದಂತ ಎಲ್ಲಾ ವಿಚಾರ ಒಪ್ತೇನೆ. ಮಂತ್ರಿಗಳು ಸರಿಯಾದ ಟೈಮ್ ಅಲ್ಲಿ ಬರಬೇಕು. ಮಾಡುದೇ ಸರ್ಕಾರಕ್ಕೆ ಎಷ್ಟು ಸತಿ ಇದೆ? ಒಂದ್ ದಿವಸ ಅಲ್ಲ, 2 ಸತಿ, ಪ್ರತಿ ಬಾರಿನೂ ಹಿಂಗೆ, ಪ್ರತಿ ಸತಿನೂ ಹಿಂಗೆ. ಈಗ ಚೀಫ್ ವಿಪ್ನು ಇಲ್ಲ, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಇಲ್ಲ, ಈಗ ಸಭಾಧ್ಯಕ್ಷರೇ ಎಲ್ಲ ಮಿನಿಸ್ಟರ್ ಬರ್ಲಿಕ್ಕೆ ಹೇಳಿ, ಮತ್ತೆ ಇವರೇ ಬರ್ತಾ ಇದ್ದಾರೆ. ಏನ್ ಗಂಭೀರವಾಗಿ ನಿಮಗೂ ಗೌರವ ಕೊಟ್ಟಿಲ್ಲ, ಗೌರವ ಕೊಟ್ಟಿಲ್ಲ ಅವರು. ನಿಮ್ ಸ್ಥಾನಕ್ಕೂ ಗೌರವ ಕೊಟ್ಟಿಲ್ಲ, ಆದ್ರೂ ಕೂಡ ನೀವು ಸಹಿಸ್ಕೊಳ್ತೀರಂದ್ರೆ ಹೇಗೆ? ಅಧ್ಯಕ್ಷರೇ, ತಾವು ಹಿಂದೆ ರಮೇಶ್ ಕುಮಾರ್ ಅವರು ಇದ್ರು, ಈಗ ನಿಮ್ ಪಾರ್ಟಿಯಲ್ಲೇ ಇದ್ದಾರೆ. ನಾನು ಆಗ ಫಸ್ಟ್ ಟೈಮ್ MLA ಇದ್ದೆ. ರಮೇಶ್ ಕುಮಾರ್ ಅವರು ಎದ್ದು ಆಚೆ ಹೊರಟು. ಆಮೇಲೆ ಸಂಧಾನ ಮಾಡಕ್ 2 ಅವರ್, ಅವ್ರ ಅಧ್ಯಕ್ಷರನ್ನ ಮತ್ತೆ ಕರ್ಕೊಂಬಂದ್ ಕೂರ್ಸಕ್ 2 ಅವರ್ ಆಯ್ತು. ಹಂಗ್ ಚಡಿ ಇಟ್ಟು ಮುಡಿಸ್ತಾ ಇದ್ರು ಅವ್ರಿಗೆ. ಯಾರಾದ್ರೂ ಮಂತ್ರಿ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ, ಯಾಕ್ರಿ ಓದಿಲ್ವನ್ರಿ ಮನೇಲಿ ಅಂತ ಕೇಳಿ ಅವ್ರಿಗೆ. ನೀವೀಗ ನೀವು ಪಕ್ಷಾತೀತವಾಗಿದ್ದೀರಾ, ನಿಮ್ ನಡೆ ನುಡಿನೂ ಹಂಗೆ ಇದೆ ಈಗ ಅಲ್ವಾ? ಬಾಳಿಗ ಅವರೆಲ್ಲ ಅಲ್ಲಿಂದ ಬಂದವರು. ನೀವು ಸರಿಯಾಗಿ ಬುದ್ಧಿ ಕಲ್ಸಿಲ್ಲ ಅಂದ್ರೆ ಅಧ್ಯಕ್ಷ ಆಟ ನಿಮ್ಗೆ ಬೆಲೆನೇ ಕೊಡಲ್ಲ. ನಿಮ್ಗೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಸಿಗ್ತೈತೆ. ನಿಮ್ ಮುಖಾಂತರ ನಾವು ಅವ್ರನ್ನ ಏನು ಇಲ್ಲ, ಬಂದ ಸಿದ್ಧ ಓದಾ ಸಿದ್ಧ ಅಂತ ಓದ್ತಾ ಇದಾರೆ ಅಷ್ಟೇ. ನೀವು ಪೂರ್ತಿ ವಿರೋಧ ಪಕ್ಷದ ಪರವಾಗಿರ್ಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ. ನಾನು ಪ್ರತಿಪಕ್ಷದ ಮಿತ್ರ, ನಾನು ಅವ್ರ ಮಾತಾಡಿಕೊಂಡು ಸರ್ಕಾರದ ನ್ಯೂನತೆಯನ್ನು ಅವ್ರು ಬಿಡಿಸಿ ಒಂದ್ಸರಿ ಇವತ್ತು ಒಂದು ಎಲ್ಲರಿಗೂ ಬಿಡಿಸಿ ಈಗ ಬಂದಿಲ್ಲ ಕೇಳಿ ಎಲ್ಲರಿಗೂ ಇಲ್ಲ. ಚಳಿಜಾರ ಬಿಡಿಸ್ಬೇಕು ಅಂದ್ರೆ ಅವರು ಮಾತ್ರೆ ತಗೋಬೇಕು ಮನೆಗೆ ಹೋಗಿ. ಈಗ ಅಬೆ ತಗೋಬೇಕು ಬಿಡಿಸಿ ಅವ್ರೆ ಬಹಳ ಮಂತ್ರಿಗಳೇ ಈಗ 5 ಮಂತ್ರಿಗಳಿದ್ದಾರೆ. ನಾನು ಬಹುಶಃ ಪ್ರತಿಪಕ್ಷ ಮುಖಂಡ ಹೇಳ್ತಾರೆ, ಅದನ್ನು ನಾನು ಒಪ್ತೇನೆ. ನಾನೆಲ್ಲ ನೂತನ ಶಾಸಕರ ನಾನು ಇವತ್ತು ವಿಶೇಷ ಅಭಿನಂದಿಸಿ. ಯಾಕೆಂತ ಹೇಳಿದರೆ ಸರಿಯಾದ ಟೈಮ್ನಲ್ಲಿ 11 ಗಂಟೆಗೆ ಅಂತ 10:15 ಕೂಡ ಎಲ್ಲರೂ ಕೂಡ ಬಂದು 11 ಗಂಟೆ ಕೋರಮ್ ಇವತ್ತು ಆಗಿದೆ. ಮಂತ್ರಿಗಳು ಸ್ವಲ್ಪ ತಡವಾದ ಕಾರಣ ನಾವು ಸಹ ಇವತ್ತು ತಡವಾಯಿತು. ಈಗ 2-3 ಜನ ಮಾತಾಡಿ ಕೂಡ ಆಗ್ತಿತ್ತು. ಸರ್ಕಾರ ಕೂಡ ಪ್ರತಿಪಕ್ಷ ಮತ್ತು ಮಾತುಗಳ ಮೇಲೆ ಗಂಭೀರವಾಗಿ ತಗೊಳ್ಬೇಕು. ಎಲ್ಲ ಮಂತ್ರಿಗಳು ಕೂಡ ಸರಿಯಾದ ಸಮಯದಲ್ಲಿ ಇರಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಸುಮಾರು 4-5 ಮಂತ್ರಿಗಳು ಇದ್ದಾರೆ. ಮತ್ತು ತಾವು ಹೇಳಿದಾಗೆ ಒಂದು ಸಮಸ್ಯೆ ಆದಾಗ ಎದ್ದೋಗೋದು ಸುಲಭ, ನನಗೆ ಕಷ್ಟದ ಕೆಲಸ ಅಲ್ಲ, ನನಗೆ ಕೂಡ ಎದ್ದು ಹೋಗ್ಬೋದು. ಮತ್ತು ದಟ್ ಈಸ್ ನಾಟ್, ಅದು ನನ್ನ ಪ್ರಕಾರ. ಸೊ ಸಮಸ್ಯೆ ಬಂದಾಗ ಅದನ್ನು ಸಮಾಧಾನ ಸರಿಪಡಿಸಿಕೊಂಡು ಮುಂದೆ ಈ ರೀತಿ ಆಗದ ರೀತಿ ನೋಡಿಕೊಂಡು ಹೋಗುವುದು ನಮ್ಮ ಜವಾಬ್ದಾರಿ. ನಾವು ಆದಷ್ಟು ಸಮಯವನ್ನು ನಾವು ಅದನ್ನು ಉಪಯೋಗ ಮಾಡಿಕೊಂಡು ನನ್ನ ಜವಾಬ್ದಾರಿ. ನಾನು ಎದ್ದು ಹೋದರೆ ಮತ್ತು ನಿಮ್ಮನ್ನು ಕರೆಯೋದು ಮತ್ತು 2 ಗಂಟೆ ಹೋಗೋದು, ಆ ಟೈಮಲ್ಲಿ ಎಲ್ಲ ಮಂತ್ರಿಗಳು ಬಂದು ಆಗ್ತದೆ. ಆದ ಕಾರಣ ಸರ್ ನಾನು ಕೂಡ ಇವತ್ತು ನೀವೆಲ್ಲ ಮಾತುಗಳನ್ನು ಸತ್ಯ, ಅದು ಅವರು ಎಲ್ಲ ಮಂತ್ರಿಗಳು ಬರಬೇಕು. ಮೀಟಿಂಗ್ ಕರೆದ ಕಾರಣ ಸ್ವಲ್ಪ ತಡವಾಗಿದೆ. ಅದು 5 ಮಂತ್ರಿಗಳು ಕೂಡ ಇವತ್ತು ಬಂದಿದ್ದಾರೆ, 6 ಮಂತ್ರಿಗಳಿಗೆ ಬಂದಿದ್ದಾರೆ. ನೂತನ ಈಗ ಎಷ್ಟು ಜನ ಬಂದ ಮುಖ್ಯ ಅಲ್ಲ, ಲೇಟಾಗಿ ಬಂದದ್ದು ಪ್ರಾಬ್ಲಮ್. ಈಗ ನೂತನವಾದೆಲ್ಲ ಶಾಸಕರು ಬಂದಿದ್ದಾರೆ. ಅರ್ಗಜಾನಂದ ನಿನ್ನೆ
ನಮ್ಮ ಬಜೆಟ್ ಮುಂಗಡ ಪತ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ಹೇಳಿದ್ದೇನೆ, ಅಲ್ಲಲ್ಲ ಒಂದು ನಿಮಿಷ, ಇವತ್ತು ನಾವು ನಿನ್ನವ್ರು ಪ್ರಾರಂಭ ಮಾಡಿದ್ದಾರೆ, ಇವತ್ತು ನಾವು ಫಸ್ಟ್ ಟೈಮರ್ಸ್ಗೆಲ್ಲ ಕೊಟ್ಟು ಅದನಂತರ ಅವ್ರಿಗೆ ನೆಕ್ಸ್ಟ್ ಅದನ್ನು ಸೆಟಲ್ಲಿ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿನ್ನೆ ಹೇಳಿದ್ದೇನೆ ನಾನು. ತಾವು ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದೀರಿ. ನಾವು ವಿರೋಧ ಪಕ್ಷದ ಕಡೆಯಿಂದ ಇನಿಷಿಯೇಟ್ ಮಾಡಿದಾಗ ನಂದು ಮುಗಿಬೇಕಲ್ಲ ಫಸ್ಟ್, ಆಮೇಲೆ ಉಳಿದವ್ರದ್ದೆಲ್ಲ ನೀವು ಕೊಡಿ. ಫಸ್ಟ್ ಟೈಮರ್ಸ್ಗೆ ಕೊಡಬೇಕಾಗತ್ತೆ, ಅವರು ತಯಾರಾಗಿ ಬಂದಿರ್ತಾರೆ, ಕೊಡಿ. ಆದರೆ ನಮಗೆ ಈಗ ಭಾಷಣ ಇನ್ಕಂಪ್ಲೀಟೆಡ್ ಮಧ್ಯದಲ್ಲಿ ಯಾರನ್ನೋ ಜಾಯಿನ್ ಮಾಡಿದ್ರೆ ಹೆಂಗಾಗುತ್ತೆ? ಹಾಗೆಲ್ಲ ಕ್ರಮ ಅಲ್ಲ ಅದು. ಆಯ್ತು ಅಲ್ಲ, ಇವನ್ ಸ್ಟಾರ್ಟ್ ಮಾಡಿದ್ದೀರಿ, ಮತ್ತೆ ಅವಕಾಶ ಕಂಟಿನ್ಯೂ ಮಾಡಲಿಕ್ಕೆ ನನ್ನ ಉಚ್ಚೇತು ಒಂದು ಫಸ್ಟ್ ಎಲ್ಲ ಕೊಡಿ. ನಿಮಗೆ ತಾವು ನಿಮ್ಮ ಕಂಪ್ಲೀಟ್ ಮಾಡ್ತೇನೆ ಅಂತ ಹೇಳಿದ್ರೆ ನಂದು ಅಭ್ಯಂತರ ಇಲ್ಲ. ಓಕೆ ಆಯಿತು, ಒಂದು ಸೇವೆ ಆಯ್ತು, ಕೂತ್ಕೊಳ್ಳಿ. ಈಗ ಒಂದು ಬಹುಶಃ ನಿನ್ನೆ ನಮ್ಮ ಸದನದಲ್ಲಿ ಸರಿಯಾದ ಸಮಯಕ್ಕೆ ಹಾಜರಿದ್ದಂಥ ಸದಸ್ಯರ ಹೆಸರು ಕೆ ಷಡಾಕ್ಷರಿ, ದರ್ಶನ್ ಪುಟ್ಟನಯ್ಯ, ಸಿ ಪುಟ್ಟರಂಗ ಶೆಟ್ಟಿ, ವಿಠಲ್ ಸೋಮನ್ ಹಲಗಕಾರ್, ಭಾಗೀರಥಿ ಮುರಳಯ್ಯ, ಡಾಕ್ಟರ್ ಭರತ್ ಶೆಟ್ಟಿ, ಉಮನಾಥ್ ಕೋಟ್ಯಾನ್, ಭೀಮಣ್ಣ ಟಿ ನಾಯಕ್, ಎ ಮಂಜು, ಚನ್ನಬಸಪ್ಪ, ಕೆ ಎಸ್ ಬಸಂತಪ್ಪ, ರವಿಶಂಕರ್ ಡಿ, ಶರಣಗೌಡ ಕಂದಕೂರ್, ಜಗದೀಶ್ ಶಿವಶಯ್ಯ, ಕೌಜಲಿಗೆ ಮಾಂತೇಶ್, ಸಿದ್ದು ಸವದಿ, ಜಿ ಡಿ ಹರೀಶ್ ಗೌಡ, ಬಸವರಾಜ್ ಮುತ್ತಿಮೂಡ್, ಬಿ ಪಿ ಹರೀಶ್, ಅಭಯ ಪ್ರಸಾದ್, ಬಿ ಬಿ ಚಿಮ್ಮನ್ಕಟ್ಟಿ, ಲತಾ ಮಲ್ಲಿಕಾರ್ಜುನ್, ರವಿಕುಮಾರ್ ಗೌಡ, ಡಾಕ್ಟರ್ ಚಂದ್ರು ಲಮಾನಿ, ಟಿ ಎಸ್ ಶ್ರೀವಾಸ್ತವ್, ಸ್ವರೂಪ್ ಪ್ರಕಾಶ್, ಬಿ ಎ ಬಸವರಾಜ್, ಎಸ್ ಟಿ ಸೋಮಶೇಖರ್, ಜಿ ಟಿ ಪಟೇಲ್, ಎಸ್ ಸುರೇಶ್ ಕುಮಾರ್, ವಿ ಸುನಿಲ್ ಕುಮಾರ್. ಏನು ಸರ್ ಅದು ಅಧ್ಯಕ್ಷರೇ? ಅಲ್ಲಿ ಓದ್ತಾ ಇರೋದು ನಮಗೇನು ಅರ್ಥ ಆಗಲಿಲ್ಲ, ಏನಿದು? ಆಯ್ತು ಬೇಗ ಬಂದರೆ ಕರೆಕ್ಟ್ ಅರ್ಥ ಆಗ್ತಿತ್ತು. ಈಗ ವಿಚಾರ ಏನಾಗಿದೆ ಅಂತ ಹೇಳಿದರೆ, ನಾವು ಏನು ಪ್ರೈಸ್ ಅದು ಇಟ್ಟಿದ್ದೀರಾ? ಹೌದು. ಏನು ಇಟ್ಟಿದ್ರಿ? ಅದೀಗ ಹೇಳೋದಿಲ್ಲ, ಅದೆಲ್ಲ ಸಸ್ಪೆಂಡ್. ರೋಲೆಕ್ಸ್ ವಾಚ್ ಬಂದವ್ರಿಗೆ ಗೋಲ್ಡ್ ಕಾಯಿನ್, ಸೆಕೆಂಡ್ ಬಂದವ್ರಿಗೆ ಸಿಲ್ವರ್ ಕಾಯಿನ್, ಥರ್ಡ್ ಬಂದವ್ರಿಗೆ ಐರನ್ ಕಾಯಿನ್. ಅದು ನನ್ನ ಪ್ರೈಸ್ ಅಲ್ಲ, ಷಡಾಕ್ಷ ಅವರು ಕೊಡ್ತಾರೆ. ಈಗ ಪ್ರತಿಪಕ್ಷ ನಾಯಕರು ಮಾತು ಮುಗಿಸಿದ ನಂತರ ಫಸ್ಟ್ ಟೈಮರ್ಸ್ ನಾವು ಕೊಡ್ತಾ ಇದ್ದೇವೆ. ಅಲ್ಲ, ಮುಖಂಡರು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮೊನ್ನೆ ಶುಕ್ರವಾರ ಬಜೆಟ್ ಮೇಲಿನ ನನ್ನ ಮಾತನ್ನು ಆರಂಭ ಮಾಡಿದ್ದೆ. ಮಾನ್ಯ ಸಿದ್ದರಾಮಯ್ಯನವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ಟಿನ ಒಂದು ಚರ್ಚೆಯನ್ನು ನಮ್ಮ ಪಕ್ಷ ನನ್ನ ಕಡೆಯಿಂದ ಆರಂಭ ಮಾಡಿಸಿದೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈಗಾಗಲೇ ನಾನು ಹೇಳ್ತಾ ಇದ್ದೀನಿ, ಮತ್ತೊಂದು ಸರಿ ಹೇಳ್ತೀನಿ, ಈ ಬಜೆಟ್ಟಿನ ಒಂದು ಸ್ಯಾಂಟಿಟಿ ಅದನ್ನು ಕಳೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದರ ಪಾವಿತ್ರ್ಯತೆಗೆ ತಿಲಾಂಜಲಿ ಕೊಟ್ಟಿದ್ದಾರೆ. ಯಾಕಂದರೆ ಒಂದೇ ಸೆಕೆಂಡ್, ನಾನು ಸ್ವಲ್ಪ ಇದೆ, ಒಂದು ವರದಿ ಮಂಡಿಸಿದ್ದು, ಒಮ್ಮೆ ಮಂಡಿಸಿಬಿಡ್ಲಾ ಮಂತ್ರಿಗಳು? ಕಾರ್ಯದರ್ಶಿ ಅವರ ವರದಿ ಮಂಡಿಸಿಬಿಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, 15ನೇ ವಿಧಾನಸಭೆಯ 2020-21ನೇ ಸಾಲಿನ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ 12ನೇ ವಿಶೇಷ ವರದಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನೀಗ ಹೇಳ್ತಾ ಇದ್ದೆ, ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಭಾಷಣದ ಪಾವಿತ್ರ್ಯತೆಯನ್ನು ತಿಲಾಂಜಲಿ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ, ನಾನು ಮುಂದೆ ಏನು ಮಾಡ್ತೀನಿ ಅಂತೇಳಿ ಹೇಳಿ ಒಂದು ಸರ್ಕಾರ ಮುಖ್ಯಮಂತ್ರಿಗಳ ಕಡೆಯಿಂದ ಹೇಳಬೇಕು. ಅದು ಬಜೆಟ್. ಎಲ್ಲ ಪೈ ಟು ಪೈ ಏನು ಹೇಳೋಕ್ಕಾಗದೇ ಇದ್ರೂ ಕೂಡ ಒಂದು ಅಂದಾಜನ್ನು, ಇಂತಿಂಥ ಇಲಾಖೆಗೆ ಇಷ್ಟು, ಈ ರೀತಿ ಪರ್ಸೆಂಟೇಜ್ ಜಾಸ್ತಿ, ಉದ್ಯೋಗ ಜಾಸ್ತಿ ಮಾಡಲಿಕ್ಕೆ ಕೃಷಿಗೆ ಅದಕ್ಕೆ ಹೇಳಬೇಕು. ಅದು ಬಿಟ್ಟು 37-38 ಕಡೆ ಹಿಂದಿನ ಸರ್ಕಾರವನ್ನು ತೆಗಳುವಂಥ ಕೆಲಸ ಮಾಡಿದ್ದಾರೆ, ಜರಿಯುವಂಥ ಕೆಲಸ. ಕೇಂದ್ರ ಸರ್ಕಾರವನ್ನು ಇಡೀ ದೇಶ ಹಾಳು ಮಾಡಿದ್ದಾರೆ ಅನ್ನೋ ಮಟ್ಟದಲ್ಲಿ ಅಂತ್ಯಕ್ಕೆ ಹೋಗಿ ಮಾತಾಡಿದ್ದಾರೆ. ಬಹುಶಃ ಈ ಹಿಂದೆ ಬಜೆಟ್ ಮಂಡನೆ ಮಾಡಿದಂಥ ಯಾರೇ ಅರ್ಥ ಸಚಿವರು ಈ ರೀತಿಯ ಬಜೆಟನ್ನು ಮಾಡಿದ ಇತಿಹಾಸ ಇಲ್ಲ. ಮೊನ್ನೆ ಸಿದ್ದರಾಮಯ್ಯನವರು 14ನೇ ಸಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಅನ್ನುವಂಥ ಒಂದು ಹೆಗ್ಗಳಿಕೆ ಇಡೀ ರಾಜ್ಯಕ್ಕಿದೆ, ಇಡೀ ಜನರ ಮನಸ್ಸಲ್ಲಿದೆ. ಈ ಸರಿನೂ ಕುತೂಹಲದಿಂದ ಎಲ್ಲರೂ ಕೂಡ ನೋಡೋ
ನಿರೀಕ್ಷೆ ಮಾಡ್ತಾ ಇದ್ರು. ಯಾಕಂದರೆ ಈ ಭಾಗ್ಯಗಳೇನಿದ್ದಾವೆ, ಗ್ಯಾರಂಟಿಗಳೇನಿದ್ದಾವೆ, ಇದಕ್ಕೆ ಎಲ್ಲಿಂದ ಅಡ್ಜಸ್ಟ್ ಮಾಡ್ತಾರೆ ಹಣನ, ಎಲ್ಲಿಂದ ಪೂಲ್ ಮಾಡ್ತಾರೆ, ಹೇಗೆ ಖರ್ಚು ಮಾಡ್ತಾರೆ, ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇದ್ದಾರೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ರಾಜಕೀಯ ಭಾಷಣವನ್ನು ಮಾಡಿದ್ದಾರೆ. ಇದರಲ್ಲಿ ರಾಜಕೀಯ ದ್ವೇಷದ ಭಾಷಣ, ಕಿಡಿಕಾರುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಇದನ್ನು ಖಂಡಿಸ್ತೇನೆ. ಯಾಕಂದರೆ ಸಿದ್ದರಾಮಯ್ಯನವರಂಥ ಹಿರಿಯರು, ಮುತ್ಸದಿಗಳು, ಈ ರಾಜ್ಯ ನಾವೆಲ್ಲ ಪಕ್ಷ ಬಿಟ್ಟು ಅವ್ರನ್ನ ವೈಯಕ್ತಿಕವಾಗಿ ಗೌರವಿಸೋರು ನಾವೆಲ್ಲ. ಆದರೆ ಅವರು ಈ ರೀತಿ ತನ್ನ ಭಾಷಣದಲ್ಲಿ ವಿಚಾರ ಮಾಡ್ತಾರೆ ಅಂತೇಳಿ ಹೇಳಿ ನಾವು ಯಾರೂ ನಿರೀಕ್ಷೆ ಮಾಡಲಿಲ್ಲ, ಮಾಡಿದ್ದಾರೆ. ಹಾಗಾಗಿ ಅನೇಕ ಸಾರಿ ಹೇಳಿದ್ದಾರೆ, ಇಡೀ ದೇಶದ ಗತಿ ಏನಾಗಿದೆ ಬಿ ಜೆ ಪಿ ಕೈಯಲ್ಲಿ ಕೊಟ್ಟು ಅನ್ನುವಂಥ ಮಟ್ಟದಲ್ಲಿ ಕೂಡ ಅದರಲ್ಲಿ ಉಲ್ಲೇಖನೀಯ ಸಂಗತಿಗಳು. ನಾನು ಹೇಳ್ತೀನಿ, ಎರಡನೇ ಜಾಗತಿಕ ಯುದ್ಧದ ನಂತರ ಇಲ್ಲಿವರೆಗೆ ನಾವು ಎದುರಿಸದೇ ಇರುವಂಥ ಒಂದು ಪರಿಸ್ಥಿತಿಯನ್ನು ಕೋವಿಡ್ನ 2 ವರ್ಷದಲ್ಲಿ ಜಗತ್ತು ಎದುರಿಸ್ತು. ಇಡೀ ಜಗತ್ತಿನ ಆರ್ಥಿಕತೆ ತಲ್ಲಣ ಆಗೋಯ್ತು. ಅಭಿವೃದ್ಧಿಗಿಂತ ಮನುಷ್ಯನ ಬದುಕು ಮುಖ್ಯ ಆಯಿತು ಇಡೀ ಜಗತ್ತಿನಲ್ಲಿ, ಎಲ್ಲ ಸರ್ಕಾರಗಳಿಗೂ ಕೂಡ. ಹಾಗೆ 21ರಲ್ಲಿ 7.6% ಅಭಿವೃದ್ಧಿ ದರ ಇವತ್ತು ಅತ್ಯಂತ ಕನಿಷ್ಠಕ್ಕೆ ಬಂದಿದೆ. ಬ್ರಿಟನ್ನು 23ರ ಮೊದಲ ತ್ರೈಮಾಸಿಕದಲ್ಲಿ -0.4% ಅಭಿವೃದ್ಧಿ ದರವನ್ನು ಹೊಂದಿದೆ. ಜರ್ಮನಿ ಅಭಿವೃದ್ಧಿ ದರ 2.63% ಇತ್ತು, ಅದು ಈಗ -0.1% ಆಗಿದೆ. ಇದನ್ನು ನಾನು ಡೀಟೇಲ್ ಹೇಳೋದಿಲ್ಲ, ಸಾಕಷ್ಟು ಇದ್ದಾವೆ. ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ಈ ರೀತಿ ಅಭಿವೃದ್ಧಿ ದರ ಇಳಿದು ಹೋಗಿದೆ, ರಿಸಿಷನ್ ಆಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಭಾರತ 7.2% ಗ್ರೋತ್ ರೇಟ್ ಹೊಂದಿ ಜಗತ್ತಿನ ಅಗ್ರಸ್ಥಾನದಲ್ಲಿದೆ. ನಾವೆಲ್ಲರೂ ಹೆಮ್ಮೆ ಪಡಬೇಕು. ಇದನ್ನು ಉಲ್ಲೇಖ ಮಾಡಲಿಲ್ಲ, ಇನ್ನು ಉಲ್ಲೇಖ ಮಾಡಲಿಕ್ಕೆ ಮನಸ್ಸಿಲ್ಲ. ಮನಸ್ಸಿಲ್ಲದಿದ್ರೂ ಒಟ್ಟಿಗೆಲ್ಲ ಬಿಡ್ಬೋದಾಗಿತ್ತು. ಆದರೆ ಜರಿದಿದ್ದಾರೆ, ಈ ರಾಷ್ಟ್ರವನ್ನು ಅಧೋಗತಿಗೆ ತೊಗೊಂಡೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭಾರತದ ಗ್ರೋತ್ ರೇಟ್ ಅಂತ ಹೇಳಿದ್ರೆ ಅವೆಲ್ಲವೂ ರಾಜ್ಯದ ಗ್ರೋತ್ ರೇಟೇ. ಅದರಲ್ಲೂ ಮುಖ್ಯವಾಗಿ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಗುಜರಾತ್ ಅಭಿವೃದ್ಧಿಯಲ್ಲಿ ಇವತ್ತು ಅಧ್ಯಕ್ಷರ ಮುಂಚೂಣಿಯಲ್ಲಿದ್ದಾವೆ. ಭಾರತ 22ರ ವೇಳೆಗೆ 32ರ ವೇಳೆಗೆ $1 ಟ್ರಿಲಿಯನ್ ಎಕಾನಮಿ ಆಗುವಂತೆ ಪೂರಕವಾದಂಥ ಆಯವ್ಯಯವನ್ನು ಇವತ್ತು ಕಳೆದ 4 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಮಂಡನೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿದಂಥ ಆಯವ್ಯಯ ಅಭಿವೃದ್ಧಿಗೆ ಪೂರಕವಾಗಿದೆಯೇ, ನಾವು ಯಾವ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಬೇಕು? ಕರ್ನಾಟಕದ GSDPಗೆ 15% ಕೊಡುಗೆ ಕೊಡ್ತಾ ಇರುವಂಥ, 60%ಕ್ಕಿಂತ ಹೆಚ್ಚು ಕುಟುಂಬಗಳು ಅವಲಂಬಿಸಿರ್ತಕ್ಕಂಥ ಕೃಷಿಗೆ, ಭಾರತದ ಬೆನ್ನೆಲುಬು ಅಂತೇಳಿ ಹೇಳುವಂಥ ಕೃಷಿಗೆ ಕ್ಷೇತ್ರಕ್ಕೆ ಈ ಆಯವ್ಯಯದಲ್ಲಿ ಉತ್ತೇಜನ ಸಿಗ್ತಾ ಇದೆಯಾ? ಈ ರಾಜ್ಯ 73% ಭೂಮಿ ಮಳೆ ಆಧಾರಿತ ಕೃಷಿ. ನೀರಾವರಿಗೆ ಎಷ್ಟು ಹಣವನ್ನು ಮೀಸಲಾಗಿಟ್ಟಿದ್ದಾರೆ? ಉದ್ಯೋಗ ಸೃಷ್ಟಿಗೆ, ಅಭಿವೃದ್ಧಿಗೆ ಆಗಿರುವಂಥ ಉತ್ಪಾದನಾ ಮತ್ತು ಸೇವಾ ವಲಯಕ್ಕೆ ನೀಡಿದ ಆದ್ಯತೆ ಏನು? ಈ ಅಭಿವೃದ್ಧಿ ಕಾರ್ಯಗಳಿಂದ ಸಂಗ್ರಹವಾಗುವ ತೆರಿಗೆಯನ್ನು ದುರ್ಬಲ ವರ್ಗದವರಿಗೆ, ಶ್ರೇಯೋಭಿವೃದ್ಧಿಗೆ ವಿನಿಯೋಗ ಆಗ್ತದೆಯಾ ಅಂತೇಳಿ ಹೇಳಿ ನಾವು ಇವತ್ತು ನೋಡಿದ್ರೆ 23-24ನೇ ಸಾಲಿನಲ್ಲಿ ಮಾನ್ಯ ಅಧ್ಯಕ್ಷರೇ ಇವತ್ತು 3,27,000 ಕೋಟಿ ಬಜೆಟ್ಟು, ಅದರಲ್ಲಿ 85,000 ಕೋಟಿ ಸಾಲ ತಗೊಳ್ತೀವಿ ಅಂತೇಳಿ ಹೇಳಿದ್ದಾರೆ. ಒಟ್ಟು ಜಮೆ 2,38,660 ಕೋಟಿ ಏನು ಅಂತೇಳಿ ಹೇಳಿ ಅಂದಾಜು ಮಾಡಿದ್ದಾರೆ. ರಾಜ್ಯ ತೆರಿಗೆ ಅದರಲ್ಲಿ 1,75,652 ಕೋಟಿ ಬರುತ್ತದೆ ಅಂತೇಳಿ ಹೇಳಿ ಅಂದಾಜು ಮಾಡಿದ್ದಾರೆ. ಇದು
22-23 ಸಾಲಿಗಿಂತ 13.7% ಹೆಚ್ಚು. ನಾವು ಗಮನಿಸಬೇಕಾಗಿದ್ದು ಇಲ್ಲೇನೆ. ಇದು ವಾಸ್ತವಿಕ ಬಜೆಟ್ ಅಂತ ನೋಡಿ. ಪ್ರಮುಖ ತೆರಿಗೆ ಮೂಲಗಳು ಯಾವುದ್ಯಾವುದು ಅಂದರೆ ರಾಜ್ಯದ GST ಸಂಗ್ರಹಣೆ 22-23ರಲ್ಲಿ 63,320 ಕೋಟಿ ಇತ್ತು. ಇವರು ಈ ಸಾರಿ ಈ ಬಜೆಟ್ನಲ್ಲಿ 76,150 ಕೋಟಿ ಅಂತೇಳಿ ಹೇಳಿ ನಿರೀಕ್ಷೆ ಮಾಡಿದ್ದಾರೆ. ಅಂದರೆ 20% ಜಾಸ್ತಿ. ಇದು ಹೆಂಗೆ ಬರ್ತದೋ ಗೊತ್ತಿಲ್ಲ. GST ನೋಂದಣಿ ಮತ್ತು ಮುದ್ರಾಂಕದಲ್ಲಿ 17,000 ಕೋಟಿ ಇತ್ತು ಬೊಮ್ಮಾಯಿಯವರು ಮಂಡನೆ ಮಾಡಿದಂಥ ಬಜೆಟ್ನಲ್ಲಿ. ಈಗ 25,000 ಕೋಟಿ ಬರ್ತದೆ ಅಂತ, ಸುಮಾರು 47% ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇದು ಯಾಕೆ ಸಾಧ್ಯ ಅಧ್ಯಕ್ಷೆ? ನೋಂದಣಿ ಮತ್ತು ಮುದ್ರಾಂಕದಲ್ಲಿ ಇಷ್ಟೊಂದು ಜಾಸ್ತಿ ಹೆಂಗೆ ಬರ್ತದೆ? ಸಾರಿಗೆ ಇಲಾಖೆಯಿಂದ 9,000 ಕೋಟಿ, 9,007 ಕೋಟಿ ಹಿಂದಿನ ಸರ್ಕಾರ ಮಾಡಿದಂಥ ಬಜೆಟ್ನಲ್ಲಿ. ಈಗ 11,500 ಕೋಟಿ ಬರ್ತದೆ ಅಂತ ಹೇಳ್ತಾರೆ. ಅಂದರೆ 27.75% ಜಾಸ್ತಿ ಮಾಡ್ಕೊಂಡಿದ್ದಾರೆ. ಈ ಬಜೆಟ್ ವಾಸ್ತವಿಕ ಅಲ್ಲ, ಅತ್ಯಂತ ಅವಾಸ್ತವಿಕ. ಇದು ಮ್ಯಾನಿಪ್ಯುಲೇಟ್ ಮಾಡುವಂತಹ ಪ್ರಯತ್ನಗಳನ್ನು ಬಜೆಟ್ನಲ್ಲಿ ಇದು ಮಾಡಿದ್ದಾರೆ. ಯಾಕಂದರೆ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ, ಅವಾಸ್ತವಿಕ. ಈ 8 ತಿಂಗಳಲ್ಲಿ ಇಷ್ಟಿಷ್ಟು ಬರ್ತದೆ, 8 ತಿಂಗಳು ಉಳ್ಕೊಂಡಿದೆ ಬರ್ತದೆ ಅಂತೇಳಿ ಹೇಳಿ ಇವರು ನಿರೀಕ್ಷೆ ಮಾಡ್ತಾರೆ. ಇದಕ್ಕೆ ಟ್ಯಾಕ್ಸ್ ಕಲೆಕ್ಷನ್ನು ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ. ಹಿಂದಿನ ಸಾರಿ ಮಾನ್ಯ ಬೊಮ್ಮಾಯಿಯವರು ವಿಶೇಷವಾಗಿ ಇದಕ್ಕೆ ಒತ್ತು ಕೊಟ್ಟರು, ಟ್ಯಾಕ್ಸಿನ ಸೋರಿಕೆಯನ್ನು ತಡೆಗಟ್ಟಿದ್ರು ಮತ್ತು ಆ ಇಲಾಖೆಗೊಂದು ಸ್ವತಂತ್ರವಾಗಿರ್ತಕ್ಕಂಥ ಕಾರ್ಯನಿರ್ವಹಣೆಯನ್ನು ಕೊಟ್ಟರು. ಯಡಿಯೂರಪ್ಪನವರಿದ್ದಾಗ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಪ್ರಮೋಷನ್ ಕೊಟ್ಟರು. ಅಪ್ಪ ಟ್ಯಾಕ್ಸನ್ನು ಚೆನ್ನಾಗಿ ಕಲೆಕ್ಷನ್ ಮಾಡಿ ನಿಮ್ಮೆಲ್ರಿಗೂ ಪ್ರಮೋಷನ್ ತಗೊಳ್ಳಿ ಅಂತೇಳಿ ಹೇಳಿ ಅರ್ಹತೆ ಇದ್ದಂಥವ್ರಿಗೆಲ್ರಿಗೂ ಕೂಡ ಪ್ರಮೋಷನ್ ಆಯಿತು. ಅಧ್ಯಕ್ಷ, ಒಂದು ಸಣ್ಣ ಆಪಾದನೆಗಳು ಕೂಡ ಅವತ್ತು ಬರಲಿಲ್ಲ. ಬೊಮ್ಮಾಯಿಯವರ ಕಾಲದಲ್ಲೂ ಕೂಡ ಅಷ್ಟೇ, ಟ್ರಾನ್ಸ್ಫರ್ಸು, ಜಾತಿ ಇಲ್ಲ, ಹಣ ಇಲ್ಲ, ಯಾವ ಒಂದು ಕಪ್ಪು ಚುಕ್ಕೆ ಇಲ್ಲದೇ ಆ ಇಲಾಖೆಗೆ ಸ್ವತಂತ್ರವಾಗಿರ್ತಕ್ಕಂಥ ಕಾರ್ಯನಿರ್ವಹಣೆಗೆ ಅವಕಾಶ ಮಾಡಿಕೊಟ್ಟು ಇವತ್ತು ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ಗೆ ಅವರಿಗೆ ಒಂದು ಉತ್ತೇಜನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಆ ಇಲಾಖೆ ಈಗಾಗಲೇ ಅನುಮಾನಾಸ್ಪದವಾಗಿ ಇದೆ. ಎಲ್ಲಿಗೆ ಯಾರನ್ನ ಹಾಕ್ತಾರೆ, ಯಾರ ಟ್ರಾನ್ಸ್ಫರು, ಎಷ್ಟು ಏನು ಅಂತೇಳಿ ಹೇಳಿ ಇದ್ರ ಬಗ್ಗೆ ಎಲ್ಲವೂ ಕೂಡ ಆಗ್ತಾಯಿದೆ. ನಾನು ಅದರ ಬಗ್ಗೆ ಹೆಚ್ಚು ಹೇಳೋದಿಲ್ಲ. ಯಾಕಂದರೆ ಇನ್ನೂ ಆರಂಭದ ದಿನಗಳಲ್ಲೇ ನಿಮ್ಮ ಸರ್ಕಾರಕ್ಕೆ ಅಪಖ್ಯಾತಿ ಬರ್ತಾ ಇದೆ. ನೀವು ಆಧಾರ ರಹಿತವಾಗಿರ್ತಕ್ಕಂಥ ಆಪಾದನೆ ಮಾಡಿ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತನೋ ಏನೋ ಹೇಳಿದ್ರಿ. 1000 ಸುಳ್ಳು ಹೇಳಿ ಒಂದು ಸರ್ಕಾರ ತಂದುಬಿಟ್ರಿ ನೀವು. 40%, 50% ಯಾರೋ 10,000 ಸರಿ ಹೇಳಿದ್ದಾರೆ, ಮದುವೆನೂ ಮಾಡಲಿಲ್ಲ. ಒಂದು ಸೆಕೆಂಡ್, ಈ ರೀತಿಯಲ್ಲಿ ಸಾವಿರ ಈಲ್ಡ್ ಆದ್ರೆ ಸರ್, ನಾನು ಈಲ್ಡ್ ಆಗಲಿಲ್ಲ ಸರ್. ಒಂದು ಸೆಕೆಂಡ್ ಸರ್, ಅಲ್ಲ, ತಾವು ಮಾಡಾಗಲ್ಲ ಪ್ರಸ್ತಾಪ ವಿರೋಧ ಪಕ್ಷ ಮಾಡಿ ನೀವು ತಿಲಾಂಜಲಿ ಹಾಡಿದ್ವಿ ಅಥವಾ ಇದನ್ನ ಮಾಡಿದ್ವಿ, ಮುಖ್ಯಮಂತ್ರಿಗಳು ಸುಳ್ಳು ಹೇಳಿದ್ರು, ನೀವು ಪ್ರಸ್ತಾಪ ಮಾಡಿ ಹೇಳಕ್ಕಂತಲ್ಲ. ಒಂದು ಬಜೆಟ್ ಅನ್ನು 14 ಬಾರಿ ಮನ್ನಣೆ ಮಾಡ್ಯಾರ. ನೀವು ದ್ವೇಷದ ಬಜೆಟ್ ಮನ್ನಣೆ ಮಾಡಿದವ್ರಿಗೆ ನೀವು ಹೇಳ್ಬೇಕಾಗಿ ಸಿಂಗರಾರ್ದಾಗ ಅದ್ರ ತಿಲಾಂಜಲಿ ಹಾಡಿದ್ರು ಅಥವಾ ಇದು ಹೇಳಿದ್ರು ಅಂತ ಹೇಳಿದ್ರೆ ಬಜೆಟ್ ಮಂಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್. ಸರ್, ಒಂದು ನಿಮಿಷ. ಬಜೆಟ್ ಮಂಡಿಸಿರೋದು ದ್ವೇಷಕ್ಕಲ್ಲ. ಸರ್, ಕರ್ತಿಲ್ಲ ಬಜೆಟ್ ಮಂಡಿಸಿರೋದು ದ್ವೇಷಕ್ಕಲ್ಲ. ಲೆಕ್ಕಕ್ಕೆ ಹಾಕಬಾರ್ದು. ನೀವು ದ್ವೇಷದ ಬಜೆಟ್ ಮಂಡನೆ ಮಾಡಿದ್ದೀರಿ. ನೀವು ಸರಿಯಾಗಿ ಪ್ರಸ್ತಾಪ ಮಾಡಿ. ಮೊದಲ ತಿಲಾಂಜಲಿ ಹಾಡಿದ್ರು, ಬೋಗಸ್ ಐತಿ. ಬಜೆಟ್ ಮಂಡಿಸ್ತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿಗೆ, ದ್ವೇಷಕ್ಕಲ್ಲ. ದ್ವೇಷದ ಬಜೆಟ್ ಸಿದ್ದರಾಮಯ್ಯ ಅಂಕಿಅಂಶ ಮಾಡಿ ಬಜೆಟ್ ಮಂಡನೆ ಮಾಡಿದ್ದು ದ್ವೇಷದಿಂದ. ಬಜೆಟ್ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ದಾರೆ, ಪ್ರಸ್ತಾಪ ಮಾಡ್ತಕ್ಕಂಥ ವಿಚಾರ ನೋಡಿ. ರಾಜ್ಯದ ಅಭಿವೃದ್ಧಿಗೆ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್. ಹಾಗಾದ್ರೆ ನೀವು ಮಾಡಿದಿಲ್ಲ ಒಂದು ಅಭಿವೃದ್ಧಿನ, ದ್ವೇಷ ಇಲ್ವೇ ಇಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಸರ್, ಹೇಳಿ ಏನಿದು ಹಿಂಗ್ ನಡ್ಕೊಳ್ತಿದ್ದಾರೆ ಬೇಡ ಅಂತ ಹೇಳಿಲ್ಲ. ಆ ವರ್ಡ್ಗಳು ಹೇಳಕತ್ತಾರ, ಅದ್ರ ಬಗ್ಗೆ ಪ್ರಸ್ತಾಪ. ಉಪಾಧ್ಯಕ್ಷರೇ, ಅವ್ರು ನಿಯಂತ್ರಣ ಮಾಡಿ.
ಅಲ್ಲ ನೀವು ಕೂತ್ಕೊಳ್ರಿ, ಹೇಳಿ ಅವ್ರು, ಹೇಳಿ ಕೂತ್ಕೊಳ್ರಿ ರಾತ್ರಿ. ನನ್ನ ಹಕ್ಕು ನಾನು ಹೇಳ್ತಾ ಇದ್ದೇನೆ. ಅಲ್ಲಲ್ಲ. ನೀವು ಕೂರ್ರಿ ಸುಮ್ನೆ. ಅಲ್ಲ ನೀವು ಕೂತ್ಕೊಳ್ರಿ. ಆ ಪದನ ತೆಗೆಸ್ಬೇಕು. ಗೊತ್ತಾಯ್ತು. ಇದು ಮಂಡನೆ ಮಾಡಿರ್ತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿಗೆ, ದ್ವೇಷಕ್ಕಲ್ಲ. ಸರ್, ಈಗ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದು ವಿರೋಧ ಪಕ್ಷ ಮಾತಾಡ್ಬೇಕು, ಮಾತಾಡ್ಬಾರ್ದು. ವಿರೋಧ ಪಕ್ಷ ಏನ್ ಬೇಕಾದ್ರೆ ಹೇಳ್ಬೋದಾ? ಏನ್ ಬೇಕಾದ್ರೆ ಅನ್ಬೋದಾ? ಏನೆಲ್ಲ ಮಾತಾಡೋದೇನು? ಏನ್ ಮಾತಾಡ್ತೀರಿ ಚಂದ್ರಪ್ಪ? ಮಾತಾಡ್ತಾರೆ. ನೀವೇನ್ ತೊಡೆ ಹೇಳಿ ಅವಕಾಶ ಕೊಡೋಕೆ ತೊಂದ್ರೆ ಮಾಡ್ತಾರೆ. ಘೋಷಣೆ ಮಾಡಿದ್ರೆ ಕೊಟ್ಟಿದ್ದೇವೆ. ಜ್ಞಾನೇಂದ್ರ ಅವ್ರು ಅವಕಾಶ ಕೊಡಿ. ನೋಡಿ, ನಾನು ವಿರೋಧ ಪಕ್ಷದ ಸ್ನೇಹಿತರಿಗೆ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ, ಪೂರ್ತಿ ಇಷ್ಟೆಲ್ಲ ಜರಿದು ಇಷ್ಟೆಲ್ಲ ಮಾತಾಡಿದ್ರು ಕೂಡ, ಓದಿದ್ರು ಕೂಡ ನಾವು ಅವತ್ತು ಡಿಸ್ಟರ್ಬ್ ಮಾಡಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಭಾಷಣ. ನಾವೆಲ್ಲೂ ಡಿಸ್ಟರ್ಬ್ ಮಾಡಲಿಲ್ಲ. ನಮ್ಗೆ ಹರ್ಟ್ ಆಗ್ತಾ ಇತ್ತು. ನಾವು ಆ ಭಾಷಣ ಓದಲಿಕ್ಕೆ ಬಿಡಬಾರ್ದಾಗಿತ್ತು. ಒಂದು ವಿರೋಧ ಪಕ್ಷವಾಗಿ ನಾವು ಓದ್ಕೊಳ್ಲಿಕ್ಕೆ ಬಿಟ್ವಿ. ಆದ್ರೆ ನಾನೀಗ ಮಾತಾಡೋದನ್ನ ನನಗೆ ತಡೆಗಟ್ತಾ ಇದ್ದೀರಿ. ನೀವು ಮಾತಾಡ್ರಿ. ವಾಪಸ್ ತಗೋಬೇಕು. ಅದರಿಂದ ತಡೆಗಟ್ತಿಲ್ಲ. ಆ ಪದ ಬೇಡ ಅಂತ ಹೇಳ್ತಿದೀವಿ. ದ್ವೇಷದ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಹೇಳ್ತಾರೆ, ಸುಳ್ಳು ಹೇಳಿ ಬಜೆಟ್ ಮಾಡಿದ್ದಾರೆ ಅಂತಾರೆ. ಸರಿ ಇಲ್ಲ ಹೇಳಕ್ಕೆ. ಅಲ್ಲ, ಆಮೇಲೆ ಮಾತಾಡೋ ಬಂದ ಉತ್ತರ ಕೊಡೋ ಆಗಿಂದ. ಅದರಿಂದ ಅಧ್ಯಕ್ಷರೇ, ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು ಮೊನ್ನೆ ಈ ಟ್ರಾನ್ಸ್ಫರ್ಸು, ಇದರಲ್ಲಿ ನಡೆದಂಥ ಅವ್ಯವಹಾರದ ಬಗ್ಗೆ, ಲಂಚದ ಪ್ರಕರಣದ ಬಗ್ಗೆ ಚರ್ಚೆ ಆಗುವಾಗ ಅವ್ರು ಹೇಳಿದ್ರು, ಬಹಳ ಬಹಳ ಖಾತ್ರಿಯಾಗಿ ಹೇಳಿದ್ರು, ನನ್ನ ಗಮನಕ್ಕೆ ಬಂದು ಯಾವುದೂ ಆಗಲಿಲ್ಲ ಭ್ರಷ್ಟಾಚಾರ ಅನ್ನುವಂಥದ್ದನ್ನ ಹೇಳಿದ್ರು. ಭಾಳ ಸಂತೋಷ. ನನ್ನ ಇಲಾಖೆ ಒಳಗೆ ನನ್ನ ಗಮನಕ್ಕೆ ಬಂದು ಯಾವುದೂ ಆಗಲ್ಲ ಅಂತ ಹೇಳಿ. ಅಂದರೆ ಉಳಿದವರೆಲ್ಲರಿಗೂ ಇವ್ರ ಗಮನದಲ್ಲಿ ಇಲ್ಲದೇ ಅನೇಕ ಆಗಿದೆ ಅಂತೇಳಿ ಹೇಳಿ ಅಪ್ರತ್ಯಕ್ಷವಾಗಿ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರಾ ಅನ್ನುವಂಥದ್ದು ನಾನು ಅವ್ರಿಗೆ ಬಿಡ್ತೀನಿ, ಹೆಚ್ಚು ಹೇಳೋದಿಲ್ಲ. ಇದರಲ್ಲಿ ಏನಾಗ್ತದೆ, ಕೋಡಿಮಠದ ಸ್ವಾಮಿಗಳು ಮೊನ್ನೆ ಒಂದು ಮಾತು ಹೇಳಿದ್ದಾರೆ, ಮೂಗಿಗೆ ಬಾಯಿ ವಾಸನೆ ಗೊತ್ತಾಗೋದಿಲ್ಲ ಅಂತೆ. ಆ ಮೂಗು ಊರಿಂದೆಲ್ಲ ವಾಸನೆ ಹಿಡಿತದೆ, ಆದರೆ ತನ್ನ ಬಾಯಿಂದ ವಾಸನೆ ಗೊತ್ತಾಗೋದಿಲ್ಲ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತನ್ನ ಕ್ಯಾಬಿನೆಟ್ನಲ್ಲಿ ಏನು ನಡೀತಾ ಇದೆ ಅಂತೇಳಿ ಹೇಳಿ ಅನೇಕ ಸರಿ ಗೊತ್ತಾಗದೇ ಇರ್ಬೋದು. ಅದು ತಪ್ಪು, ಅವರು ಒಬ್ಬರು ಮನುಷ್ಯ, ತಪ್ಪು ಅಂತ ನಾನು ಹೇಳೋದಿಲ್ಲ. ಅದು ಹಿಂಗೆ ಆಗಿದೆ. ಆದ್ದರಿಂದ ಇದನ್ನು, ಈ ಟ್ಯಾಕ್ಸ್ ಕಲೆಕ್ಷನ್ನ ಅತ್ಯಂತ ಸಮರ್ಥವಾಗಿ ಮಾಡಿದ್ರೆ ಒಂದಷ್ಟು ಅಭಿವೃದ್ಧಿಗೆ ಹಣ ಕೊಡ್ಲಿಕ್ಕೆ ಬರ್ತದೆ. ಮಾನ್ಯ ಇವತ್ತಿಲ್ಲ, ನಮ್ಮ ಗೃಹ ಮಂತ್ರಿಗಳು ತುಮಕೂರಿನಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅಧ್ಯಕ್ಷರು. ಈ ವರ್ಷದಲ್ಲಿ ನೀವೆಲ್ಲ ನೋಡಿದ್ದೀರಿ, ಮೀಡಿಯಾದಲ್ಲಿ ಬಂದಿದೆ, ಈ ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಇಲ್ಲ. ಪಾಪ ಪರಮೇಶ್ವರ್ ಅವರು ಬಹಳ ಪ್ರಾಮಾಣಿಕವಾಗಿ ಒಬ್ಬ ಸರ್ಕಾರದ ಮಂತ್ರಿಯಾಗಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ವಾಸ್ತವಿಕ ಪರಿಸ್ಥಿತಿಯನ್ನು ಹೇಳಿದ್ದಾರೆ. ಅಂದರೆ ಮಾಮೂಲಿ ನಡೆಯೋದು ನಡೆಯುತ್ತೆ ಅಂತ, ಹೊಸ ಯೋಜನೆಗಳು ಕೊಡಬೇಡಿ ಅಂತ ಹೇಳಿದ್ದು. ಸರ್, ಈಗ ಹಂಗಿಲ್ಲ, ಒಟ್ಟಾರೆ ಹೇಳಿದ್ದಾರೆ ವೆಂಕಟೇಶ್ ಅವರೇ. 3,20,000 ಕೋಟಿ ರೂಪಾಯಿದು ಬಡ್ಜೆಟ್ ಮಂಡಿಸಿದ್ದೀವಿ. 27,000 ಕೋಟಿ ರೂಪಾಯಿ ಬಡ್ಜೆಟ್. ಅದರಲ್ಲಿ ಹಂಗಾದ್ರೆ ಅಭಿವೃದ್ಧಿ ಕಾರ್ಯಕ್ರಮ ಯಾವುದೂ ಇಲ್ವಾ? ಅವ್ರು ಏನು ಹೇಳಿದ್ರೆ ಹೊಸದಾಗಿ ನಾವು ಇನ್ನು ಮಾಡಲಿಕ್ಕೆ ಆಗೋದು. ಯಾಕಂದ್ರೆ ನೀವು ಆಗಲೇ ಬಡ್ಜೆಟ್ಟು ಬೊಮ್ಮಾಯಿ ಅವರು ಮಂಡಿಸಿ ಹೋಗಿದ್ದಾರೆ, ನಾವು ಹೆಚ್ಚು ಇದು ಮಾಡಲಿಕ್ಕೆ ಆಗೋದಿಲ್ಲ. ಆ ಬಡ್ಜೆಟ್ಗಳಲ್ಲಿ ಯಾವುದು ಕಡಿಮೆ ಮಾಡಲಿಲ್ಲ, ಅದನ್ನೆಲ್ಲ ಇದು ಮಾಡ್ತೀವಿ, ಜಾರಿಗೊಳಿಸ್ತೀವಿ. ನಾನು ನಿಮ್ಗೆ ಹೇಳ್ತೀನಿ, ಅಂಕಿ ಸಂಖ್ಯೆ ಹೇಳ್ತೀನಿ ಸರ್ ಜಾರ್ಜ್ ಸಾಹೇಬ್ರೆ, ಹೇಳಿ. ನಾನು ತಮಗೆ ಅಂಕಿ ಸಂಖ್ಯೆಗಳನ್ನು ಹೇಳ್ತೀನಿ. ಹಾಗಾಗಿ ಈ ರೀತಿ ಆದರೆ ನಿಮ್ಮ ಗುರಿ ಮುಟ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. GST ಅನ್ರಿಯಲಿಸ್ಟಿಕ್ ಆಗಿ ಅನೇಕ ಫಿಗರ್ಗಳನ್ನು ಇಲ್ಲಿ ಕೊಟ್ಟಿದ್ದೀರಿ. ನೋಡಿ, 85,000 ಕೋಟಿ, 85,800 ಕೋಟಿ ಸಾಲ ಮಾಡ್ತೀನಿ ಅಂತ ಹೇಳಿದ್ದೀರಿ. ನಿಮ್ಮ ಈ ಫಿಗರ್ಗಳನ್ನು ನಾವು ನೋಡಿದಾಗ, ಈ ಅವಾಸ್ತವಿಕವಾಗಿರ್ತಕ್ಕಂಥ ಜಮೆಯನ್ನು ನೀವು ಹೇಳಿದ್ದೀರಲ್ಲ, ಇದನ್ನು ನೋಡಿದಾಗ ನನಗೆ ಅನಿಸ್ತದೆ 1 ಲಕ್ಷ ಕೋಟಿಗಿಂತ ಹೆಚ್ಚು ಹೋಗ್ತದೆ ಸಾಲ ಈ ರಾಜ್ಯದ್ದು. ಇವರು 85,800 ಕೋಟಿ ಅಂತ ಹೇಳಿದ್ದಾರೆ. ಅದೇ ರೀತಿ ನೀವು 14ನೇ ಬಾರಿಗೆ ಬಜೆಟ್ ಮಂಡನೆ ಮಾಡಿದಂಥ ಹೆಗ್ಗಳಿಕೆಯ ಜೊತೆಗೆ 1 ಲಕ್ಷ ಕೋಟಿ ಸಾಲ ಮಾಡಿದಂಥವ್ರು ನೀವೇ ಅಂತ ಹೇಳುವಂಥ ಒಂದು ನಿಮ್ಮ ಪಾಲಿಗೆ ಅದೊಂದು ಕಡೆ ದಾಖಲೆ ಉಳಿಯುತ್ತೆ. ಹಾಗಾಗಿ 1 ಲಕ್ಷ ಕೋಟಿಯ ಸಿದ್ದರಾಮಯ್ಯನವರು ಆಗ್ತೀರಿ ನೀವು ಅಂತ
ನನಗೆ ಅನಿಸ್ತದೆ. ಹಾಗೆಯೇ ಅಧ್ಯಕ್ಷರೇ, GSTP ಮಾನ್ಯ ಮುಖ್ಯಮಂತ್ರಿಗಳು 23-24ನೇ ಸಾಲಿಗೆ ರಾಜ್ಯದ GSTP ಒಟ್ಟು ಆಂತರಿಕ ಉತ್ಪನ್ನ 25,75,000 ಕೋಟಿ ಮುಟ್ಟಲಿದೆ ಅಂತೇಳಿ ಅಂದಾಜು ಮಂಡನೆ ಮಾಡಿದ್ದಾರೆ. ಇದು 22-23ನೇ ಸಾಲಿಗಿಂತ 17.7 ಜಾಸ್ತಿ GSTP. ಇದು ಓವರ್ ಅಂಬಿಷನ್ಸ್ ಅನಿಸ್ತದೆ, ಉತ್ಪ್ರೇಕ್ಷಿತ. ಯಾಕಂದರೆ ಇದರಲ್ಲೇ ಸ್ವಲ್ಪ ನಮಗೆ ಮರೆಮಾಚಿದ್ದಾರೆ ಮುಖ್ಯಮಂತ್ರಿಗಳು ಅನ್ನುವಂಥ ಒಂದು ಭಾವನೆ ನಿರ್ಮಾಣ ಆಗ್ತದೆ. ಇದರಲ್ಲಿ ರಾಜಸ್ವ ಕೊರತೆ 12,500 ಕೋಟಿಗೆ ಏರಿಕೆಯಾಗಿದೆ. ಬಂಡವಾಳ ವೆಚ್ಚ 3% ಹಿಂದಿಗಿಂತ ಕಮ್ಮಿ. ಅಧ್ಯಕ್ಷರೇ, ನಮ್ಮ ಎಲ್ರಿಗೂ ಕೂಡ ಗೊತ್ತಿದೆ, ಬಂಡವಾಳ ವೆಚ್ಚ ಜಾಸ್ತಿ ಮಾಡಿದಷ್ಟು ಕೂಡ ಉದ್ಯೋಗ ಜಾಸ್ತಿ ಆಗ್ತದೆ, ರಿಟರ್ನ್ಸ್ ಜಾಸ್ತಿ ಆಗುತ್ತೆ. ಈಗ ನಾವು ಈ ಭಾಗ್ಯಗಳಿಗೆ ಕೊಟ್ಟಿದ್ದೇವೆ, ವಾಪಸ್ ಬರ್ತದೆ ಅಂತೇಳಿ ಹೇಳಿ ಒಂದು ಸೂತ್ರನ ಹೇಳಿದ್ದಾರೆ, ಇರ್ಬೋದು. ಬರೋದೆಷ್ಟು? 100 ರೂಪಾಯಿ ಖರ್ಚು ಮಾಡಿದ್ರೆ 98 ಪೈಸೆ ಬರ್ತದೆ. 98 ಪೈಸೆ, ಅದೇ 98 ವಾಪಸ್ ಬರ್ತದೆ. 100 ರೂಪಾಯಿ ಖರ್ಚು ಮಾಡಿದ್ರೆ 98 ವಾಪಸ್ ಬರ್ತದೆ. ಆದರೆ ಬಂಡವಾಳ ವೆಚ್ಚ 100 ರೂಪಾಯಿ ಖರ್ಚು ಮಾಡಿದ್ರೆ ಅದೇ ವರ್ಷ 300 ರೂಪಾಯಿ ಬರ್ತದೆ. 5 ವರ್ಷಕ್ಕೆ ಅದು ಆಲ್ಮೋಸ್ಟ್ ತ್ರಿಬಲ್ ಆಗ್ತದೆ ಅಂತೇಳಿ ಹೇಳಿ ಆರ್ಥಿಕ ತಜ್ಞರುಗಳು ಹೇಳ್ತಾರೆ. ಹಾಗಾಗಿ ಯಾವುದೇ ಸರ್ಕಾರಗಳು ಬಂಡವಾಳ ವೆಚ್ಚಕ್ಕೆ ಸರಿಯಾದಂಥ ಹೂಡಿಕೆಯನ್ನು ಮಾಡದೇ ಹೋದರೆ ರಾಜ್ಯದ ಅಧೋಗತಿಯನ್ನು ತಡೆಗಟ್ಟಲಿಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ. ಆದ್ದರಿಂದ ಅಧ್ಯಕ್ಷರೇ, ದೊಡ್ಡ ಪ್ರಮಾಣದ ಅನ್ರಿಯಲಿಸ್ಟಿಕ್ GDPಯನ್ನು ತೋರಿಸಿದ್ದೀರಿ. ಇದು ಯಾಕೆ ಅಂತ ಹೇಳಿದ್ರೆ, ಸಾಲ ಜಾಸ್ತಿ ಮಾಡ್ಕೊಳ್ಳಲಿಕ್ಕೆ. 2002ರಲ್ಲಿ ಒಂದು ಕಾಯ್ದೆ ಆಗಿದೆ, GDPಯ 25%ಗಿಂತ ಹೆಚ್ಚು ಸಾಲ ಮಾಡೋ ಹಾಗಿಲ್ಲ ಒಂದು ರಾಜ್ಯ ಅಂತ. ನಾನೇನು ಆರ್ಥಿಕ ತಜ್ಞ ಅಲ್ಲ, ನನಗೆ ನನ್ನ ಮಾಹಿತಿ ಪ್ರಕಾರ 2002ರಲ್ಲಿ ಕಾಯ್ದೆ ಆ 25% ಮಿತಿ ಒಳಗಡೆ ಇರಬೇಕು ಅಂತೇಳಿ ನಿಮ್ಮ 14ನೇ ಬಜೆಟ್ನಲ್ಲಿ ನಿಮ್ಮ ಒಳ್ಳೆಯ ಅನುಭವವನ್ನು ಉಪಯೋಗಿಸಿದ್ದೀರಿ. ಯಾಕಂದರೆ GSTP ಜಾಸ್ತಿ ಮಾಡ್ಕೊಂಡಂಗೂ ಕೂಡ ನಿಮ್ಮ ಸಾಲ ಮಾಡುವಂಥ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಬೋದು ಅಂತ. ಇದರಲ್ಲಿರೋ ಸೀಕ್ರೆಟ್ ಇಷ್ಟೇ, ಬೇರೆ ಏನಿಲ್ಲ. ಇಲ್ಲಿದ್ರೆ 85,000 ಕೋಟಿ 1,00,000 ಕೋಟಿ ಸಾಲಕ್ಕೆ ನೀವು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅನ್ರಿಯಲಿಸ್ಟಿಕ್ ಆಗಿರ್ತಕ್ಕಂಥ GSTPಯನ್ನು ನೀವು ತೋರಿಸಿದ್ದೀರಿ. RBI ಮತ್ತು NIPF ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪಾಲಿಸಿ ಅಧ್ಯಯನ ಪ್ರಕಾರ ಸರ್ಕಾರ ಅದೇ ಈಗ ಹೇಳಿದ್ನಲ್ಲ, 1 ರೂಪಾಯಿ ಬಂಡವಾಳ ವೆಚ್ಚ ಹೂಡಿಕೆ ಮಾಡಿದರೆ GSTP 3 ರೂಪಾಯಿ ಜಾಸ್ತಿ ಆಗ್ತದೆ. 5 ವರ್ಷಗಳಲ್ಲಿ 7.5 ರೂಪಾಯಿ ಜಾಸ್ತಿ ಆಗ್ತದೆ, ಏರಿಕೆ ಆಗ್ತದೆ. 1 ರೂಪಾಯಿ ರೆವಿನ್ಯೂ ವೆಚ್ಚ ಮಾಡಿದರೆ GSTP 98 ಪೈಸೆ ಆಗ್ತದೆ, ಅಂದರೆ ಡಿಕ್ರೀಸ್ ಆಗ್ತದೆ. ಇದನ್ನು ಈ ಅಧ್ಯಯನ ಹೇಳ್ತಾ ಇದೆ. ಇದು ಸಿದ್ದರಾಮಯ್ಯನವರಂಥ ಸ್ವಲ್ಪ ಆರ್ಥಿಕ ತಜ್ಞರು ಅಂತೇಳಿ ಹೇಳಿ ನಾವು ಹೇಳಬೇಕಾಗುತ್ತಲ್ಲ, ಅವರು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ, ಅವರಿಗೆ ಬಿಡ್ತೀನಿ. ಪ್ರಮುಖ ವಲಯಗಳಿಗೆ ಹಿಂದಿನ ಸರ್ಕಾರ ಹಂಚಿಕೆ ಮಾಡಿದ ಹಣಕ್ಕಿಂತ ಈ ಆಯೋಗದಲ್ಲಿ ಗ್ಯಾರಂಟಿಗಳಿಗೆ ಒಂದು ನಿಮಿಷ, ಈಗ ಬಡ್ಜೆಟ್ ಮಂಡಿಸಿದ್ದಾರೆ, ಇನ್ನೂ ಎಷ್ಟು ತಿಂಗಳಿದೆ? ಫೆಬ್ರವರಿ ಮಾರ್ಚ್ ತನಕ. ಆ ಟೈಮಲ್ಲಿ ಏನಾದರೂ ಈ ಭಾಷಣ ಮಾಡಿ ಹೇಳಿದರೆ ಬರಲಿಲ್ಲ, ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ, ಇದು ಒಂದು ಬಡ್ಜೆಟ್ಟು ನಿಜವಾದ ಇದರಲ್ಲಿ ಮಾಡಲಿಲ್ಲ ಅಂತ ಹೇಳ್ಬಿಟ್ರೆ ಒಪ್ಕೋಬೋದು. ದಯವಿಟ್ಟು ಇನ್ನೂ ಟೈಮ್ ಇದೆಯಲ್ಲ, ಆದರೆ ವೆಯ್ಟ್ ಮಾಡಿ ನಿಮ್ಮ ಈ ಭಾಷಣನ ನೀವು ಫೆಬ್ರವರಿ ಮಾರ್ಚಲ್ಲಿ ಮಾತಾಡಿದ್ರೆ ನಮಗೆ ಅರ್ಥ ಆಗ್ತದೆ. ಸರಿಗ ಈಗ ನೀವು ಯಾವಾಗ ಭಾಷಣ ಮಾಡಿದ್ರೋ ನಿಮ್ಮ ಭಾಷಣದ ಅಂಶಗಳು
ವಾಸ್ತವಿಕವಾಗಿದ್ದಾವೋ ಅವಾಸ್ತವಿಕವಾಗಿದ್ದಾವೋ ಒಂದು ವಿರೋಧ ಪಕ್ಷದ ಈ ಸಾಲಿನಲ್ಲಿ ಕೂತ್ಕೊಂಡು ಗೊತ್ತಾಗ್ತದಲ್ಲ, ನಾವು ವಿಶ್ಲೇಷಣೆ ಮಾಡೋದು. ಅವಾಗ ಗೊತ್ತಾಗೋದು ಬೇರೆ. ಫ್ಯಾಕ್ಟ್ ಇಟ್ಕೊಂಡು ಅವಾಗ ನೀವೇ ಮಂಡನೆ ಮಾಡಬೇಕಾಗತ್ತೆ. ನೀವೇ ಮಂಡನೆ ಮಾಡ್ತೀರಿ ನೀವು ಮಾರ್ಚ್ ಅಷ್ಟೊತ್ತಿಗೆ. ಈಗ ನೀವು ಗ್ಯಾರಂಟಿಗಳನ್ನ ಹೇಳಿದ್ದೀರಿ, ಮಾಡ್ತೇವೆ, 200 ಕರೆಂಟ್ ಫ್ರೀ ಕೊಡ್ತೇವೆ, 10 kg ಅಕ್ಕಿ ಕೊಡ್ತೇವೆ. ಈಗ ಗೊತ್ತಾಗ್ತಾ ಇದೆ ಅಲ್ಲ, ಕೊಡ್ತಾ ಇದೀವಲ್ರಿ. ಹಾಗೆ ಇದು ಸಾಗಬಾರ್ದು ಅಂತ ಯಾವ್ದು ನಿಲ್ಸಿಲ್ವಲ್ಲ, ಅದೇ ಆಗ್ಲೇ ಇದು ಆಗ್ಬಾರ್ದು ಕಿಚ್ಚಕ್ಕೆ ಕೊಟ್ರೆ. ಸರ್ ಮೈಕ್ ಹಾಕ್ಕೊಡ್ರಿ, ಮೈಕ್ ಬರ್ತೀವಿ. ನಿಮಗೆ ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕಾದ್ರೆ 7-8 ತಿಂಗಳಾಗಬೇಕು. ಏನು ನಾವು ಈ ದುಡ್ಡು ಕೊಡ್ತಾ ಇದ್ದೀವಿ, ಇವ್ರು ಹೇಳ್ದಾರಲ್ಲ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಅದಕ್ಕಿಂತ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಯಾಕಂದ್ರೆ ಹೇಳ್ಬಿಟ್ರೆ ನಮ್ಮ ಜನಕ್ಕೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಕೊಟ್ಟರೆ ಅವ್ರು ಕೊಂಡುಕೊಳ್ತಾರೆ. ಜಾಸ್ತಿ ಕೊಂಡುಕೊಟ್ರೆ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಪ್ರೊಡಕ್ಷನ್ ಜಾಸ್ತಿ ಆದರೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಬರ್ತದೆ. ಎಂಪ್ಲಾಯ್ಮೆಂಟ್ ಜಾಸ್ತಿ ಆದರೆ ತೆರಿಗೆನೂ ಜಾಸ್ತಿ ಬರ್ತದೆ. ಈ ಉದ್ದೇಶದಿಂದ ಇದನ್ನು ನೀವು ಒಂದು ಯಾವುದೋ ಜಡ್ಜ್ಮೆಂಟ್ ಕೂರಬೇಕಾದ್ರೆ ದಯವಿಟ್ಟು ಇನ್ನು 7 ತಿಂಗಳಾದಮೇಲೆ ನೀವು ಹೇಳಿ, ನಾನು ಒಪ್ಕೊಳ್ತೀನಿ. ಸರ್, ಈಗ ಪ್ರಮುಖ ವಲಯಗಳಿಗೆ ಹಿಂದಿನ ಸರ್ಕಾರ ಹಂಚಿಕೆ ಮಾಡಿದಂಥ ಹಣಕ್ಕಿಂತ ಈ ಆಯೋಗದಲ್ಲಿ ಎಷ್ಟು ಕಮ್ಮಿ ಮಾಡಿದ್ದಾರೆ ಅಂತಲ್ಲಿ ಹೇಳಿ ನನಗೆ ಸಿಕ್ಕಂಥ ಮಾಹಿತಿಯನ್ನು ತಮ್ಮ ಈ ಸಭೆ ಮೂಲಕ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೇನೆ. ಕೃಷಿಗೆ 27.32% ಕಮ್ಮಿ ಆಗಿದೆ ಈ ಬಜೆಟ್ನಲ್ಲಿ. ಸಾರಿಗೆಗೆ 35.2% ಕಮ್ಮಿ ಆಗಿದೆ. ಗ್ರಾಮೀಣಾಭಿವೃದ್ಧಿಗೆ 17.3 ಕಮ್ಮಿ ಆಗಿದೆ. ನೀರಾವರಿಗೆ 16.9% ಕಮ್ಮಿ ಆಗಿದೆ. ಸಮಾಜ ಕಲ್ಯಾಣಕ್ಕೆ 0.87 ಕಮ್ಮಿ ಆಗಿದೆ. ಶಿಕ್ಷಣಕ್ಕೆ 1% ಕಮ್ಮಿ ಆಗಿದೆ. ಇಂಧನಕ್ಕೆ 7.86 ಕಮ್ಮಿ ಆಗಿದೆ. SC/ST ಕಲ್ಯಾಣಕ್ಕೆ 1% ಕಡಿಮೆ ಹಣ ನಿಗದಿಪಡಿಸಲಾಗಿದೆ. ಹೀಗಿದ್ದಾಗ ನಿಮಗೆ GSTP ಏರಿಕೆ ಆಗೋದು ಅಂದರೆ ಹೇಗೆ? ಯಾಕಂದರೆ ನಮ್ಮದೊಂದು ಸೂತ್ರ ಇದೆಯಲ್ಲ ಸರ್, ನಾನು ಹೇಳಿದ್ದೀನಿ ಅಂತೇಳಿ ಹೇಳಿ ಕಮ್ಮಿ ಆಗೋದು ಜಾಸ್ತಿ ಆಗೋದು ಏನಿಲ್ಲ. ನಮಗೊಂದು ಸೂತ್ರ ಇದೆ, ಯಾವುದ್ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಯಾವುದ್ಯಾವುದಕ್ಕೆ ಹಣ ಹಂಚಿದ್ರೆ GSTP ಜಾಸ್ತಿ ಆಗ್ತದೆ ಅಂತೇಳಿ ಹೇಳಿ. ಅದು ಯಾಕೆ ಜಾಸ್ತಿ ಆಗ್ತದೆ? ಇದಕ್ಕೆಲ್ಲ ಕಮ್ಮಿ ಮಾಡ್ಕೊಂಡು ನೀವು ಉತ್ಪಾದನೆ, ಆಂತರಿಕ ಉತ್ಪಾದನೆ ಹೇಗೆ ಜಾಸ್ತಿ ಆಗ್ತದೆ? ರಸ್ತೆ ಮತ್ತು ಸೇತುವೆಗಳಿಗೆ ಸಮಗ್ರ ವೆಚ್ಚದ 3.4% ಹಂಚಿಕೆ ಕಡಿಮೆ ಹಂಚಿಕೆ ಮಾಡಲಾಗಿದೆ. ಹಿಂದಿನ ಸರ್ಕಾರದಲ್ಲಿ 4.5% ಹಂಚಿಕೆ ಮಾಡಲಾಗಿತ್ತು. ಇದಕ್ಕೆ ಕಮ್ಮಿ ಹೆಂಗೆ ಮಾಡ್ತೀರಿ? ಇವತ್ತು ರಸ್ತೆ ಸೇತುವೆ ಇರ್ಬೋದು, SR ರೇಟ್ಗಳು ಜಾಸ್ತಿ ಆಗಲಿಲ್ವಾ? ಸಿಮೆಂಟ್ ಕಬ್ಬಿಣದ ರೇಟ್ ಜಾಸ್ತಿ ಆಗಲಿಲ್ವಾ? ಕಳೆದ ಸಾರಿಗಷ್ಟ ಲೇಬರ್ ರೇಟ್ ಜಾಸ್ತಿ ಆಗಲಿಲ್ವಾ? ಕಳೆದ ವರ್ಷದಷ್ಟೇ ಇಟ್ಕೊಂಡ್ರು ಕೂಡ ನೀವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಈ ಸರಿ ಕಮ್ಮಿ ಇಟ್ಕೊಂಡಿದ್ದೀರಿ. ನಮ್ಮ ಕೇಂದ್ರ ಸರ್ಕಾರದವರು GSDP ಫಿಗರು 25.5 ಲ್ಯಾಕ್ ಅಂದ್ಬಿಟ್ಟು ಕೋರ್ಸ್ ಅಂದ್ಬಿಟ್ಟು ಅವರೇ ನಮಗೆ ಕೊಟ್ಟಿರೋದು. ಇದು ಹಾಗಾದ್ರೆ ಅವ್ರು ಕೊಟ್ಟಿದ್ದು ತಪ್ಪನಾ? ನಮಗೆ ಈಗ ಗ್ರೋಸ್ GSDP ಬರ್ತಾ ಇರೋದು ಕೇಂದ್ರ ಸರ್ಕಾರ ಕೊಟ್ಟಿದಂಥ ಒಂದು ಫಿಗರ್ ಇದೆ ನೋಡಿ, ಅದ್ರ ಮೇಲೆ ನಾವು ಇದು ಮಾಡ್ತಾ ಇರೋದು. ಒಪ್ಕೊಳ್ತೀವಿ, ಪ್ರೊಜೆಕ್ಟೆಡ್ ಅಷ್ಟು ಚೆನ್ನಾಗಿ ಮಾಡಿದೀವಿ ಅಂತ ನೀವು ಒಪ್ಕೊಳ್ಬೇಕು. ನೋಡಿ, ನಾವು ಹೇಳ್ತಾ ಇದೀವಲ್ಲ, ಅವರು ಅಧ್ಯಕ್ಷರಿಗೆ ಬಂದು ಇವರೇನ್ ಮಾಡಿರೋದು ಈಗ ಮಾಡಲಿಲ್ಲ, ಸೇರ್ಕೊಂಡ ಅವರು ಹೇಗೆ ಇಂಟರ್ವನ್ ಆದ್ರು ಸಭಾಧ್ಯಕ್ಷರೇ, ಆಗ ಇಂಟರ್ವನ್ ಆಗಿದ್ದೀನಿ ಸಭಾಧ್ಯಕ್ಷರೇ. ಅದು ಪ್ರೊಜೆಕ್ಟೆಡ್ ಅನ್ನ ಒಪ್ಕೊಂಡಿದ್ದೀವಿ. ಈ ರೀತಿ ಮಟ್ಟಕ್ಕೆ ಬೆಳಿಲಿಕ್ಕೆ ನಮ್ಮ ಸರ್ಕಾರ ಕಾರಣ ಅಂತ ಇಲ್ಲ, ಕೇಂದ್ರ ಸರ್ಕಾರದವರೇ ಏನಿಲ್ಲ, ಇದು ರಾಜ್ಯ ಸರ್ಕಾರಗಳು. ನಮ್ಮ ರಾಜ್ಯ ಸರ್ಕಾರದಲ್ಲಿ ಇಷ್ಟ ಆಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ. ನಾನು ಇಂಟರ್ವ್ಯೂ ಆಗಿದೆ ಸಭಾಧ್ಯಕ್ಷರು, ನಮ್ಮ ಜೊತೆನೆ ರಾಜ್ಯ ಸರ್ಕಾರಗಳು ಮಾಡಿದ್ರೆ ಮಾತ್ರ ನಮ್ಗೆ ಅವಕಾಶಗಳು, ಈ ರೀತಿ ಇಂಟರ್ವ್ಯೂ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಕೊಡ್ತಾರೆ. ಅನ್ಯ ಸಭಾಧ್ಯಕ್ಷರೇ, ಒಂದು ರಾಜ್ಯದ GSTP ಎಷ್ಟಾಗುತ್ತೆ ಅನ್ನುವಂಥದ್ದು ಬೇರೆ ಬೇರೆ ಹಂತದಲ್ಲಿ ಗೊತ್ತಾಗುತ್ತೆ. ಕೇಂದ್ರ ಸರ್ಕಾರ ನಿಗದಿ ಮಾಡ್ತದೆ. ನಾನು ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಮಾಡಿದಾಗ ಅವತ್ತು ಕರ್ನಾಟಕದ GSTP 18 ಲಕ್ಷ ಮೀರಿ ಇರುವಂಥದ್ದು ಅನ್ನುವಂಥದ್ದು ಒಂದು GSTP ಪ್ರೊಜೆಕ್ಷನ್ ಆಗಿದೆ. ಏಪ್ರಿಲ್ ತಿಂಗಳಲ್ಲಿ ಇನ್ನೊಂದು ಪ್ರೊಜೆಕ್ಷನ್ ಬಂತು.
ಏಪ್ರಿಲ್ ತಿಂಗಳಲ್ಲಿ ಇಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ರಿವೈಸ್ಡ್ GSDP ಬಂತು. ಅವಾಗ 25 ಲಕ್ಷ ಕೋಟಿ GSDP ಕರ್ನಾಟಕ ರಾಜ್ಯದ್ದು ಅಂತ. ಅಂದರೆ ಸುಮಾರು 3-4 ತಿಂಗಳಿಂದ ಎಲ್ಲವೂ ಸೇರಿಸಿದಾಗ 25 ಲಕ್ಷ ಕೋಟಿ ಆಗಿದೆ ಅಂತ. ಈಗ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡಿದಾಗ 25 ಲಕ್ಷ ಕೋಟಿ GSDP ಆಧಾರದ ಮೇಲೆ ಅವರು ತಮ್ಮ ಎಲ್ಲ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಪ್ರಕಾರ ಫಿಸಿಕಲ್ ಡೆಫಿಸಿಟ್ ಎಷ್ಟಿರಬೇಕು 3% ಒಳಗಡೆ, ಮತ್ತು ಓವರಾಲ್ ಡೆಟ್ ಲೋಡು 25% ಆಫ್ GSDP ಇರಬೇಕು. ಅವೇನು ಪ್ಯಾರಾಮೀಟರ್ಸ್ ಇದೆ ಅದು 25 ಲಕ್ಷಕ್ಕೆ ಇಟ್ಕೊಂಡು ಮಾಡಿದ್ರಿಂದ ಇವತ್ತು ಆ 25 ಲಕ್ಷ ಆಗಿರುವಂಥದ್ದು ಏಪ್ರಿಲ್ ತಿಂಗಳಿಗೆ, ಅಂದರೆ ಇವರಿಂದ ಸರ್ಕಾರ ಬಂದಿರಲಿಲ್ಲ. ಸೊ ಟೋಟಲ್ 25 ಲಕ್ಷ ಕೋಟಿ GSDP ಆಗಿರುವಂಥ ಸಾಧನೆ ನಮ್ಮ ರಾಜ್ಯದ್ದು ನಮ್ಮ ಕಾಲದಲ್ಲಿ. ಇದು ಭಾಳ, ಅದರಲ್ಲೇನು ಮುಚ್ಚುಮರೆಯನ್ನು ಏನಿಲ್ಲ, ಭಾಳ ಸ್ಪಷ್ಟವಾಗಿದೆ. ಎರಡನೇದಾಗಿ ಅವರು ನಾವು 77,500,000 ಕೋಟಿ ನಾವು ಸಾಲ ಮಾಡಬಹುದು ಅಂತ ಹೇಳಿ ನಾವು ಬಜೆಟ್ನಲ್ಲಿ ಅಂದಾಜು ಮಾಡಿದ್ವಿ. ಅವರು ಅದಕ್ಕೆ ಸುಮಾರು 7,500-8,000 ಕೋಟಿ ಹೆಚ್ಚು ಸಾಲವನ್ನು ಈಗ ಮತ್ತೆ ತೊಗೊಂಡಿದ್ದಾರೆ. ಅದು ಯಾಕೆ ತೊಗೊಂಡ್ರು ಅಂತಂದರೆ ಅವ್ರ ಬಜೆಟ್ ಸೈಜು ಕೂಡ ಹೆಚ್ಚು ಮಾಡೋಕ್ಕೆ ಸಾಧ್ಯ ಆಯಿತು ಈ 25 ಲಕ್ಷ ಕೋಟಿ ಇರೋದ್ರಿಂದ. ಮತ್ತು ಈ 25 ಲಕ್ಷ 18ರಿಂದ 25 ಹೆಚ್ಚು ಆಗಿದ್ದರಿಂದ ಆ 3% ಫಿಸಿಕಲ್ ಡೆಫಿಸಿಟ್ 3% ಒಳಗಡೆ ಮತ್ತು ಒಟ್ಟಾರೆ GSDP ಟೋಟಲ್ ಲೋಡು ಆಫ್ ಡೆಟ್ ಲೋಡು 25% ಒಳಗಡೆ ಮಾಡೋಕ್ಕೆ ಸಾಧ್ಯ ಆಗಿರುವಂಥದ್ದು ಆ 25 ಲಕ್ಷ ಕೋಟಿ GSDP ಆಗಿದ್ದರಿಂದ. ಸೊ ಆವಾಗಿನ ಇವ್ರ ಸರ್ಕಾರ ಇರಲಿಲ್ಲ. ಹೌದು. ಓಕೆ ಸರ್, ತಾವು ಹೇಳಿದ್ರೆ ನಾನು ಒಪ್ಕೊಳ್ತೀನಿ, ಆದರೆ ಸರ್ಕಾರ ಮಾಡಲಿಕ್ಕಾಗೋದಿಲ್ಲ. ಇದು ನಮ್ಮ ಕರ್ನಾಟಕ ರಾಜ್ಯದ ಜನತೆ ಕೊಡುಗೆ. ಅದರಿಂದ 25 ಲಕ್ಷ ಅಲ್ಲ, ನೀವು ಸರ್ಕಾರದಲ್ಲಿ ನಾವು ಸರ್ಕಾರದಲ್ಲಿ ಜನರಿಗೆ ಅಲ್ಲ. ಹಂಗಂದ್ರೆ ಈಗ ನಿಮ್ಮೆಲ್ಲ ಸಾಧನೆಗಳು ಜನನೇ ಎಲ್ಲ ಮಾಡ್ತಾರೆ. ಈಗ ನಾವೇನು ಯಾರು ಸರ್ಕಾರ ನೋಡಿ ಅಲ್ಲ, ಯಾವ ಸರ್ಕಾರ ಇರ್ತದೆ, ಒಂದು ನಿಮಿಷ, ಯಾವ ಸರ್ಕಾರ ಇರ್ತದೆ, ಯಾವ ರೀತಿ ನೀತಿಗಳನ್ನು ನಿಯಮಗಳನ್ನು ಮತ್ತು ಆಡಳಿತವನ್ನು ಯಾವ ರೀತಿ ಮಾಡ್ತಾರೆ, ಅದರ ಬಹಳ ದೊಡ್ಡ ಪರಿಣಾಮ ಓವರಾಲ್ ಗ್ರೋತ್ಗೆ ಇದ್ದೇ ಇರ್ತದೆ ನಮ್ಮ ಪಾಲಿಸಿಗಳ ಮೇಲೆ. ಅವತ್ತಿನ ಕೋವಿಡ್ ನಂತರದ ಇಮಿಡಿಯೇಟ್ಲಿ ರಿಕವರಿ ಮಾಡಬೇಕು ಮತ್ತು ಎಕಾನಮಿಯನ್ನು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಗೆ ಮಾಡೋ ಸಲುವಾಗಿ ನಾವು ತೆಗೆದುಕೊಂಡಿರುವಂಥ ಕ್ರಮಗಳ ಪರದಿಂದ ಇವತ್ತು GSDP ಟ್ರ್ಯಾಕಿಗೆ ಬಂದಿದೆ, ಹೆಚ್ಚಾಗಿದೆ. ಇದನ್ನ ಹೆಚ್ಚಿಗೆ ಮಾಡುವಂಥ ಕೆಲಸ ನಿಮ್ಮದಾಗಿದೆ ಅಷ್ಟೇ. ಮಾಡ್ತಾ ಇರೋದಕ್ಕೆ ನೀವು ಅಪ್ರಿಷಿಯೇಟ್ ಮಾಡುವುದು. ನಾವೇನು ಹೇಳ್ತಾ ಇದ್ದೀವಿ, ಜನರಿಗೆ ನಾವು ಎಂಪವರ್ ಮಾಡ್ತಾ ಇದ್ದೀವಿ. ಹೇಳಿ, ನಾವು ಮಾಡಿದ್ರೆ ಸ್ವಲ್ಪ ಟೈಮ್ ಕೊಡಬೇಕಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಅದು ರಿಸಲ್ಟ್ ಕೊಡಲಿಕ್ಕೆ ಸ್ವಲ್ಪ ಸಮಯ ಆಗ್ತದೆ. ನೀವು ಈಗಲೇ ಕೂತು ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ? ನಮಗೆ ಟೈಮ್ ಕೊಡಿ. ಈ GSDPನೂ ಜಾಸ್ತಿ ಆಗ್ತದೆ, ಒಂದು ನಿಮಿಷ ಗ್ರೋತ್ ಜಾಸ್ತಿ ಆಗ್ತದೆ, ಪ್ರತಿಯೊಂದು ಜಾಸ್ತಿ ಆಗ್ತದೆ. ಜನರ ಸಮಸ್ಯೆಗಳು ಸಮೇತ ಪರಿಹಾರ ಮಾಡಿರೋದು 5 ಗ್ಯಾರಂಟಿನ ಕೊಡ್ತೀವಿ. ಜಾರ್ಜ್ ಅವರೇ, ಒಂದು ನಿಮಿಷ. ಅವ್ರು ಏನು ಹೇಳ್ತಾ ಇದ್ದಾರೆ, ಹಿಂದಿನ ಬಜೆಟ್ಗಿಂತ ಎಜುಕೇಷನ್ಗೆ, ಅಗ್ರಿಕಲ್ಚರ್ಗೆ, ಹೆಲ್ತ್ಗೆ ಎಲ್ಲ ಸೆಕ್ಟ್ರಲ್ಲಿ ಕಡಿಮೆ ಆಗಿದೆ. ಹೀಗಾದರೆ ನಮ್ಮ ಓವರಾಲ್ ಸೋಷಲ್ ಇನ್ಫ್ರಾಸ್ಟ್ರಕ್ಚರ್, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಎರಡೂ ಹೆಂಗೆ ಇಂಪ್ರೂವ್ ಮಾಡೋಕ್ಕೆ ಸಾಧ್ಯ? ಇದರಲ್ಲಿ ಇನ್ವೆಸ್ಟ್ಮೆಂಟ್ ಆದರೆ ಖಂಡಿತವಾಗೂ ಎರಡೂ ಸೆಕ್ಟ್ರಲ್ಲಿ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಏನು ಹೇಳ್ತೀರಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಅಷ್ಟೇ. ಅವರು ಮುಂದೆ ಏನಾಗುತ್ತೆ ಬಿಡ್ತಿದೆ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದಾದಾಗ ಮತ್ತೆ ಅನಾಲಿಸಿಸ್ ಮಾಡೋಣ, ಅವಾಗ ಮಾಡೋಣ. ಅಲ್ಲ, ಒಂದೇ ನಿಮಿಷ, ಎಲ್ಲದಕ್ಕೂ ಉತ್ತರ ಕೊಟ್ಟರೆ ಹೆಂಗೆ ಸರ್ ಇವರು? ಮೊದಲು ಹೇಳಿದಿರಾ ಕೋವಿಡ್ ಟೈಮಲ್ಲಿ ನಮಗೆ ತೊಂದರೆ ಆಗಿದೆ ಅಂತ ಹೇಳ್ತೀರಾ. ಆ ಟೈಮಲ್ಲಿ ಅಲೋಕೇಶನ್ ಎಷ್ಟಿತ್ತು ಸ್ವಲ್ಪ ಹೇಳ್ತೀರಾ? ಒಂದೇ ನಿಮಿಷ. ಕೋವಿಡ್ ಟೈಮಲ್ಲಿ ಕೆಳಗಡೆ ಬಿದ್ದು ಹೋಗಿ ಸ್ವಲ್ಪ ಹೇಳ್ತೀರಾ? ಅಲ್ಲ, ನಿಮ್ಮ ಹತ್ರ ಈಗ ನಿಮ್ಮ ಹತ್ರ ಫಿಗರ್ಸ್ ಸಂಖ್ಯೆ ಇಲ್ಲ ಅಂತ ಹೇಳಿ ಎಲ್ಲ ಉತ್ತರ ಕೊಡ್ತಾ ಇದ್ದಾರೆ. ಉತ್ತರ ಕೊಡುವಾಗ ಹೇಳಿ, ನಾವು ಅದಕ್ಕೆ ಏನು ಹೇಳ್ಬೇಕು ಹೇಳ್ತೀವಿ. ಈಗ ಅವ್ರು ಮಾತಾಡಕ್ಕೆ ಬಿಡಿ, ಸ್ವಲ್ಪ ಮಾತಾಡ್ರಿ, ಮುಕ್ತವಾಗಿ ಮಾತಾಡಕ್ಕೆ ಬಿಡಿ, ದಾರಿ ತಪ್ಪಿಸ್ಬೇಡಿ. ಮಾತಾಡ್ರಿ. ಮಾತಾ ಇದ್ದೀನಿ ನಾನು. ಒಂದೇನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಪೇಷನ್ಸ್ ಇರಲಿ, ಸ್ವಲ್ಪ ಒಂದು 6-7 ತಿಂಗಳು ವೇಟ್ ಮಾಡಿ. ನೀವು ಹೇಳೋದಕ್ಕೆಲ್ಲ ಉತ್ತರ ಆಗಿ ಬರ್ತದೆ ಅಂತ ಹೇಳಿದ್ದೀನಿ ಅಷ್ಟೇ ಹೊರತು ಅವ್ರು ಹೇಳೋದೇನೋ ತಪ್ಪು ಅಂದ್ಬಿಟ್ಟು ನಾನು ಹೇಳಲಿಲ್ಲ. ಈಗ ಚಾಲೂ ಮಾಡ್ರಿ. ಆಯವ್ಯಯ ಪುಸ್ತಕದ 1ನೇ ಪುಟದಲ್ಲಿ ನೀವು ಹೇಳಿದ್ದೀರಿ, ಹೆಮ್ಮೆಯಿಂದ ವಿತ್ತೀಯ ಹೊಣೆಗಾರಿಕೆಯಿಂದ 14ನೇ ಆಯವ್ಯಯ ಮಂಡಿಸುತ್ತೇನೆಂದು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಆದರೆ ಇಲ್ಲಿರುವ ಅಂಕಿಅಂಶಗಳು ಇದಕ್ಕೆ ವ್ಯತಿರಿಕ್ತವಾಗಿದ್ದಾವೆ. ಅವರು ಹೆಮ್ಮೆ ಪಡೋ ಸ್ಥಿತಿನಲ್ಲಿ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಾನು.
ಸರ್, ಈಗ 8ನೇ ಇಸ್ವಿಯಿಂದ 13ನೇ ಇಸ್ವಿಯವರೆಗೆ BJP ಸರ್ಕಾರ, ಮಾನ್ಯ ಯಡಿಯೂರಪ್ಪ ಸರ್ಕಾರ ಇತ್ತು ಅಂತ ಕಾಣಿಸ್ತದೆ. 46,119.36 ಕೋಟಿ ಸಾಲ ಇತ್ತು. ನಿಮ್ಮ ಕೈಗೆ ಸಿಕ್ಕಿದ ಒಂದು ವರ್ಷದಲ್ಲಿ 1,14,744 ಕೋಟಿ ಸಾಲ. 13ರಿಂದ 18ರ ಅವಧಿಯಲ್ಲಿ 1,30,30,594 ಕೋಟಿ ನಿಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಸಾಲ. ಇಡೀ ಸ್ವಾತಂತ್ರ್ಯ ಬಂದ ನಂತರ ನಿಮ್ಮ ಕೈಗೆ ಅಧಿಕಾರ ಸಿಗುವವರೆಗೆ ಎಷ್ಟು ಸಾಲ ಇತ್ತು ಅದಕ್ಕಿಂತ ಜಾಸ್ತಿ ಸಾಲ ತೆಗೆದಿರ್ತಕ್ಕಂಥದ್ದು ಈ ಫಿಗರಿಂದ ನಂಗೆ ಗೊತ್ತಾಗ್ತದೆ. ಅಲ್ಲಲ್ಲ, ಮಾಡಲಿಲ್ಲ ಅಂತ ಹೇಳೋದಿಲ್ಲ. ಗ್ರೋತ್ ಜಾಸ್ತಿ ಇತ್ತು, ನಿಮ್ ಕಾಲದಲ್ಲಿ ಕಡಿಮೆ ಇತ್ತು, ನಮ್ಮ ಕಾಲದಲ್ಲಿ ಗ್ರೋತ್ ಜಾಸ್ತಿ ಇದೆ. ಅದಕ್ಕೆ ನಾವು ಆ ಸಾಲ ಮಾಡಿದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ GDP ಬರ್ಬೇಕಾದ್ರೆ ನಾವು ಸಾಲ ಸಾಲ ಮಾಡೋದು ತಪ್ಪು ಅಂತ ನಾನೆಲ್ಲೂ ಹೇಳೋದಿಲ್ಲ. ಸರ್ಕಾರವಾಗಿ ಸಾಲ ಇಲ್ಲಿವರೆಗೆ ಮಾಡಿರ್ತಕ್ಕಂಥದ್ದು ಯಾವ್ದು ಖರ್ಚು ಮಾಡಿದ್ರೆ ಮುಖ್ಯ. 2018 ಮೇಲೆ ಆಗಿದಂತ ಸಾಲ ಅದನ್ನು ಹೇಳಿ, ಎಷ್ಟಾಗಿದೆ 2018ರಿಂದ ವಿರೋಧ ಪಕ್ಷ ಏನ್ ಮಾತಾಡ್ಬೇಕು ಅಂತ ಅವರೇ ಮಾತಾಡಲ್ಲ, ನಾವು ಮಾತಾಡ್ಬೇಕು, ಮಾತಾಡುವ ನೀವು ಮಧ್ಯೆ ನಾವು ಯಾರು ಮಾತಾಡೋದು ಬೇಡ, ಅವರು ಯಾರು ಮಾತಾಡೋದು ಬೇಡ. ಅವರು ಮಾತಾಡೋದು ಬೇಡ, ನಾವು ಮಾತಾಡೋದು ಆಯ್ತು. ನೀವು ಕೂತ್ಕೊಳ್ಳಿ, ಹೇಳಿ, ನೀವೇ ನೀವು ಕೂತ್ಕೊಳ್ಳಿ. ಶಿವಲಿಂಗ ಯಾರಿಗೆ ಕೂಡ ಏನ್ ಮಾತಾಡ್ತಾರೆ ಅಂತ ಹೇಳಿ ನಾವು ನೋಡ್ರಿ, ನಾವು ಮಾತಾಡುವಾಗ ಶಿವಲಿಂಗ ಅವ್ರೆ, ನೀವು ಮಾತಾಡುವಾಗ ನಾವಾಗಲ್ಲ. ಶಿವಲಿಂಗ ಮಾತಾಡುವಾಗ ನೀವಾಗಲ್ಲ. ಶಿವಲಿಂಗ ಅವ್ರೆ, ನೀವು ಮಾತಾಡಬೇಡಿ, ನೀವು ಕೂತ್ಕೊಳ್ಳಿ. ಎಲ್ಲ ಬುದ್ಧಿವಂತರಾಗೋದು ಬೇಡ, ಎಲ್ಲ ಬುದ್ಧಿವಂತರಲ್ಲಿ ಇರುವವರು. ನೀವು ಕೂತ್ಕೊಳ್ಳಿ. ಎಷ್ಟು ಸಮಯ ಕೂತ್ಕೊಳ್ಳಿ, ಎಲ್ಲ ಬುದ್ಧಿವಂತರ ಇರೋದವ್ರು ಕೂತ್ಕೊಳ್ಳಿ. ಎಲ್ಲರಿಗೂ ಕೂಡ ಗೊತ್ತಿದೆ ಮಾತಾಡ್ಬೇಕಾಯ್ತು. ಕೂತ್ಕೊಳ್ಳಿ ಇಲ್ಲಿ. ಆಯ್ತು, ತಾವು ಕೂತ್ಕೊಳ್ಳಿ. ಮುಖ್ಯಮಂತ್ರಿಗಳ ಬಗ್ಗೆ ವಿದ್ಯಾನಂತ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ಕೃಷ್ಣಪ್ಪ, ಒಂದ್ ನಿಮಿಷ. ಇಲ್ಲ ಕೃಷ್ಣಪ್ಪ ಅವರೇ, ನೋಡಿ, ಆಯ್ತು ಆಯ್ತು ಕೃಷ್ಣಪ್ಪ ಅವ್ರೆ, ಆಯ್ತು. ಈಗ ಸರ್, ಈಗ ಒಂದ್ ಸೆಕೆಂಡ್. ಈಗ ನಾವು ಎಲ್ಲ ಚರ್ಚೆ ಏನಾಗಬೇಕಂತ ಹೇಳಿದ್ರೆ, ಆಡಳಿತ ಪಕ್ಷದ ಮತ್ತು ಪ್ರತಿಪಕ್ಷದ ಉದ್ದೇಶ ಏನು? ಜನರಿಗೆ ಪ್ರಯೋಜನ ಆಗಬೇಕು, ಸಮರ್ಪಕವಾಗಿ ಇವತ್ತು ಚರ್ಚೆ ಆಗಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಈಗಾಗಲೇ ಮಂಡಿಸಿದ್ದಾರೆ. ಇದರ ಸಂಬಂಧಪಟ್ಟಾಗೆ ಚರ್ಚೆ ನಡೆಯೋದು ಸ್ವಾಭಾವಿಕ, ನಡೆಯಲೇಬೇಕು. ಅದರಲ್ಲಿ ಸಾಧಕ ಬಾಧಕಗಳಿರ್ತಾರೆ. ಪ್ರತಿಪಕ್ಷ ಅವರ ಮುಖಂಡರು ಅದನ್ನು ಪ್ರಾರಂಭಿಸಬೇಕು. ಅದರ ನಂತರ ಭಾಳಷ್ಟು ಜನರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ, ಸಮಯ ಸಿಕ್ಕಿದೆ. ನಿಮಗೆಲ್ಲರಿಗೂ ಕೂಡ ಯಾರೆಲ್ಲ ಅಪೇಕ್ಷೆ ಪಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಮಾತಾಡೋದು ಅವಕಾಶ ಕೂಡ ಸಿಗ್ತದೆ. ಒಟ್ಟು ಮತ್ತು ಸಮಯ ಬೇಕು. ಇಲ್ಲಿಗ ಪ್ರಶ್ನೆ ಏನಂತ ಹೇಳಿದರೆ, ನೀವು ಪರಸ್ಪರ ಒಬ್ಬರೊಬ್ಬರು ಮಾತಾಡುವಾಗ ಒಬ್ಬೊಬ್ಬರು ಎದ್ದು ನಿಂತು ಇಲ್ಲಿ ಗೊಂದಲ ಸೃಷ್ಟಿಸಿದರೆ ನಮಗೆ ಸಮಯವೂ ಕೂಡ ಕಡಿಮೆ ಆಗ್ತದೆ ಬೇರೆ ಹೊಸತ್ತು ಮಾತಾಡೋವರಿಗೆ.
ಇನ್ನು ನೀವು ಏನು ಮಾತಾಡ್ತೀರಿ ಯಾರು ಜನರಿಗೆ ಕೂಡ ಅರ್ಥ ಆಗೋದಿಲ್ಲ. ನೀವು ಮಾತಾಡಿ ಎದ್ದು ನಿಂತು ಒಂದು ಪ್ರಯೋಜನ ಕೂಡ ಇರುವುದಿಲ್ಲ. ಇದೆಲ್ಲರ ಜೊತೆಯಲ್ಲಿ ನಮ್ಮನ್ನು ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಯಲ್ಲಿ ನೋಡುವವರಿಗೆ ನಮ್ಮ ಮೇಲೆ ಒಂದು ಜಿಗುಪ್ಸೆ ಬಂದು ಬಿಡ್ತದೆ. ಇದರಲ್ಲಿ ಬರೀ ಗಲಾಟೆ ಅಲ್ಲದೆ ಏನು ಕೂಡ ಸಕಾರಾತ್ಮಕ ಆಗುವುದಿಲ್ಲ ಅಂತೇಳಿ. ಆದ ಕಾರಣ ನಾನು ಹೇಳೋದಿಷ್ಟೇ, ಇಫ್ ಯು ಹ್ಯಾವ್ ಟು ಬಿ ನೀವು ಒಂದು ಉತ್ತಮವಾದ ಇಫ್ ಯು ಹ್ಯಾವ್ ಟು ಗುಡ್ ಲೀಡರ್ ಯು ಹ್ಯಾವ್ ಟು ಬಿ ಗುಡ್ ಲಿಸ್ನರ್. ನೀವು ಸರಿಯಾಗಿ ಆ ಕೇಳುವಂತಹ ಅದು ಸರಿ ಇರಲಿ ತಪ್ಪಿರಲಿ ಅದನ್ನು ಕೇಳುವಂಥ ತಾಳ್ಮೆ ನಿಮ್ಗೆ ಇಲ್ಲದಿದ್ದರೆ ಉತ್ತಮವಾದ ನಾಯಕತ್ವ ಯಾರಿಗೂ ಕೂಡ ಆಗೋದಿಲ್ಲ. ಯಾರು ಸರಿಯಾಗಿ ಎಲ್ಲವನ್ನು ಕೇಳ್ತಾರೆ, ಇನ್ನೊಬ್ಬರು ಮಾತಾಡೋದು ಕೇಳ್ತಾನೆ, ಅವನು ಉತ್ತಮವಾದ ನಾಯಕನಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ನನ್ನ ಹಿರಿಯ ನಮಗೆ ಶಿಕ್ಷಕ ಕಲಿಸುವಾಗ ಹೇಳ್ತಿದ್ದು, ಒನ್ ಗುಡ್ ಲಿಸನರ್ ವಿಲ್ ಬಿ ಎ ಗುಡ್ ಲೀಡರ್ ಅಂತೇಳಿ. ಆದ ಕಾರಣ ಎಲ್ಲರೂ ಕೂಡ ನಮಗೆ ಬೇಕಾದಾಗೆ ಒಂದು ನಿಮಿಷ ಚರ್ಚೆ ನಡೀತಾ ಇದೆ. ಹೌದು, ಪಾರ್ಲಿಮೆಂಟರಿ ಡೆಮೋಕ್ರಸಿಯಲ್ಲಿ ಸಿಸ್ಟಮ್ ಇದೆ. ಓಕೆ, ಆರೋಗ್ಯಕರವಾದ ಚರ್ಚೆ ಆಗಬೇಕು. ಅವ್ರೇನೋ ಒಂದು ಹೇಳಿದ್ರೆ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟರೆ ಅವರಿಗೆ ಅದು ಪ್ರಯೋಜನ ಆಗ್ತದೆ. ಕರೆಕ್ಟ್. ನಾವು ಹೇಳಿದ ತಪ್ಪು ಬಿಟ್ಟು ಅವರು ಮಾಡ್ಕೊಂಡು ಅದಕ್ಕೆ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಅದು ಪಾರ್ಲಿಮೆಂಟರಿ ಇದರಲ್ಲಿ ನಾನೀಗ ಹೇಳಿಷ್ಟೇ. ಶಿವಲಿಂಗೌಡ್ರೆ, ಅಧ್ಯಕ್ಷರೇ ಒಂದ್ ನಿಮಿಷ, ನಾವು ಅವ್ರು ಮಾತಾಡುವಾಗ ನಾವು ಒಂದೇ ಒಂದು ಅವ್ರು ಮಾತಾಡುವಾಗಲೂ ಅವ್ರು ಅವತ್ತು ನಾನು ಎಲ್ಲರೂ ಕೂಡ ಸಲಹೆ ಕೊಡ್ಲಿಕ್ಕೆ ತುಂಬಾ ಜನ ಇದ್ದಾರೆ. ಅದ್ ಬೇಡ, ನಾವು ಮಾಡಲ್ಲ, ಅವರು ಮಾಡಲ್ಲ. ಅವ್ರು ಏನಾರ ಭಾಷಣ ಮಾಡ್ಕೊಂಡು ಆಯ್ತು, ನಾವು ಆಯ್ತು ಕೂತ್ಕೊಳ್ಳಿ. ಹೇಳಿದ್ದಾನೆ ಮತ್ತೆ ಮತ್ತೆ ಯಾಕೆ ಹೇಳ್ತೀರಿ ನೀವು? ಅಲ್ಲ ಅದನ್ನ ಹೇಳ್ತಿದ್ರಲ್ಲ ಆಗದಿಂದ. ಆಯ್ತು, ನೀವು ಕೂತ್ಕೊಳ್ಳಿ. ಈಗ ಸಲಹೆ ಕೊಡ್ಲಿಕ್ಕೆ ತುಂಬಾ ಎಲ್ಲರಿಗೂ ಗೊತ್ತಿದೆ. ಉಚಿತವಾಗಿ ಸಲಹೆ ಎಲ್ಲರಿಗೂ ಕೂಡ ಕೊಡ್ಬೋದು, ಅದನ್ನು ಪಾಲಿಸಬೇಕಷ್ಟೇ. ಆಯ್ತು, ಕೂತ್ಕೊಳ್ಳಿ. ಈಗ ನಿಮ್ಮ ಸಮಯ ಹೋಗ್ತದೆ ಹೇಳಿ. ಅವರು ಎಲ್ಲ ಕೈ ನಿಂದಿರ್ತಾರಲ್ಲ, ಅವ್ರು ಏನೋ ಅಂಬಲ್ಲ. ಆಯ್ತು, ಈಗ ಅಲ್ಲ ಒಂದು ನಿಮಿಷ. ಈಗ ಶಿವಲಿಂಗ ಅವ್ರೆ ನೋಡಿ, ಈಗ ಶಿವಲಿಂಗ ಅವ್ರೆ, ಈಗ ಪ್ರತಿಪಕ್ಷ ಮುಖಂಡರು ಏನು ಚರ್ಚೆ ಮಾಡ್ತಾರೆ ಆ ಮಾತುಗಳನ್ನೆಲ್ಲ ಕೇಳುವಂತಹ ಒಂದು ನಾವು ತಾಳ್ಮೆ ನಾವು ವಹಿಸುವ. ಏನಾದರೂ ಬಹುಶಃ ನಿಮಗೆ ಅಲ್ಲಿ ಮಾತಾಡಲಿಕ್ಕೆ ತಾವು ಕೂಡ ಮಾತಾಡುವಾಗಲೂ ಕೂಡ ಎಲ್ಲರೂ ಕೂಡ ಕೇಳಲಿಕ್ಕೆ ಸೊಗಸಾಗಿರುವಂಥ ಮಾತುಗಳನ್ನೇ ಬಹುಶಃ ಮಾತಾಡಬೇಕು ಅಂತ ವಿಚಾರ. ಇಲ್ಲಿ ಏನಾದರೂ ತಾವು ಕ್ಲಾರಿಫಿಕೇಶನ್ ಇದ್ದರೆ ಮಂತ್ರಿಗಳಿರ್ತಾರೆ, ಯಾರು ಒಬ್ಬರು ಎದ್ದು ನಿಂತು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋ ಕೆಲಸ ಮಾಡಿ, ಆಗ ಏನಾದರೂ ಪ್ರಯೋಜನ ಆಗ್ತದೆ. ಇದು ಏನಾದರೂ ಒಂದು ಮಾತಾಡಿದ ತಕ್ಷಣ ನೀವು 10-15 ಒಮ್ಮೆ ಎದ್ದು ನಿಂತರೆ ಅದು ಕ್ಲಾರಿಫಿಕೇಶನು ಬರೋದಿಲ್ಲ, ಯಾರಿಗೇನು ಮಾತಾಡಿದ್ರೆ ಅರ್ಥ ಕೂಡ ಆಗೋದಿಲ್ಲ. ನೀವಿಲ್ಲಿ 10 ಜನ ನಿಂತಾಗ ಅಲ್ಲಿ ಅವ್ರು 20 ಜನ ಅವ್ರು ಎದ್ದು ನಿಂತು ಗದ್ದಲಲ್ಲದೆ ಬೇರೆ ಕೂಡ ಆಗುದಿಲ್ಲ. ಸೊ ಅಲ್ಲಿ ಏನಾದರೂ ಕ್ಲಾರಿಫಿಕೇಶನ್ ಮಂತ್ರಿಗಳಿದ್ದಾರೆ, ಮುಖಂಡರಿದ್ದಾರೆ, ಯಾರು ಒಬ್ಬರು ಎದ್ದು ನಿಂತು ಕ್ಲಾರಿಫಿಕೇಶನ್ ಅದು ಪ್ರಯೋಜನ ಆಗ್ತದೆ. ಅದಕ್ಕೆ ನಾನು ತಮಗೆ ಕೂಡ ಹೇಳಿಷ್ಟೇ, ಈಗಾಗಲೇ ಸದನ 1 ಗಂಟೆ ಆಯ್ತಪ್ಪ, ಕೊಂಡ್ರೆ ಕೂತ್ಕೊಳ್ಳಿ. ನಿಮಗೆ ಮಾತಾಡಬೇಡವಾ? ಆಯ್ತು, ಬೇಡ, ಮತ್ತೆ ಚರ್ಚೆ ಬೇಡ. ನಮ್ದೇನ ವಿರೋಧ ಪಕ್ಷ ನಾಯಕ ಆಯ್ಕೆ ಆಗಿಲ್ಲಲ್ಲ, ಅದ್ರ ಒಂದ ಪದೇ ಅದೆಲ್ಲ ಚರ್ಚೆ ಬೇಡ. ಆಯ್ತು ಕೊಂಡ್ರೆ ಅವರೇ, ನೋಡಿ, ಎದ್ದು ನಿಂತು ಮಾತಾಡಲಿಕ್ಕೆ ಮತ್ತು ಸಲಹೆ ಕೊಡಲಿಕ್ಕೆ ಎಷ್ಟು ಜನರಿಗೆ ಬೇಕಾದ್ರೂ ಕೊಡ್ಬೋದು, ಏನು ಕಷ್ಟ ಇಲ್ಲ. ಸಲಹೆ ಮತ್ತು ಎದ್ದು ನಿಂತು ಮಾತಾಡಲಿಕ್ಕೆ ಯಾರಿಗೆ ಬೇಕಾದ್ರೆ ಮಾತಾಡ್ಬೋದು. ಆದರೆ ಒಂದು ಅಸೆಂಬ್ಲಿ ಚೆನ್ನಾಗಿ ನಡ್ಕೊಂಡು ಹೋಗುವಂತಹ ವಾತಾವರಣ ನಿರ್ಮಾಣ ಮಾಡೋದು ಜವಾಬ್ದಾರಿಗಳನ್ನು ಕೂಡ ಹಮ್ಮಿಕೊಳ್ಳುವ ವ್ಯವಸ್ಥೆ ತಾವು ಇವತ್ತು ಮಾಡಿ. ಇದರಲ್ಲಿ ಉಚಿತವಾದ ಸಲಹೆ ಎಷ್ಟು ಕೂಡ ಬರ್ತದೆ, ಅದನ್ನು ಪಾಲಿಸ್ಕೊಂಡು ಹೋಗುವಂಥ ಭಾಳ ಕಷ್ಟದ ಕೆಲಸ ಇರ್ತದೆ. ಅದು ಉಚಿತವಾದ ಯಾವುದು ಸಲಹೆ ನಮ್ಗೆ ಅಗತ್ಯ ಇಲ್ಲ. ಈಗ ನಾವೀಗ ಚೆನ್ನಾಗಿ ಅಸೆಂಬ್ಲಿ ನಡೆಸಿಕೊಳ್ಳಲಿಕ್ಕೆ ಏನೆಲ್ಲ ನೀವು ಸಹಕಾರ ಕೊಡಬೇಕು ಆ ಸಹಕಾರವೆಲ್ಲ ಕೊಡಿಸಿ ಕಡಿಮೆ ಮಾಡಿ. ತಾವೀಗ 1 ಗಂಟೆ ಆಯ್ತು, ಹೊಸಬರು ಮಾತಾಡಬೇಕು. ನಾನು ನನಗೆ ಮೊಟಕು ಮಾಡೋದಿಲ್ಲ. ಒಂದು ವಿರೋಧ ಪಕ್ಷವಾಗಿ ನಾನು ಆರಂಭ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಆರಂಭ ಮಾಡಿ 3-4 ಗಂಟೆ ಮಾತಾಡಿದ್ದಾರೆ ಇದ್ರ ಮೇಲೆ. ತೆಗೆದು ನೋಡಿ ಸಮಯ ಮಾತಾಡಿ. ಹಾಗಾದ್ರೆ ನನಗೆ ಈಗಾಗಲೇ ಕಮ್ಮಿ ಆಗಿದೆ ಅಂತ ನನಗೆ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಆಯ್ತು, ಮಾತಾಡ್ಬಿಡ್ತಾರೆ. ಆಯ್ತು ಸರ್, ಈಗ ನಾನು ತಾವು ಹೇಳ್ದಾಗೇನೆ ಅವರಿಗೆ ಅಪ್ಯಾಯಮಾನವಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಸರ್ಕಾರದಲ್ಲಿದ್ದಂಥ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸನ್ನು ತಗೊಂಡು ನಾನು ಹೇಳಿದ್ದೇನೆ. ಈ ಅಂಕಿಅಂಶಗಳು ಯಾವುದಾದ್ರೂ ತಪ್ಪಿದ್ರೆ ನೀವು ತಿದ್ದಿ, ನಾನು ಸರಿ ಮಾಡ್ಕೊಳ್ಳಲಿಕ್ಕೆ ನಾನು ತಯಾರಿದ್ದೇನೆ. ನನಗೆ ಸುಮ್ಮನೆ ಕೂತ್ಕೊಳ್ಳಿವ್ರೆ, ಎಲ್ಲ ಬುದ್ಧಿ ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಮಾತಾಡಿದ್ದೀನಿ. ನಿಮ್ಮ ಕಾಲದಲ್ಲಿ ನಿಮ್ಮ ಸರ್ಕಾರ ಬಂದ ಮೇಲೆ 183% ನಮ್ಮದು ಸಾಲ ಏರಿಕೆ ಆಯಿತು. ಆಗಲಿ, ಸಾಲ ಮಾಡೋದೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ
ಈ ಸಾಲ ಬಂಡವಾಳ ಹೂಡಿಕೆಗೆ ಹೋಗಿದೆಯಾ ಅಂತ ಕೇಳಿದ್ರೆ ಇಲ್ಲ. GSTPಯ ಶೇಕಡಾವಾರು ಲೆಕ್ಕದಲ್ಲಿ ಬಂಡವಾಳ ಹೂಡಿಕೆಗೆ 4.15% ನಿಮ್ಮ ಸರ್ಕಾರದಲ್ಲಿ 2.42ಕ್ಕೆ ಕುಸಿಯಿತು. ತೆಗೆದು ನೋಡಿ, ಕುಸಿದಿದೆ. ರಾಜ್ಯದ ತೆರಿಗೆ 2008ರಿಂದ 2013ರವರೆಗೆ ಶೇಕಡ 108.85ರಷ್ಟಿತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ. ಇದು ನಿಮ್ಮ ಕಾಲದಲ್ಲಿ 67ರಷ್ಟು ಮಾತ್ರ ಜಾಸ್ತಿ ಆಯಿತು. ಅವರ ಕಾಲದಲ್ಲಿ 108% ಜಾಸ್ತಿ ಆದರೆ 67% ಮಾತ್ರ ಜಾಸ್ತಿ ಆಯಿತು. ಕರ್ನಾಟಕದ GDP ಯಾವಾಗಲೂ ದೇಶದ GDPಗಿಂತ ಹೆಚ್ಚಾಗಿರ್ತಾ ಇತ್ತು. 16-17ರಲ್ಲಿ ಅಧ್ಯಕ್ಷರೇ ಅದು ದೇಶದ ಸರಾಸರಿಗಿಂತ ಕಮ್ಮಿ ಆಗಿತ್ತು. GDP 16-17ರಲ್ಲಿ ಕಮ್ಮಿ ಆಯಿತು. ಮತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ನಲ್ಲಿ ನಮ್ಮ ರಾಜ್ಯ 16ನೇ ಸ್ಥಾನದಲ್ಲಿತ್ತು. ಈಗ ಅಗ್ರಸ್ಥಾನದಲ್ಲಿದೆ. ಫಸ್ಟ್ ಪ್ಲೇಸ್ನಲ್ಲಿ ನಮ್ಮ ರಾಜ್ಯ ಇದೆ ಅನ್ನುವಂಥದ್ದು ನನಗೆ ಹೆಮ್ಮೆ ವಿಷಯ. 2016ರಲ್ಲಿ 16ನೇ ಸ್ಥಾನದಲ್ಲಿತ್ತು. CM ಮತ್ತು ICS ಸರ್ವೆ 2017ರ ಪ್ರಕಾರ ರಾಜ್ಯದಲ್ಲಿ ಭ್ರಷ್ಟಾಚಾರದಿಂದ ತೊಂದರೆಗೊಳಗಾದವರು ಸಂಖ್ಯೆ 77%. ಇದು ರಾಷ್ಟ್ರೀಯ ಸರಾಸರಿಗಿಂತ 31% ಜಾಸ್ತಿ ಇತ್ತು. ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿತ್ತು ಭ್ರಷ್ಟಾಚಾರದಲ್ಲಿ. ಶೇಕಡ 65 ಜನ ಈ ಅವಧಿಯಲ್ಲಿ ಭ್ರಷ್ಟಾಚಾರದಿಂದ ನಲಿಗೆ ಹೋಗಿದ್ರು ಅಂತೇಳಿ ಹೇಳಿ ಆ ರಿಪೋರ್ಟ್ನಲ್ಲಿ ಹೇಳ್ತಾರೆ. ಇದನ್ನು ಕೊಟ್ಟಂಥವರು ನಮ್ಮ ಪಾರ್ಟಿಯವರು ಅಥವಾ ಬೇರೆ ಯಾರೋ ಅಲ್ಲ. ನಮ್ಮ ಜಸ್ಟಿಸ್ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ MN ವೆಂಕಟಾಚಲಯ್ಯನವರು ಮತ್ತು ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗಡೆಯವರು ಇದನ್ನು ಸೋಷಿಯಲ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂಥ ಪಬ್ಲಿಕ್ ಆಫೀಸರ್ಸ್ ವರದಿಯಲ್ಲಿ ST/SC ಜನಾಂಗದವರ ಮೇಲಿನ ಅಪರಾಧ ಕೂಡ ಅವತ್ತು ಜಾಸ್ತಿ ಆಗಿತ್ತು ಅಂತೇಳಿ ಹೇಳಿ ಆ ವರದಿಯಲ್ಲಿ ಹೇಳ್ತಾರೆ. ನೀವು ಹೇಳ್ತಿರಲ್ಲ BJP ಸರ್ಕಾರದಲ್ಲಿ ಭ್ರಷ್ಟಾಚಾರ ಅದು ಇದು ಹೇಳ್ತಾ ಇದ್ರಲ್ಲ, ಆ ಪುಸ್ತಕ ದಯವಿಟ್ಟು ಓದಬೇಕು. ಆ 16-17ನೇ ಇಸ್ವಿನಲ್ಲಿ ಹೇಗಿತ್ತು ಅಂತೇಳಿ ಹೇಳಿ ನಿಮ್ಮದೇ ಸರ್ಕಾರದ ಅಂಕಿಅಂಶಗಳ ಆಧಾರದ ಮೇಲೆ ಅವರೊಂದು ಪುಸ್ತಕವನ್ನು ಬರೆದಿದ್ದಾರೆ. ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ನೀವು ಹೇಳ್ತೀರಿ ಪುಟ 3ರಲ್ಲಿ ಉತ್ತಮ ಆಡಳಿತವಿರದೆ ನ್ಯಾಯವಿರೋದು, ದೂರದೃಷ್ಟಿ ಇರೋದು, ಗುರಿ ಇರೋದು. ಹಾಗಾಗಿ ನೀವೇ ಹೇಳ್ತೀರಿ. ಆದರೆ ರಾಜ್ಯ ಆ ಒಂದು ಗುರಿ ಮತ್ತು ದೂರದೃಷ್ಟಿ ಎಲ್ಲವೂ ಇಲ್ಲದೆ ಇರುವಂಥ 5 ವರ್ಷವನ್ನು ಅನುಭವಿಸಿ ಅಂಧಕಾರ ಅನ್ಯಾಯದಿಂದ ತತ್ತರಿಸಿರ್ತಕ್ಕಂಥ ರಾಜ್ಯ ಇವತ್ತು ಹೊರಗೆ ಬಂದಿದ್ದು BJPಗೆ ಅಧಿಕಾರ ಬಂದ ನಂತರ ಅಂತ ಹೇಳುವಂಥದ್ದನ್ನ ಈ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಒಂದು ಚುನಾವಣಾ ಭಾಷಣಕ್ಕೂ ವಿಧಾನಸಭೆಯಲ್ಲಿ ಮಂಡಿಸುವ ಆಯವ್ಯಯಕ್ಕೂ ವ್ಯತ್ಯಾಸ ಇದೆ. ನೀವು ಇದನ್ನು ಟೀಕೆಗೆ ಬಳಸಿ ಅದರ ಪಾವಿತ್ರ್ಯತೆಯನ್ನು ಹಾಳು ಮಾಡಿದ್ದನ್ನು ಎಲ್ಲರೂ ಕೂಡ ಹೇಳ್ತಾರೆ. ಪ್ರಿಂಟ್ ಆಗಿದೆ. GSDP ಅಧ್ಯಕ್ಷರೇ 2018ರಲ್ಲಿ 12.80 ಲಕ್ಷ ಕೋಟಿ ಇತ್ತು. 22-23ರಲ್ಲಿ 23.33 ಲಕ್ಷ ಕೋಟಿಗೆ ಏರಿದೆ. ಬಂಡವಾಳ ವೆಚ್ಚ 19ರಲ್ಲಿ 34,659 ಕೋಟಿ ಇತ್ತು. 23
22-23ಕ್ಕೆ 52,766 ಕೋಟಿ ಆಗಿದೆ. ಹೀಗೆ ಓಕೆ 22ರಲ್ಲಿ ಸ್ವಲ್ಪ GSTP ಪ್ರಮಾಣ ಕುಸಿತಿತ್ತು, ಯಾರು ಹೇಳಿದ್ರಿ? ಅಂದರೆ 2.73 ಇದ್ದಿದ್ದು 2.60ಗೆ ಬಂತು. 0.13% ಕಡಿಮೆ ಆಗಿತ್ತು. ಯಾಕಂದರೆ 2 ವರ್ಷ ಕೋವಿಡ್ನಿಂದ ಬಾಧೆಗೊಳಗಾಗಿತ್ತು. ನಮಗೆ ಉತ್ಪಾದನೆ ಆಗಲಿಲ್ಲ, ರೈಲು ನಿಂತಿತ್ತು, ಬಸ್ ನಿಂತಿತ್ತು, ಲಾಕ್ಡೌನ್, ಸೀಲ್ ಡೌನ್ಗಳು, ನಾವು ಕೇಳದೇ ಇರುವಂಥ ಶಬ್ದಗಳೆಲ್ಲ ಅವತ್ತು ಬಂದಿತ್ತು, ನಿಮಗೆಲ್ಲ ಗೊತ್ತಿದೆ. ಮನುಷ್ಯ ಬದುಕಿದ್ರೆ ಸಾಕು ಅನ್ನುವಂಥ ಒಂದು ಪರಿಸ್ಥಿತಿ ಇತ್ತು. ಆಗಲೂ ಕೂಡ ಕಡಿಮೆ ಆಗಿದ್ದು ಎಷ್ಟು ಅಂದರೆ 0.13 ಮಾತ್ರ. ಹಾಗಾಗಿ ಗ್ರೋತ್ ರೇಟ್, ಬೆಳವಣಿಗೆ ದರ 2018ರಲ್ಲಿ ಅಧ್ಯಕ್ಷರೇ 6.5% ಇತ್ತು. 2023ರಲ್ಲಿ 7.9% ಆಯಿತು. ನಾನು ಯಾಕೆ ಇದನ್ನು ಫಿಗರ್ ಹೇಳ್ತಾ ಇದ್ದೀನಿ ಅಂದರೆ, ಅದೇ ಪುಸ್ತಕದಲ್ಲಿ ಹಿಂದಿನ ಸರ್ಕಾರ ಏನೋ ದಿವಾಳಿ ಎಬ್ಸಿತ್ತು, ಜನರನ್ನು ಭಾಳ ಕೆಟ್ಟ ಸ್ಥಿತಿಗೆ ತಗೊಂಡು ಹೋಗಿದ್ರು ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ಏನಾಗಿದೆ. ಈ ಫಿಗರ್ ಏನು ಹೇಳುತ್ತೆ? ಈ ಫಿಗರ್ಗಳು ಏನು ಹೇಳ್ತದೆ? ಇವತ್ತು ಅನವಶ್ಯಕವಾಗಿ ಜನರನ್ನು ದಿಕ್ಕು ತಪ್ಪಿಸುವಂಥ ಭಾಷಣವನ್ನು, ಆ ಒಂದು ಆಯವ್ಯಯವನ್ನು ಮಂಡನೆ ಮಾಡಿದ್ದಾರೆ. ಆ ಪುಸ್ತಕದಲ್ಲಿ ಉಲ್ಲೇಖ ಆಗಿದೆ ಅಧ್ಯಕ್ಷರೇ. ತಲಾದಾಯ 18ರಲ್ಲಿ ರಾಜ್ಯದ ತಲಾದಾಯ 2.27 ಲಕ್ಷ ಇತ್ತು. 23ರಲ್ಲಿ 3.1 ಲಕ್ಷಕ್ಕೆ ಬಂತು. ಹೆಚ್ಚಾಗಿದೆಯೋ ಕಮ್ಮಿ ಆಗಿದೆಯೋ? ತಲಾದಾಯ ಜಾಸ್ತಿ ಆಗಿದೆ ಅಂದರೆ ಜೀವನ ಮಟ್ಟ ಜಾಸ್ತಿ ಆಗಿದೆ ಅಂತ ತಾನೇ ಇದರ ಆಧಾರದ ಮೇಲೆ ಹೇಳೋದು? ಇರ್ಬೋದು, ಭಿಕ್ಷುಕನೂ ಇರ್ಬೋದು, ಶ್ರೀಮಂತನೂ ಇರ್ಬೋದು. ತಲಾದಾಯವನ್ನು ನಿರ್ಧಾರ ಮಾಡುವಾಗ ಒಂದು ಸೂತ್ರ ಇದೆ. ನಾವು ಸರ್ಕಾರ ಇದ್ದಾಗ ಈ ಅಂಕಿ ಸಂಖ್ಯೆಗಳನ್ನು ಯಾಕೆ ಕೊಡ್ತೀವಿ? ಸರ್, ನಾನು ಮಾತಾಡ್ಬಿಡ್ತೀನಿ ಸರ್, ತಾವು ಬುದ್ಧಿವಂತರು. ನಿಮ್ಮ ಎಕ್ಸ್ಪೀರಿಯನ್ಸ್ ಏನು, ನನ್ನ ಎಕ್ಸ್ಪೀರಿಯನ್ಸ್ ಏನು? ಅಲ್ಲ, ಏನಾದ್ರು ಸಲಹೆ ಕೊಡೋದೇ ಕೊಡ್ಬೋದು. ಜಾರ್ಜ್ ಅವ್ರು ಹೇಳಿ. ಹಾಗಾಗಿ ಸರ್, ಅಲ್ಲ ಜಾರ್ಜ್ ಅವ್ರು ಮಾತಾಡ ಹೇಳಿ. GST ಸಂಗ್ರಹ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಪ್ರತಿ ತಿಂಗಳಿಗೆ ಅಧ್ಯಕ್ಷರೇ ಮಂತ್ರಿಗಳು ಏನೊಂದು ಹೇಳಿಕ್ಕಿದೆ ಅಂತ ಹೇಳಿ ಬಿಡಿ, ಒಬ್ಬರೇ ಮಾತಾಡಿ. ಆಗಿದೆ 22ಕ್ಕೆ ಕಡಿಮೆ ಆಗಿದೆ, ಕೋವಿಡ್ ಬಂದಿದ್ರೆ ಕಡಿಮೆ ಆಗಿದೆ. ಅದಕ್ಕಿಂತ ಮೊದಲು ಯಾವುದೋ 17 ಹೇಳ್ತಾ ಇದ್ದಾರೆ. ನಿಮಗೆ ಒಂದು ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ರಾಷ್ಟ್ರದ ಜನಸಂಖ್ಯೆ ಯುವಕರದಾಗಿದೆ, ಯಂಗ್ ಪಾಪ್ಯುಲೇಷನ್. ನಮ್ಮ ಇಂಡಿಯಾ ದೇಶದಲ್ಲಿ ಇವತ್ತು ಇಡೀ ಜಗತ್ತು ನೋಡಿದ್ರೆ ಯಂಗ್ ಪಾಪ್ಯುಲೇಷನ್ ಇಂಡಿಯಾ ದೇಶದಲ್ಲಿ. ಈ ಯಂಗ್ ಪಾಪ್ಯುಲೇಷನ್ ಇರುವಾಗ ಯುರೋಪ್ ತಗೊಳ್ಳಿ, ಚೈನಾ ತಗೊಳ್ಳಿ, ಅಮೇರಿಕಾ ತಗೊಳ್ಳಿ, ಅಥವಾ ಬೇರೆ ಯಾವುದೇ ರಾಜ್ಯ ತಗೊಳ್ಳಿ, ಯಾವಾಗಲೂ ಗ್ರೋತು ಡಬಲ್ ಡಿಜಿಟಲ್ ಇರ್ತದೆ ಯಂಗ್ ಪಾಪ್ಯುಲೇಷನ್ ಇದ್ದಾಗ. ಇವತ್ತು ಯುರೋಪು, ಅಮೇರಿಕ ಎಲ್ಲ ಏಜ್ಡ್ ಪಾಪ್ಯುಲೇಷನ್ ಆಗ್ತಾ ಇದೆ. ಇವತ್ತು ಚೈನಾ ಈಗ ಸ್ಟಾರ್ಟ್ ಆಗಿದೆ ಏಜ್ಡ್ ಪಾಪ್ಯುಲೇಷನ್. ಆಗ ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ರೆ, ನಾವು ದೂರದೃಷ್ಟಿ ಇಟ್ಟು ಈ ಯಂಗ್ ಪಾಪ್ಯುಲೇಷನಿಗೆ, ತಾವು ಪ್ರಧಾನವರು ಹೇಳಿದಾರಲ್ಲ, ಅವರು ಒಳ್ಳೆ ದೂರದೃಷ್ಟಿ ಇಟ್ಟು ಹೇಳಿದ್ರು, ಒಂದು ವರ್ಷಕ್ಕೆ 2 ಕೋಟಿ ರೂಪಾಯಿ, 2 ಕೋಟಿ ಉದ್ಯೋಗನ ನಾವು ಮಾಡ್ತೀವಿ. ಬಹುಶಃ ಅದು ನಾವು ಒಪ್ಕೊಳ್ತೀವಿ. ಆ ರೀತಿ ಆದರೆ 9 ವರ್ಷದಲ್ಲಿ 18 ಕೋಟಿ ಉದ್ಯೋಗ ಆಗಬೇಕಾಗಿ. ಬಹುಶಃ ಇವತ್ತು ನಾವು ಒಂದು ತಿಳ್ಕೊಬೇಕಾಗ್ತದೆ, ಈ ಯಂಗ್ ಪಾಪ್ಯುಲೇಷನ್ ಬರ್ತಾ ಇದೆಯಲ್ಲ, ಅವ್ರಿಗೇನೋ ನಾವು ಉದ್ಯೋಗ ಕೊಡದಿದ್ದರೆ ಭಾಳ ದೊಡ್ಡ ತೊಂದರೆ ಆಗ್ತದೆ ಮತ್ತು ನಮ್ಮ ಗ್ರೋತ್ ರೇಟ್ ಕಡಿಮೆ ಆಗ್ತದೆ. ಅದರಿಂದ ಇವತ್ತು ನಾವು ರಾಜ್ಯ ಮತ್ತು ರಾಷ್ಟ್ರದ ಒಂದು ಪ್ರಗತಿಯನ್ನು ಇಟ್ಟುಕೊಂಡು ಇದನ್ನು ಮಾಡಬೇಕಾಗಿದೆ. ಅದರಿಂದ ನೀವು 23ಕ್ಕೆ ಮಾಡಬೇಕಾದ್ರೆ ನಮ್ಮ ಕಾಲದಲ್ಲಿಯೂ ಕಾಂಟ್ರಿಬ್ಯೂಷನ್ ಇದೆ ಅದಕ್ಕೆ. ಈಗ ನಮ್ಮ ಮುಂದೆ ಆಗ್ಬೇಕಾದ್ರೆ ನಿಮ್ಮ ಕಾಲದ್ದು ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಹೇಳೋದಿಲ್ಲ. ದಿಸ್ ಸರ್ಕಾರ ಒಂದು ಕಂಟಿನ್ಯೂಟಿ. ಅದರಿಂದ ಪ್ರತಿಯೊಂದು ಅಂಕಿಅಂಶ ತೆಗೆದುಬಿಟ್ಟು ಆ ಕಾಲದಲ್ಲಿ ಆಗಲ್ಲ, ಈ ಕಾಲದಲ್ಲಿ ಆಗಲ್ಲ ಅಂತ ಅದಕ್ಕೆ ನಾನು 7 ತಿಂಗಳು ಸ್ವಲ್ಪ ವೇಟ್ ಮಾಡಿದ್ರೆ ನಿಮಗೆ ಸರಿಯಾಗಿ ಮಾತಾಡ್ತಾರೆ. ಅವ್ರು ಹೇಳ್ತಾರಲ್ಲ, ಅದಕ್ಕೆ ಮಾತಾಡ ಆಯ್ತು. ಸಭಾಧ್ಯಕ್ಷರೇ, ಈ ರೀತಿ ನನಗೆ ಇಂಟರ್ವ್ಯೂ ಆಗೋ ರೀತಿ ಅವ್ರಿಗೆ ಹೇಳ್ಬೋದಿತ್ತು. ಅವರು ಈಗ ಅವರು ಮಾತಾಡ್ತಿರ್ಬೇಕಾದ್ರೆ ಫ್ಲೋ ಇರ್ಬೇಕಾದ್ರೆ ಅವ್ರ ಇಂಟರ್ವೆನ್ಷನ್ ಏನ್ ಜಸ್ಟಿಫೈಡ್ ಇದೆ ಆಯ್ತು. ಈಗ ಮಾತಾಡ್ತಾರೆ, ಎಲ್ಲ ಸ್ಪಷ್ಟತೆ ಯಾವ್ದು ಕೂಡ ಇಲ್ಲ, ಎಲ್ಲ ಸರಿಯಾಗಿ ಆಯ್ತು. ಈಗ ಅವ್ರು ಮಾತಾಡ್ತಾರೆ. ಈಗ
ನೀವು ಪರಸ್ಪರ ಮಾತಾಡ್ತೀರಿ. ಅವರೊಂದು ಪ್ರಶ್ನೆ ನೋಡಿ, ಈಗ ನಿಮ್ಗೆ ನಾಳೆ ಮಾತಾಡೋದು ಅವಕಾಶ ಇದೆ, ಆಗ ನೀವು ಮಾತಾಡಿ. ಆಯ್ತು, ಅದೆಲ್ಲ ಪ್ರಶ್ನೆ. ಈಗ ಆಯ್ತು, ಮಾತಾಡಲಿಕ್ಕೆ ಅವಕಾಶ ಬೇಡ. ಸಭಾಧ್ಯಕ್ಷ ಒಂದೇ ನಿಮಿಷ. ಮಂತ್ರಿಗಳೇ ನೀವು ಮಾತಾಡಬೇಡಿ. ಇವರೇ ಮಂತ್ರಿಗಳು ಕೂತಲ್ಲ, ಇಲ್ಲ ಸಬ್ಜೆಕ್ಟ್ ಬೇಡ, ಬೇಡ, ಇಲ್ಲ ಬೇಡ, ಸಬ್ಜೆಕ್ಟ್ ಬೇಡ. ನಿಮ್ಮ ಭಯ ಆಗ್ತೈತೆ ಮಂತ್ರಿಗಳೇ. ಸುರೇಶ್ ಪ್ಲೀಸ್ 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 ಪ್ಲೀಸ್, ನೀವು ಚರ್ಚೆ ಮಾಡಬೇಡಿ. ನೀವು ಬಹಳ ಫೈಟಿಂಗ್ ಅವ್ರು ಪ್ರತಿಪಕ್ಷ ಅಶ್ವಥ್ ನಾರಾಯಣ್ ತೆಗೆದ್ಬಿಟ್ಟವ್ರೀಗ. ಅಶ್ವಥ್ ನಾರಾಯಣ್ ಕೂತ್ಕೊಳ್ಳಿ. ಅಶ್ವಥ್ ನಾರಾಯಣ್ ಖುಷಿ ಪಡ್ತೀನಪ್ಪ. ನೀವು ಕಂಟಿನ್ಯೂ. ನೀವು ಮಾತಾಡಬೇಡಿ. ಇವರೇ ಅಶ್ವಥ್ ನಾರಾಯಣ್, ಯು ಆರ್ ಎ ಸೀನಿಯರ್ ಮಿನಿಸ್ಟರ್, ಎಕ್ಸ್ ಮಿನಿಸ್ಟರ್. ವಿರೋಧ ಪಕ್ಷ ನಾಯಕರು ಬೇರೆಯವ್ರಿಗೆ ಆಫರ್ ಕೊಟ್ಬಿಟ್ಟಿದ್ದೀರಾ ಮೊನ್ನೆಯಿಂದ. ಕೂತ್ಕೊಳ್ಳಿ ಮಧ್ಯೆ ಇರಬೇಕು. ಅಶ್ವಥ್ ನಾರಾಯಣ್, ಅಶ್ವಥ್ ನಾರಾಯಣ್ ಸುಮ್ಮನೆ ಏನಿದು? ಅಧ್ಯಕ್ಷರೇ, ಸುರೇಶ್ ಯಾರ ಮಿನಿಸ್ಟರ್ಸ್ ಯಾಕೆ ಈಗ ಅವ್ರು ಮಾತಾಡಿ ಕೂತ್ಕೊ. ಈಗ ಅವ್ರು ಮಾತಾಡಿ ಬೇಡ. ಒಂದೇ ಒಂದು ನಿಮಿಷ ಪ್ಲೀಸ್. ನಾನು ಒಂದು ಬೇಡ, ಇಲ್ಲಿ ಬಜೆಟ್ ಆಯ್ತು, ಬಜೆಟ್ ಮಾಡ್ಕೊಂಡ್ಬೇಡ್ರಿ ಬಜೆಟ್ ಮಾತ್ರ. ಈಗ ಅಶೋಕ್ ಕೂತ್ಕೊಳ್ಳಿ. ನೀವು ಮತ್ತೆ ಟೈಮ್ ಇದೆ, 6 ಗಂಟೆ ಅಂದ್ರೆ ಎಷ್ಟು ಗಂಟೆ ಬೇಕಾ ಟೈಮ್ ಇದೆ. ಈಗ ಅರ್ಜೆಂಟ್ ಮಾಡ್ಲಿಕ್ಕೆ ಮಾತಾಡ್ಲಿಕ್ಕೆ GST, ತಲಾದಾಯ ಇವೆಲ್ಲವಕ್ಕೂ ಕೂಡ ಅನೇಕ ಸೂತ್ರಗಳಿದ್ದಾವೆ ಅದನ್ನು ಕಂಡುಹಿಡಲಿಕ್ಕೆ. ಕೇವಲ ಯಂಗ್ ಬ್ಲಡ್ ಇದೆ ಅನ್ನುವಂಥ ಒಂದೇ ಕಾರಣಕ್ಕೆ ಇದು ಜಾಸ್ತಿ ಆಗಿದೆ ಅಂತ ಹೇಳಲ್ಲ. ಆಡಳಿತ ಮಾಡುವಂಥವರ ದೂರದೃಷ್ಟಿಕೋನ ಹೇಗೆ ಮಾಡಬೇಕು, ಎಲ್ಲಿ ಆದಾಯ ಜಾಸ್ತಿ ಮಾಡಬೇಕು, ಎಲ್ಲ ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡಬೇಕು, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು, ಇದರ ಆಧಾರದ ಮೇಲೆ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಅವಧಿನಲ್ಲಿ ನಮ್ಮ ನಾಯಕರುಗಳು, ನಮ್ಮ ಸರ್ಕಾರ ಆ ರೀತಿ ಯೋಚನೆ ಮಾಡಿ ಪ್ರಾಮಾಣಿಕವಾಗಿ ಮಾಡಿತ್ತು. ನಾನು ನಿಮ್ಮನ್ನು ಟೀಕೆ ಮಾಡಲಿಕ್ಕಾಗಿದೆ ಹೇಳ್ತಾ ಇಲ್ಲ. ಆಯ್ತು, ಹೋಗ್ಲಿ ಮುಂದೆ. ಆದರೆ ಎಲ್ಲಿ ಇದನ್ನು ಹೇಳಬೇಕಾಯ್ತು ಅಂದರೆ, ನಿಮ್ಮ ಪುಸ್ತಕದಲ್ಲಿ ಹಿಂದಿನ ಸರ್ಕಾರ ಏನು ಮಾಡಲಿಲ್ಲ, ಕೆಟ್ಟದ್ದು ಮಾಡಿದೆ ಅನ್ನುವಂಥದ್ದನ್ನು ಬಿಂಬಿಸಿದ್ರಿಂದಾಗಿ ನಾನು ಈ ಕಂಪ್ಯಾರಿಸನ್ ಕೊಡಲೇಬೇಕು ಅಧ್ಯಕ್ಷರೇ. ನಮ್ಮ ಭಾಷಣದಲ್ಲಿ ಈ ಕಂಪ್ಯಾರಿಸನ್ ಕೊಡಬೇಕು. ನಿಮ್ಮ ಕಾಲದಲ್ಲಿ ಏನಾಗಿತ್ತು, ಈಗ ಏನಾಗಿದೆ, ಮುಂದೆ ನೀವು ಒಳ್ಳೇದು ಮಾಡ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ, ಮಾಡಬೇಕು ನೀವು. ಯಾಕಂದರೆ ಹೇಳಿದ್ರು ಈಗಾಗಲೇ ಮಂತ್ರಿಗಳು, ಮುಂದೆ ನೋಡಿ ನೀವು 8 ತಿಂಗಳು ಆಮೇಲೆ ಭಾಷಣ ಮಾಡಿ ಅಂತ. ನಮ್ಮ ಆಶಯ ಇದೆ ನೀವು ಒಳ್ಳೆ ಕೆಲಸ ಮಾಡಬೇಕು ಅಂತ, ಈ ರಾಜ್ಯಕ್ಕೆ ಒಳ್ಳೆಯದಾಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಇದೆ. ಮಾಡಿ ನೀವು, ಏನು ತೊಂದರೆ ಇಲ್ಲ, ನಿಮ್ಗೆ ಅಧಿಕಾರ ಇದೆ. ಹಾಗಾಗಿ ಅಧ್ಯಕ್ಷರೇ, GST ಸಂಗ್ರಹ 2018ರಲ್ಲಿ ಪ್ರತಿ ತಿಂಗಳಿಗೆ 7,345 ಕೋಟಿ ಆಗ್ತಾಯಿತ್ತು ರಾಜ್ಯದ್ದು. 2023ರಲ್ಲಿ ಅಧ್ಯಕ್ಷರೇ 14,593 ಕೋಟಿಗೆ, ಅಂದರೆ ದುಪ್ಪಟ್ಟು, ಆಲ್ಮೋಸ್ಟ್ ಡಬಲಿಗೆ ಬಂದಿದೆ. ಇದನ್ನು ನಾವು ಯಾರೂ ಮರಿಬಾರ್ದು. GST ಸಂಗ್ರಹ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ, ಅದಕ್ಕಾಗಿ ಹೇಳಿದೆ. ಮೊನ್ನೆ ಬೊಮ್ಮಾಯಿಯವರು ಹಿಂದಿನ ಸರ್ಕಾರದಲ್ಲಿ, ಅದು ಯಡಿಯೂರಪ್ಪನವರು ಇರ್ಬೋದು, ಟ್ಯಾಕ್ಸ್ ಕಲೆಕ್ಷನ್ಗೆ ಆದ್ಯತೆಯನ್ನು ಇವತ್ತು ಕೊಟ್ಟಿದ್ದರು. ಹಾಗೆಯೇ FDI ವಿದೇಶಿ ಬಂಡವಾಳ ಸರ್, ಇದು ಕೂಡ 2013ರಿಂದ 2018ರವರೆಗೆ ನಿಮ್ಮ ಅವಧಿಯ 5 ವರ್ಷ ಈ ರಾಜ್ಯಕ್ಕೆ ಬಂದಿದ್ದೆಷ್ಟು? $20 ಬಿಲಿಯನ್. 5 ವರ್ಷದಲ್ಲಿ $20 ಬಿಲಿಯನ್ ಬಂದಿದೆ ಹೂಡಿಕೆ. ಕೇವಲ 21-22ರಲ್ಲಿ ಒಂದೇ ವರ್ಷದಲ್ಲಿ $22.1 ಬಿಲಿಯನ್ ಬಂದಿದೆ. ನಾವು ಮರಿಬಾರ್ದು. ಆಯಿತು, ವಿದೇಶಿ ಹೂಡಿಕೆದಾರರು ಪುಕ್ಷಟೆ ಬರೋದಿಲ್ಲ, ನಮ್ಮ ಮುಲಾಜಿಗೆ ಬರೋದಿಲ್ಲ. ಇಲ್ಲೊಂದು ಒಳ್ಳೆ ಆಡಳಿತ ಇದೆ, ಶಾಂತಿ ಸುವ್ಯವಸ್ಥೆ ಇದೆ, ಇಲ್ಲಿ ಹೂಡಿಕೆಗೆ ಎಲ್ಲ ರೀತಿಯ ಸೌಲಭ್ಯಗಳಿದ್ದಾವೆ, ವಾತಾವರಣ ಇದೆ, ಇದನ್ನು ನೋಡಿ ಬರ್ತಾರೆ. ಇವತ್ತು ನಮ್ಮ ಅಧಿಕಾರಾವಧಿಯಲ್ಲಿ ಹಿಂದಿನ ವರ್ಷದಲ್ಲಿ ಅಷ್ಟು ಒಳ್ಳೆಯ ಅವಕಾಶವನ್ನು ವಿದೇಶಿ ಹೂಡಿಕೆದಾರರಿಗೆ ಮಾಡಿಕೊಟ್ಟಿದ್ವಿ. ಇವತ್ತು ಸ್ಟಾರ್ಟಪ್ಗಳ ಸಂಖ್ಯೆ ಅಧ್ಯಕ್ಷರೇ 2016ರಲ್ಲಿ 1973 ಇತ್ತು, ಈಗ 15,000 ಇದೆ. ಇಷ್ಟು ಜಾಸ್ತಿ ಆಗಿದೆ. ಆಹಾರ ಉತ್ಪಾದನೆ
13ರಿಂದ 18 5 ವರ್ಷದಲ್ಲಿ 13ರಲ್ಲಿ 10.8 ಮಿಲಿಯನ್ ಟನ್ ಇತ್ತು. 19ರಲ್ಲೂ ಅಷ್ಟೇ ಆಯಿತು. 23ರಲ್ಲಿ ಅಧ್ಯಕ್ಷರೇ 13.8 ಮಿಲಿಯನ್ ಟನ್ ಈ ರಾಜ್ಯದ ಆಹಾರ ಉತ್ಪಾದನೆ. ಸರ್ಕಾರ ಕೊಟ್ಟಂಥ ಅಂಕಿಅಂಶಗಳು ನಾನು ಕ್ರಿಯೇಟ್ ಮಾಡ್ಕೊಂಡು ಹೇಳುವಂಥದ್ದಲ್ಲ, ತಮಗೂ ಸಿಗ್ತದ ಲೆಕ್ಕಾಚಾರ. ಹಾಗಾಗಿ 2008ರಿಂದ 13ರವರೆಗೆ ತೆರಿಗೆ ಸಂಗ್ರಹ 107% ಜಾಸ್ತಿ ಆಗಿತ್ತು. 2013ರಿಂದ 18 70% ಮಾತ್ರ ಜಾಸ್ತಿ ಆಯಿತು. 22-23ರಲ್ಲಿ ಅಧ್ಯಕ್ಷರೇ 1,54,431 ಕೋಟಿ. ಕೋವಿಡ್ ಇದ್ದಾಗಲೂ ಕೂಡ ತೆರಿಗೆ ಸಂಗ್ರಹದಲ್ಲಿ ಹಿಂದೆ ಬರಲಿಲ್ಲ ಈ ರಾಜ್ಯ. ತಾವು ಗಮನಿಸಬೇಕು. ಇದನ್ನು ಗಮನಿಸಿದಾಗ ಹಿಂದಿನ BJP ಸರ್ಕಾರ ಅತ್ಯುತ್ತಮವಾದಂಥ ಆಡಳಿತ ಕೊಟ್ಟಿದೆ, ಈ ರಾಜ್ಯದ ಕಲ್ಯಾಣವನ್ನು ಬಯಸಿದೆ, ಈ ರಾಜ್ಯದ ಜನರ ಆರ್ಥಿಕ ಸ್ಥಿತಿಯನ್ನು ಜಾಸ್ತಿ ಮಾಡಿದೆ. ನೀವು ಕೃಷ್ಣಪ್ಪ ಅವರೇ, ನೀವು ಒಂದು ಸಾರಿ ನಮ್ಮ ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಭಾಷಣ ಓದುವಾಗ ನಾವು ಗಮನಿಸಿದ್ವಿ, ಟಾರ್ಚ್ ಇಟ್ಕೊಂಡು ಭಾಷಣ ಮಾಡಿದರು. ಆಯಿತು, ಭಾಳ ಜನಕ್ಕೆ ನೆನಪಿದೆ, ಎಲ್ಲ ಗೊತ್ತಿಲ್ಲ. ಟಾರ್ಚ್ ಇಟ್ಕೊಂಡು ಲೈಟ್ ಹೋಗ್ಬಿಟ್ಟಿತ್ತು ಇಡೀ ವಿಧಾನಸೌಧದ್ದು. ಆ ರೀತಿ ಇತ್ತು ವಿದ್ಯುತ್ತಿನ ಪರಿಸ್ಥಿತಿ. ಇವತ್ತು ರಾಜ್ಯದಲ್ಲಿ ಹೂಡಿಕೆ ಒಂದು ದಾಖಲೆ ವಿದೇಶಿ ಬಂಡವಾಳ ಇದು ಬಂದಿದ್ರೆ ಇದೆಲ್ಲವೂ ಕಾರಣ. ವಿದ್ಯುತ್ ಉತ್ಪಾದನೆ ಏರಿಕೆ ಆಗಿದೆ, ಇವೆಲ್ಲವೂ ಕೂಡ ಆಗಿದೆ. ಮಾನ್ಯ ಅಧ್ಯಕ್ಷರೇ, ಪಟ್ಟಭದ್ರ ಹಿತಾಸಕ್ತಿಯಿಂದ ಬಂಡವಾಳಶಾಹಿಗಳು ಮೆರೆದರೆ ಅಂತ ಕೇಳಿದ್ದಾರೆ. ಯಾರು ಮೆರೆದ್ರು ಹೇಳಿ, ಉದಾಹರಣೆ ನೀಡಿ. ನಾವೇನು ಯಾವುದೇ ಉದ್ಯಮಿಗಳಿಗೆ ಕಾನೂನು ಮೀರಿ ಯಾವುದನ್ನು ಕೂಡ ಸಹಾಯ ಮಾಡಲಿಲ್ಲ. ಕಾನೂನು ಚೌಕಟ್ಟಿನ ಒಳಗಡೆ ಮಾಡಿದ್ದೇವೆ. ಏನಂದರೆ ನಮ್ಮಲ್ಲಿ ಬರಬೇಕು ಉದ್ಯಮಗಳು, ಹೆಚ್ಚು ಬಂಡವಾಳ ಹೂಡಬೇಕು, ಹೆಚ್ಚು ಉದ್ಯೋಗಾವಕಾಶಗಳು ಸಿಕ್ಕಬೇಕು ಅನ್ನುವಂಥದ್ದು ನಮ್ಮ ಅನಿಸಿಕೆ ಆಗಿತ್ತು. ನಾನು ಹೇಳ್ತೀನಿ, ಅತ್ಯಂತ ಒಳ್ಳೆಯ ಬಜೆಟನ್ನು ಅವರು ಮಂಡನೆ ಮಾಡಿದ್ದಾರೆ. 1995ರಿಂದ 2005ರವರೆಗೂ ಬಜೆಟನ್ನು ಮಂಡನೆ ಮಾಡಿದರು. SM ಕೃಷ್ಣ ಅವರ ಸರ್ಕಾರ ನೆಕ್ಸ್ಟ್ ಬಂದಾಗ ಒಂದು ವೈಟ್ ಪೇಪರ್ನ ಹೊರಡಿಸಿದ್ರು. ವೈಟ್ ಪೇಪರ್ನ ಯಾವ ರೀತಿ 5 ವರ್ಷದಲ್ಲಿ ಸರ್ಕಾರ ಆರ್ಥಿಕವಾಗಿ ಅಧೋಗತಿಗೆ ಹೋಗಿತ್ತು ಅನ್ನುವಂಥದ್ದನ್ನ SM ಕೃಷ್ಣ ಅವರು ಹೊರಗೆ ತಂದಿದ್ದರು. ಆದ್ದರಿಂದ ನಾನು ಇದ್ರ ಬಗ್ಗೆ ಹೆಚ್ಚು ಹೇಳೋದಿಲ್ಲ, ಹೆಚ್ಚು ಹೇಳೋದಿಲ್ಲ. ನೀವು ಹೇಳ್ತೀರಿ, ಪುಟ 5ನೇ ಪುಟದಲ್ಲಿ ಹೇಳ್ತೀರಿ, ನಾವು ಒಪ್ಪಂದ ಹಾಗೂ ಅನುಕೂಲ ಸಿಂಧು ರಾಜಕಾರಣವನ್ನು ಧಿಕ್ಕರಿಸಿ ಸಂಪೂರ್ಣ ಬಹುಮತವನ್ನು ನೀಡಿರುವ ಶ್ರೀಸಾಮಾನ್ಯನ ತೀರ್ಮಾನವನ್ನು ತಲೆಬಾಗಿಸಿ ಸ್ವೀಕರಿಸುತ್ತೇವೆ ಎಂದು ಹೇಳಿದ್ದೀರಿ. 13ನೇ ಇಸ್ವಿನಲ್ಲಿ 172 ಸೀಟ್ ಗೆದ್ದಂಥ ನೀವು ಆಮೇಲೆ ಏನಾಯಿತು ಅಂತ ಹೇಳಿ ಗೊತ್ತಿದೆ. ಆ ರಾಜಕಾರಣಕ್ಕೆ ನಾನು ಹೋಗೋದಿಲ್ಲ, ಈ ಬಜೆಟ್ ಬಿಟ್ಬಿಡ್ತೇನೆ. ಇಲ್ಲ, ನೀವು ಹೇಳಿದ್ದು ಗೊತ್ತಾಯ್ತು. ಅದನ್ನ ಹೇಳೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಈಗ ಅದನ್ನು ಭಾಳ ಜನ ಅವರು ಮರ್ತಿದ್ದಾರೆ, ಜನ ನೆನಪಿಟ್ಕೊಂಡಿದ್ದಾರೆ. ಆದ್ದರಿಂದ ಅಧ್ಯಕ್ಷರೇ, ರಾಜ್ಯದ ಜನತೆಯನ್ನು ಸಂಕಷ್ಟದ ಸುಳಿಯಿಂದ ಹೊರತರಲು ಎಂದು ಮತ್ತು ಭದ್ರತೆಯ ಖಾತರಿ ಕೊಡದ ಆರ್ಥಿಕ ಯೋಜನೆಯಿಂದ ಯಾವ ಉಪಯೋಗವೂ ಇಲ್ಲ ಎಂಬ ಅಂಬೇಡ್ಕರ್ ಅವರ ಚಿಂತನೆಯನ್ನು ತಾವು ಕೋಟ್ ಮಾಡಿದಿರಿ. ಭಾಗ್ಯಗಳಿಗೆ ನೀವು ಸಂಪನ್ಮೂಲ ಕ್ರೋಢೀಕರಿಸಿ ಹಣ ನೀಡಿದ್ದರೆ ನಿಮ್ಮ ಮಾತನ್ನು ಒಪ್ಪೋದಾಗಿತ್ತು. ನೀವೇನು ಗ್ಯಾರಂಟಿ ಕೊಟ್ಟಿದ್ದೀರಿ, ಬೇರೆ ರೀತಿಯಿಂದ ಹಣ ಕ್ರೋಢೀಕರಿಸಿದ್ರು.
ನೀವು ಇಲ್ಲಿ ಮಾಡಿದ್ದು ನೋಡಿದ್ರೆ ನಾನು ಡೀಟೇಲ್ ಹೇಳ್ತೀನಿ. 34,000 ಕೋಟಿ ಅಧ್ಯಕ್ಷರೇ ದಯವಿಟ್ಟು ಗಮನಿಸಬೇಕು. 34,000 ಕೋಟಿ SCP TSPಗೆ ಹಣ ಇಟ್ಟಿದ್ದೀರಿ. ಆ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ. ನೀವು ಅದರಿಂದ ಈ ಗ್ಯಾರಂಟಿಗಳಿಗೆ ತೆಗೆದ ಹಣ ಎಷ್ಟು ಅಂತ ಹೇಳಿದ್ರೆ 11,000 ಕೋಟಿ. ಅಶೋಕ್, ನಾನು ಬಡವರಿಗೆ, ಅಶೋಕ್ ಅವರು ದಲಿತರಿಗೆ ಕೊಟ್ಟಿದ್ದೇನೆ ಅಂತ ಹೇಳ್ಕೊಂಡು ಅಂತ ಅನ್ನ ಕೊಡೋದ್ರ ಬಗ್ಗೆ ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಹಸಿದವರಿಗೆ ಅನ್ನ ಕೊಡದೇ ಇರುವಂಥ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಅಂತ ಕೇಂದ್ರ ಸರ್ಕಾರಕ್ಕೆ ಜರಿದಿದ್ದಾರೆ. ನೀವು ಹೆಂಗೆ ಕೊಟ್ಟಿದ್ದೀರಿ ಅನ್ನ? 34,000 ಕೊಟ್ಟು ಪರಮೇಶ್ವರ್ ಅವರೇ, 34,000 SCP TSPನಲ್ಲಿ ಇಟ್ಟು ಅದರಲ್ಲಿ 11,000 ಕೋಟಿ ತೆಗೆದು ಅನ್ನ ಈ ಭಾಗ್ಯಗಳಿಗೆ ಹಂಚಿದಿರಲ್ಲ, ಇದು ಯಾವ ಸೂತ್ರ ನಿಮ್ಮದು? ಅವ್ರದ್ದೇ ಅನ್ನದ ತಟ್ಟೆಯಿಂದ ಎತ್ತಿ ಅವ್ರ ಬಾಯಿಗಿಡದ, ಅವ್ರದ್ದೇ ಅನ್ನನ ಎತ್ತಿ ಅವ್ರ ಬಾಯಿಗಿಟ್ಟಿದ್ದು. ಇಲ್ಲಿದೆ ನನ್ನ ಹತ್ರ ಫಿಗರ್ಸ್ ಇದೆ. ಆಯಿತು, ನೆಕ್ಸ್ಟ್. ಅಧ್ಯಕ್ಷರೇ, ಒಂದು SC/ST ಕಾಯ್ದೆ ಇದೆ. ಇದನ್ನು ಇದಕ್ಕೆ ಖರ್ಚು ಮಾಡಬೇಕು ಅಂತ, ಒಂದು ಪೈಸೆ ಬೇರೆದಕ್ಕೆ ಖರ್ಚು ಮಾಡಿದ್ರು ಆಕ್ಟ್ ಪ್ರಕಾರ ಆಕ್ಷನ್ ಆಗಬೇಕು ಇವ್ರ ಮೇಲೆ. ಜ್ಞಾನೇಂದ್ರ ಅವರೇ, ತಮ್ಮ ಕಾಲದಲ್ಲಿ ತಾವು ಎಷ್ಟು ಕೊಟ್ಟಿದ್ದೀರಿ ಅನ್ನೋದನ್ನು ಕೂಡ ಹೇಳಿ. SCP TSPಗೆ ನೀವು ವರ್ಷ ಕೊಟ್ಟಿದ್ದೀರಲ್ಲ, 24.1% ಕೊಡಬೇಕಾಗಿತ್ತು. ನೀವು ಎಷ್ಟು ಕೊಟ್ಟಿದ್ದೀರಿ ಅಂತ ಅದನ್ನು ಹೇಳ್ಬಿಡಿ. ನಾನು ಹೇಳ್ತೀನಿ ಸರ್, ಹೇಳ್ತೀನಿ. ನೀವು 34,000 ಕೋಟಿ ಕೊಟ್ಟು ನಿಮಗಿಂತ ಜಾಸ್ತಿ ಅಂತ ಹೇಳ್ತಾ ಇದ್ದೀರಿ. ಆ ಫಿಗರ್ ಇದೆ. 11,000 ಕೋಟಿ ಡಿಡಕ್ಟ್ ಮಾಡಿ. ನಮ್ಮ ಕಾಲದಲ್ಲಿ ಕೊಟ್ಟಿದ್ದನ್ನು ನೋಡಿ, ಫಿಗರ್ ಇಲ್ಲಿ. ನೆಕ್ಸ್ಟ್. ಇದು ಯಾಕೆಂದ್ರೆ ಆಯ್ತು, ಗೊತ್ತಾಯ್ತು, ಹೇಳೋದು ಸುಲಭ. ಮುಂದೆ ಯಾರು ಹಣ ಕಸ್ತಿದ್ದೀರಿ ನೀವು? ಯಾರೋ ಶ್ರೀಮಂತರಿಂದ ತೆರಿಗೆ, ಅದು ಇದು ನೀವು ಹಾಕಿದ್ದೀರಿ, ಲಿಕ್ಕರ್ಸ್ ಮೇಲೆ ತೆರಿಗೆ. ನಾನು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ST/STಯಿಂದ 11,000 ಕೋಟಿಯನ್ನು ಹೆಂಗೆ ತೆಗೆದಿದ್ದೀರಿ? ಇದನ್ನು ಕ್ಲಾರಿಫೈ ಮಾಡಬೇಕಾಗತ್ತೆ. 11,057 ಕೋಟಿ ಇದಕ್ಕೆ ಬಳಸ್ಕೊಂಡಿರ್ತಕ್ಕಂಥ ಹಣ. ಇದು ಅವರಿಗೆ ಇವತ್ತು ಅವ್ರ ಮಕ್ಕಳ ಎಜುಕೇಷನ್ನಿಗೆ, ಹಾಸ್ಟೆಲ್ಗಳನ್ನು ಕಟ್ಟಲಿಕ್ಕೆ, ಅವರಿಗೆ ಜಮೀನುಗಳನ್ನು ಕೊಡಿಸ್ಲಿಕ್ಕೆ SC/STಗಳು ಇವತ್ತು ಹಾಗೆ ಇಟ್ಟಿದ್ದಾರೆ ಅಂದರೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಆಗಲಿಲ್ಲ ಅವ್ರ ಮೇಲೆತ್ತುವಂಥ. ಇವತ್ತು ಹಾಗೆ ಇದ್ದಾರೆ. ಅವರಿಗೆ ತೋರಿಸ್ತೀವಿ, ಆದರೆ ಕೊಡೋದಿಲ್ಲ. ಚಿಕ್ಕ ಮಕ್ಕಳ ರೀತಿಯಲ್ಲಿ ಬಿಸ್ಕೆಟ್. ಈ ರೀತಿಯಾಗಿ ಆ ಜನಾಂಗವನ್ನು ಇವತ್ತು ಕೂಡ ಹಾಗೆ ಇಟ್ಟಿದ್ದೀವಿ. ಒಂದು ನಿಮಿಷ, ಆದ್ರಿಂದ ಒಂದೇ ನಿಮಿಷ ತಾವು ಹೇಳ್ತಾ ಇದ್ರಿ. ಆಯ್ತು, SCP TSP ಹಣ ಇದನ್ನ ಅನ್ನ ಭಾಗ್ಯಕ್ಕೆ ಎಲ್ಲ ಇಷ್ಟೆಲ್ಲ ಡೈವರ್ಷನ್ ಮಾಡಿದೆ ಅಂತ ಹೇಳ್ತಾ ಇದ್ರಿ. ನವೀನ್, ಹಿಂದೆ ಕಾಲೇಜ್ ಕಟ್ಟಡಗಳಿಗೆ ಅದಕ್ಕೆ ಇದಕ್ಕೆ ಅಂತೇಳಿ ಎಷ್ಟೆಷ್ಟು ಡೈವರ್ಟ್ ಮಾಡಿದ್ರಿ ಅನ್ನುವಂಥದ್ದು ಕೂಡ ನೋಡಿ. SCP TSP ಹಣ ಹಿಂದೆ ನಿಮ್ಮ ಸರ್ಕಾರದಲ್ಲಿ ಅದನ್ನು ನೋಡಿ. ಓಕೆ, ಎಷ್ಟೆಷ್ಟು ಹಣ ಡೈವರ್ಷನ್ ಅದು ತೆಗೆದು ನೋಡಿ. ಆಯ್ತು ಸರ್, ಈಗ ಆಯ್ತು, ನೀವು ಕಂಟಿನ್ಯೂ ಮಾಡಿ. ಅವ್ರ ಪಾಯಿಂಟ್ ಹೇಳಿದ್ದಾರೆ. ನೀವು ಯಾವುದಕ್ಕೆ ವಲಯದಲ್ಲಿ ಎಷ್ಟೆಷ್ಟು ಇಟ್ಟಿದ್ದೀರಿ ಅಂತ. ಕೃಷಿಯಿಂದ ದೇವೇಂದ್ರ 22,000 ಮಂಜು 158 ಕೋಟಿ. ಹಿಂದಿನ ಸರ್ಕಾರದಲ್ಲಿ 16,531 ಕೋಟಿ ಕೃಷಿಗೆ ಇಟ್ಟಿದ್ದು. ವೈದ್ಯ ನಿಮ್ಮ ಈ ಭಾಷಣದಲ್ಲಿ 22,158 ಕೋಟಿ ಅಂತ ಇದೆ. ಅಂದರೆ ನಮಗಿಂತ 6 ಕೋಟಿ ಜಾಸ್ತಿ ಅಂತೇಳಿ ಹೇಳಿ ಫಿಗರ್ ತೋರಿಸುತ್ತೆ. ಆದರೆ ಅಧ್ಯಕ್ಷರೇ, ಇದರಲ್ಲಿ 10,275 ಕೋಟಿ ಅನ್ನಭಾಗ್ಯಕ್ಕೆ ತೆಗೆದಿದ್ದಾರೆ. 27% ಕಮ್ಮಿ ಆಗಿದೆ. ಓಕೆ, ಕೃಷಿಗೆ ಇಟ್ಟಿದ್ದ ಹಣದಲ್ಲಿ 27% ನೀವು ತೆಗೆದಿದ್ದೀರಿ. ಓಕೆ, ಇದು ಯಾವ ನ್ಯಾಯ ಇದು? ಸಾರಿಗೆ 18,868 ಕೋಟಿ ನಮ್ಮ ಸರ್ಕಾರದಲ್ಲಿ ಕೊಟ್ಟಿತ್ತು. ನಿಮ್ಮ ಸರ್ಕಾರದಲ್ಲಿ ಇಟ್ಟಿದ್ದೇ ಕಮ್ಮಿ 15,023 ಕೋಟಿ. ಅದರಲ್ಲಿ 2,800 ಕೋಟಿ ಶಕ್ತಿ ಯೋಜನೆಗೆ ಅಂತೇಳಿ ಇದರಲ್ಲಿ ತೆಗಿತೀವಿ. ಶಕ್ತಿ ಯೋಜನೆಗೆ ನೀವು ಬೇರೆ ಯಾವುದು ಕೊಡಲಿಲ್ಲ. ಸಾರಿಗೆ ಇಲಾಖೆ ಕೊಟ್ಟಿದ್ರಲ್ಲಿ 2,800 ಕೋಟಿ. RDPR ಗ್ರಾಮೀಣಾಭಿವೃದ್ಧಿನಲ್ಲಿ 11,498 ಕೋಟಿ ನಮ್ಮ ಸರ್ಕಾರದಲ್ಲಿ ಇಟ್ಟಿದ್ವಿ. ನೀವು 9,494 ಕೋಟಿ ಇಡ್ತೀರಿ. 17.3%.
ಪ್ರಗತಿ ಕುಂಠಿತ GSTPಗೆ ಮಾರಕ್ಕಾಗ್ತದೆ ಇದು. ನೀರಾವರಿಗೆ ನಮ್ಮ ಸರ್ಕಾರದಲ್ಲಿ 22,933 ಕೋಟಿ ಇಟ್ಟಿತ್ತು, ಇವತ್ತು 19,057 ಕೋಟಿ. ಅಂದರೆ 3,876 ಕೋಟಿ ಕಡಿಮೆ ನಿಗದಿ ಮಾಡಿದ್ದೀರಿ ಅಧ್ಯಕ್ಷರೇ. ನೀವು ಹಿಂದೆ ಕಾಂಗ್ರೆಸ್ ನಡಿಗೆ ಕೃಷ್ಣ ಎಡೆಗೆ, ಇಲ್ಲಿಂದ ಬಳ್ಳಾರಿಗೆ ನಡಿಗೆ ಮಾಡಿದಿರಿ, ಭಾಳ ದೊಡ್ಡ ಪ್ರಚಾರ ಬಂದಿತ್ತು ನಿಮಗೆ. ನಮ್ಮ ಎಚ್ ಕೆ ಪಾಟೀಲ್ರು ಒಂದು ಪುಸ್ತಕ ಬರೆದಿದ್ದಾರೆ, ಕೃಷ್ಣಯ್ಯ ಕಣ್ಣೀರು ಅಲ್ಲ, ಅದಲ್ಲ ಸರ್, ಕೃಷ್ಣೆಯ ಕೂಗು, ಅದು ಕೃಷ್ಣಯ್ಯ ಕೂಗು. ಕೂಗು ಆಯ್ತು, ಮುಂದಕ್ಕೆ ಹೋಗ್ಲಿ. ಈಗ ಕೂಗು ಕೃಷ್ಣದು. ಅವರು ಅವಾಗ ಕೂಗು ಕೇಳ್ತಿತ್ತು ಅವರಿಗೆ, ಈಗ ಅಧಿಕಾರಕ್ಕೆ ಬಂದ ಕೂಡಲೇ ಕೇಳಲಿಲ್ಲ. ನಾನು ಎಚ್ ಕೆ ಪಾಟೀಲ್ರಿಗೆ ಹೇಳ್ತೀನಿ, ಸರ್ ಹೆಂಗೆ ಸರ್ ನೀವು ಕಮ್ಮಿ ಮಾಡ್ತೀರಿ ಇದನ್ನು? ನೀವು 22,900 ಕೋಟಿ 23,000 ಕೋಟಿ ಇದ್ದಿದ್ದು ನೀವು 19,000 ಕೋಟಿಗೆ ಇಳಿಸಿದ್ದೀರಿ. ನೀವು ಹಿಂದಿನ ಸಾರಿ ಪ್ರತಿ ವರ್ಷ 10,000 ಕೋಟಿ ಇಡ್ತೀನಿ ಕೃಷ್ಣಗೆ ಮಾತ್ರ ಅಂತ ಹೇಳಿದಂಥವ್ರು 5 ವರ್ಷದಲ್ಲಿ ಕೇವಲ 50,000 ಕೋಟಿ ಎಲ್ಲದಕ್ಕೂ ಸೇರಿ, ಆಯ್ತು, ಎಲ್ಲ ಪ್ರಾಜೆಕ್ಟ್ ಸೇರಿ ನೀವು ಖರ್ಚು ಮಾಡಿದ್ದು. ಇವತ್ತು ಮತ್ತೆ ಈ ವರ್ಷ 3,000 ಕೋಟಿ ಕಮ್ಮಿ ಇಡ್ತೀರಿ ನೀವು. ಹೆಂಗೆ ಕೃಷಿ ಇದು ಹೇಗೆ ಜಾಸ್ತಿ ಬರ್ತದೆ? ನೀವು ಎಲ್ಲದಕ್ಕಿಂತ ನೀವು ಇಟ್ಟಂಥ ಹಣ, ಸಂಬಳ, ಸಾರಿಗೆ, ಮೇಂಟೆನೆನ್ಸು, ಆ ನಿಗಮಗಳಿದ್ದಾವಲ್ಲ, ನೀರಾವರಿ ನಿಗಮಗಳು ಮಾಡಿದಾವೆ, ಸಾಲ ಬಾಂಡ್ ತೊಗೊಂಡಿದ್ದಾವೆಲ್ಲ, ಅದರ ಬಡ್ಡಿ ಕಟ್ಟಲಿಕ್ಕೆ ಹೋಗ್ತದೆ, ಅಸಲು ತೀರಿಸ್ಲಿಕ್ಕೆ ಹೋಗ್ತದೆ. ಹಾಗಾದರೆ ನೀವೇನು ಕೆಲಸ ಮಾಡ್ಬೋದು? ಈ ರೀತಿಯಲ್ಲಿ ಸಮಾಜ ಕಲ್ಯಾಣ ನಮ್ಮ ಕಾಲದಲ್ಲಿ 17,487 ಕೋಟಿ ಇತ್ತಿದ್ದು, ನೀವು 34,800 ನಾನೀಗಾಗಲೇ ಹೇಳಿದೆ. ಗೃಹಲಕ್ಷ್ಮಿಗೆ, ಗೃಹಭಾಗ್ಯಕ್ಕೆ, ಆಯ್ತು, ಶಕ್ತಿ ಯೋಜನೆಗೆ ಇದನ್ನು ಬಳಸ್ಕೊಂಡ್ರಿ ನೀವು. ಬಹಳ ದೊಡ್ಡ ದುರಂತ ಇದು ಸರ್. ಅದು ಅಂಕಿಅಂಶ ಹೇಳ್ಬಿಡ್ತೀರಾ? 17,000 ಏನು ಅಂತ ಸರ್. ನಮ್ಮ ಕಾಲದಲ್ಲಿ SAP ಇದು ಸೋಷಿಯಲ್ ವೆಲ್ಫೇರ್ಗೆ ಎಷ್ಟಿತ್ತು ಸರ್? ಸೋಷಿಯಲ್ ವೆಲ್ಫೇರ್ಗೆ 17,480 ಕಾಲದಲ್ಲಿ ಸರ್. ನಿಮ್ಮ ಕಾಲದಲ್ಲಿ 34,834. ಸರ್ ಇಲ್ಲಿ ಕೇಳಿ, ಖರ್ಗೆಜಿ ಇಲ್ಲಿ ಕೇಳಿ, ಸ್ವಲ್ಪ ಕೇಳಿ. ಒಂದು ನಿಮಿಷ ಸರ್. 11,000 ಕೋಟಿ ನಾನು ಲೆಕ್ಕ ಕೊಡ್ತೀನಿ. ಹೇಳ್ತಾ ಇದ್ರಿ, ಅದಕ್ಕೆ ಹೇಳ್ತಾ ಇದ್ದೆ. ತಾವು ಈ ಸದನದಲ್ಲೇ ಒಪ್ಕೊಂಡಿದ್ದೀರಾ 10,000 ಕೋಟಿ ರೂಪಾಯಿ ಹೋದ ವರ್ಷ 70 ಡೈವರ್ಷನ್ ಆಗಿದೆ ಅಂತ ಇದೇ ಸದನದಲ್ಲಿ ತಮ್ಮ ಸರ್ಕಾರ ಇದ್ದಾಗ ಒಪ್ಪಿದ್ದೀರಾ. ದಟ್ ಯು ಹ್ಯಾವ್ ಡೈವರ್ಟೆಡ್ SCP TSP ಫಂಡ್ಸ್. 17,000 ಅಂತ ನೀವೇ ಹೇಳ್ತಾ ಇದ್ದೀರಾ. ಇವತ್ತು ನಮ್ದು 34,000. ನಾವು ಬಜೆಟ್ ಅನುಗುಣವಾಗಿ ಕೊಡ್ತಾ ಇದೀವಿ. ನಿಮ್ಮ ಕಾಲದಲ್ಲಿ ಆಗಿಲ್ಲ. ನಾನು ಹೇಳಿ ನೀವು ಲೇಟಾಗಿ ಬಂದ್ರಿ. ಇಲ್ಲ, ನಾನು ಕೇಳ್ದೆ, ತಾವು ಪರ್ಮಿಷನ್ ಲೇಟಾಗಿ ಬಂದ್ರಿ. ಅದರಲ್ಲಿ ಅವ್ರು ಮಾತಾಡೋದು ಖುಷಿ ಆಗ್ತಿದೆ. ಅವ್ರ ಕಾಲದಲ್ಲಿ ಡೈವರ್ಟ್ ಆಗಿಲ್ವಾ? ಆಯ್ತು, ಅವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಅರ್ಗ ಜನರು ಹೇಳ್ತಾರೆ. ಯಾಕಂದ್ರೆ ನಮ್ಮ ಕಾಲದಲ್ಲಿ ನಿಮ್ ಕಾಲದಲ್ಲೂ ಆಗಿದೆ. ಪ್ರಿಯಾಂಕ್ ಇಲ್ಲ ಸರ್, ನಿಮ್ ಪ್ರಮಾಣದಲ್ಲಿ ಆಗಿದೆ. ಸರ್ ಅದಕ್ಕೆ ನೋಡಿ 70 ನೋಡಿ, ಪ್ರತಿಯೊಂದಕ್ಕೆ ಕೂಡ ಆಗುದಿಲ್ಲ. ಅವ್ರೇನ್ ಕೊಡಂತ ಕೇಳಿಲ್ಲ. ಗೊತ್ತಿದೆ, ಮುಗಿಸಿದ್ದಾರೆ. ಅಧ್ಯಕ್ಷರೇ, ಹೇಳ್ತಾ ಇದ್ದೀನಿ, ನಾ ಜಗಳಕ್ಕೆ ಬೀಳ್ತಾ ಇಲ್ಲ. ಆಯ್ತು, ನಾವು ಈಗ ಸದನದಲ್ಲಿ ನಾವು ಪರಸ್ಪರವಾಗಿ ಚರ್ಚೆನೂ ಮಾಡೋ ಹಾಗಿಲ್ವಾ? ಅದನ್ನೇ ಈಗ ಇವರು ಅಪೋಸಿಷನ್ ಲೀಡರ್ ಆಡಿಷನ್ ನಡೆಸಿದಂಗೆ ಎಲ್ಲಾರು ಎದ್ದು ಮೈ ಮೇಲೆ ಬಿದ್ಬಿಟ್ರೆ ಹೆಂಗೆ? ಅದನ್ನೇ ಅವ್ರವರಲ್ಲಿ ಮಾತಾಡ್ತಿದ್ರು. ನೋಡ್ದಾಗ ಕೂತ್ಕೊಳ್ಳಿ. ಅವ್ರು ಇದ್ದಾರೆ, ಅಧ್ಯಕ್ಷರೇ. ಟೀಕೆ ಮಾಡ್ತಾ ಇಲ್ಲ. ಆಯ್ತು, ಮುಗಿತಲ್ಲ. ನಿಮ್ ಕಾಲದಲ್ಲಿ ಆಗಿಲ್ವಾ? ನಮ್ಮ ಕಾಲದಲ್ಲಿ ಉತ್ತರ ಕೊಡ್ತಾ ಹೇಳಿ. ನೋಡಿ, ನಾನು ಹೇಳಿದ್ದು ಕೊಟ್ಟಷ್ಟು ಪ್ರಶ್ನೆ ಕೇಳ್ತಾರೆ. ದಲಿತರ ಜನಾಂಗಕ್ಕೆ ನೀವೆಲ್ಲ ಆ ವರ್ಗದಿಂದ ಬಂದಿದ್ದೀರಿ. ನೀವು
ನಿಜವಾಗ್ಲೂ ದುಃಖ ಪಡಬೇಕಾದಂತ ಸಂದರ್ಭ. 11,000 ಕೋಟಿಯನ್ನ ಗೃಹಲಕ್ಷ್ಮಿಗೆ, ಅನ್ನಭಾಗ್ಯಕ್ಕೆ ಇವೆಲ್ಲಕ್ಕೂ ಡೈವರ್ಟ್ ಮಾಡ್ತಾ ಇದ್ದೀರಿ. ಹಂಗಾದ್ರೆ ನೀವು ಅದನ್ನ ಕಳೆದೇ ಇಡ್ಬೋದಾಗಿತ್ತಲ್ಲ. ನೀವು 34,000 ಫಿಗರ್ ಯಾಕೆ ಕೊಟ್ರಿ ನೀವು? ಆಯ್ತು ಅಂದ್ರೆ ನೋಡ್ಲಿಕ್ಕೆ SC ST ಇಷ್ಟೊಂದು ಕಲ್ಯಾಣ ಮಾಡ್ತಾ ಇದ್ದಾರೆ ಇವರು ಆ ಜನಾಂಗವನ್ನು ಮೇಲೆ ಎತ್ತಲಿಕ್ಕೆ ಅಂತ. ಆದರೆ ಬೇರೆ ದಿಕ್ಕಿನಿಂದ ಇದನ್ನು ಕಸ್ತಿದ್ದೀರಿ, ಇದನ್ನು ಡೈವರ್ಟ್ ಮಾಡಿದ್ದೀರಿ. ಹಾಗಾಗಿ ಅಧ್ಯಕ್ಷರೇ, ಇವತ್ತು ಇವೆಲ್ಲವೂ ಕೂಡ ಒಂದು ವಿಚಿತ್ರ ರೀತಿಯಿಂದ ಈ ಫಿಗರ್ನ ಮಂಡನೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕಾಗಿ ಈ ಸರ್ಕಾರದ ಬಜೆಟ್ ಖಂಡಿತವಾಗೂ ಅತ್ಯುತ್ತಮವಾದಂಥ ಬಜೆಟ್ ಅಲ್ಲ. ಆದ್ದರಿಂದ ನೀವು ಹೇಳಿದಿರಿ ಪ್ಯಾರಾ 26ರಲ್ಲಿ, ಪುಟ 26ರಲ್ಲಿ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ, ತೈಲ ಬೆಲೆ ಏರಿಕೆ, ಕೇಂದ್ರ ಸರ್ಕಾರ ವಿಫಲವಾಗಿದೆ, ತೀವ್ರ ಹಣದುಬ್ಬರದಿಂದ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ. ಈ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದ ದೂಷಣೆ ಮಾಡುವಂಥ ಸರ್, ರಷ್ಯಾ ಉಕ್ರೇನ್ ಯುದ್ಧದಿಂದ ಇಡೀ ಜಗತ್ತಿನ ಮೇಲೆ ಪರಿಣಾಮ ಆಗಿದೆ, ಎಲ್ಲರಿಗೂ ಕೂಡ ಗೊತ್ತಿದೆ, ಸಿದ್ದರಾಮಯ್ಯನವರಿಗೂ ಗೊತ್ತಿದೆ. ತೈಲ ಬೆಲೆ ಹಾಗೂ ನೈಸರ್ಗಿಕ ಅನಿಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವಿಪರೀತ ಹೆಚ್ಚಾಗಿದೆ. ಆದ್ದರಿಂದ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಜಾಗತಿಕ ಮಟ್ಟದಲ್ಲಿಯೇ ಜಾಸ್ತಿ ಆಗಿದೆ. ಕೇಂದ್ರ ಸರ್ಕಾರ ಅಮೆರಿಕ ಇತರ ಬಲಾಢ್ಯ ರಾಷ್ಟ್ರಗಳಿಗೆ ಶೆಡ್ ಹೊಡೆದು ಇವತ್ತು ರಷ್ಯಾ ಮತ್ತು ಉಕ್ರೇನ್ನ ಯುದ್ಧ ಆಗ್ತಾ ಇದ್ದರೂ ಕೂಡ, ಅಮೆರಿಕದ ಇನ್ಸ್ಟ್ರಕ್ಷನ್ ಇದ್ದರೂ ಕೂಡ ಇವತ್ತು ಪೆಟ್ರೋಲ್ ಡೀಸೆಲ್ನ ನಮ್ಮ ದೇಶಕ್ಕೆ ಬೇಕಾದಷ್ಟು ಆಮದು ಮಾಡಿಕೊಂಡಿದ್ದರಿಂದ ನಮಗೆ ಅದರ ಬೆಲೆ ಜಗತ್ತಿನ ಎಲ್ಲ ರಾಷ್ಟ್ರದಲ್ಲಿ ಜಾಸ್ತಿ ಆದರೂ ಕೂಡ ಭಾರತೀಯರಿಗೆ ತೀರ ತಟ್ಟಲಿಲ್ಲ. ಬೇರೆ ರಾಷ್ಟ್ರಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ನಮ್ಮ ರಾಷ್ಟ್ರದಲ್ಲಿ ಕಮ್ಮಿ, ಇದು ಜಾಸ್ತಿ ಆಗಬಾರ್ದಾಗಿತ್ತು ಅನ್ನುವಂಥದ್ದು ನಮ್ಮೆಲ್ಲರದ್ದು ಅಪೇಕ್ಷೆ ಇದೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಸಗೊಬ್ಬರ ಸಿಕ್ಕಾಮಟ್ಟೆ ಜಾಸ್ತಿ ಆಗಿದೆ, 3 ಪಟ್ಟು 4 ಪಟ್ಟು ಜಾಸ್ತಿ. ಅಧ್ಯಕ್ಷರೇ, ಅದೆಲ್ಲವನ್ನೂ ಕೂಡ ಸಬ್ಸಿಡಿ ಮೂಲಕ ಕೊಟ್ಟು ರೈತರಿಗೆ ಹೊರೆ ಆಗದಿದ್ದಂಥ ರೀತಿಯಲ್ಲಿ ರಸಗೊಬ್ಬರಗಳ ಸಬ್ಸಿಡಿಯನ್ನು ಸರ್ಕಾರ ಕೊಡ್ತಾ ಇದೆ. 19-20ನೇ ಸಾಲಿನಲ್ಲಿ ರಸಗೊಬ್ಬರದ ಮೇಲಿನ ಸಬ್ಸಿಡಿ 79,996 ಕೋಟಿ ಇತ್ತು. ಈಗ ಅದರ 3 ಪಟ್ಟು ಸಬ್ಸಿಡಿಗೆ 2.54 ಲಕ್ಷ ಕೋಟಿ ಕೇವಲ ರಸಗೊಬ್ಬರಗಳ ಸಬ್ಸಿಡಿಗೆ ಕೇಂದ್ರ ಸರ್ಕಾರ ವ್ಯಯ ಮಾಡ್ತಾ ಇದೆ. ಇದೊಂದು ಎಲ್ಲ ಸಮಯದ ಒಂದು ದೊಡ್ಡ ದಾಖಲೆ. ಪ್ರತಿ ಚೀಲದ DAPಗೆ ಅಧ್ಯಕ್ಷರೇ 2,500 ರೂಪಾಯಿನ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಯೂರಿಯಾಕ್ಕೆ 2,180 ರೂಪಾಯಿ ಸಬ್ಸಿಡಿ ಒಂದು ಚೀಲ ಗೊಬ್ಬರಕ್ಕೆ. ಪೊಟ್ಯಾಶ್ 700 ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧಾರಣೆ ಎಷ್ಟು ಜಾಸ್ತಿ ಆಗಿದೆ ನೀವು ಅದನ್ನ ಹೇಳಿ. ಮೊದಲೇನು ಕೊಟ್ಟಿದ್ರಲ್ಲ ಅವಾಗ ಕೊಡೋ ಮುಂದೆ ಆ ರಾಸಾಯನಿಕ ಗೊಬ್ಬರದ ಬೆಲೆ ಎಷ್ಟಿತ್ತು, ಈಗ ಎಷ್ಟು ಕೊಡ್ತಾ ಇದ್ದೀರಿ, ಅದರ ಬೆಲೆ ಎಷ್ಟೈತಿ? ಬೆಲೆ ಇಡೀ ಜಗತ್ತಿನಲ್ಲಿ 3-4 ಪಟ್ಟು ಜಾಸ್ತಿ ಆಗಿದೆ. ಹಾಗಾಗಿ ಸಬ್ಸಿಡಿಯನ್ನು ಕಮ್ಮಿ ಕೊಡಲಿಲ್ಲ. ನಮ್ಮ ಆರ್ಥಿಕ ಪರಿಸ್ಥಿತಿ ಇದ್ದಾಗ್ಯೂ ಕೂಡ ರೈತರಿಗೆ ತೊಂದರೆ ಆಗಬಾರ್ದು, ರೈತ ನಿರಾತಂಕವಾಗಿ ಬೆಳೆ ಬೆಳಿಬೇಕು. ಈಗ ಅನ್ನಭಾಗ್ಯಕ್ಕೆ ಅಕ್ಕಿ ಬೇಕು, ಬೇರೆದಕ್ಕೆ ಅಕ್ಕಿ ಬೇಕು, ಎಥನಾಲಿಕ್ಕೆ ಅಕ್ಕಿ ಬೇಕು, ಎಲ್ಲದಕ್ಕೂ ಅಕ್ಕಿ ಬೇಕು. ಯಾರು ಅಕ್ಕಿ ಕೊಡ್ತಾರೆ ಸರ್? ಆಕಾಶದಿಂದ ಉದುರೋದಿಲ್ಲ, ಫ್ಯಾಕ್ಟ್ರಿಲಿ ಉತ್ಪತ್ತಿ ಆಗೋದಿಲ್ಲ ಅಕ್ಕಿ. ಜಮೀನಲ್ಲಿ ರೈತರ ಬೆಳೆದ್ರೆ ಮಾತ್ರ. ರೈತ ಬೆಳೆಯೋದಕ್ಕೆ ಏನು ಉಪಕಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ? ಕೇಂದ್ರ ಸರ್ಕಾರ ಇರಿಗೇಷನ್ಗಿರ್ಬೋದು, ಆಹಾರ ಉತ್ಪಾದನೆ ಕುಂಠಿತ ಆಗದಿದ್ದ ಹಾಗೆಯೇ ವಿಶೇಷವಾಗಿ ಆಹಾರ ಬೆಳೆಯಲಿಕ್ಕೆ ರೈತನಿಗೆ ಇದನ್ನು ಸಹಕಾರವನ್ನು ಮಾಡಿದೆ. ಇವ ನೆರೆಯ ಪಾಕಿಸ್ತಾನ ಇರ್ಬೋದು, ಶ್ರೀಲಂಕಾ ಇರ್ಬೋದು, 1 kg ಗೋಧಿ ಹಿಟ್ಟಿಗೆ ಎಷ್ಟು ಬೆಲೆ ಅದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಅಧ್ಯಕ್ಷರೇ, ಇವೆಲ್ಲವೂ ಕೂಡ ಇವತ್ತು ಟೀಕೆಗೋಸ್ಕರ ಟೀಕೆ ಮಾಡೋದರಲ್ಲಿ ಅರ್ಥವೇ ಇಲ್ಲ. ಬಜೆಟ್ಟು ಪಾವಿತ್ರ್ಯತೆಯನ್ನು
ಹೆಚ್ಚುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು. ಇವತ್ತು ಜಗತ್ತಿನಲ್ಲಿ 4 ಎಫ್ಗಳ ಕ್ರೈಸಿಸ್ ಇದೆ. ಒಂದು ಫುಡ್ಡು, ಒಂದು ಫೈನಾನ್ಷಿಯಲ್ ಕ್ರೈಸಿಸ್ಸು, ಒಂದು ಫ್ಯೂಯಲ್ಲು, ಒಂದು ಫರ್ಟಿಲೈಸರ್. ಎಲ್ಲ ಕ್ರೈಸಿಸನ್ನು ದಾಟಿ ಇವತ್ತು ಭಾರತ ಜಗತ್ತು ಆಶ್ಚರ್ಯಪಡುವಂಥ ರೀತಿಯಲ್ಲಿ ಬಂದಿದೆ ಅಂದರೆ ನರೇಂದ್ರ ಮೋದಿಯವರ ಒಂದು ಒಳ್ಳೆಯ ಮುತ್ಸದ್ದಿತನ, ಆರ್ಥಿಕ ನೀತಿಗಳು ಇದಕ್ಕೆ ಬಹಳ ದೊಡ್ಡ ಇಂಬನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾವ್ಯಾರೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ಇವತ್ತು ರಾಷ್ಟ್ರೀಕೃತ ಬ್ಯಾಂಕುಗಳು ಒಂದು ಕಾಲದಲ್ಲಿ ನಷ್ಟದಲ್ಲಿದ್ದಂಥದ್ದು ಇವತ್ತು 1,00,000 ಕೋಟಿ 1,00,000 ಕೋಟಿಯ ಲಾಭಕ್ಕೆ ಇವತ್ತು ಬಂದಿದ್ದಾವೆ. ಹಾಗೆ ಅಧ್ಯಕ್ಷರೇ, ಹಾಗಾಗಿ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳು 1,00,000 ಕೋಟಿಗೂ ಹೆಚ್ಚು ಲಾಭ ಮಾಡಿವೆ ಅನ್ನೋದನ್ನು ಭಾಳ ಗಂಭೀರವಾಗಿ ಹೇಳಿದ್ರಿ. ನಾನು ತಮ್ಮನ್ನು ಕೇಳ್ತೀನಿ, ಇದು ಆ ರೈಟ್ ಆಫ್ ಮಾಡಿದಾರಲ್ಲ 9,95,000 ಕೋಟಿ ರೂಪಾಯಿಯನ್ನು 9,95,000 ಕೋಟಿ ರೂಪಾಯಿಯನ್ನು 750 ಬಿಸ್ನೆಸ್ ಹೌಸ್ಗೆ ಏನು ರೈಟ್ ಆಫ್ ಮಾಡಿದಾರಲ್ಲ, ಆ ರೈಟ್ ಆಫ್ ಮಾಡಿದ ನಂತರವೋ ಅಥವಾ ಅದರ ಮೊದಲು ಇದು 1,00,000? ಹೇಳ್ತೀನಿ ಸರ್, ಹೇಳ್ತೀನಿ. ರೈಟ್ ಆಫ್ ಒಂದು ಮಾನ್ಯ ಎಚ್ ಕೆ ಪಾಟೀಲ್ರು ಹೇಳಿದ್ದಕ್ಕೆ ರೈಟ್ ಆಫ್ ಮಾಡಿದ್ದಾರೆ, ವೇ ಆಫ್ ಮಾಡಲಿಲ್ಲ. ರೈಟ್ ಆಫ್ ಮಾಡೋದು ಮತ್ತು ವೇ ಆಫ್ ಮಾಡೋದಕ್ಕೆ ತಾವು ತಿಳಿದಂಥವ್ರು ವ್ಯತ್ಯಾಸ ಗೊತ್ತಿರಬೇಕು, ತಮ್ಗೆ ಗೊತ್ತಿದೆ. ರೈಟ್ ಆಫ್ ಅಂತ ಹೇಳಿದ್ರೆ ಅಕೌಂಟಲ್ಲಿ ಇರ್ತದೆ, ಬಟ್ ಡೇ ಟು ಡೇ ಬಿಸ್ನೆಸ್ಸಿಂದ ಅದನ್ನ ಬೇರೆ ಮಾಡಿ ಈ ವಸೂಲಿಗೆ ಬೇರೆ ಬ್ಯಾಂಕನ್ನು ಮಾಡಿದ್ದಾರೆ. ಅದರಲ್ಲಿ 5,500,000 ಕೋಟಿ ಅಧ್ಯಕ್ಷರೇ ವಸೂಲಾಗಿದೆ. ಅದರಲ್ಲಿ ವಸೂಲಾಗಿದೆ. ಆ 9,00,000 ಚಿಲ್ಲರೆ ಕೋಟಿ ಏನು ಕೊಟ್ಟಿದ್ದಾರೆ ಇವರು ಅವಧಿನಲ್ಲೇ ಕೊಟ್ಟಿದ್ದು. ಮೊನ್ನೆ ದಿನ ಇಲ್ಲಿ ಯಾರು ಮಾನ್ಯ ಸದಸ್ಯರು ಹೇಳಿದ್ರು, ತಮಿಳುನಾಡಿನ ಒಬ್ಬ ಉದ್ಯಮಿಗೆ 26,000 ಕೋಟಿ. ಆಯ್ತು, ಮುಂದೆ ಹೋಗ್ಲಿ. 26,000 ಕೋಟಿ ಯಾರು ಸ್ವಾಮಿ ತೆಗೆದುಕೊಟ್ಟಿದ್ದು? ಡಿಫಾಲ್ಟರ್ ಆದ್ರ ಮೇಲೆ ಎಷ್ಟು ಅಂದ್ರೆ ಅಲ್ಲ, ಲ್ಯಾಂಕೋ ಕಂಪನಿಗೆ ಯಾರು ಕೊಟ್ಟಿದ್ದು? ಕಾಂಗ್ರೆಸ್ಸಿನ ಒಬ್ಬ MP ಅವರು, ಅವರಿಗೆ ತೆಗೆದುಕೊಟ್ಟಿದ್ದೀರಲ್ಲ. JP ರಾಜಗೋಪಾಲ್ ಸರ್. ರಾಜಗೋಪಾಲ್ ಅಂತ, ಲ್ಯಾಂಕೋ ಇನ್ಫ್ರಾಸ್ಟ್ರಕ್ಚರ್. ಡಿಫಾಲ್ಟರ್ ಆದ್ಮೇಲೆ 6,000 ನೀವೇ ಹೇಳಿ ಯಾವ ಪಕ್ಷದವ್ರು ಆಗಿದ್ರು ಅಂತ. ಸರ್, ಕಾಂಗ್ರೆಸ್ನಲ್ಲಿ ಇದ್ರು ಅವರು, ಅವಾಗ ಕೊಟ್ಟಿದ್ದು. ಈಗ ಯಾವ್ದ್ರಲ್ಲಿದ್ದಾರೆ ಹೇಳಿ? ಕಾಂಗ್ರೆಸ್ ಲೋಕಸಭಾ ಸದಸ್ಯರು. ಅದಾದ್ಮೇಲೆ ಬಂದು ತಮ್ಮ ಹತ್ರ ಸರೆಂಡರ್ ಆಗಿದ್ದಾರೆ. ನೋಡಿ, ಸರೆಂಡರ್ ಆಗ್ಲಿ ಏನಾರಾಗ್ಲಿ, ಸರೆಂಡರ್ ಆಗಿ ಈಗ ವೈಟ್ ವಾಶ್ ಆಗಿ ಈಗ ಬಹಳ ಚೆನ್ನಾಗಿ ಸ್ಥಾನಮಾನ ಪ್ರಿಯಾಂಕಾ ಅವ್ರೆ ತಾವು ಹೇಳಿದ್ದೀರಿ. ಪ್ರಿಯಾಂಕಾ ಅವ್ರೆ ನೀವು ಹೇಳಿದ್ದೀರಿ, ನಮ್ಮ ಪಾರ್ಟಿ ಅಂತ ಆಯ್ತು, ಅಲ್ಲಿ ಮುಗಿತಲ್ಲ. UB ಮಲ್ಯರು ಇರ್ಬೋದು, ಆಯ್ತು, ಮುಂದೆ ನೀರವ್ ಮೋದಿ ಅವರು ಇರ್ಬೋದು, ಇವರೆಲ್ಲರೂ ನಿಮ್ಮ ಪಕ್ಷದ ಸರ್ಕಾರ ಇದ್ದಾಗಲೇ ಬ್ಯಾಂಕಿಂದ ತೆಗೆದು ಯಾರ್ದೋ ಒಂದು ಲೆಟರ್ ತೆಗೆದು ಕೊಟ್ರಿ. ಅವ್ರು ಇವತ್ತು ಊರು ಬಿಟ್ಟಿದ್ದಾರೆ, ದೇಶ ಬಿಟ್ಟಿದ್ದಾರೆ. ಆ ಹೊರೆನ ಇವತ್ತು ಹೇಳಿ ನೀವತ್ತು ರೈಟ್ ಆಫ್ ಮಾಡಿಬಿಟ್ರಿ. ವೇ ಆಫ್ ಮಾಡಿದ್ದೀವಿ ಸಮಯ, ಅಕೌಂಟನ್ನು ಸರಿದಾರಿಗೆ ತಂದಿದ್ದೇವೆ. ಹಣ ಹೂಡಿಕೆ ಮಾಡಿದವರಿಗೆ ವಂಚನೆ ಆಗಬಾರ್ದು ಅನ್ನುವಂಥ ರೀತಿನ ಇವತ್ತು ಇಷ್ಟು ಚೆನ್ನಾಗಿ ಆರ್ಥಿಕ ನೀತಿ ಇದೆ. 1,00,000 ಕೋಟಿ. ಅದೇ ರೀತಿ ಕಡು ಬಡವರಿಗೆ ಎಷ್ಟು ವೇ ಆಫ್ ಮಾಡಿದೀರಾ ಅಂತ ಅಂಕಿ ಅಂಶಗಳನ್ನ ಸದನದಲ್ಲಿ ಕೊಡ್ಬೇಕಾಗಿದೆ. ಕೇಂದ್ರ ಸರ್ಕಾರ ಇತ್ತೀಚೆಗೆ NCLT ತಂದಿದೆ, ಅದ್ರ ಬಗ್ಗೆನೂ ಸ್ವಲ್ಪ ಬೆಳಕಾಚಲ್ರಿ. NCLT ತಂದಿದೆ ಅಲ್ಲ ಜಾರಿಗೆ, ಕೇಂದ್ರ ಸರ್ಕಾರ NCLT ತಂದಿದೆಯಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ಬೆಳಕಚ್ಚಲ್ರಿ. ಹೇಳ್ತೀನಿ ಸರ್, ಈ ಡೀಟೇಲ್ ಹೇಳ್ಬೇಕಾದ್ರೆ ಬಹಳ ಹೊತ್ಬೇಕು, ನನ್ನ ಹತ್ರ ಇದೆ. ಆಯ್ತು, ಮುಂದೆ ಅರಗ ಜಾನದವ್ರೆ ಹೇಳ ನೋಡಿ. ಈಗ ನೋಡಿ 2 ಗಂಟೆ ಆಯ್ತು, ನೀವು ಅವ್ರಿಗೆ ಸ್ವಲ್ಪ ಹೇಳಿ. ಅವ್ರಿಗೆ 2 ಗಂಟೆ ಆಯ್ತು, ಸ್ವಲ್ಪ ಬೇಗ ಮುಗಿಸಿ. ಮೊನ್ನೆ ಆಯ್ತು. ಪರ್ಫಾರ್ಮಿಂಗ್ ಅಸೆಟ್ಸಿಗೆ ಎಷ್ಟು ಸಾಲ ಮನ್ನಾ ಮಾಡಿದ್ದಾರೆ, ಇನ್ಸೆಂಟಿವ್ ಎಷ್ಟು ಮಾಡಿದ್ದಾರೆ, ಯುಕ್ರೇನ್ ಇಂದ ಏನ್ ಇಂಧನ ತಂದಿರೋದ್ರಿಂದ ಕನ್ಸ್ಯೂಮರಿಗೆ ಏನ್ ಬೆನಿಫಿಟ್ ಆಗಿದೆ ಅದೆಲ್ಲ ಚರ್ಚೆ ಮಾಡಿ. ಕೃಷ್ಣಪ್ಪ ಕೂತ್ಕೊಳ್ಳಿ. ಕನ್ಸ್ಯೂಮರ್ ಏನ್ ಬೆನಿಫಿಟ್ ಆಗಿದೆ.
ಆಯ್ತು ಕೃಷ್ಣಪ್ಪ ಅವರು ಮತ್ತೆ ಚರ್ಚೆ ಮಾಡುವ. ಅದೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ, ಎಂಪಿಗಳು ಇದ್ದಾರೆ. ಆಯ್ತು ಚರ್ಚೆ ಮುಂದೆ ಮಾತಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಆರ್ಗಜಾನಂದವ್ರೆ, ಮಾನ್ಯ ಮುಖ್ಯಮಂತ್ರಿ ಕಂಟಿನ್ಯೂ ಮಾಡಿ. ಮಾನ್ಯ ಮುಖ್ಯಮಂತ್ರಿಗಳು ಈ ಪುಸ್ತಕದಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಿದ್ದಾರೆ. ಆಯ್ತು, ಇಲ್ಲದೇ ಇದ್ರೆ ನಾವು ಹೇಳಕ್ ಹೋಗೋ ಆಗುತ್ತೆ ಇಲ್ಲ. ಆಯ್ತು, ಮುಂದೆ ಹೋಗಿ. ಅದಕ್ಕೆ ನಾನು ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ಸರಿ, ಅವ್ರು ಹೇಳಿ. ಅವ್ರು ಈಗಾಗಲೇ 2-1.5 ಗಂಟೆ ಆಯ್ತು, ಸ್ವಲ್ಪ ಬೇಗ ಮುಗಿಸಿ ಪಾಸ್. ಆದ್ರಿಂದ ಅಧ್ಯಕ್ಷರೇ, ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ನಮ್ಮ ರಾಜ್ಯದಿಂದ 3 ಲಕ್ಷ ಕೋಟಿ ಹೋಗ್ತಾ ಇದೆ. 3 ನೋಡಿ, ಕಳೆದ ಸಾರಿ ಸಂಗ್ರಹವಾದ ತೆರಿಗೆ 2,10,00,000 ಕೋಟಿ ಅಲ್ಲಿ ಹೋಗಿದ್ದು. ನನಗೆ ಸಿಕ್ಕಂಥ ಮಾಹಿತಿಗಳು ನೀವೇ ಕೊಟ್ಟಿರ್ತಂತ. ಆಯ್ತು, ಓಕೆ, ನೆಕ್ಸ್ಟ್. ನಮಗೆ ಹಂಚಿಕೆ ಆಗಿದ್ದು 69,110 ಕೋಟಿ ಹಂಚಿಕೆ ಕೊಟ್ಟಿದ್ದಾರೆ ನಮಗೆ ವಾಪಸ್. ಕೇಂದ್ರದ ಯೋಜನೆಗಳ ಹೊರತಾಗಿಯೂ ಮೊದಲು 15ರಿಂದ 23ರವರೆಗೆ 5,23,000 ಕೋಟಿ ಹಣ ನಮಗೆ ಬಂದಿದೆ. ರಾಷ್ಟ್ರೀಯ ಹೆದ್ದಾರಿಗೆ 37,500 ಕೋಟಿ, PM ಮುದ್ರಾ ಯೋಜನೆಯಡಿಯಲ್ಲಿ 1.86 ಲಕ್ಷ ಕೋಟಿ, ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯಡಿ 7,490 ಕೋಟಿ, SC ST ಮಹಿಳಾ ಮತ್ತು ಉದ್ಯಮಿಗಳಿಗೆ 1,845 ಕೋಟಿ ಒದಗಿಸಲಾಗಿದೆ. ECL GS ಇದರಲ್ಲಿ 16,270 ಕೋಟಿಯನ್ನು 3,76,000 ಜನರಿಗೆ ವಿತರಿಸಲಾಗಿದೆ. ಕೋವಿಡ್ನಲ್ಲಿ ಪ್ಯಾಕೇಜ್ 1,277 ಕೋಟಿ ಸಣ್ಣ ಸಣ್ಣ ಉದ್ಯಮಗಳಿಗೆ ಅದಕ್ಕೆಲ್ಲ ಕೊಟ್ಟಿರ್ತಕ್ಕಂಥದ್ದು. NHM ಅಡಿಯಲ್ಲಿ ಇವತ್ತು 655 ಕೋಟಿ 22ರಲ್ಲಿ 1,02,75 ಕೋಟಿ ಹಂಚಿದೆ. 22ನೇ ಇಸ್ವಿ 1ರಲ್ಲಿ ಆಯುಷ್ಮಾನ್ ಭಾರತದ ಯೋಜನೆಯಡಿ 2.35 ಕೋಟಿ ರೋಗಿಗಳಿಗೆ 2,351 ಕೋಟಿ ಕೊಟ್ಟಿದ್ದಾರೆ. ಇವತ್ತು ವಿತರಣೆ ಆಗಿರ್ತಕ್ಕಂಥದ್ದು. PM ಕಿಸಾನ್ ಸಮ್ಮಾನ ಯೋಜನೆ 12,500 ಕೋಟಿ ಕೊಟ್ಟಿದ್ದು. ನೀವು 4,000 ರೂಪಾಯಿನೂ ತೆಗೆದ್ರಿ. ಈ ಸಾರಿ ಇಲ್ಲ, ಇದರಲ್ಲೇನೂ ಇಲ್ಲ. ಅಂದರೆ ಕೃಷಿಗೂ ಕೊರತೆ ಮಾಡಿದ್ದಾರೆ. ರೈತ ಸಮ್ಮಾನ 4,000 ರೂಪಾಯಿ ಕೊಡುವಂಥದ್ದನ್ನು ಇವತ್ತು ಕೊಡಲಿಲ್ಲ. ಗ್ರಾಮೀಣಾಭಿವೃದ್ಧಿಗೆ 33,676 ಕೋಟಿ, ನಗರಾಭಿವೃದ್ಧಿಗೆ 13,000. ಇದೆಲ್ಲ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ನಾನು ಅದನ್ನ ಭಾಳ ಡೀಟೇಲ್ ಹೇಳಲಿಕ್ಕೆ ಹೋಗೋದಿಲ್ಲ, ಫಿಗರ್ ನಿಮಗೂ ಕೂಡ. ಅಂದರೆ ನೀವು ಹೇಳುವಾಗ ನಮ್ಮ ಮುಖ್ಯಮಂತ್ರಿಗಳು ಒಂಥರ ಅವರು ಅದಕ್ಕೇನು ಹೇಳ್ಬೇಕು ಶಬ್ದ ಗೊತ್ತಿಲ್ಲ. ಅದು ನಾನು ಭಾಳ ಮೆಚ್ಕೊಂಡಿದ್ದೀನಿ. ಅವರು ಎದೆ ಎತ್ತಿ ಒಂದು ಟೆಂಕಾರದ ರೀತಿಯಲ್ಲಿ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು. ಎಲ್ಲರೂ ನಂಬಿ ಬಿಡ್ಬೇಕದು. ಅಲ್ಲ, ಅದು ನಿಮಗೆ ಮಾತ್ರ ಸಾಧ್ಯ. ಅದು ನಿಮಗೆ ಮಾತ್ರ ಸಾಧ್ಯ. ಅದು ಹೌದಾ? ನಾವು ಮೆಚ್ಕೊಂಡಿದ್ದೀವಿ. ಎಂತ ಮೆಚ್ಚುಗೆ ಇದೆಯಲ್ಲ ನಿಮಗೆ ಸರ್? ನಿಮಗೆ ಮೆಚ್ಚುಗೆ ಇದೆಯಲ್ಲ ಅಂತ ಹೇಳಿದ್ರು. ಅಪ್ರಿಷಿಯೇಟಿಂಗ್. ಎಷ್ಟೇ ನಿನಗೂ ಮೆಚ್ಚುಗೆ ಇದೆ. ಅಂತ ಮುಂದುವರಿಸಿ. ಅದೇ ಎಂಥ ಸತ್ಯಕ್ಕೆ ದೂರವಾದಂಥ ಸಂಗತಿಯನ್ನು ಇಡೀ ಸಭೆ ಮೆಚ್ಚುವಂಥ ರೀತಿಯಲ್ಲಿ ಹೌದು ಅನ್ನೋ ರೀತಿಯಲ್ಲಿ ಹೇಳೋ ಛಾತಿ ಇದೆಯಲ್ಲ, ಅದು ಒಬ್ಬ ಪೊಲಿಟಿಷಿಯನ್ ಈ ಮುಖ್ಯಮಂತ್ರಿ ಸ್ಥಾನದಲ್ಲಿರೋರಿಗೆ ಅಗತ್ಯ ಇದೆ ಅಂತ ನಂಗೆ ಅನಿಸುತ್ತೆ. ಇಲ್ಲ ಅದು ಹೇಳಿದ ಪೂರ್ತಿ ಸತ್ಯನಾ? ಅವರು ಲಾಯರು. ಈ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ. ನಾನು ಸತ್ಯನೇ ಹೇಳ್ತೀನಿ, ನಾನು ಹೇಳುವುದೆಲ್ಲ ಅಂತೇಳಿ ಹೇಳಿಸ್ತಾರೆ. ಆದ್ದರಿಂದ ಇವತ್ತು ರೈಲ್ವೆಗಿರ್ಬೋದು, ಇವೆಲ್ಲಕ್ಕೂ ಕೂಡ ಕೊಡುವಂಥ ಹಣ ಇನ್ನೆಲ್ಲಿಂದ ಬರ್ತದೆ? ಇನ್ನೆಲ್ಲಿಂದ ಅಧ್ಯಕ್ಷರು ಬರ್ತದೆ? ಇಷ್ಟೊಂದು ನ್ಯಾಷನಲ್ ಹೈವೇಗೆ ಖರ್ಚು ಮಾಡ್ತಾ ಇದೆ. 3 ಲಕ್ಷ ಕೋಟಿ 4 ಲಕ್ಷ ಕೋಟಿ ತಗೊಂಡೋಗಿದ್ದಾರೆ. ಅಂದರೆ ಮೋದಿಯವ್ರ ಮನೆಗೆ ತಗೊಂಡೋಗಿದ್ದಾರೆ. ಕೊಟ್ಟಿದ್ದಾರಲ್ಲ ಸರ್, ನಮಗೆ ಗೊತ್ತಿಲ್ಲ, ನೋಡುವ. ನಮ್ಮ ರಾಜ್ಯಕ್ಕೆ ಕೊಡ್ಲಿಲ್ವಾ? ಮುಂದೆ ಹೋಗಲಿ. ಈ ರೀತಿಯಲ್ಲಿ ಇವತ್ತು ಹಳಿಯುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. 19ನೇ ಪುಟದಲ್ಲಿ ಹೇಳ್ತೀರಿ, ರಾಜ್ಯದ ಆರ್ಥಿಕತೆಯನ್ನು ಪುನಶ್ಚೇತನಗೊಳಿಸಲು, ದೃಢ ನಿಲುವನ್ನು ತೆಗೆದುಕೊಳ್ಳಲು
ನಾನು ಯಾವುದೇ ಕಾರಣಕ್ಕೂ ಹಿಂಜರಿಯುವುದಿಲ್ಲ. ಅಗತ್ಯವಿರುವ ಆದಾಯವನ್ನು ಸೃಜಿಸಲು ಎಲ್ಲ ಅಗತ್ಯ ಕ್ರಮವನ್ನು ನಾನು ಕೈಗೊಳ್ತೇನೆ. ರೈಟ್. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಇಷ್ಟೆಲ್ಲ ಮಾಡಿಯೂ ಕೂಡ ಓಕೆ ಕಡಿಮೆ ಹಣವನ್ನು ನಿಗದಿ ಮಾಡಿದ್ದೀರಿ. ಆದ್ದರಿಂದ ಇದನ್ನು ಏನು ನೀವು ಚುನಾವಣೆಯಲ್ಲಿ ಗ್ಯಾರಂಟಿಗಳ ಪುಷ್ಪಕ ವಿಮಾನ ಏರಿ ಬಂದ ಸ್ಥಳದಲ್ಲಿ ಕೂತಿದ್ದೀರಿ. ಪುಷ್ಪಕ ವಿಮಾನ ಅದು ಆಯ್ತು ಏನಿದ್ರಲ್ಲ. ಯಾಕಂದರೆ ನಿಮ್ಮನ್ನು ನೋಡಿ ಏನು ಓಟ್ ಕೊಟ್ಟಿದ್ದಲ್ಲ, ಆ ಕಾರ್ಡ್ ಇದೆಯಲ್ಲ ಸರ್, ಅದು ಬಹಳ ಪರಿಣಾಮ ಮಾಡಿದೆ. ನಾವು ಒಪ್ಕೊಂತೇವೆ. ನಿಜವಾಗ್ಲೂ ಕೂಡ ನಿಮ್ಮ ರಾಜಕೀಯ ಮುತ್ಸದ್ದಿತನವನ್ನು, ನಿಮ್ಮ ತಂತ್ರಗಾರಿಕೆಯನ್ನು ನಿಮ್ಮ ವಿರೋಧಿಗಳಾಗಿ ನಾವು ಮೆಚ್ತೀವಿ. ಇದು ಯಾರೂ ಮಾಡಲಿಲ್ಲ. ಯಾಕಂದರೆ ನೀವು 125, 130 ವರ್ಷಗಳ ಹಿನ್ನೆಲೆ ಇರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ನಿಮ್ಮದು. ನೀವು ನಿಮ್ಮ ಸಾಧನೆಯ ಆಧಾರದ ಮೇಲೆ ಜನರ ಹತ್ರ ಮತಯಾಚನೆ ಮಾಡಬೇಕಾಗಿತ್ತು. ಆಯಿತು. ಬದಲಾಗಿ ಆಮಿಷ ಹೊಡ್ತೀರಿ. ಮೊದಲಿಂದನೂ ನೀವು ಮಾಡಿದ್ದೇನು? ಬಡವರಿಗೆ ನಿಂಗೆ ಕೋಳಿ ತಗ, ಕಂಬಳಿ ತಗ, ಕುರಿ ತಗ, 2 ತೆಂಗಿನ ಗಿಡ ತಗ. ಅವರು ಬೇಡವರು, ನೀವು ಕೊಡೋರು. ಇಡೀ ದೇಶದ ಜನರ ಬಡವರ ಮಾನಸಿಕತೆ ಈ ಸ್ಥಿತಿನಲ್ಲಿ ಇಟ್ಟಿದ್ದಾರೆ. ಹೀಗಾಗಿ ಇವತ್ತು ನೀವು ಕಾರ್ಡ್ ಹಂಚೋದ್ರೊಳಗಾಗಿ ನಿಮ್ಗೆ ಓಟ್ ಕೊಡ್ತಾರೆ ಅಂದ್ರೆ ನೀವು 65 ವರ್ಷ ದೇಶ ಆಳಿ ಮಾಡಿಟ್ಟಂತ ಮಾನಸಿಕತೆ. ಓಕೆ, ಈಗ ಬಜೆಟ್ ಯಾವುದೇ ಯೋಜನೆಗಳನ್ನ ಇವತ್ತು ನೀವು ಆದ್ರಿಂದ ಎಲ್ಲದರಲ್ಲಿ ಕೂಡ ಆದಾಯ ನಿಮಗೆ ಕಮ್ಮಿ ಆಗ್ತದೆ. ಒಂದು ಎಕ್ಸಾಗರೇಷನ್ ಫಿಗರ್ನ ನೀವು ಕೊಟ್ಟು ಈ ಜನರ ಎದುರುಗಡೆ, ರಾಜ್ಯದ ಜನರ ಎದುರುಗಡೆ ಒಂದು ಕಲರ್ಫುಲ್ ಇಲ್ಲ ಇದ್ದರೆ ಸಿದ್ದರಾಮಯ್ಯನವರಂಥವ್ರು ಇರಬೇಕು ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ ನಮಗೂ ಹಂಗೆ ಅನ್ಸುತ್ತೆ. ನಾವಿದು ಓದಿದ್ರಿಂದ ಇವೆಲ್ಲ ಗೊತ್ತಾಗಲ್ಲ. ಓಕೆ, ನಿಮ್ಮ ಪುಸ್ತಕ ಓದ್ಕೊಂಡ್ರೆ ನಿಮ್ಮ ಬಗ್ಗೆ ನಾನು ಮೆಚ್ಚಲೇಬೇಕು. ಅಲ್ಲ, ವೈಯಕ್ತಿಕವಾಗಿ ಮೆಚ್ಚಿರ್ತೀನಿ, ನಾನೇನು ದ್ವೇಷ ಮಾಡೋದಿಲ್ಲ ನಿಮ್ಮನ್ನು. ಆದರೆ ನಿಮ್ಮನ್ನು ನೀವು ಮಾಡಿರ್ತಕ್ಕಂಥ ಈ ಫಿಗರ್ಸಿನ ವ್ಯತ್ಯಾಸಗಳು ಏನಿದ್ದಾವೆ, ಇದು ಖಂಡಿತವಾಗೂ ಜನರಿಗೆ ಮಾಡೋಂಥ ಮೋಸ, ಜನಕ್ಕೆ ಮಾಡುವಂಥ ವಂಚನೆ, ಅದರಲ್ಲೂ ಬಡವರಿಗೆ ಮಾಡುವಂಥ ವಂಚನೆ. ಇದರಿಂದ ಹೊರಗೆ ಬರಬೇಕು. ನಿಜ ಸ್ಥಿತಿಯಲ್ಲಿ ಈ ರಾಜ್ಯ ಮುನ್ನಡಿಬೇಕು. ನಾನು ಮತ್ತೊಂದು ಸಾರಿ ಹೇಳ್ತೇನೆ, ನಿಮ್ಮ ಗೃಹ ಸಚಿವರು ಹೇಳಿರ್ತಕ್ಕಂಥದ್ದು, ನಮ್ಮ ರಾಜ್ಯದ ಅಭಿವೃದ್ಧಿಯನ್ನು ಬಲಿ ಕೊಟ್ಟು ನೀವಿವತ್ತು ಗ್ಯಾರಂಟಿಗಳಿಗೆ ಹಣ ಒದಗಿಸ್ಲಿಕ್ಕೆ ನೀವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ. ಆಯಿತು, ಬಲಿ ಕೊಟ್ಟು ಜನರ ಹಿತವನ್ನು, ಜನರ ಮುಂದಿನ ಭವಿಷ್ಯವನ್ನು ಹಾಳು ಮಾಡಿ ಇವತ್ತು ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಿ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗೊಂದು ಪ್ರಕಟಣೆ, ಈಗೊಂದು ಅಭಯ್ ಪ್ರಸಾದ್ ಈಗೊಂದು ಪ್ರಕಟಣೆ ಅಲ್ಲ, ಬಜೆಟ್ನಲ್ಲಿ ಬಗ್ಗೆ ಅಲ್ಲ. ಈಗ ಸಾಹೇಬ್ರು ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ರು, ಗ್ಯಾರಂಟಿಯನ್ನ ನೋಡಿ ಜನ ಮತ ಕೊಟ್ಟಿದ್ದಾರೆ. ಆ ಗ್ಯಾರಂಟಿಯನ್ನ ಅನುಷ್ಠಾನಕ್ಕೆ ತರಬೇಕಲ್ಲ ನಾವು. ಅದಕ್ಕೆ ಪರವಾಗಿ ಮತ್ತೆ ಅವ್ರ ಜನಾದೇಶ ವಿರುದ್ಧನು ಜನರ ವಿರುದ್ಧನೂ ಆದಂಗ ಆಯ್ತಲ್ಲ. ಸ್ವಲ್ಪ ಅವ್ರಲ್ಲಿ ಗೊಂದಲ ಬಹಳ ಇದೆ. ವಿರೋಧ ಮಾಡ್ಬೇಕಾ ಇದನ್ನ ಅಥವಾ ಸ್ವಾಗತ ಮಾಡ್ಬೇಕು? ಜನರು ಸ್ವಾಗತ ಮಾಡ್ತಾ ಇದ್ದಾರೆ, ಬಿಜೆಪಿ ವಿರೋಧ ಮಾಡ್ತಾ ಇದೆ. ಅದು ಒಂದು ಕ್ಲಾರಿಫಿಕೇಶನ್ ಆಗಿ ಜನರಲ್ಲಿ ಏನು ನಮ್ಗೆ ಗೊತ್ತಿದೆ ಅವ್ರು ವಿರೋಧ ಇದ್ದಾರೆ ಅಂತ, ಅದ್ರ ವಿರೋಧಿ ಇದ್ದಾರೆ ಅಂದ್ಬಿಟ್ಟು ಅವರು ಹೇಳ್ಬಿಟ್ರೆ ಸ್ಪಷ್ಟವಾಗುತ್ತೆ. ಬಡವರಿಗೆ ಕೊಡೋದ್ರಲ್ಲಿ ವಿರೋಧ ಇಲ್ಲ, ಆದ್ರೆ ನೀವು ಅಭಿವೃದ್ಧಿಯನ್ನ ಹಾಳು ಮಾಡಿದ್ದೀರಿ. ಅಭಿವೃದ್ಧಿಗೆ ದುಡ್ಡೇ ಇಲ್ಲ ಇಲ್ಲಿ ಬಜೆಟ್ ಅಲ್ಲಿ. ಅಭಯ್ ಪ್ರಸಾದ್ ರಸ್ತೆಗಿಲ್ಲ, ಆಯ್ತು, ವಿಚಾರ ಹೇಳಿದ್ರೆ ಸಂಶಯ. ಕೃಷ್ಣ, ಒಂದು ನಿಮಿಷ, ಒಂದು ಪ್ರಕಟಣೆ ಇದೆ. ವಿಧಾನಸಭೆಯ ಮಾನ್ಯ ಸದಸ್ಯಗಳಾದ ಶ್ರೀ NY ಗೋಪಾಲಕೃಷ್ಣ ಅವರು ಪ್ರಸ್ತುತ ಅಧಿವೇಶನದಲ್ಲಿ ದಿನಾಂಕ 3 ಜುಲೈ 2023ರಿಂದ 21 ಜುಲೈ 2023ವರೆಗೆ ಹಾಗೂ ಶ್ರೀ SR ವಿಶ್ವನಾಥ್ ಅವರು ದಿನಾಂಕ 13 ಜುಲೈ 2023ರಿಂದ 21 ಜುಲೈ 2023ರವರೆಗೆ ಅಧಿವೇಶನ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ ಅಂತ ತಿಳಿಸಿ ಈ ಅವಧಿಗೆ ಗೈರಾಜ್ಯಗಳು ಅನುಮತಿ ಕೋರಿರ್ತಾರೆ. ನೀವು ಲೆಟರ್ ಬರೆದು ಕೊಟ್ಟಿದ್ದೀರಿ,
ಅಲ್ಲಲ್ಲ ಕೆಲವು ಇವು ಈ ಬಿಲ್ಲುಗಳು ಪಲ್ಲುಗಳು ಬಂದಂತ ಸಂದರ್ಭದಲ್ಲಿ ಅಲ್ಲ ಕರೆಕ್ಟ್, ನೀವು ಮೊನ್ನೆ ಲೆಟರ್ ಕೊಟ್ಟು ಬಂದು ಹೋಗಿದ್ದೀರಿ, ಈಗ ಇಲ್ಲ ಅಂತ ಹೇಳಿ ಆಯ್ತು. ಈಗ ಮೊನ್ನೆ NY ಗೋಪಾಲಕೃಷ್ಣ ಮೊನ್ನೆ ಲೆಟರ್ ಬರೆದು ಕೊಟ್ಟಿದ್ರು, ಇದೀಗ ಬಂದು ಕೂತ್ಕೊಂಡಿದ್ದಾರೆ. ಆಯ್ತು, ಅಲ್ಲ ಪೂರ್ಣ ಪ್ರಮಾಣ ಆಯ್ತು, ಮುಗಿತು ಚರ್ಚೆ ಮಾಡಿ, ಮುಗೀತಲ್ಲ, ಟೈಮಿಗೆ ಮಾತ್ರ ಆಯ್ತು, ಬಂದಿದ್ದೀನಿ. ಸರಿ. ಶ್ರೀ SR ವಿಶ್ವನಾಥ್ ಅವರು ದಿನಾಂಕ 13 ಜುಲೈ 2023ರಿಂದ 21 ಜುಲೈ 2023ವರೆಗೆ ಅಧಿವೇಶನದಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲವೆಂದು ತಿಳಿಸಿ ಈ ಅವಧಿಗೆ ಹಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. ಸದಸ್ಯರು ಅಧಿವೇಶನಕ್ಕೆ ಹಾಜರಾಗಲು ಕರ್ನಾಟಕ ವಿಧಾನಸಭೆಯು ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮ 203ರ ಮೇರೆಗೆ ಸದನದ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಈಗ ಬಹುಶಃ ಪ್ರಥಮ ಬಾರಿ ಬಂದ ಶಾಸಕರು ಮಾತ್ರ ಸಂದರ್ಭದಲ್ಲಿ ನಯನಮೋಟಮ್ಮ, ಈಗ ತಾವೆಲ್ಲ ಪ್ರಥಮ ಬಾರಿ ಮಾತಾಡುವವರು ಸಮಸ್ಯೆ ಒಂದು ಆ ಪಾಯಿಂಟಿಗೆ ಸೀಮಿತವಾಗಿ ಮಾತಾಡಿಕೊಳ್ಳಿ. ದಯವಿಟ್ಟು ಹೆಚ್ಚು ಕಮ್ಮಿ ಆದರೂ ಕೂಡ ಅದಕ್ಕೆ ಎದ್ದುಕೊಂಡು ಚರ್ಚೆ ಮಾಡೋ ಅಗತ್ಯ ಇಲ್ಲ. ನೀವೆಲ್ಲ ಕೂಡ ಸಾಕು ಕೂಡ ಒಂದು ವಿಚಾರ ಆಗಲಿ. ತಾವೆಲ್ಲ ಕೂಡ ಸಮಯಕ್ಕೆ ಅನುಗುಣವಾಗಿ ಹಿರಿಯರೆಲ್ಲ ಗಂಟೆ ಮುಂದೆ ಮಾತಾಡ್ತಾರೆ ಎಲ್ಲ ವಿಚಾರಗಳು ಕೂಡ. ತಾವು ಇವತ್ತು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವಿಚಾರಗಳನ್ನು ತಿಳಿಸಿ ಎಲ್ಲರಿಗೂ ಕೂಡ ಸಮಯ ಸಿಕ್ಕುವಂಥ ಅವಕಾಶ ಮಾಡಿಕೊಳ್ಳಿಕ್ಕೆ ನಾನು ಸಹಕಾರ ಕೊಡ್ತೇನೆ. ಅಧ್ಯಕ್ಷರೇ, ಎರಡನೇ ಬೇರೆ ಶಾಸಕರುಗಳಿಗೆ ಏನು ಆಮೇಲೆ ಕೊಡ್ತೀರಾ? ನಾಡಿದವು ನೆಕ್ಸ್ಟ್ ಎರಡನೇ ಮತ್ತೆ ಮೂರನೇ ನೆಕ್ಸ್ಟ್. ಈ ಕಡೆಯಿಂದ ಹೋಗ್ಬಿಟ್ಟಿದ್ರೆ ಸರ್ ಹೋಗ್ತಿತ್ತಲ್ಲ, ಫಸ್ಟ್ ಆ ಕಡೆಯಿಂದ ಬಂದ್ಬಿಟ್ಟಿದ್ರಿ ನೀವು. ಈಗ ಫಸ್ಟ್ ಟೈಮರ್ಸ್, ನೆಕ್ಸ್ಟ್ ಸೆಕೆಂಡ್ ಮತ್ತು ಥರ್ಡ್, ಮತ್ತೆಲ್ಲ ಸೀನಿಯರ್ಸ್ ಮಾತಾಡ್ತಾರೆ. ಬರ್ತದೆ ಹೇಳ್ತೇನೆ. ಸೆಕೆಂಡ್ ಅವರಿಗೆ ಫಸ್ಟ್ ಮುಗಿಲಿ ಹೇಳ್ತೇನೆ ನಾನು. ಸ್ಟಾರ್ಟ್ ಆಗಲಿ. ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರೇ, ಒಂದು ಸೆಕೆಂಡ್, ಮತ್ತೆ 3 ಬಿಲ್ಗಳು ತಗೊಳ್ಳಿಕ್ಕೆ, ಮತ್ತೆ ಊಟ ಆದ ತಕ್ಷಣ ಪ್ರಥಮ ಬಾರಿಗೆ ಬಿಲ್ ಅಂತ ತಗೊಳ್ತೀವಿ. ಹೇಳಿ, ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಐ ಮೆಜರ್ ದ ಪ್ರೋಗ್ರೆಸ್ ಆಫ್ ಅ ಕಮ್ಯುನಿಟಿ ಬೈ ದ ಡಿಗ್ರಿ ಆಫ್ ಪ್ರೋಗ್ರೆಸ್ ವಿಚ್ ವಿಮೆನ್ ಹ್ಯಾವ್ ಅಚೀವ್ಡ್ ಅಂತ. ಅಂದರೆ ಒಂದು ಸಮಾಜದ ಅಭಿವೃದ್ಧಿಯನ್ನು ಅಲ್ಲಿಯ ಮಹಿಳೆಯರ ಏಳಿಗೆಯ ಆಧಾರದ ಮೇಲೆ ಅಳತೆ ಮಾಡುತ್ತೇನೆ ಅಂತ. ಈ ಬಜೆಟ್ ಬಗ್ಗೆ ಹೇಳಬೇಕು ಅಂದರೆ, ಏನು ನಮ್ಮ ಸರ್ಕಾರ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟ್ ಮಂಡನೆ ಮಾಡಿದರೆ, ಆ ಬಜೆಟಲ್ಲಿ ಏನು 5 ಗ್ಯಾರಂಟಿಗಳ ಘೋಷಣೆ ಮಾಡಿದರೆ ಅದರಲ್ಲಿ 52,000 ಕೋಟಿ ಅದು ಒಂದು ವರ್ಷದಲ್ಲಿ ಆ ಗ್ಯಾರಂಟಿಗಳಲ್ಲಿ ನಮ್ಮ ಈ ಒಂದು ಸರ್ಕಾರ ಖರ್ಚು ಮಾಡಬೇಕಾಗತ್ತೆ. 2023-24 ಈ ಒಂದು ಗ್ಯಾರಂಟಿಗಳಿಗೆ 39,825 ಕೋಟಿ ಈ 5 ಗ್ಯಾರಂಟಿಗಳಿಗೆ ಖರ್ಚಾಗಲಿದೆ. ಆದರೆ ಇದರಲ್ಲಿ ಏನು ವಿಶೇಷತೆ ಇದೆ ಅಂದರೆ, ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ಮಹಿಳೆಯರಿಗೋಸ್ಕರ ಏನು 2 ಗ್ಯಾರಂಟಿಗಳನ್ನ ಸರ್ಕಾರ ಘೋಷಣೆ ಮಾಡಿದೆ, ಅದು ಗೃಹಲಕ್ಷ್ಮಿ ಯೋಜನೆ ಮತ್ತು ಶಕ್ತಿ ಯೋಜನೆ. ಅದು 2 ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರ 17,500 ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಮತ್ತು 2,800 ಕೋಟಿ 2023-24 ಬಜೆಟಲ್ಲಿ ಬರೀ ಮಹಿಳೆಯರಿಗೋಸ್ಕರ ಮಾತ್ರ ಈ ಒಂದು ಬಜೆಟ್ ಅಲೋಕೇಶನ್ ಮಾಡಿದ್ದಾರೆ. ಇದು ಒಂದು ಸ್ವಾಗತಾರ್ಹ ಒಂದು ಬಜೆಟ್ ಮೀಸಲು ಇಟ್ಟಿರೋದು ಸ್ವಾಗತಾರ್ಹ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇದು ನಿಜವಾಗ್ಲೂ ಮಹಿಳೆಯರಿಗೆ ಬೇರೆ ಯಾವುದೂ ಸರ್ಕಾರ ಈ ಮಟ್ಟಕ್ಕೆ ಒಂದು ಆರ್ಥಿಕ ಭದ್ರತೆ ಯೋಜನೆಯನ್ನು ಮಾಡಿಲ್ಲ. ಇದು ನಮ್ಮ ದೇಶದಲ್ಲಿ ಎಲ್ಲದಕ್ಕಿಂತ ಅತಿ ದೊಡ್ಡ ಆರ್ಥಿಕ ಭದ್ರತಾ ಯೋಜನೆ ಬರೀ ಮಹಿಳೆಯರಿಗೋಸ್ಕರ ಮಾತ್ರ ಮಾಡ್ತಾ ಇರೋದು. ಇದು ನಿಜವಾಗ್ಲೂ ಶ್ಲಾಘನೀಯ. ಇದಕ್ಕಿಂತ ಮುಂಚೆ ಯಾವುದಾದ್ರೂ ಸರ್ಕಾರ ಮಹಿಳೆಯರಿಗೋಸ್ಕರ ಕೆಲಸ ಮಾಡಿದೆ ಅಂದರೆ ಅದು ಕೂಡ ಕಾಂಗ್ರೆಸ್ ಸರ್ಕಾರ. ಈ ಯೋಜನೆಗಳು ಬರೋಕ್ಕಿಂತ ಮುಂಚಿತವಾಗಿ ಸ್ತ್ರೀ ಶಕ್ತಿ ಯೋಜನೆ ಅಂತ ಒಂದು 20 ವರ್ಷಗಳ ಹಿಂದೆ ಕೂಡ ಮಹಿಳೆಯರಿಗೆ ಮಾಡಿದ್ದು ಅದು ಕೂಡ ಕಾಂಗ್ರೆಸ್ ಸರ್ಕಾರ. ಸೊ ಈ ಸರ್ಕಾರದ ಈ ಒಂದು ದೊಡ್ಡ ಹೆಜ್ಜೆ, ಯಾಕಂದರೆ ಮಹಿಳೆಯರಿಗೆ ಒಂದು ರೀತಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಇಂಪ್ರೂವ್ಮೆಂಟ್ ತರಲಿಕ್ಕೆ, ಸ್ವಾವಲಂಬಿಗಳಾಗಿ ಮಾಡಲಿಕ್ಕೆ ಆ ಸ್ತ್ರೀ ಶಕ್ತಿ ಯೋಜನೆಯಿಂದ ಒಂದು ರೀತಿ ಜಂಪ್ ಅಂತ ಹೇಳ್ಬೋದು. ಮಹಿಳೆಯರಿಗೆ ಈ ಒಂದು ಆರ್ಥಿಕ ಭದ್ರತೆಯನ್ನು ಕೊಟ್ಬಿಟ್ಟು ಈ ಒಂದು 5
ಗ್ಯಾರಂಟಿಗಳ ಬಗ್ಗೆ ನಮಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ನಮ್ಮ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಆದರೆ ನಾವು ನಿಜವಾಗ್ಲೂ ಅವರು ಗಮನ ಹರಿಸಬೇಕಾಗತ್ತೆ. ಮಹಿಳೆಯರಿಗೆ ಯಾರಾದರೂ, ಮಹಿಳೆಯರ ಪರ ಯಾರಾದರೂ ಕೆಲಸ ಮಾಡಿದ್ದಾರೆ ಅಂದರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾತ್ರ. ಅದು ಈ ಮಟ್ಟಕ್ಕೆ ಏನು ಮೀಸಲು ಇಟ್ಟಿದ್ದಾರೆ ಅದು ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳ್ತಾ ಈ ಬಜೆಟ್ ಬಗ್ಗೆ ಇಷ್ಟೇ ನಾನು ಒಂದು ವಿಶ್ಲೇಷಣೆ ಕೊಡಬೇಕಾಗಿತ್ತು. ಈ ಒಂದು ಅವಕಾಶಕ್ಕೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈಗ ಕಿರಣ್ ಕುಮಾರ್ ಅಧ್ಯಕ್ಷರೇ, ನಾವು ಕೊಡ್ತೇನೆ. ಕಿರಣ್ ಕುಮಾರ್ ಬೇರೆ ಇದರಲ್ಲಿ ವಿಜಯೇಂದ್ರ ಗುರುಪ್ರಸಾದ್ ಮಾತಾಡ್ತಿದೆ. ಅಮ್ಮ ಮಾತಾಡ ಗುರು. ಮಾನ್ಯ ಸಭಾಧ್ಯಕ್ಷರೇ, ಈ ಬಜೆಟ್ನ ಚರ್ಚೆಯ ಅವಧಿಯಲ್ಲಿ ನನಗೊಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ತಾನು ಈಗ ನಯನ ಮೋಟ ಅಭಿನಂದಿಸ್ತೇನೆ. 10 ನಿಮಿಷ ಕೊಟ್ಟಿದೆ, 8 ನಿಮಿಷದಲ್ಲಿ ಮುಗಿಸಿದ್ದಾರೆ. ನೀವು ಅದಕ್ಕಿಂತ ಹುಷಾರಾಗಬೇಕಾದ್ರೆ 7 ನಿಮಿಷದಲ್ಲಿ ಮುಗಿಸಬೇಕು. ಎಸ್ ಸರ್ ಅದಕ್ಕಿಂತಲೂ ಕಮ್ಮಿಯಲ್ಲಿ ಹೇಳ್ತೇನೆ. ಮೊದಲನೇದಾಗಿ ಒಂದು ಮಾತನ್ನು ನಾನು ಇಲ್ಲಿ ಹೇಳ್ತೇನೆ ಅಧ್ಯಕ್ಷರೇ. ಯಾರು ಈ ಬಡವರಿಗೆ ಅಕ್ಕಿಯನ್ನು ಅವರ ಮನೆಗೆ ಮುಟ್ಟಿಸುವಂಥ ಯೋಚನೆ ಮಾಡಿದ್ದಾರೆ, ನಾನೊಬ್ಬ ಭಾಜಪ ಪಕ್ಷದ ಸದಸ್ಯನಾಗಿ, ಶಾಸಕನಾಗಿ ನಾನು ಹೇಳ್ತೇನೆ, ಖಂಡಿತವಾಗಿಯೂ ನಾನು ಅವರನ್ನು ಅಭಿನಂದಿಸ್ತೇನೆ. ಅದರ ಯೋಚನೆ ಮತ್ತು ಯೋಜನೆ ಯಾರು ಬೇಕಿದ್ರೂ ಮಾಡಿದ್ದಾಗಲಿ, ಅದು ಈ ಸರ್ಕಾರ ಮಾಡಿದ್ದಾಗಲಿ, ಕೇಂದ್ರ ಸರ್ಕಾರ ಕೊಟ್ಟದ್ದಾಗಲಿ, ಇಲ್ಲ ಫುಡ್ ಸೆಕ್ಯೂರಿಟಿ ಆ್ಯಕ್ಟಿಂದ ಬಂದದ್ದಾಗಲಿ, ಕೊನೆಗೂ ಬಡವನ ಮನೆಗೆ ಏನು ಮುಟ್ಟಿದೆ ಅದರದ್ದು ನೋವು ನಲಿವು ಬಡತನ ನೋಡಿದವನಿಗೆ ಮಾತ್ರ ಗೊತ್ತಿರ್ತದೆ. ಖಂಡಿತವಾಗಿಯೂ ನಾವು ಅದನ್ನು ಅಭಿನಂದಿಸ್ತೇನೆ. ಇನ್ನೊಮ್ಮೆ ಆ ಮಾತನ್ನು ಹೇಳ್ತಾ ಇದ್ದೇನೆ. ಆದರೆ ಅಧ್ಯಕ್ಷರೇ, ನಾವು ವಿದ್ಯಾಭ್ಯಾಸ ಮಾಡುವಾಗ, ಕಾಲೇಜಿಗೆ ಹೋಗುವಾಗ ಎಲ್ಲ ಕಡೆಯಲ್ಲೂ ನಾವು ಇನ್ನೊಂದು ಚರ್ಚೆ ಕೇಳ್ತಾ ಇರ್ತೇವೆ. ಒಂದು ದೇಶ ನಮಗಿಂತ 10 ವರ್ಷ ಮುಂದೆ ಹೋಯಿತು, ಇನ್ಯಾವುದೋ ದೇಶ ನಮಗಿಂತ 20 ವರ್ಷ ಮುಂದಿದೆ, ಮತ್ಯಾವುದೋ ದೇಶ ನಮ್ಮ ಭಾರತಕ್ಕಿಂತ 10 ವರ್ಷ ಹಿಂದಿದೆ, 50 ವರ್ಷ ಹಿಂದಿದೆ. ಈ ಚರ್ಚೆಯನ್ನು ಕೇಳ್ತಾ ಇರ್ತೇವೆ. ನಮ್ಮ ಕನಸಿನಲ್ಲಿಯೂ ಅದಿದೆ. ನಾವು ಅದು ಆಗೋದು ಯಾವಾಗ ಅಂತೇಳಿ ಹೇಳಿ, ಅದೆಲ್ಲವೂ ಚರ್ಚೆ ಆಗುವುದು, ಅವಕಾಶ ಸಿಗುವುದು ಈ ಬಜೆಟ್ನಲ್ಲಿ. ಅದು ಎಲ್ಲಿ ಅಂತ ನನ್ನ ಪಕ್ಷದ ಹಿರಿಯ ಶಾಸಕರಲ್ಲಿ, ಒಂದಷ್ಟು ಪತ್ರಕರ್ತರಲ್ಲಿ ಕೇಳಿದೆ, ಅದು ಹೇಗೆ ಗೊತ್ತಾಗ್ತದೆ ಅಂತ. ಯಾವಾಗ ಬಜೆಟ್ನಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ತಾ ಹೋಗ್ತದೆ, ನಾವು ಅಭಿವೃದ್ಧಿಯಲ್ಲಿ ಮುಂದೆ ಹೋಗ್ತೇವೆ. ಯಾವಾಗ ಅದನ್ನು ಕಮ್ಮಿ ಮಾಡ್ತಾ ಹೋಗ್ತೇವೆ, ನಾವು ಪುನಃ ಹಿಂದೆ ಉಳಿತಾ ಇರ್ತೇವೆ. ನಾವು ಕರಾವಳಿ ಜಿಲ್ಲೆಯಿಂದ ಬಂದವರು, ನಾವೊಂದು ಲೆಕ್ಕಾಚಾರ ತೆಗೆದು ನೋಡಿದ್ದೇವೆ. ನಮ್ಮಲ್ಲಿ ದುಡಿಯುವ ಅವಕಾಶಗಳು, ಅದು ಮೀನುಗಾರಿಕೆ ಇರ್ಬೋದು, ಉದ್ಯಮ ಇರ್ಬೋದು, ವಿದ್ಯಾಭ್ಯಾಸ ಕೇಂದ್ರಗಳಿರ್ಬೋದು, ಎಲ್ಲವೂ ಸಹಿತ ನಮ್ಮಿಂದಾಗಿ ಸಮಾಜಕ್ಕೆ ಒಂದಷ್ಟು ಕೊಡುಗೆಗಳನ್ನು ಕೊಡ್ತಾ ಇರ್ತೇವೆ. ಈ ಸ್ವಾತಂತ್ರ್ಯ ಬಂದ 70 ವರ್ಷದ ನಂತರವೂ ಅಕ್ಕಿ ಬಡವರಿಗೆ ಕೊಡಬೇಕಾದ ಅವಕಾಶ ಬಂದಾಗ ಕೆಲವೊಮ್ಮೆ ಇದನ್ನು ಈ ಚರ್ಚೆ ನಡೆಯುವಾಗ ನೋವು ಸಹಿತ ಆಗ್ತದೆ. ಇದು ಬಡತನವನ್ನು ಅಣಕಿಸ್ತಾ ಇದ್ದೇವೆ ನಾವು, ಅಥವಾ ಆಡಳಿತವನ್ನು ಅಣಕಿಸ್ತಾ ಇದ್ದೇವೆ ಅಂತ. ಈ ಸಂದರ್ಭದಲ್ಲಿ ಒಬ್ಬರು ಹೇಳಿದ ಆ ಕಥೆಯನ್ನು ಹೇಳಿದ್ರೆ ಮಾತ್ರ ನನಗೂ ಸುಲಭ ಆದಿತ್ತು ಅಂತ ಅಂದ್ಕೊಳ್ತೇನೆ. ಒಬ್ಬ ಆಡಳಿತಗಾರ ಹೇಳ್ತಾನೆ, ಸರ್ಕಾರ ಹೇಗೆ ನಡೆಸ್ತೇವೆ ಅಂತೇಳಿ ಹೇಳಿದರೆ, ಒಂದು ಕೋಳಿಯನ್ನು ತಂದು ಅವನು ಉದಾಹರಣೆ ಕೊಡ್ತಾನೆ. ಆ ಕೋಳಿಯ ಪುಕ್ಕವನ್ನು ಕೀಳ್ತಾ ಹೋಗ್ತಾನೆ. ಪೂರ್ತಿ ಕಿತ್ತಾಗ ಆ ಜೀವಂತ ಕೋಳಿ ನೋವಿನಿಂದ ಒದ್ದಾಡ್ತಾ ಇರ್ತದೆ. ಕೊನೆಗೆ ಅವನು ಅದಕ್ಕೆ ಎರಡು ಅಕ್ಕಿ ಕಾಳು ಹಾಕ್ತಾ ಬರ್ತಾನೆ. ಆ ಕೋಳಿ ಅವನ ಅಕ್ಕಿ ಕಾಳು ಹಾಕೋನ ಹಿಂದೆ ಬರ್ತಾ ಇರ್ತದೆ. ಅಂದ್ರೆ ಅದರ ಅರ್ಥ, ಯಾವಾಗ ಆ ಬಡತನ ಅನ್ನುವುದು ಅಣಕಿಸುವ ವಿಷಯ ಆಗ್ತದೆ, ಯಾವಾಗ ಬಡತನ ಅನ್ನುವುದು ಆಡಳಿತಕ್ಕೆ ಲಾಭ ಅನ್ನುವಂಥ ವಿಷಯ ಆಗ್ತದೆ, ಆಗ ಈ ದುರಂತ ಅನ್ನುವಂಥದ್ದು ಸಂಭವಿಸ್ತಾ ಇರ್ತದೆ. ಮಾನ್ಯ ಅಧ್ಯಕ್ಷರೇ, ನಾನು ಹೇಳುವಂಥದ್ದು, ಬಡತನ ಆ ರೀತಿ ಅಣಕಿಸುವ ವಿಷಯ ಆಗಬಾರ್ದು, ಆಡಳಿತದ ವಿಷಯ ಆಗಬಾರ್ದು. ಎಷ್ಟು ಬೇಗ ನಾವು ದುಡಿಯುವ ಕೈಗಳಿಗೆ ಆಧಾರವನ್ನು ಕೊಡ್ತೇವೆ, ಒತ್ತನ್ನು ಕೊಡ್ತೇವೆ, ಹಾಗೆ ಈ ಬಡತನ ಅನ್ನೋಂಥದ್ದು ಹೋಗ್ತದೆ. ನಾನು ಬೇರೆ ಹಿರಿಯ ಪತ್ರಕರ್ತರಲ್ಲಿ ಕೇಳಿದಾಗ ಹೇಳಿದರು, ಸಿದ್ದರಾಮಯ್ಯನವರ 2 ಸರ್ಕಾರಗಳಿದ್ದಾಗ, ಹಿಂದಿನ ಸರ್ಕಾರ ಅಥವಾ ಈಗಿನ ಸರ್ಕಾರ, ನಂತರ ಭಾಜಪ ಸರ್ಕಾರ ಇದ್ದಾಗ, ಎಲ್ಲ ಸಂದರ್ಭದಲ್ಲಿಯೂ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ ಅನ್ನುವಂಥದ್ದನ್ನು ಕೊಟ್ಟರೆ ಕೇಳಿ ನೀವು, ಆಗ ನಿಮಗೆ ಇದರ ಸ್ಪಷ್ಟತೆ ಸಿಗ್ತದೆ, ಯಾವ ದಿಕ್ಕಿನಲ್ಲಿ ಸಾಗ್ತಿದೆ ಅನ್ನುವಂಥದ್ದನ್ನು ಅಂತ ಹೇಳಿದರು. ನಾನು ನನ್ನ ಕ್ಷೇತ್ರದ ವಿಷಯವನ್ನು ತಮ್ಮ ಎದುರಿಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಕ್ಷೇತ್ರದಲ್ಲಿ ಆದಾಯ ಕೊಡುವಂಥ ದೊಡ್ಡ ಪ್ರಾಜೆಕ್ಟ್ಗಳು 2-3 ಇದ್ದಾವೆ. ಆದರೆ ನನ್ನ ಕ್ಷೇತ್ರದಲ್ಲಿ ಇವತ್ತು ಆಸ್ಪತ್ರೆಗೆ ನಾವು ಒದ್ದಾಡ್ತಾ ಇದ್ದೇವೆ, ಸ್ಕೂಲ್ಗಳಿಗೆ, ಶಾಲೆಗಳಿಗೆ ಒದ್ದಾಡ್ತಾ ಇದ್ದೇವೆ, ಕಾಲು ಸಂಘಗಳಿಗೆ ಒದ್ದಾಡ್ತಾ ಇದ್ದೇವೆ. 70 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ಪುನಃ ಈ ಪ್ರಶ್ನೆಯನ್ನು ನಾವು ಚರ್ಚೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಒಂದು ದೇವಸ್ಥಾನ
ನಾವು ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಸ್ಥಾನ ಇದೆ, ವರ್ಷಕ್ಕೆ 60 ಕೋಟಿ ಆದಾಯ ಕೊಡ್ತೇವೆ, ನಮ್ಮ ಕ್ಷೇತ್ರದಿಂದ ಬರ್ತದೆ. ವಾರಾಹಿ ಯೋಜನೆ ಇದೆ, KPC ಇದೆ, ಎಲ್ಲದರಿಂದನೂ ಆದಾಯ ಬರ್ತದೆ. ಆದರೆ ನಮ್ಮಲ್ಲಿನ ಸಮಸ್ಯೆ ಇನ್ನೂ ಪರಿಹಾರ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಹಾಗಾಗಿ ನಾನು ಹೇಳ್ತೇನೆ, ಬಡತನ ಅನ್ನುವಂಥದ್ದು ಹೇಗೆ ದೂರ ಹೋಗ್ತದೆ ಅದಕ್ಕೂ ದಾರಿ ಹುಡುಕುವ, ದುಡಿಯುವ ಕೈಗಳು, ಮೀನುಗಾರಿಕೆ ಇರ್ಬೋದು, ಮತ್ತೊಂದಿರ್ಬೋದು, ಆ ಯೋಜನೆಗಳೇನಿದೆ ಅದಕ್ಕೆ ಸಹಿತ ಇನ್ವೆಸ್ಟ್ಮೆಂಟ್ ಕೊಡುವ. ಆಗ ನಾವು ರೆಕ್ಕೆ ಪುಕ್ಕ ಬಲಿತ ಪಕ್ಷಿ ಆಗ್ತೇವೆ, ಬರೀ ಅಕ್ಕಿ ಕಾಳು ಹುಡುಕೋರಾಗೋದಿಲ್ಲ. ಅಂಥದ್ದಕ್ಕೊಂದು ಅವಕಾಶ ಮಾಡುವಂಥ ದೃಷ್ಟಿಯನ್ನು ನಾವಿಲ್ಲಿ ಮಾಡ್ತಾ, ಬರೀ ಬಡತನ ಮತ್ತು ಅಕ್ಕಿಯ ಚರ್ಚೆಗಿಂತ ಬಡವರಿಗೆ ಅದು ತಲುಪಲೇಬೇಕು, ಅದರ ಆಗು ಹೋಗುಗಳನ್ನು ಕೇಳೋದಿಲ್ಲ. ಬಡವರಿಗೆ ತಲುಪಬೇಕಾದ ತಲುಪಲೇಬೇಕು, ಅದಕ್ಕೆ ನಮ್ಮ ಬೆಂಬಲ ಇದ್ದೇ ಇದೆ. ಅದರ ದುಡಿಯೋ ಕೈಗಳಿಗೆ ಕೊಟ್ಟಾಗ ಆದಷ್ಟು ಬೇಗ ಆ ಅಕ್ಕಿ ಕಾಳಿನ ಬೆನ್ನೆ ಹೋಗೋದು, ಅದರ ಹಿಂದೆ ಹೋಗೋದು ತಪ್ತದೆ ಅನ್ನುವಂಥದ್ದನ್ನು ಈ ಬಜೆಟಿನ ಒಂದು ಸ್ವರೂಪವನ್ನು ಈ ರೀತಿ ನಿಮ್ಮ ಎದುರಿಗೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಧ್ಯಕ್ಷರೇ. ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ವೆರಿ ಗುಡ್. ಎಸ್ ಟಿ ಮಂಜು ಇಲ್ಲ, ಕಂದುಕರ್, ಶರಣ್ಗೌಡ ಕಂದುಕರ್, ನೆಕ್ಸ್ಟ್ ಅಮ್ಮಯ್ಯ. ಅಧ್ಯಕ್ಷರೇ, ಕಂದುಕರಿಗ ನೋಡಿ, ಅವ್ರು 7 ನಿಮಿಷ ಅಂತ ಹೇಳಿದರೆ 7 ನಿಮಿಷ ಮುಗಿಸಿದ್ದಾರೆ. ಈಗ ಅವ್ರಿಗಿಂತ ಹುಷಾರಾಗಬೇಕು, ನೀವು 6 ನಿಮಿಷದಲ್ಲಿ ಮುಗಿಸ್ಬೇಕು. ನಮ್ಮ ಶರಣ್ಗೌಡ ಕಂದುಕರ್, ನೆಕ್ಸ್ಟ್ ಅಮ್ಮಯ್ಯ. ಅಧ್ಯಕ್ಷರೇ, ಕಂದುಕರಿಗ ನೋಡಿ, ಅವ್ರು 7 ನಿಮಿಷ ಅಂತ ಹೇಳಿದರೆ 7 ನಿಮಿಷ ಮುಗಿಸಿದ್ದಾರೆ. ಈಗ ಅವ್ರಿಗಿಂತ ಹುಷಾರಾಗಬೇಕು, ನೀವು 6 ನಿಮಿಷದಲ್ಲಿ ಮುಗಿಸ್ಬೇಕು. ನಮ್ಮ ಮೇಲೆ ದಯಮಾಡಿ ಕರುಣೆ ತೋರಿಸಬೇಕು. ಕರುಣೆ ಅಷ್ಟೇ ಇರುವುದು. ಈಗ ಮೊದಲನೇದಾಗಿ ಅಧ್ಯಕ್ಷರೇ, ಬೇಗ ಫಾಸ್ಟ್. ಬಜೆಟ್ ಭಾಷಣ ಮೇಲೆ ಮೊದಲನೇ ಶಾಸಕರಿಗೆ ನಮ್ಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮುಂದೆ ಹೋಗಲಿ. ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 14ನೇ ಬಾರಿ ಬಜೆಟನ್ನು ಮಂಡಿಸಿದ್ವಿ ಅಂತ ಹೇಳಿದರು. ಮುಖ್ಯಮಂತ್ರಿಗಳಾಗಿ 7 ಬಾರಿ ಬಜೆಟನ್ನು ಮಂಡಿಸಿದ್ವಿ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು ಸ್ವಾಗತಾರ್ಹ. ಇದ್ರ ಜೊತೆಯಲ್ಲಿ ಅಧ್ಯಕ್ಷರೇ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,000 ಕೋಟಿಗಳನ್ನು ರೂಪಾಯಿಗಳನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರೇ. ಇವತ್ತು ಎರಡನೇದ್ದು, ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಹೈದರಾಬಾದ್ ಕರ್ನಾಟಕ ಅಂತ ತಿಳ್ಕೊಂಡು ಇದ್ದುದು, ಇವತ್ತು ಯಡಿಯೂರಪ್ಪ ಅವರು ಸಮಯದಲ್ಲಿ ಕಲ್ಯಾಣ ಕರ್ನಾಟಕ ಅಂತ ತಿಳ್ಕೊಂಡು ಘೋಷಣೆ ಮಾಡಿರ್ತಕ್ಕಂಥದ್ದು ಇವತ್ತು ಸ್ಮರಣೆ ಮಾಡಬೇಕಾಗುತ್ತೆ ಅಧ್ಯಕ್ಷರೇ. ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಗುಳೆ ಹೋಗ್ತಕ್ಕಂಥದ್ದು ಇವತ್ತು ಭಾಳ ಖೇದಕರ ಸಂಗತಿ ಅಧ್ಯಕ್ಷರೇ. ಇವತ್ತು ನಮ್ಮ ಭಾಗದಲ್ಲಿ, ವಿಶೇಷವಾಗಿ ನನ್ನ ಕ್ಷೇತ್ರದಲ್ಲಿ, ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಕಡೇಚೂರು ಬಾಡಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಧ್ಯಕ್ಷರೇ. 3,000 ಎಕರೆ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಇರುವಾಗ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು. ಪುನಃ ಎರಡನೇದ್ದು 3,000 ಕೋಟಿನ ತಗೋಬೇಕಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು. ಮೊದಲನೇ 3,000 ಕೋಟಿ ಎಕರೆನ 3,000 ಎಕರೆನ ಏನಪ್ಪಂತಂದರೆ ಇನ್ನೂ ಅಭಿವೃದ್ಧಿ ಮಾಡಿಲ್ಲ. ಎರಡನೇದು ಪ್ರಸ್ತಾಪ ಏನಪ್ಪಂತಂದರೆ ಬಂದಿರತಕ್ಕಂಥದ್ದಾದ, ಅದನ್ನು ದಯಮಾಡಿ ಕೈಬಿಟ್ಟು 3,000 ಎಕರೆಗಳನ್ನು ಅಭಿವೃದ್ಧಿಪಡಿಸಬೇಕು. ಇಲ್ಲಿ ಏನಾಗಿದೆ ಅಧ್ಯಕ್ಷರೇ, ನಮ್ಮ ಮಿತ್ರರೊಬ್ಬರು ಹೇಳ್ತಾ ಇದ್ದರು, ಯಾವುದೋ ಬಡತನನೋ ನಿರುದ್ಯೋಗನೋ ಹಂಗಿಸ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು, ಮಾಡಬಾರ್ದು ಅಂತ ತಿಳ್ಕೊಂಡು ಬೈಂದೂರು ಶಾಸಕರು ಹೇಳಿದ್ದು. ನಮ್ಮ ಭಾಗದಲ್ಲಿ ಯುವ ನಿಧಿ ಅಂತ ತಿಳ್ಕೊಂಡು ಬಜೆಟಲ್ಲಿ ಪ್ರಸ್ತಾಪನೆ ಮಾಡಿರ್ತಕ್ಕಂಥದ್ದು. ಇವತ್ತು ತಾವು ಕೊಡ್ತಕ್ಕಂಥ ಯುವ ನಿಧಿಯನ್ನು ಅದ್ರ ಜೊತೆಯಲ್ಲಿ ಯುವಕರಿಗೆ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಕೆಲಸಗಳನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ತಿಳ್ಕೊಂಡು ಸರ್ಕಾರದಲ್ಲಿ ಮನವಿ ಮಾಡುತ್ತಾ, ಕಳೆದ ದಿನಗಳಲ್ಲಿ ಒಂದು 7 ತಿಂಗಳ ಹಿಂದೆ ನಮ್ಮ ತಂದೆಯವರು ಶಾಸಕರಾಗಿದ್ದರು. ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಅನುಪೂರ್ ಅಂತ ಗ್ರಾಮದಲ್ಲಿ ನಮ್ಮ ಜೀವನದಲ್ಲಿ ಯಾವತ್ತೂ ಮರೆಯಲಾರದಂಥ ಘಟನೆ ಇವತ್ತು ನಾನು ಸ್ಮರಣೆ ಮಾಡಬೇಕಾಗುತ್ತೆ ಅಧ್ಯಕ್ಷರೇ. ಕಲುಷಿತ ನೀರಿನಿಂದ 3 ಜನ ತೀರ್ಕೊಂಡ್ರು ಅಧ್ಯಕ್ಷರೇ. ಕಲುಷಿತ ನೀರಿನಿಂದ 3 ಜನ ತಿಳ್ಕೊಂಡಾಗ ಇವತ್ತಿಗೂ ಇನ್ನೂ ಸ್ವಲ್ಪ ಪರಿಹಾರ ಬಂದಿಲ್ಲ. ಕಳೆದ ಸಲ ನಮ್ಮ ತಂದೆಯವರು ಶಾಸಕರಿದ್ದಾಗ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬರು ಇದ್ದರು, ಅವತ್ತು ಪರಿಹಾರ ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿದರು, ಇವತ್ತಿಗೆ ಕೊಟ್ಟಿಲ್ಲ ಅಧ್ಯಕ್ಷರೇ. ದಯಮಾಡಿ ಅದ್ರ ಬಗ್ಗೆ ತಾವು ಸ್ವಲ್ಪ ಗಮನ ಹರಿಸಿ ಆ ಪರಿಹಾರ ನಿಧಿ ಕೊಡ್ತಕ್ಕಂಥದ್ದು. ನಾನು ಒಂದನ್ನು ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಯಾಕಂದರೆ ಕಳೆದ ನಮ್ಮ ನೂತನ ಶಾಸಕರಿಗೆ ತಾವೇನು ಟ್ರೈನಿಂಗ್ ಇಟ್ಟಿದ್ದೀರಿ, ಅವತ್ತು ತಮ್ಗೆ ಹೇಳಿ ನಾನು ಹೋಗಿರ್ತಕ್ಕಂಥದ್ದು. ಕಲುಷಿತ ನೀರಿನಿಂದ ನನ್ನ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ 70ಕ್ಕೂ ಹೆಚ್ಚು ಜನ ಇಮ್ಲಾಪುರ ಗ್ರಾಮದಲ್ಲಿ ಕಲುಷಿತ ನೀರಿನಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ಅಧ್ಯಕ್ಷರೇ. ಅಡ್ಮಿಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೋಗುವಾಗ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡ್ತೀನಿ ಅಧ್ಯಕ್ಷರೇ,
ನಾನು ಫೋನ್ ಮಾಡಿ ಮುಖ್ಯಮಂತ್ರಿಗೆ ಸರ್ ಈ ಥರ ಆಗಿದೆ ನನ್ನ ಕ್ಷೇತ್ರದಲ್ಲಿ ಅಂತ ತಿಳ್ಕೊಂಡು ಹೇಳಿದಾಗ ತತ್ಕ್ಷಣ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವ ದರ್ಶನಪುರ ಅವರು ಇವತ್ತಿಲ್ಲ ಇಲ್ಲಿ, ತತ್ಕ್ಷಣ ಅವತ್ತು ಕ್ಯಾಬಿನೆಟ್ ಏನೋ ಇತ್ತು, ಆದರೂ ಎಂತಂದರೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನ ಕಳಿಸಿರ್ತಕ್ಕಂಥದ್ದು ಭಾಳ ಕಾಳಜಿ ಎಂತಂದ್ರೆ ವಹಿಸಿರ್ತಕ್ಕಂಥದ್ದು ಧನ್ಯವಾದಗಳು. 10 ವರ್ಷ ಆದಮೇಲೆ ಅಧ್ಯಕ್ಷರೇ ನಮ್ಮ ಜಿಲ್ಲೆಗೆ 10 ವರ್ಷ ಆದಮೇಲೆ ಸ್ಥಳೀಯರಿಗೆ ಎಂತಂದರೆ ಇವತ್ತು ಮಂತ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಯಾಕೆ ಈ ಮಾತು ಹೇಳಬೇಕಾಗಿತ್ತು ಅಧ್ಯಕ್ಷರೇ ಅಂದರೆ, ಅನ್ಪುರ್ ಗ್ರಾಮದಲ್ಲಿ ಘಟನೆ ನಡೆದಾಗ ಜಿಲ್ಲಾ ಉಸ್ತುವಾರಿ ಸಚಿವರು 3 ಜನ ಸತ್ತಾಗ ಸೌಜನ್ಯಕ್ಕೂ ಅಲ್ಲಿ ಭೇಟಿ ಕೊಡಲಿಲ್ಲ ಅಧ್ಯಕ್ಷರೇ. 3 ಜನ ಸತ್ತಾಗ ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಸೌಜನ್ಯಕ್ಕೂ ಭೇಟಿ ಕೊಡಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಈ ಒಂದು ಆಯಾಮ ಬಜೆಟನ್ನು ಏನು ಮಂಡನೆ ಮಾಡಿದ್ದಾರೆ, ತಮಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ. ನಮ್ಮ ಭಾಗದಲ್ಲಿ ಕುಡಿಯೋ ನೀರಿಗೆ ಭಾಳ ಎಂತಂದರೆ ಒಂದು ಗುರುಮಿಟ್ಕಲ್ ಪಟ್ಟಣಕ್ಕೆ 1 ವಾರಕ್ಕೆ ಒಮ್ಮೆ ನೀರು ಕೊಡ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ಬಂದಿದೆ ಅಧ್ಯಕ್ಷರೇ. ಈಗಾಗಲೇ ತಮ್ಮ ಗಮನಕ್ಕೂ ನಾನು ಇದ್ರ ಬಗ್ಗೆ ತಂದಿರತಕ್ಕಂಥದ್ದಿದೆ. ಈ ಒಂದು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ಬೆಂಗಳೂರು, ಬಾಂಬೆ, ಪುನಾದಾಗಿರ್ತಕ್ಕಂಥ ಜನರನ್ನ ಓಟ್ ಹಾಕ್ಸಿ ಕರ್ಸ್ಕೊಂತೀವಿ ಅಧ್ಯಕ್ಷರೇ. ಓಟ್ ಕರ್ಸ್ಕೊಂಡ ಮೇಲೆ ನಾವು ಟ್ರೈನಿಗೆ ಯಾದಗಿರಿಲಿಂದ ಬರುವಾಗ ಅಧ್ಯಕ್ಷರೇ, ಯಾವ ಜನರಲಿಂದ ನಾವು ಓಟ್ ಹಾಕ್ಸ್ಕೊಂಡವರು ಟಿಕೆಟ್ ಇಲ್ಲಾರ್ದೆ ಹೆಂಡತಿ ಮಕ್ಕಳು ಕೊಂಕಣದಲ್ಲಿ ಇಟ್ಕೊಂಡು ಅಂತ ಬರ್ತಾರೆ, ಟಿಕೆಟ್ ಇಲ್ಲಾರ್ದೆ ಟ್ರೈನಿಗೆ ಬರ್ತಾರ, ನಮ್ಮನ್ನ ಓಟ್ ಹಾಕಿ ಕಳಿಸಿರ್ತಕ್ಕಂಥ ಜನ ನಾವು ರಿಸರ್ವೇಷನ್ ಕುಪ್ಪೆದಾಗೋ ಎಸಿದಾಗೋ ಬರ್ತೀವಿ ಅಧ್ಯಕ್ಷರೇ. ಇದು ಭಾಳ ನನ್ನ ಜೀವನದಾಗ ನೋವಿನ ಸಂಗತಿ ಇದೆ. ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ನಮ್ಮ ಭಾಗದಾಗ ಎಂತಂದರೆ ಕೈಗಳಿಗೆ ಕೆಲಸ ಕೊಡಬೇಕು, ನಿರುದ್ಯೋಗ ಯುವಕರಿಗೆ ಎಂತಂದರೆ ಕೆಲಸ ಕೊಡಬೇಕು, ಗುಳೆ ಹೋಗ್ತಕ್ಕಂಥ ಜನರನ್ನ ನಿಲ್ಲಿಸಬೇಕು ಅಂತ ತಿಳ್ಕೊಂಡು ಹೇಳ್ತಕ್ಕಂಥದ್ರ ಜೊತೆಯಲ್ಲಿ ನಮ್ಮ ಒಂದು ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ನೀರಿಂದು ಭಾಳ ತೊಂದರೆ ಇದೆ. ಪ್ರತಿ ಸಲನೂ ಎಂತಂದರೆ ಕಲುಷಿತ ನೀರಿನಿಂದ ಜನ ಕಂಗಾಲಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಶಾಶ್ವತವಾಗಿ ಕ್ರಮ ಜರುಗಿಸ್ಬೇಕಂತ ತಿಳ್ಕೊಂಡು ಹೇಳುತ್ತಾ ಇವತ್ತು ಅಧ್ಯಕ್ಷರಿಗೆ ನಾನು ಮತ್ತೊಂದು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ನೂತನ ಶಾಸಕರಿದ್ದೀವಿ, ತಮ್ಮೆಲ್ಲರದ್ದು ಸಹಕಾರ ಇರಬೇಕು. ಸಚಿವರು ಎಂತಂದರೆ ಮುಖ್ಯಮಂತ್ರಿಗಳು ವಾರದಾಗ 1 ಸಲನೋ 2 ಸಲನೋ ಶಾಸಕರುಗಳಿಗೆ ಎಂತಂದರೆ ಯಾವಾಗೋ ಒಂದು ಸಮಯನ ನಿಗದಿ ಮಾಡಿ ನಮ್ಮ ಒಂದು ಕುಂದು ಕೊರತೆಗಳನ್ನು ಸ್ವಲ್ಪ ಎಂತಂದರೆ ಆಲಿಸಲಿಕ್ಕೆ ಅವಕಾಶ ಮಾಡಿ ಕೊಡಬೇಕಂತ ತಿಳ್ಕೊಂಡು ಹೇಳಿ ನಮಗೆ ಒಂದು ಅವಕಾಶ ಮಾಡಿ ಕೊಟ್ಟದಕ್ಕಾಗಿ ಮತ್ತೊಮ್ಮೆ ತಮ್ಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮಿಸ್ತೀನಿ ಅಧ್ಯಕ್ಷರೇ. ವೆರಿ ಗುಡ್. ತಮ್ಮಯ್ಯ ಅವರೇ, ಈಗ ಮೋಟಮ್ಮ ಮತ್ತು ಗುರು ಮತ್ತು ಕಂದುಕರ್ದವನ್ನು ತಾವು ಕೂಡ ಪಾಲಿಸ್ತಿರೋ ವಿಶ್ವಾಸ ನನಗೆ ಇದೆ. ಸರ್ ನಯನ ಸರ್, ಮೋಟಮ್ಮ ಬೆಟರ್ ಹೆಸರಿದೆ. ಮಾನ್ಯ ತಾಯಿ ಹೆಸರು ಸರ್ ಹೇಳೋದು ಮರ್ತೋಯ್ತು, ಅದಕ್ಕಿಂತ ಮುಂಚೆ ಸ್ತ್ರೀ ಶಕ್ತಿ ಯೋಜನೆ ಬಗ್ಗೆ ಮಾತಾಡಿದಾಗ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಮೊದಲನೇ ಬಾರಿಗೆ ವಿಧಾನಸಭೆ ಬಜೆಟ್ ಅಧಿವೇಶನದಲ್ಲಿ ಬಜೆಟ್ ಮೇಲಿನ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಂಥ ಸಭಾಧ್ಯಕ್ಷರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈ ಒಂದು ಬಜೆಟನ್ನು ದಾಖಲೆಯ 14ನೇ ಬಜೆಟನ್ನು ಮಂಡಿಸಿದ ನಮ್ಮ ನೆಚ್ಚಿನ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸಾಹೇಬರನ್ನು ಸಹ ಅಭಿನಂದಿಸ್ತಾ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ DVGಯವರ ಕಗ್ಗದ ತಾತ್ಪರ್ಯದಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಎಲ್ಲ ವರ್ಗಗಳ ಎಲ್ಲ ಕ್ಷೇತ್ರಗಳ ಜನರಿಗೆ ಅನುಕೂಲವಾಗುವಂಥ ಸರ್ವವ್ಯಾಪ್ತಿ ಸರ್ವ ಸೃಷ್ಟಿಯಾಗುವಂಥ ತಮ್ಮ 14 ಆಯವನ್ನು ಮಂಡಿಸಿದ್ದಾರೆ. 3,27,747 ಕೋಟಿ ರು ಗಾತ್ರದ ದಾಖಲೆ ಬಜೆಟನ್ನು ರಾಜ್ಯಕ್ಕೆ ನೀಡಿದ್ದು, ಚುನಾವಣಾ ಪೂರ್ವವಾಗಿ ದೀನದಲಿತರ ಮಹಿಳೆಯರ ಸಬಲೀಕರಣಕ್ಕಾಗಿ ಘೋಷಿಸಿದಂಥ ಶಕ್ತಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಹಾಗೂ ಯುವ ನಿಧಿ ಕಾರ್ಯಕ್ರಮಗಳನ್ನು ಜಾರಿಗೆ ತರುವ ಸಲುವಾಗಿ ಸುಮಾರು 60,000 ಕೋಟಿಗೂ ಹೆಚ್ಚಿನ ಹಣವನ್ನು ಹೊಸ ಯೋಜನೆಗಳಿಗಾಗಿ ಮೀಸಲಿರಿಸುವುದು ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಜ್ಞಾನಕ್ಕೆ ಹಿಡಿದ ಕನ್ನಡಿಯಾಗಿದೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ಪಾಲಿಗೆ, ಅದರಲ್ಲೂ ಕೋವಿಡ್ ಪಿಡುಗಿನ ನಂತರ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಇಷ್ಟು ದೊಡ್ಡ ಮೊತ್ತದ ಯೋಜನೆಗಳನ್ನು ಘೋಷಿಸುವ ಸಾಮರ್ಥ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರವಲ್ಲದೆ ಇನ್ಯಾರಿಗೂ ಈ ಜಾರಿಗೆ ತರುವುದು ಸಾಧ್ಯವಿಲ್ಲವೆಂದು ಹೇಳೋದರಲ್ಲಿ ಅತಿಶಯೋಕ್ತಿ ಆಗಲಾರದು. ಕೃಷಿ ವಲಯದಲ್ಲಿ 100 ಕೋಟಿ ರು ವೆಚ್ಚದಲ್ಲಿ ಕೃಷಿ ಭಾಗ್ಯ ಯೋಜನೆಯನ್ನು ಜಾರಿಗೆ ತಂದು ರೈತರ ಕಷ್ಟಕ್ಕೆ ನೆರವಾಗಿದೆ. ರೈತರ ಉತ್ಪಾದಕ ಸಂಸ್ಥೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ
ರೈತ ಉತ್ಪಾದಕ ಸಂಸ್ಥೆಗಳಿಗೆ ಸರ್ಕಾರ ಶೇಕಡ 4 ಬಡ್ಡಿ ಸಹಾಯದೊಂದಿಗೆ 20 ಲಕ್ಷ ರೂಗಳ ಸಾಲ ಸೌಲಭ್ಯ ಒದಗಿಸಲು ಕ್ರಮ ಕೈಗೊಂಡಿರಲಾಗಿದೆ. ಶೂನ್ಯ ಬಡ್ಡಿ ದರದಲ್ಲಿ ನೀಡುವ ಅಲ್ಪಾವಧಿ ಸಾಲದ ಮಿತಿಯನ್ನು 5 ಲಕ್ಷ ರೂಗೆ ಹೆಚ್ಚಿಸಿದ್ದು, ಶೇಕಡ 3 ಬಡ್ಡಿ ದರದಲ್ಲಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲಗಳ ಮಿತಿಯನ್ನು 15 ಲಕ್ಷ ರೂಗಳಿಗೆ ಹೆಚ್ಚಿಸಿ ಸುಮಾರು 30 ಲಕ್ಷಕ್ಕೂ ಹೆಚ್ಚು ರೈತರಿಗೆ 25,000 ಕೋಟಿ ರು ಹೆಚ್ಚು ಸಾಲ ವಿತರಣೆ ಗುರಿ ಹೊಂದಿರುವುದು ಕೃಷಿ ಕ್ಷೇತ್ರದ ಪ್ರಗತಿಗೆ ಹೊಸ ಭಾಷ್ಯ ಬರೆದಂತಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಬಹುಮುಖ್ಯವಾಗಿ ನಾನು ಪ್ರತಿನಿಧಿಸುವ ಮಲೆನಾಡಿನ ರೈತರಿಗೆ ಸರಕು ಸಾಗಾಣಿಕೆ ಪಿಕಪ್ ವಾಹನ ಖರೀದಿಗೆ ಶೇಕಡ 4 ಬಡ್ಡಿ ದರದಲ್ಲಿ 7 ಲಕ್ಷ ರೂಗಳವರೆಗಿನ ಸಾಲ ಸೌಲಭ್ಯ ಒದಗಿಸಿರುವುದು ಸರ್ಕಾರದ ರೈತಪರ ಚಿಂತನೆಯನ್ನು ಎತ್ತಿ ತೋರಿಸುತ್ತದೆ. ರಾಜ್ಯದ ಆಯ್ದ 50 ತರಕಾರಿ ಮಾರುಕಟ್ಟೆಗಳಲ್ಲಿ ಮಿನಿ ಶೀತಲಗೃಹಗಳ ಸ್ಥಾಪನೆಗೆ ಬಜೆಟ್ನಲ್ಲಿ ಘೋಷಿಸಿದ್ದು, ರಾಜ್ಯದಲ್ಲಿ ಅತಿ ಹೆಚ್ಚು ತರಕಾರಿ ಬೆಳೆಯುವ ತಾಲೂಕುಗಳಲ್ಲಿ ಒಂದಾದ ನನ್ನ ಕ್ಷೇತ್ರವಾಗಿರ್ತಕ್ಕಂಥ ಚಿಕ್ಕಮಗಳೂರಿಗೆ ಮಿನಿ ಶೀತಲಗೃಹ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡ್ತೇನೆ. ನೀರಾವರಿ ಉತ್ತೇಜನದಲ್ಲಿ ರೈತನಿಗೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಕೃಷಿಗೆ ಪೂರಕವಾದಂಥ ನೀರಾವರಿ ಸಂಬಂಧಿತ 940 ಕೋಟಿ ರು ಮೊತ್ತದ ನೀರಾವರಿ ಯೋಜನೆಗಳಿಗೆ ಹಣ ಮೀಸಲಿಸಿರುವುದು ಸ್ವಾಗತಾರ್ಹ. ಮಾನ್ಯ ಸಭಾಧ್ಯಕ್ಷರೇ, ನಾನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೇಳಲಿಕ್ಕೆ ಮಾತ್ರ ಮಲೆನಾಡು ಎಂಬ ಹೆಸರಿದೆ. ಕೇವಲ 1 ಹೋಬಳಿ ಮಾತ್ರ ನನ್ನ ಕ್ಷೇತ್ರದಲ್ಲಿ ಮಲೆನಾಡು. ಇನ್ನು ಉಳಿದಂತೆ 4 ಹೋಬಳಿಗಳಿಗೂ ಬಯಲುಸೀಮೆ ಸಂಬಂಧಪಡುತ್ತದೆ. ಅಂಥ ಒಂದು ಬಯಲುಸೀಮೆ ಪ್ರದೇಶಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ನದಿಯಿಂದ ಕಡೂರು ತಾಲೂಕು ಮತ್ತು ನನ್ನ ಕ್ಷೇತ್ರದ ಚಿಕ್ಕಮಗಳೂರು ತಾಲೂಕು ಕೆರೆ ತುಂಬಿಸಿ ಯೋಜನೆಗೆ ಅತಿ ಹೆಚ್ಚಿನ ಹಣ ಬಿಡುಗಡೆ ಮಾಡಲು ಈ ಮೂಲಕ ಮನವಿ ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಶಿಕ್ಷಣ ಕ್ಷೇತ್ರಕ್ಕೂ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತಿ ಹೆಚ್ಚಿನ ಅನುದಾನವನ್ನು ಒದಗಿಸಿದ್ದು, 60 ಲಕ್ಷ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ನೀಡುವ 280 ಕೋಟಿ ನೀಡಿದ್ದು ಅನೇಕ ವಸತಿಗಳಿಗೆ ನಾಂದಿಯಾಗಿದೆ. ಮಹಿಳಾ ಸಬಲೀಕರಣದಲ್ಲಿ ಯತ್ರ ನಾರ್ಯಸ್ಥ ಪೂಜ್ಯಂತೆ ರಮಂತೆ ತತ್ರ ದೇವತಃ ಗೃಹಲಕ್ಷ್ಮಿ ಯೋಜನೆಯಡಿ ಕುಟುಂಬದ ಯಜಮಾನಿಗೆ ಮಾಸಿಕ 2,000 ರು ನಗದು ವರ್ಗಾವಣೆಗೆ ಕ್ರಮ ಕೈಗೊಂಡಿರುವುದು ಮಹಿಳಾ ಸಬಲೀಕರಣಕ್ಕೆ ಮುನ್ನುಡಿ ಬರೆದಿರ್ತದೆ. 7 ಜಿಲ್ಲೆಗಳಲ್ಲಿ 7 ಕೋಟಿ ರು ವೆಚ್ಚದಲ್ಲಿ 10 ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ಪ್ರಾರಂಭಿಸಲು ತೀರ್ಮಾನಿಸಿದ್ದು ಒಳ್ಳೆಯ ಬೆಳವಣಿಗೆಯಾಗಿದೆ. ದುರ್ಬಲ ವರ್ಗದ ಕಲ್ಯಾಣಕ್ಕಾಗಿ SCP ಮತ್ತು TSP ಯೋಜನೆ 34,000 ಕೋಟಿ 594 ಕೋಟಿ ಹಂಚಿಕೆ ಮಾಡಿರೋದು 2023-24 ಫೆಬ್ರವರಿ ಆಯವ್ಯಕ್ಕಿಂತ 4,079 ಕೋಟಿ ಹೆಚ್ಚಳ ಮಾಡಿದ್ದು ದೇಶದಲ್ಲಿಯೇ ಹೊಸ ಅಭಿವೃದ್ಧಿಗೆ ಕ್ರಾಂತಿಗೆ ಕಾರಣವಾಗಿದೆ. ಮಾನ್ಯ ಅಧ್ಯಕ್ಷರೇ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ ಎಂಬ ಶ್ರೀ ನಾರಾಯಣ ಗುರು ಅವರ ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ, ವಿದ್ಯಾಸಿರಿ ಯೋಜನೆಯಡಿ ಸರ್ಕಾರದ ವಸತಿ ನಿಲಯಗಳಿಗೆ ಪ್ರವೇಶ ದೊರಕದ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಊಟ ಮತ್ತು ವಸತಿಗಾಗಿ ವಾರ್ಷಿಕ 15,000 ರೂಗಳ ಮೀಸಲಿತ್ತು. ಅದನ್ನು ನಮ್ಮ ಸರ್ಕಾರದ ಅವಧಿಯಲ್ಲಿ 3.6 ಲಕ್ಷ ವಿದ್ಯಾರ್ಥಿಗಳಿಗೆ 432 ಕೋಟಿ ನೆರವು ನೀಡಲಾಗ್ತಿತ್ತು. ಈ ಯೋಜನೆಯನ್ನು ಮುಂದುವರಿಸಿರ್ತಕ್ಕಂಥದ್ದು ಸ್ವಾಗತಾರ್ಹ. ಇನ್ನು ಜವಳಿ ಮತ್ತು ಸಿದ್ಧ ಉಡುಪು, ಬಹುಶಃ ನಾವು ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ತುಂಬ ನಿರುದ್ಯೋಗಿಗಳಿರ್ತಕ್ಕಂಥ ಕ್ಷೇತ್ರದಲ್ಲಿ ನಮ್ಮದು ಒಂದು ಸಂದರ್ಭದಲ್ಲಿ ನಾವು ಈಗಾಗಲೇ ಕ್ಷೇತ್ರದಲ್ಲಿ ಏನು ನಿರುದ್ಯೋಗಿ ಮಹಿಳೆಯರಿಗೆ ಒಂದು ಭರವಸೆಯನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಜವಳಿ ಮತ್ತು ಸಿದ್ಧ ಉಡುಪು ನೀತಿಯಡಿ ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚು ಹೂಡಿಕೆಗಳನ್ನ ಆಕರ್ಷಣೆ ಮಾಡಿದ್ದ ಬಜೆಟ್ನಲ್ಲಿ. ನಾನು ಸಭಾಧ್ಯಕ್ಷರೇ ತಮ್ಮಲ್ಲಿ ಮನವಿ ಮಾಡ್ತೇನೆ, ಸ್ಥಳೀಯರಿಗೆ ಉದ್ಯೋಗಾವಕಾಶ ಮಾಡುವ ನಿಟ್ಟಿನಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಕ್ಷೇತ್ರವನ್ನು ಸಹ ಆಯ್ಕೆ ಮಾಡ್ಕೊಬೇಕು ಅಂತ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ, ಈ ಒಂದು ಬಜೆಟ್ನಲ್ಲಿ ನನ್ನ ಕ್ಷೇತ್ರದ ನೀರಾವರಿ ಸಮಸ್ಯೆ ಮತ್ತು ಏನು ಉದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ತಾವು ಮಾಡ್ತಾರೆ ಅಂತ ಹೇಳ್ತಾ, ನಾವು ಈ ಸದನದಲ್ಲಿ ಇವತ್ತು ಈ ಬಜೆಟ್ ಸೆಷನ್ನಲ್ಲಿ ಮಾತನಾಡಲು ಅವಕಾಶ ಮತ್ತು ಈ ಸದನಕ್ಕೆ ಬರಲು ಅನುವು ಮಾಡಿಕೊಟ್ಟಂತ ನನ್ನ ಚಿಕ್ಕಮಗಳೂರು ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ ಎಲ್ಲರೂ. ಮಾನ್ಯ ಸಭಾಧ್ಯಕ್ಷೆ, ಸಕಲೇಶಪುರ ವಿಧಾನಸಭಾ ಕ್ಷೇತ್ರ
ಮಲೆನಾಡು, ಅರೆಮಲೆನಾಡು ಮತ್ತು ಬಯಲುಸೀಮೆ ವ್ಯಾಪ್ತಿಗೆ ಸೇರಿದೆ. ಸಕಲೇಶಪುರದಲ್ಲಿ ಇರ್ತಕ್ಕಂಥ ಅತಿ ಮುಖ್ಯ ಸಮಸ್ಯೆ ಅಂತೇಳಿದ್ರೆ ಸಭಾಧ್ಯಕ್ಷರೇ ಆನೆ ಸಮಸ್ಯೆ. ಆನೆ ಸಮಸ್ಯೆಯಿಂದ ಕಳೆದ 15 ವರ್ಷಗಳಲ್ಲಿ 75 ಜನಕ್ಕೂ ಹೆಚ್ಚು ಪ್ರಾಣವನ್ನು ತೆತ್ತಿದ್ದಾರೆ ಸಭಾಧ್ಯಕ್ಷೆ. ಹಲವಾರು ವರ್ಷಗಳಿಂದ ಈ ಒಂದು ಆನೆ ಸಮಸ್ಯೆಗೆ ಯಾವುದೇ ರೀತಿಯ ಪರಿಹಾರ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಈ ಸತಿ ಬಜೆಟ್ನಲ್ಲಿ ನಾನು ನೋಡಿದೆ, ಆ್ಯಕ್ಚುಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು 120 ಕೋಟಿ ರೂಪಾಯಿನ ಹಣನ ಇಟ್ಟಿದ್ದಾರೆ, 5 ಜಿಲ್ಲೆಗೆ ಇಟ್ಟಿದ್ದಾರೆ. ನಮ್ಮ ಸಕಲೇಶಪುರ ತಾಲೂಕಿನಲ್ಲಿ ಬ್ಯಾರಿಕೇಡ್ ಕೆಲಸ ಮುಗಿಬೇಕು ಅಂದರೆ ನಮಗೇನೆ ಕನಿಷ್ಠ 100 ಕೋಟಿ ರೂಪಾಯಿನ ಹಣ ಬೇಕು ಅಂತಕ್ಕಂಥ ಅಂದಾಜಿದೆ. ಈ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಮನವಿ ಮಾಡೋದೇನು ಅಂತಂದರೆ, ಸಕಲೇಶಪುರದ ಜನ ಆನೆ ವಿಚಾರದಲ್ಲಿ ತತ್ತರಿಸಿ ಹೋಗಿದ್ದಾರೆ. ಮನೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ, ಮಕ್ಕಳು ಸ್ಕೂಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ತೋಟಕ್ಕೆ ಯಾವುದೇ ಜನಗಳು ಕೂಡ ಕೆಲಸಕ್ಕೆ ಬರೆದಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಈ ನಿಟ್ಟಿನಲ್ಲಿ ಇದೇ ವರ್ಷದಲ್ಲಿ ಬಜೆಟಲ್ಲಿ ಆನೆ ಬ್ಯಾರಿಕೇಡ್ಗೆ ಹಣವನ್ನು ಕೊಟ್ಟು ಈ ಒಂದು ಸಮಸ್ಯೆಯಿಂದ ಮುಕ್ತಿ ಕೊಡಬೇಕಾದಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಅರಣ್ಯ ಸಚಿವರು ಇಲ್ಲೇ ಇದ್ದಾರೆ, ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ. ನಮ್ಮ ಕ್ಷೇತ್ರದ ಜನರ ಜೀವನ ಉಳಿಸಬೇಕಾದಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಈ ನಿಟ್ಟಿನಲ್ಲಿ ಆದಷ್ಟು ಶೀಘ್ರವಾಗಿ ಅವರು ನಮ್ಮ ಜಿಲ್ಲೆಗೆ ಬಂದು ಪ್ರವಾಸವನ್ನು ಮಾಡಿ, ನಮ್ಮ ತಾಲೂಕಿಗೆ ಬಂದು ಪ್ರವಾಸವನ್ನು ಮಾಡಿ, ಆನೆಯಿಂದ ಹೆಚ್ಚು ಜೀವಗಳು ಬಲಿಯಾಗ್ತಾ ಇದ್ದಾವೆ, ಇದಕ್ಕೊಂದು ಪರಿಹಾರನ ಮಾಡಬೇಕು ಅಂತೇಳಿ ಕಳಕಳಿಯ ಮನವಿನ ಮಾಡ್ತಾಯಿದ್ದೀನಿ. ಹಾಗೆಯೇ ಸಭಾಧ್ಯಕ್ಷರೇ, ಇವತ್ತು ಸಕಲೇಶಪುರದ ಹಾಗೂ ಹಾಲೂರು ಮತ್ತು ಕಟ್ಟಾಯದಲ್ಲಿ ಅತಿ ಹೆಚ್ಚು ಜಲಾಶಯಗಳಿದ್ದಾವೆ. ಇವತ್ತೇನು ಎತ್ತಿನೊಳೆ ಅಂತಕ್ಕಂಥ ಪ್ರಾಜೆಕ್ಟ್ನ ಶುರು ಮಾಡಿದ್ದೀರಾ, ಅದಕ್ಕೆ ಮೂಲ ನೀರಿರ್ತಕ್ಕಂಥ ನನ್ನ ಕ್ಷೇತ್ರದಲ್ಲಿ. ಈ ಕ್ಷೇತ್ರದಲ್ಲಿ ಇವತ್ತು 8ರಿಂದ 10 ಜಿಲ್ಲೆಗೆ ಕುಡಿಯೋ ನೀರನ್ನು ಕೊಡಬೇಕು ಅಂತಕ್ಕಂಥ ಯೋಜನೆನ ಮಾಡಿದ್ದೀರಾ, ಸಂತೋಷದ ವಿಚಾರ. ಕುಡಿಯೋ ನೀರು ಕೊಡೋಂಥ ವಿಚಾರದಲ್ಲಿ ನಮ್ಮ ಕ್ಷೇತ್ರದ ಜನತೆ ಯಾವತ್ತೂ ಕೂಡ ಬೇಡ ಅಂತಕ್ಕಂಥ ಮನಸ್ಥಿತಿನ ಯಾವತ್ತೂ ಕೂಡ ಇಟ್ಕೊಂಡಿಲ್ಲ. ಆದರೆ ಎತ್ತಿನೊಳೆ ಪ್ರಾಜೆಕ್ಟ್ ಶುರುವಾಗಿ ಇಷ್ಟು ವರ್ಷ ಆದರೂ ಕೂಡ ಅದು ಮೊದಲು ತಗೊಂಡೋಗ್ಕಿಂತಕ್ಕಿಂತ ಮುಂಚೆ ಎಲ್ಲ ರೀತಿ ಮೂಲಭೂತ ಸೌಕರ್ಯವನ್ನು ಕೊಟ್ಟು ಇಲ್ಲಿಂದ ನೀರನ್ನ ತಗೊಂಡೋಗ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಮಾಡಿದರು. ಇವತ್ತು ಎತ್ತಿನೊಳೆ ಹುಡ್ತಕ್ಕಂಥ ಜಾಗದಲ್ಲಿ ಇವತ್ತು ನಮಗೆ ಕುಡಿಯೋಕ್ಕೆ ನೀರಿಲ್ದಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ನಾನು ಸರ್ಕಾರಕ್ಕೆ ಮನವಿನ ಮಾಡ್ತೀನಿ, ದಯವಿಟ್ಟು ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯವನ್ನು, ರಸ್ತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಈ ಎಲ್ಲ ಮೂಲಭೂತ ಸೌಕರ್ಯವನ್ನು ಕೊಟ್ಟು ಇವರು ನೀರನ್ನ ತಗೊಂಡೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಆಲ್ರೆಡಿ ಸಕಲೇಶಪುರದಲ್ಲಿ 90% ಎತ್ತಿನೊಳೆ ಇದನ್ನು ಕಂಪ್ಲೀಟ್ ಆಗ್ತಾ ಬಂದಿದೆ. ಆದರೆ ಮೂಲಭೂತ ಸೌಕರ್ಯದಲ್ಲಿ ಇನ್ನೂ ಎಲ್ಲಿ ಎತ್ತಿನೊಳೆ ವರ್ಕ್ ಆಗ್ತಾ ಇದೆ ಆ ಭಾಗದ ಹಲವಾರು ಪಂಚಾಯಿತಿಗಳಲ್ಲಿ ಇನ್ನು ಕುಡಿಯೋಕ್ಕೆ ನೀರಿಲ್ಲ, ರಸ್ತೆಗಳಿಲ್ಲ. ಸರ್ಕಾರ ಇದನ್ನು ಮನಗಂಡು ಎಲ್ಲಿ ಎತ್ತಿನೊಳೆ ವರ್ಕ್ ನಡೀತಿರ್ತಕ್ಕಂಥ ಜಾಗ ಇದೆ ಪ್ರತಿ ಹಳ್ಳಿಗೂ ಕೂಡ ಮೂಲಭೂತ ಸೌಕರ್ಯನ ಕೊಡಬೇಕಾದಂಥ ಜವಾಬ್ದಾರಿ ಇವ್ರ ಮೇಲಿದೆ. ಹಾಗೆಯೇ ಸಭಾಧ್ಯಕ್ಷೆ, ನಮ್ಮಲ್ಲಿ ಅರಣ್ಯ ಇಲಾಖೆಯವರು ದಿನನಿತ್ಯ ತೊಂದರೆನ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಸಕಲೇಶಪುರದಲ್ಲಿಂತರೂ ಅರಣ್ಯ ಇಲಾಖೆಯವರು ನೋಡಿ ಡ್ರೀಮ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು 50 ವರ್ಷದಿಂದ ಮನೆ ಕಟ್ಕೊಂಡಿದ್ದಾರೆ, 50 ವರ್ಷದಿಂದ ಊರುಗಳಿದ್ದಾವೆ. ಸರ್ಕಾರ PWD ಇಲಾಖೆಯಿಂದ ರಸ್ತೆ ಸ್ಯಾಂಕ್ಷನ್ ಆದರೆ ರಸ್ತೆ ಮಾಡಲಿಕ್ಕೆ ಬಿಡಲ್ಲ, ವೆಹಿಕಲ್ ಮೇಲೆ FIR ಮಾಡ್ತಾರೆ. ಇವತ್ತೊಂದು ರಸ್ತೆ ಮಾಡಕ್ಕೆ ಬಿಡ್ತಾ ಇಲ್ಲ, ಒಂದು ಸ್ಮಶಾನಕ್ಕೆ ಜನ ತಾಣ ಉಣಕ್ಕೆ ಬಿಡ್ತಾ ಇಲ್ಲ, ಒಂದು ಟಾಯ್ಲೆಟ್ ಕಟ್ಟಕ್ಕೆ ಬಿಡ್ತಾ ಇಲ್ಲ, ಏನೂ ಬೇಡ. ಜಲ್ ಜೀವನ್ ಮಿಷನಲ್ಲಿ ಒಂದು ಟ್ಯಾಂಕನ್ನು ನಿರ್ಮಾಣ ಮಾಡಬೇಕು ಅಂತೇಳ್ಬಿಟ್ಟು ನೀರಾವರಿ ಇವ್ರಿಗೆ ಹೋಗ್ಬಿಟ್ಟು ಕುಡಿಯೋ ನೀರಿನ ಯೋಜನೆ ಹೋಗ್ಬಿಟ್ಟು ಒಂದು ಟ್ಯಾಂಕಿಗೆ ಗುಂಡಿ ತೊಡೆಯೋಕ್ಕೆ ಹೋದರೆ ಎಲ್ಲವನ್ನು ಸೀಸ್ ಮಾಡಿ FIR ಮಾಡ್ತಾರೆ. ಈ ರೀತಿ ವಾತಾವರಣ ಮಾಡಿದ್ರೆ ಎಲ್ಲಿಂದ ಕುಡಿಯೋಕ್ಕೆ ನೀರು ಬರುತ್ತೆ? ಈ ಜಲ್ ಜೀವನ್ ಮಿಷನಲ್ಲಿ ಹೆಚ್ಚು ಕಮ್ಮಿ ಸಕಲೇಶಪುರದಲ್ಲಿ ಒಂದು 80 ಟ್ಯಾಂಕ್ಗಳು ಇವತ್ತು ಪ್ರೋಗ್ರೆಸ್ ಆಗೋಂಥ ಹಂತದಲ್ಲಿದ್ದಾವೆ. ಫಾರೆಸ್ಟ್ ಇಲಾಖೆ ಎಲ್ಲ ಕಡೆ ತೊಂದರೆನ ಕೊಡ್ತಾರೆ. ಈ ನಿಟ್ಟಿನಲ್ಲಿ ಅರಣ್ಯ ಮಂತ್ರಿಗಳಿದ್ದಾರೆ, ದಯವಿಟ್ಟು ಕುಡಿಯೋ ನೀರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಡಿ ಅಂತಕ್ಕಂಥ ಮಾತನ್ನು ಹೇಳಬೇಕು. ಇಡೀ ಸಕಲೇಶಪುರ ಜನತೆಗೆ ಅರಣ್ಯ ಇಲಾಖೆಯವರು ದಿನನಿತ್ಯ ಕಿರುಕುಳವನ್ನು ಕೊಡ್ತಾರೆ. ಹಾಗೆಯೇ ಇವತ್ತು ಆಲೂರಲ್ಲಿ ವಾಟೆಹೊಳೆ ಜಲಾಶಯ ಇದೆ, ಸಕಲೇಶಪುರದಲ್ಲಿ ಹೇಮಾವತಿ ನೀರು ಹರಿಯುತ್ತೆ. ಹೇಳ್ತೀನಿ ಅಧ್ಯಕ್ಷೆ, ಸಕಲೇಶಪುರ ನಗರಕ್ಕೆ ಒಂದು ಬಿಟ್ಟರೆ ಇಡೀ ಕಾನ್ಸ್ಟಿಟ್ಯೂನ್ಸಿಲಿ ನಾನು ಹೆಚ್ಚು ಕಮ್ಮಿ ನೋಡಿ 10 ಜಿಲ್ಲೆಗೆ ಕುಡಿಯೋಕ್ಕೆ ನೀರು ತಗೊಂಡೋಗ್ತಾರೆ. ಇವತ್ತು ಆಲೂರು ತಾಲೂಕಿಗೆ ವಾಟೆಹೊಳೆ ಡ್ಯಾಮ್ ಇದೆ, ನಾವಿವತ್ತು ಒಳೆ ನೀರು ಕುಡಿಯೋಕ್ಕಿಲ್ಲ. ಸಕಲೇಶಪುರದಲ್ಲಿ ಹೇಮಾವತಿ ಹೊಳೆ ಹರಿಯುತ್ತೆ. ಇವತ್ತು ನಮ್ಮ ಸಕಲೇಶಪುರ ನಗರ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಹೇಮಾವತಿ ನೀರು ಕುಡಿತಕ್ಕಂಥ ಇದಿಲ್ಲ. ಕಟ್ಟಾಯದಲ್ಲಿ ಅಷ್ಟು ದೊಡ್ಡ ಡ್ಯಾಮ್ ಇದೆ, ಇಡೀ ಕಟ್ಟಾಯ ಹೋಬಳಿಗೆ ಒಬ್ಬರು ಮನೆಗೂ ಸಮೇತ ಹೇಮಾವತಿ ಇದರಿಂದ ಕುಡಿಯೋಕ್ಕೆ ನೀರಿಲ್ಲ. ಇವತ್ತು ಇಷ್ಟು ಜಿಲ್ಲೆಗಳಿಗೆ ನಾವು ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಇಡೀ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ತಾವುಗಳು ದಯವಿಟ್ಟು ಈ ವಿಚಾರನ ಸರ್ಕಾರ ಮನಗಂಡು ನಮ್ಮ ಇಡೀ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಸಮಸ್ಯೆನ ಪರಿಹಾರ ಮಾಡಿಕೊಡ್ಬೇಕು ಅಂತೇಳಿ ಕಳಕಳಿ ಮನವಿ ಮಾಡ್ತೀನಿ. ಹೇಳಿ ಸಭಾಧ್ಯಕ್ಷರೇ, ಓಕೆ, ಕುಡಿಯೋ ನೀರಿಗಾಗಿ ಅರಣ್ಯ ಇಲಾಖೆಯದೇನು ಸಮಸ್ಯೆ ಇಲ್ಲ. ಆದರೆ ಎಲ್ಲೆಲ್ಲಿ ವೈಲ್ಡ್ ಲೈಫ್ ಅರಣ್ಯ ಕ್ಷೇತ್ರ ಬರುತ್ತೆ
ಅಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದಾವೆ ನನ್ನ ಗಮನಕ್ಕೆ ತಂದ್ರೆ ಒಂದು ಸಭೆ ಮಾಡಿ ಅದನ್ನು ಬಗೆಹರಿಸುವಂತ ವ್ಯವಸ್ಥೆ ಮಾಡ್ತಾರೆ. ಇಲ್ಲ ಮಂತ್ರಿಯವರೇ, ಟೀಮ್ ಫಾರೆಸ್ಟ್ ಅಂತ ಎಷ್ಟಿದೆ ಅಲ್ಲೂ ಕೂಡ ದಿನನಿತ್ಯ ತೊಂದರೆ ಮಾಡ್ತಾರೆ. ದಯವಿಟ್ಟು ತಮ್ಮ ಅಧಿಕಾರಿಗೆ ಹೇಳ್ಬೇಕು, ದಿನನಿತ್ಯ ನನಗೆ ಡೀಮ್ಡ್ ಫಾರೆಸ್ಟ್ ಎಲ್ಲಿದೆ, ಡೀಮ್ಡ್ ಫಾರೆಸ್ಟ್ ಅಲ್ಲಿ ಅವಕಾಶ ಇದೆ, ಆ ಪ್ರಸ್ತಾವನೆ ಕಳಿಸಿಕೊಟ್ರೆ ತಕ್ಷಣವೇ ಮಿನಿಸ್ಟರ್ ಏನ್ ಹೇಳ್ತಾರೆ ಮಾಡಿಸುವಂತದ್ದು. ಎಲ್ಲೆಲ್ಲಿ ಸಮಸ್ಯೆ ಬರ್ತದೆ ಅದು ರೈಟಿಂಗ್ ಎಚ್ಚರಿಕೆ ಕೊಟ್ಟರೆ ಸಂಬಂಧಪಟ್ಟ ಅಧಿಕಾರಿಗಳು ಇವರು ಮಾತಾಡ್ತಾರೆ ಅಂತೇಳಿ. ವೆರಿ ಗುಡ್. ಲತಾ ಮಲ್ಲಿಕಾರ್ಜುನ್ ಮತ್ತೆ ಎಂ ಆರ್ ಮಂಜುನಾಥ್ ಮಾತಾಡ್ತೀರಾ? ಅದೇ ಲತಾ ಅವ್ರು ಮಾತಾಡಿ. ಅದೇ ಮಲ್ಲಿಕಾರ್ಜುನ್ ಮತ್ತೆ ಎಂ ಆರ್ ಮಂಜುನಾಥ್. ಬರ್ತೇನೆ, ಒಬ್ಬರಿಗೆ ಬರ್ತೇನೆ. ಅಧ್ಯಕ್ಷರೇ, ಬೇಗ ಬೇಗ ಮುಗಿಸಿ ಎಲ್ಲರಿಗೆ ಅವಕಾಶ. ತಾವು ಏನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ, ಭಾಳ ಒಂದು ಸ್ವಾಗತಾರ್ಹ. ಏನಿವತ್ತು ಹನೂರು ಕ್ಷೇತ್ರದ ಅಧಿಪತಿ ಮಲೆಮಹದೇಶ್ವರ ಕ್ಷೇತ್ರ, ಅದೇ ರೀತಿ ಏನು ಮಧ್ಯರಂಗ ದೇವಸ್ಥಾನ ಭಾಳಷ್ಟು ಅದು ಪ್ರಸಿದ್ಧವಾದಂಥ ದೇವಸ್ಥಾನ, ಶಿಂಷ ಮಾರಮ್ಮ, ಹಾಗೆ ಏನಿವತ್ತು ಭಾಳಷ್ಟು ಇನ್ನೂ ಪ್ರಸಿದ್ಧವಾದಂಥ ಬರಚುಕ್ಕಿನೂ ಸಹ ನಮಗೆ ಬರ್ತಕ್ಕಂಥದ್ದು, ಹಾಗೆ ದರೆಗೆ ದೊಡ್ಡವರು ಸಿದ್ದಪ್ಪಾಜಿ ದೇವಸ್ಥಾನ, ಇವೆಲ್ಲವೂ ಸಹ ನಮ್ಮ ಕ್ಷೇತ್ರದ ಒಂದು ಪ್ರಸಿದ್ಧಿಯ ದೇವಸ್ಥಾನಗಳು. ಈ ಒಂದು ಕ್ಷೇತ್ರ ಕೂಡಿರತಕ್ಕಂಥದ್ದು. ಅಧ್ಯಕ್ಷರೇ, ಇವತ್ತು ನಮ್ಮ ಕ್ಷೇತ್ರ ಭೌಗೋಳಿಕವಾಗಿ ಭಾಳ ಒಂದು ದೊಡ್ಡ ಕ್ಷೇತ್ರ. ಇವತ್ತು ನಾನು ಹೇಳೋದಾದರೆ ಅಂಕಿಅಂಶದ ಪ್ರಕಾರವಾಗಿ ಹಳಿಯಾಳ ಕ್ಷೇತ್ರ 6 ಲಕ್ಷ ಎಕರೆ ಬರುತ್ತೆ, 6,80,000 ಎಕರೆ ಬರುತ್ತೆ. ವಿರಾಜಪೇಟೆ 6,69,000 ಬರುತ್ತೆ. ಹನೂರು ಕ್ಷೇತ್ರ 6.5 ಲಕ್ಷ ಎಕರೆ ಬರುತ್ತೆ. ಈ ಒಂದು ಅನುಗುಣವಾಗಿ ಅದೇ ರೀತಿ 5 ಲಕ್ಷಕ್ಕಿಂತ ಕಡಿಮೆ 4 ಕ್ಷೇತ್ರ ಬರುತ್ತೆ, 4 ಲಕ್ಷಕ್ಕಿಂತ ಕಡಿಮೆ ಬರ್ತಕ್ಕಂಥದ್ದು ಮತ್ತು 3 ಲಕ್ಷಕ್ಕಿಂತ ಬರ್ತಕ್ಕಂಥ 10, ಇದೇ ರೀತಿ 3 ಲಕ್ಷದ ಮೇಲೆ 43, 2 ಲಕ್ಷಕ್ಕಿಂತ ಮೇಲೆ ಬರ್ತಕ್ಕಂಥದ್ದು. ಇಲ್ಲಿ ನಾನು ಗಮನ ಸೆಳೆಯುವಂಥದ್ದು ಏನಕ್ಕೆ ಅಂದರೆ, ಒಟ್ಟಾರೆ ನನ್ನ ಕ್ಷೇತ್ರ ಇಷ್ಟು ಭೌಗೋಳಿಕವಾಗಿ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರ, ಇಲ್ಲಿ ನಮಗೆ ಮುಖ್ಯವಾಗಿ ರಸ್ತೆಗಳು ಬಹಳಷ್ಟು ಹಾಳಾಗಿದೆ. ನಮ್ಮ ಏನು 1 ಲಕ್ಷಕ್ಕಿಂತ ಕಡಿಮೆ ಅಥವಾ 1 ಲಕ್ಷಕ್ಕಿಂತ ಮೇಲೆ ಬರ್ತಕ್ಕಂಥ ಕ್ಷೇತ್ರಗಳು ಕೊಡ್ತಕ್ಕಂಥ ಅನುದಾನ ಕೊಟ್ಟರೆ ನಾವು ಎಷ್ಟು ವರ್ಷ ಆಗಬೇಕಾಗತ್ತೆ ಈ ಒಂದು ಅನುದಾನ ಪಡೆದು ನಾವು ಅಭಿವೃದ್ಧಿ ಪಡಿಸಲಿಕ್ಕೆ? ಇದು ಒಂದು ನನ್ನ ಒಂದು ಗಮನ ಸೆಳೆಯುವಂಥ ವಿಚಾರ. ಅದೇ ರೀತಿ ಸಾರಿಗೆಗೂ ಅಷ್ಟೇ. ಇವತ್ತು ನಮ್ಮ ಗುಡ್ಡಗಾಡು ಪ್ರದೇಶದಲ್ಲಿ ಒಟ್ಟು ನಮ್ಮ ದಾಖಲೆ ಗ್ರಾಮಗಳು 280 ಇದ್ದಾವೆ, ಆಡಿಗಳು 88 ಇದ್ದಾವೆ. ಇವು ಎಲ್ಲ 2,14,000 ಮತದಾರರು ಎಲ್ಲ ಕಡೆನೂ ಇಲ್ಲಿ ಸ್ಪ್ರೆಡ್ ಓವರ್ ಆಗಿದ್ದಾರೆ. ನಾವು ಅದಕ್ಕೆ ಅವರಿಗೆ ಒದಗಿಸುವಂಥ ಒಂದು ಮೂಲಭೂತ ಸೌಕರ್ಯನ ಭಾಳಷ್ಟು ಸಮಸ್ಯೆ ಆಗ್ತಿದೆ. ಆದ ಕಾರಣ ನಾನು ಸರ್ಕಾರಕ್ಕೆ ಗಮನ ಸೆಳೆಯುವಂಥದ್ದು, ಇಷ್ಟೊಂದು ಭೌಗೋಳಿಕವಾಗಿ ದೊಡ್ಡ ಕ್ಷೇತ್ರಕ್ಕೆ ನೀವು ಕೇವಲ ಒಂದು ಕ್ಷೇತ್ರಕ್ಕೆ ಮತದಾರ ಕ್ಷೇತ್ರ ಕೊಟ್ಟಷ್ಟು ನಮಗೆ ಕೊಟ್ಟಾಗ ಅದು ಅಭಿವೃದ್ಧಿ ಆಗಲಿಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಒಂದು ಪಾಯಿಂಟು. ಜೊತೆಗೆ ಇವತ್ತು ಅದೇ ರೀತಿ ನೀರಾವರಿಗೂ ಸಮಸ್ಯೆ ಆಗುತ್ತೆ. ಮತ್ತು ಇವತ್ತೇನು ಎಜುಕೇಷನ್ ಬಗ್ಗೆ ಇವತ್ತು ಮಕ್ಕಳು ಇವತ್ತೇನು ವಿದ್ಯಾಭ್ಯಾಸಕ್ಕೆ ಒಂದು ಕಡೆಯಿಂದ ಒಂದು ಕಡೆ ಬರ್ತಕ್ಕಂಥದ್ದು ಎಲ್ಲದಕ್ಕೂ ಇದರದ್ದೇ ಆದ ನಮಗೆ ಭಾಳಷ್ಟು ಸಮಸ್ಯೆ ಆಗ್ತಿದೆ ಅಧ್ಯಕ್ಷರೇ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಒಂದು ಸರ್ಕಾರ ಗಮನಕ್ಕೆ ತರ್ತಕ್ಕಂಥ ವಿಚಾರ, ಇಷ್ಟು ದೊಡ್ಡ ಒಂದು ಕ್ಷೇತ್ರ ಇರೋದ್ರಿಂದ, ಜೊತೆಗೆ ನಮ್ಮ ಅರಣ್ಯ ಪ್ರದೇಶ ಬೈಫಿಕೇಟ್ ಮಾಡಿದ್ರೆ 1,72,942 ಹೆಕ್ಟೇರ್ ಇದೆ, ಅಂದರೆ 4,32,000 ಎಕರೆ ಬರುತ್ತೆ ಅಧ್ಯಕ್ಷರೇ. ಇವತ್ತು ನಿನ್ನೆಲ್ಲ ಮೊನ್ನೆ ಚಿರತೆ ದಾಳಿಯಿಂದ ಒಂದು ಮಗು ಆಯಿತು, ಹಸು ನೀಗಿದೆ ಅಧ್ಯಕ್ಷರೇ. ನಾನು ಮೊನ್ನೆನೇ ಹೋಗಿ ನಾನು ಕ್ಷೇತ್ರದಲ್ಲಿ ಅವರಿಗೆ ಒಂದು ಸಾಂತ್ವನ ಹೇಳಿ ಬಂದಿದ್ದೇವೆ. ಮತ್ತೆ ಮರುಕಳಿಸಬಾರ್ದು ಅಂತ ಹೇಳಿ ಅಂಥ ಒಂದು ಸಮಸ್ಯೆಗಳಿಗೆ. ಅದೇ ರೀತಿ ಎಲಿಫೆಂಟ್ ಕಾರಿಡಾರಲ್ಲೂ ಸಹ ETPನೂ ಸಾಕಷ್ಟು ಸಮಸ್ಯೆ ಇದೆ. ಈಗೇನು ಶಾಸಕರು ಹೇಳ್ತಿದ್ರು, ನಮ್ಮ ಕ್ಷೇತ್ರದಲ್ಲೂ ಮೊನ್ನೆ ಕಳೆದ ವಾರ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ಮತ್ತು ಈ ಚಿರತೆ ದಾಳಿ ಮತ್ತು ಹುಲಿ ಇವೆರಡೂ ಸಹ ಇವತ್ತು ನಾವು ನಮ್ಮ ಗುಡ್ಡಗಾಡು ಪ್ರದೇಶದಲ್ಲಿ ರೈತರಿಗೆ ಭಾಳಷ್ಟು ಅನಾನುಕೂಲ ಆಗ್ತಿದೆ. ಅದನ್ನು ತಡಿಲಿಕ್ಕೆ ಸಾಕಷ್ಟು ಅದರ ಕ್ರಮ ವಹಿಸಬೇಕನ್ನೋದು ಒಂದು ಒಟ್ಟಾರೆ ವಿಚಾರ. ಜೊತೆಗೆ ನಮ್ಮ ರೈತರಿಗೆ ಕರೆಂಟಿನ ವಿದ್ಯುತ್ ಶಕ್ತಿ ಸಮಸ್ಯೆ ಭಾಳ ಇದೆ ಸಮಸ್ಯೆ ಅಧ್ಯಕ್ಷರೇ. ಇಲ್ಲಿ ಏನಾಗಿದೆ, ನಮ್ಮ ಸಾಕಷ್ಟು ಇನ್ನು ಪವರ್ ಸ್ಟೇಷನ್ಸು ಆಗಬೇಕಾಗಿದೆ, ಇನ್ನೂ 2-3 ಕಡೆ ಆಗಬೇಕಾಗಿದೆ. ಆ ಪವರ್ ವೋಲ್ಟೇಜ್ ಇಲ್ಲದೆ ಇರೋದ್ರಿಂದ ಸಮಯದ ಏನು ಇವತ್ತು ಸಮಯ 7 ಗಂಟೆಗಳ ಕಾಲ ಕೊಟ್ಟಿದ್ದಾರೆ, ಅದನ್ನು ಒಟ್ಟಾರೆ 3 ಮತ್ತು 4 ಗಂಟೆಗಳ ಕಾಲ ಸ್ಪ್ರೆಡ್ ಮಾಡಿದ್ದಾರೆ. ಅದನ್ನು ಏನು ಈ ಅರಣ್ಯ ಪ್ರದೇಶ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಒಂದು 7 ಗಂಟೆಗಳ ಕಾಲ ಸಂಪೂರ್ಣವಾಗಿ ಕೊಡಬೇಕಂತೇಳಿ ನನ್ನ ಮನವಿ ಅಧ್ಯಕ್ಷರೇ. ಈ ಒಂದು ಕೆಲಸಗಳು ದಯವಿಟ್ಟು ಈ ಸರ್ಕಾರದ ಗಮನಕ್ಕೆ ತರಂಥ ಕೆಲಸವನ್ನು ನಾನು ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಕ್ಷೇತ್ರಕ್ಕೆ ಇನ್ನಷ್ಟು ಹೆಚ್ಚು ಅನುದಾನ
ಕೊಡಬೇಕು ಅನ್ನೋ ಮಾತನ್ನು ತಮ್ಮ ಮೂಲಕ ಸರ್ಕಾರ ಗಮನ ಸೆಳೆಯುವಂಥ ಕೆಲಸ ನಾನು ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ಅದೇ ರೀತಿ ಮುಂದೆ ಎಲ್ಲನೂ ಸಹ ಸರ್ಕಾರನ ನಾನು ಮತ್ತೊಮ್ಮೆ ಕೇಳ್ಕೊಳ್ಳೋದಷ್ಟೇ ಸರ್. ಅದೇ ನಮಸ್ಕಾರ. ಲತಾಕ್ ಮಲ್ಲಿಕಾರ್ಜುನ್, ನೆಕ್ಸ್ಟ್ AC ಶ್ರೀನಿವಾಸ್, ನೆಕ್ಸ್ಟ್ ಅವರಾದ ನಂತರ ರೆಡಿಯಾಗಿರಿ ಅಂತ ಹೇಳಲಿಕ್ಕೆ ಅಷ್ಟೇ. AC ಶ್ರೀನಿವಾಸ್ ನೀವಲ್ಲ, ಲತಾ ಆದ ನಂತರ ಎಲ್ಲರಿಗೆ ಅವಕಾಶ ಸಿಗ್ತದೆ. ಫಾಸ್ಟ್ ಮುಗಿಸ್ತೇನೆ, ಡೋಂಟ್ ವರಿ. ಮಾನ್ಯ ಅಧ್ಯಕ್ಷರೇ, ಮತ್ತೆ ಒಂದು ಇಲ್ಲಿ ನಾನು ನೋಡ್ತಾ ಇದ್ದೇನೆ, ಫಸ್ಟ್ ಟೈಮ್ ಅಲ್ಲಿ ಚೆನ್ನಾಗಿ ಮಾತಾಡ್ತೀರಿ. ಒಂದೇ ಸಮಸ್ಯೆಯನ್ನು ಮಾತಾಡಿದ ನಂತರ ಕೈ ಮುಗಿದು ಹೊರಗೆ ಹೋಗೋದು, ಅದನ್ನು ಆಗಬಾರ್ದು. ಬೇರೆಯವ್ರು ಮಾತಾಡೋ ಕೂಡ ಕೇಳಬೇಕು ಇಲ್ಲಿ. ಮಾನ್ಯ ಅಧ್ಯಕ್ಷರೇ, ಬಜೆಟ್ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮಾನ್ಯ ಮುಖ್ಯಮಂತ್ರಿಯು ಮಂಡಿಸಿರುವ ಬಜೆಟ್ ಉತ್ತಮವಾಗಿದೆ, ಅದನ್ನು ನಾನು ಸ್ವಾಗತ ಮಾಡ್ತಿದ್ದೇನೆ. ಎಲ್ಲ ವರ್ಗದ ಜನರಿಗೆ ಉಪಯೋಗವಾಗುವ ಯೋಜನೆಗಳನ್ನು ನೀಡಿದ್ದಾರೆ. ಚುನಾವಣೆ ಪೂರ್ವದಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸಲು ಈ ಬಜೆಟ್ ಸಂಪೂರ್ಣ ಪೂರಕವಾಗಿದೆ. ನನ್ನ ಮತಕ್ಷೇತ್ರವಾದ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ನಂಜುಂಡಪ್ಪ ವರದಿಯ ಪ್ರಕಾರವಾಗಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿ ತಾಲೂಕಾಗಿ ಇದೆ ನಮ್ಮದು. ನಮ್ಮ ಭಾಗದಲ್ಲಿ ನಮ್ಮ ತಂದೆ ಹೇಳೋ ಮಾತನ್ನು ನೆನಪಿಸ್ಕೊತಾ ಇದ್ದೀನಿ. ನಮ್ಮಲ್ಲಿ 2 ಋತುಗಳು ಬರುತ್ತೆ, ಒಂದು ಬೇಸಿಗೆ ಮತ್ತೊಂದು ಕಡು ಬೇಸಿಗೆ ಅಂತ ನಮ್ಮ ತಂದೆ ಯಾವಾಗ ಹೇಳ್ತಾ ಇದ್ದರು. ಆ ವರದಿ ಪ್ರಕಾರ ನಮ್ಮಲ್ಲಿ ಚಳಿಗಾಲ ಮಾತ್ರ ಬರುತ್ತೆ, ಇಲ್ಲಿದ್ರೆ ಬರೋಲ್ಲ. ಮಳೆಗಾಲ ಅಂತೂ ಮೊದಲೇ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಮಳೆಗಾಲ ಕಡಿಮೆ ಇರೋದ್ರಿಂದ ನಮ್ಮ ರೈತರಿಗೆ ಅನುಕೂಲವಾಗುವಂತೆ ಈಗಾಗಲೇ ತಾವುಗಳು ಮಾನ್ಯ ಮುಖ್ಯಮಂತ್ರಿ ಹಿಂದೆ ಮಾಡಿರೋದು ನಮ್ಮಲ್ಲಿ 60 ಕೆರೆಗಳ ನೀರು ತುಂಬಿಸುವ ಯೋಜನೆ ನಮ್ಮ ತಮ್ಮನಾದ MP ರವೀಂದ್ರ ಅವರು ಮಾಡಿಸಿರೋ ಅಂಥದ್ದಕ್ಕೆ ಅನುಮೋದನೆ ಕೊಟ್ಟಿದ್ದರು ಮಾನ್ಯ ಮುಖ್ಯಮಂತ್ರಿಗಳು. ಅದು ಕೊನೆಯ ಹಂತದಲ್ಲಿದೆ ಈ ಕಾಮಗಾರಿಕೆ. ಆ ಕಾರಣಕ್ಕೆ ಅದಕ್ಕೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮತಕ್ಷೇತ್ರದಲ್ಲಿ ಸುಮಾರು 25 ಮತ್ತು 30 ಕೆರೆಗಳು ಮಾಡೋದಕ್ಕೆ ಅವಕಾಶ ಇದೆ. ಇದು ಪೂರಕ ಬಜೆಟಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಇವಾಗೇ ನಾನು ಮುಖ್ಯಮಂತ್ರಿಗಳು ನಿಮ್ಮ ಮುಖಾಂತರವಾಗಿ ತಿಳ್ಕೊತಾ ಇದ್ದೀನಿ, ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮಲ್ಲಿ ದುಡಿಯುವ ಕೈಗಳಿದೆ. ಯಾವುದೇ ಆದ್ರೂ ಕೈಗಾರಿಕೆದು ಸಣ್ಣದಾಗಲಿ ಮತ್ತು ದೊಡ್ಡದಾದ ಕೈಗಾರಿಕೆ ಯಾವುದೂ ಇಲ್ಲ ನಮ್ಮಲ್ಲಿ. ದುಡಿಯೋ ಕೈಗಳಿಗೆ ಕೆಲಸ ಕೊಡಿ. ನಮಗೆ ದೊಡ್ಡದಾದ ಕೈಗಾರಿಕೆ ಆಗಲಿ ಅಥವಾ ಸಣ್ಣದಾದ ಕೈಗಾರಿಕೆ ಆಗಲಿ ಕೊಡಲಿ ಅಂತ ನಿಮ್ಮ ಮುಖಾಂತರವಾಗಿ ನಾನು ಕೇಳ್ಕೊತೀನಿ. ಮತ್ತು ಎಜುಕೇಷನ್ ಬಗ್ಗೆ, ಶಿಕ್ಷಣದ ಬಗ್ಗೆ ನಮ್ಮಲ್ಲಿ ತುಂಬ ಶೀತಲವಾದ ಕೊಠಡಿಗಳು ಸ್ಕೂಲಲ್ಲಿ ಇದೆ, ಬಟ್ ನಿಜವಾದ ಕೊಠಡಿಗಳು ಇಲ್ಲ. ಯಾಕಂದರೆ ಕುತ್ಕೊಳ್ಳೋದ್ಲಿ ಚಿಕ್ಕ ಮಕ್ಕಳು ಓದ್ತಾ ಇರೋವಂಥ ಕೊಠಡಿಗಳು ಸಮಯದಲ್ಲಿ ಬೀಳ್ತಿದೆ ಅಂತ ಗೊತ್ತಿಲ್ಲ. ಆ ಕಾರಣಕ್ಕೆ ಅದು ಒಂದು ಅನುಕೂಲ ಮಾಡಿಕೊಡಿ ಅಂತ ನಾನು ಕೇಳ್ಕೊತ, ಮುಂದಿನ ದಿನಮಾನಗಳಲ್ಲಿ ನನಗೆ ನಮ್ಮ ಮತಕ್ಷೇತ್ರ ಹಿಂದುಳಿದಿರೋದ್ರಿಂದ ಮುಂದೆ ನಮಗೆ ಹೆಚ್ಚಿಗೆ ವಿಶೇಷವಾಗಿ ಅನುದಾನಗಳನ್ನು ಕೊಡಬೇಕು ಅಂತ ನಿಮ್ಮ ಮುಖಾಂತರವಾಗಿ ಕೇಳ್ಕೊತೀನಿ. ಮಾತಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಧ್ಯಕ್ಷರಿಗೆ ಧನ್ಯವಾದಗಳು. ನಮಸ್ಕಾರ. AC ಶ್ರೀನಿವಾಸ್. ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಮೊದಲನೇ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇವತ್ತು ನಮ್ಮ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಳ್ಳೆ ಬಜೆಟನ್ನು ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ 5 ಗ್ಯಾರಂಟಿಗಳನ್ನು ನುಡಿದಂತೆ ನಡೆದಂಥ ನಮ್ಮ ಸರ್ಕಾರ ಶಕ್ತಿ ಯೋಜನೆ ಹಾಗೂ ನಮ್ಮ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಯುವ ನಿಧಿ ಯೋಜನೆಗಳನ್ನು ನಮ್ಮ ಸರ್ಕಾರ ಕೊಟ್ಟಿರೋದ್ರಿಂದ ಇಡೀ ನಮ್ಮ ರಾಜ್ಯದ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸಹ ಇದನ್ನು ಅಭಿನಂದಿಸಿದ್ದಾರೆ, ಸ್ವಾಗತಿಸಿದ್ದಾರೆ. ಈಗ ನಾವು ಹಂತವಾಗಿ ಈಗಾಗಲೇ ಇದನ್ನು ಜಾರಿಗೆ ತರ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಸರ್ಕಾರಕ್ಕೆ, ನಮ್ಮ ನೇತೃತ್ವ ಮುಖ್ಯಮಂತ್ರಿಗಳಿಗೂ ಅವ್ರ ನೇತೃತ್ವ ಕ್ಯಾಬಿನೆಟ್ ಎಲ್ಲರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ನಾನು ಕೆಲವು ನಮ್ಮ ಕ್ಷೇತ್ರದ ಪುಲಕೇಶಿ ನಗರದ ಕೆಲವು ಕ್ಷೇತ್ರದ ಸಮಸ್ಯೆಗಳನ್ನು ತಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ನಮ್ಮ ಬೆಂಗಳೂರಿಗೆ ವಿಧಾನಸೌಧಕ್ಕೆ 4-5 ಕಿಲೋಮೀಟರ್ ಇರ್ತಕ್ಕಂಥ ನಮ್ಮ ಪುಲಕೇಶಿ ನಗರದಲ್ಲಿ 28 ಕ್ಷೇತ್ರಗಳಿದೆ. ಆದರೆ ಅದೇನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಕ್ಷೇತ್ರ ಬಹಳ ಹಿಂದುಳಿದಿದೆ. ನಮ್ಮಲ್ಲಿ ಹೆಚ್ಚು ಅಲ್ಪಸಂಖ್ಯಾತರು ದೀನದಲಿತರ್ತಕ್ಕಂಥ ಕ್ಷೇತ್ರದಲ್ಲಿ ನನಗೆ ಅಭಿವೃದ್ಧಿ ತುಂಬ ಕ್ಷೀಣಿಸಿದೆ. ಅದೇನು ಕಾರಣ ಅಂತ ಗೊತ್ತೇ ಇಲ್ಲ. ನಮ್ಮಲ್ಲಿ ಮುಖ್ಯವಾಗಿ ನೀರಿನ ಸಮಸ್ಯೆ ಇದೆ.
ಇಡೀ 28 ಕ್ಷೇತ್ರದಲ್ಲಿ ಕಡಿಮೆ ನೀರು ಕೊಡ್ತಾ ಇದ್ದಾರೆ. ನನ್ನ ಕ್ಷೇತ್ರದಲ್ಲಿ ಸುಮಾರು 2 ತಿಂಗಳಿಗೆ 3 ತಿಂಗಳಿಗೆ ನೀರು ಬರ್ತಾ ಇದೆ. ಕೇವಲ 5 ದಿನಕ್ಕೆ ನಾನು ಕೇಳ್ಕೊತಾ ಇದ್ದೀನಿ, 5 ದಿನಕ್ಕೂ ಸಹ ನೀರು ಬರ್ತಾ ಇಲ್ಲ. ನೀರಿನ ಸಮಸ್ಯೆ ಬಹಳ ಇದೆ. ಮತ್ತು ಎರಡನೇದು, ನಮ್ಮಲ್ಲಿ ಸರಿಯಾದಂಥ ಒಂದು ಶಾಲಾ ಕಾಲೇಜುಗಳಿಲ್ಲ. ಒಂದು ಕಾಲೇಜು ಸಹ, ಡಿಗ್ರಿ ಕಾಲೇಜು ನಮ್ಮ ಕ್ಷೇತ್ರದಲ್ಲಿಲ್ಲ. ಒಂದು ಪ್ರಾಥಮಿಕ ಒಂದು ಹಾಸ್ಪಿಟ್ಲು ಸಹ ಇಲ್ಲ. ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ನಮ್ಮ ಸರ್ಕಾರ, ಘನ ಸರ್ಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಬೇಡ್ಕೊತೀನಿ. ನನಗೆ ಒಂದು ಡಿಗ್ರಿ ಕಾಲೇಜನ್ನು ಕೊಡಬೇಕು ಅಂತ ಸಹ ಕೇಳ್ಕೊತೀನಿ. ಆಮೇಲೆ ನನ್ನ ಕ್ಷೇತ್ರದಲ್ಲಿ 3 ಮನೆಗೆ 1 ಮನೆ ಡ್ರಗ್ ಅಡಿಕ್ಟ್ ಆಗಿದ್ದಾರೆ. 3 ಮನೆಗೆ 1 ಡ್ರಗ್ ಅಡಿಕ್ಟ್ ಆಗಿದ್ದಾರೆ. ಅದಕ್ಕೆ ಕಾರಣ ನಿರುದ್ಯೋಗ. ಯುವಕರಿಗೆ ಅವ್ರಿಗೆ ಸರಿಯಾಗಿ ಉದ್ಯೋಗ ಇಲ್ಲ, ಸರಿಯಾಗಿ ಎಜುಕೇಷನ್ ಇಲ್ಲ. ಅದಕ್ಕೆ ನಮ್ಮ ಸಂಬಂಧಪಟ್ಟ ನಮ್ಮ ಸರ್ಕಾರ ನಾನು ಮನವಿ ಮಾಡ್ತೀನಿ. ನಮ್ಮ ಸರ್ಕಾರನೂ ಸಹ ಉತ್ತಮವಾಗಿ ನಡ್ಕೊಳ್ತಾ ಇದೆ. ನನಗೆ ಒಳ್ಳೆ ಎಜುಕೇಷನ್, ಸ್ಕೂಲು, ಕಾಲೇಜು ಮತ್ತು ಒಳ್ಳೆ ಪಾರ್ಕನ್ನು, ಒಳ್ಳೆ ಸ್ಪೋರ್ಟ್ಸ್ ಕ್ಲಬ್ಬನ್ನು ಕೊಟ್ಟರೆ ಯುವಕರಿಗೆ ಒಂದು ಅವೇರ್ನೆಸ್ ಬರ್ತಾರೆ, ಈ ಕೆಟ್ಟ ಚಟುವಟಿಕೆಗಳಿಗೆ ಕಡಿಮೆ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರನ ಸಹ ಕೇಳ್ಕೊತೀನಿ. ನನಗೆ ನೀರಿನ ಸಮಸ್ಯೆ, ಎಜುಕೇಷನ್ನು ಮತ್ತು ಹೆಲ್ತ್ಗೆ ಹೆಚ್ಚಿನ ಗಮನ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ. ನಮ್ಮ ಧನ್ಯವಾದಗಳನ್ನು ಹೇಳ್ತೀನಿ. ಬಿ ವೈ ವಿಜೇಂದ್ರ. ಈಗ ವಿಜೇಂದ್ರ ಅವರೇ, ತಾವು ಫಸ್ಟ್ ಟೈಮ್ MLA ಮತ್ತು ರಾಜ್ಯಕ್ಕೆ ಅನುಭವ ಜಾಸ್ತಿ ಇರ್ಬೋದು. ಸೊ ಎಲ್ಲರಿಗೆ ಒಂದು ಮಾಡೆಲ್ ಆಗಿ ಅದು ಸಣ್ಣ ಸಮಯದಲ್ಲಿ ಲಿಮಿಟೆಡ್ ಟೈಮಲ್ಲಿ ಮಾಡಿ. ನೆಕ್ಸ್ಟ್ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ದಿನಗಳ ಹಿಂದೆ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ದಿವಂಗತ ರಾಮಕೃಷ್ಣ ಹೆಗಡೆ ಅವರು 13 ಬಜೆಟನ್ನು ಸಲ್ಲಿಸಿರ್ತಕ್ಕಂಥದ್ದು ದಾಖಲೆ. ಆದರೆ ಇಂದಿನ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯಾಗಿ 7ನೇ ಬಜೆಟನ್ನು ಮತ್ತು ಹಣಕಾಸಿನ ಸಚಿವರಾಗಿ 14ನೇ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಚ್ಛಪಡ್ತೇನೆ. ಭಾಳ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳು ರಾಜ್ಯದ ಜನರಲ್ಲಿ ಇತ್ತು. ಆದರೆ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ದಿನದಂದು ಈ ಸದನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದಕ್ಕೆ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ. ಒಂದು ಹೊಸ ಸಂಪ್ರದಾಯಕ್ಕೆ ಒಂದು ನಾಂದಿಯನ್ನು ಆಡಿದ್ದಾರೆ ಮಾನ್ಯ ಹಣಕಾಸಿನ ಸಚಿವರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾಡಿನಲ್ಲಿರ್ತಕ್ಕಂಥ 6.5 ಕೋಟಿ ಕನ್ನಡಿಗರನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬರು ಮುಖ್ಯಮಂತ್ರಿಗಳು. ಅದ್ರ ಬಗ್ಗೆ ನಮಗೂ ಕೂಡ ಹೆಮ್ಮೆ ಇದೆ. ಅದೇ ರೀತಿ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿರ್ತಕ್ಕಂಥ 135-140 ಕೋಟಿ ಜನರನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಅನ್ನೋದನ್ನು ಕೂಡ ಈ ಸದನ ಗೌರವಿಸಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಮೊಟ್ಟ ಮೊದಲದಾಗಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳನ್ನು, ಘೋಷಣೆಗಳನ್ನು ಮಾಡಿದರು. 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಂಥ ಸಂದರ್ಭದಲ್ಲಿ ಸರಿಸುಮಾರು 80,000ರಿಂದ 1,00,000 ಕೋಟಿವರೆಗೂ ಕೂಡ ಬಹುಶಃ ಸರ್ಕಾರ ಒಂದು ಸಾಲವನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟನ್ನು ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ಮೂಲಗಳಿಂದ ಹಣವನ್ನು ಕ್ರೋಢೀಕರಿಸ್ತೇವೆ ಅನ್ನುವ ಅಂಶವನ್ನು ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಒಂದೇ ಹೇಳಿದ್ದಾರೆ, ಇವತ್ತು ರಾಜ್ಯದಲ್ಲಿ ಎಕ್ಸೈಸ್ ಸುಮಾರು 26,000 ಕೋಟಿ ಹಣ ಸಂಗ್ರಹ ಆಗ್ತಕ್ಕಂಥದ್ದು ರಾಜ್ಯದಲ್ಲಿ. ಆ ಎಕ್ಸೈಸನ್ನು ರೇಟನ್ನು ಜಾಸ್ತಿ ಮಾಡಿ 36,000 ಕೋಟಿಯನ್ನು ನಾವು ಗಳಿಸ್ತೇವೆ ಅನ್ನೋ ಅಂಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸಂತೋಷ. ಆದರೆ ಒಂದು ಕಡೆ ಎಕ್ಸೈಸಿಂದ 26,000 ಕೋಟಿಯಿಂದ 36,000 ಕೋಟಿಯನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ಕಡೆ ಆದರೆ ಇದರ ಪರಿಣಾಮ ಏನಾಗ್ಬೋದು ರಾಜ್ಯದಲ್ಲಿ? ಇವತ್ತು ರಾಜ್ಯದಲ್ಲಿ ಎಕ್ಸೈಸ್ ರೇಟನ್ನು, ಲಿಕ್ಕರ್ ರೇಟನ್ನು ಜಾಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಬಹುಶಃ ಗ್ರಾಮೀಣ ಭಾಗದಲ್ಲಿ ಇದಕ್ಕೆ ಹೆಚ್ಚು ಕಳಬಟ್ಟಿ ವ್ಯಾಪಾರಕ್ಕೆ ಹೆಚ್ಚು ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದಾಗ್ತದೆ.
ಹೆಚ್ಚು ಚೀಪ್ ಲಿಕ್ಕರ್ ಕೂಡ ಮ್ಯಾನುಫ್ಯಾಕ್ಚರ್ ಆಗ್ತದೆ. ಬಹುಶಃ ಇಂಥ ಸಂದರ್ಭದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದರಿಂದ ಯಾವ ರೀತಿ ಅನಾಹುತಗಳಾಗ್ತದೆ, ಬಡವರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಎಕ್ಸೈಸ್ ರೇಟನ್ನು ಜಾಸ್ತಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು ಗಮನಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ಟಿನ ಮೂಲಕ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವನ್ನು ದೂಷಿಸತಕ್ಕಂಥ, ಕೇಂದ್ರ ಸರ್ಕಾರವನ್ನು ತಪ್ಪಾಗಿ ಬಿಂಬಿಸ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಈ ಸಂದರ್ಭದಲ್ಲಿ ಕೆಲವು 4-5 ಅಂಶಗಳನ್ನು ಮಾತ್ರ ಈ ಸದನದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು, ಇವತ್ತು ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಿಂದಿನ ರಾಜ್ಯ ಸರ್ಕಾರ ಇವತ್ತು ಹಣಕಾಸಿನೊಂದು ಶಿಸ್ತನ್ನು ಮೀರಿದ್ದಾರೆ ಅನ್ನೋ ಮಾತನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ಈ ಸಂದರ್ಭನ ಹೇಳ್ತಕ್ಕಂಥದ್ದು, ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು BJP ಸರ್ಕಾರ ರಾಜ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಹಣಕಾಸಿನ ಶಿಸ್ತನ್ನು ಕಾಪಾಡಿಕೊಂಡು ಇವತ್ತು ಸರ್ಪ್ಲಸ್ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ಯಾರೂ ಕೂಡ ಅಲ್ಲಗಳಿದ್ದಕ್ಕೆ ಸಾಧ್ಯ ಇಲ್ಲ. ಇವತ್ತು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವತ್ತು 402 ಕೋಟಿ ಸರ್ಪ್ಲಸ್ ಬಜೆಟನ್ನು ಮಂಡನೆ ಮಾಡೋದ್ರ ಜೊತೆಗೆ GSDP ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಕರ್ನಾಟಕದಲ್ಲಿ 2019ನೇ ಇಸ್ವಿನಲ್ಲಿ 13.33 ಲಕ್ಷ ಕೋಟಿ ಆಗಿದ್ದರೆ ತದನಂತರ ಅದು 23.33 ಲಕ್ಷ ಕೋಟಿಗೆ ಏರಿರ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಹಿಂದಿನ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ತೋರಿಸ್ತದೆ. ಅದೇ ರೀತಿ ಆರ್ಥಿಕ ಶಿಸ್ತನ್ನು ಉಲ್ಲಂಘನೆ ಮಾಡಿದೆ ಅನ್ನುವ ಆರೋಪನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಅವತ್ತು ಅಂದಿನ ಸರ್ಕಾರದಲ್ಲಿ 2019ರಲ್ಲಿ ಒಂದು ಫಿಸಿಕಲ್ ಡೆಫಿಸಿಟ್ 2.7% ಇದ್ದರೆ ತದನಂತರ ಇವತ್ತು 2.6ರಿಂದ 2.7% ಅಷ್ಟು ಏರಿಕೆ ಆಗಿರ್ತಕ್ಕಂಥದ್ದು. ಆ ಕೋವಿಡ್ನ ಸಂದರ್ಭದಲ್ಲೂ ಕೂಡ ಇಡೀ ದೇಶದ ಒಟ್ಟು ಸರಾಸರಿ 2.3% ಇದ್ದರೆ ನಮ್ಮ ಕರ್ನಾಟಕ ರಾಜ್ಯದ ಒಟ್ಟು GSDP 2.9% ಇದ್ದಿದ್ದು ನಿಜವಾಗ್ಲೂ ಕೂಡ ಒಂದು ದಾಖಲೆ ಅನ್ನೋ ಅಂಶವನ್ನೇ ಈ ಸಂದರ್ಭನ ಹೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಮತ್ತೊಂದು ಆರೋಪನ ಮಾಡ್ತಾರೆ. ಇವತ್ತು ಹಿಂದಿನ ಸರ್ಕಾರದಲ್ಲಿ ಇವತ್ತು 5,495 ಕೋಟಿ ಕಾಂಪನ್ಸೇಷನ್ ನಮ್ಮ ರಾಜ್ಯಕ್ಕೆ ಬರಲಿಲ್ಲ ಅನ್ನೋದನ್ನು ಹಲವಾರು ಬಾರಿ ಇದನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಹಿಂದೆ 14th ಫೈನಾನ್ಸ್ ಕಮಿಷನ್ ಇದ್ದಂಥ ಸಂದರ್ಭದಲ್ಲಿ 14ನೇ ಹಣಕಾಸಿನ ಆಯೋಗ ಇದ್ದಂಥ ಸಂದರ್ಭದಲ್ಲಿ ಅದು ಅಲ್ಲಿ ಏನು ಪ್ಯಾರಾಮೀಟರ್ಸ್ ಏನಿತ್ತು, 1971ರ ಸೆನ್ಸಸ್ ಪ್ರಕಾರ ಅಂದಿನ ಜನಸಂಖ್ಯಾ ಅನುಗುಣವಾಗಿ 14ನೇ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಮಾಡಿತ್ತು. ಮತ್ತು ಅವತ್ತಿನ ಪರ್ ಕ್ಯಾಪಿಟಾ ಇನ್ಕಮ್ ಏನಿತ್ತು, ಅವತ್ತಿನ ಫಾರೆಸ್ಟ್ ಏರಿಯಾ ಏನಿತ್ತು, ಇವೆಲ್ಲದ ಆಧಾರದ ಮೇಲೆ 14th ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದರೆ 15ನೇ ಹಣಕಾಸಿನ ಆಯೋಗ 2011ನೇ ಸೆನ್ಸಸ್ ಪ್ರಕಾರ ಇವತ್ತು ರೆಕಮೆಂಡೇಶನ್ ಮಾಡಿರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಹೊಸ ಕ್ರೈಟೀರಿಯನ್ ಮಾಡಿದ್ದಾರೆ. ಇದರ ಆಧಾರದ ಮೇಲೆ ಒಟ್ಟು 3.65% ಆಫ್ ದ ಟೋಟಲ್ ಟ್ಯಾಕ್ಸಸ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್, ಅಂದರೆ ಹೊಸ ಕ್ರೈಟೀರಿಯಾ ಮೇಲೆ 3.65% ಅಷ್ಟು ಟ್ಯಾಕ್ಸಸ್ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ವಾಪಸ್ ಬರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಜ್ಯಕ್ಕೆ ಇವತ್ತು 5,495 ಕೋಟಿ ಕಡಿಮೆ ಆಗಿದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಒಪ್ಕೊಳ್ಳೇಬೇಕಾಗ್ತದೆ. ಇದನ್ನು ಕಾಂಪನ್ಸೇಟ್ ಮಾಡಬೇಕು ಅಂತೇಳಿ ಒಂದು ಕಾಂಪನ್ಸೇಷನ್ ಸ್ಪೆಷಲ್ ಗ್ರಾಂಟನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಿಜೆಕ್ಟ್ ಮಾಡಿದ್ದು ನಿಜ. ಯಾತಕ್ಕೋಸ್ಕರ ರಿಜೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಅನೇಕ ಯೋಜನೆಗಳ ಮೂಲಕ ಈ ಒಂದು ಕಾಂಪನ್ಸೇಷನನ್ನು ತುಂಬಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಮರಿಬಾರ್ದು. ಮಾನ್ಯ ಸಭಾಧ್ಯಕ್ಷರೇ, ಸರಿ, ಇವತ್ತು ಮತ್ತೊಂದು ಆರೋಪನ ಮಾಡ್ತಾರೆ. 2022ನೇ ಇಸ್ವಿನಿಂದ ಇವತ್ತು GST ಕಾಂಪನ್ಸೇಷನ್ ಅನ್ನ ತಡೆದಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ ಅನ್ನೋ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷ, ಬಹಳ ಗಂಭೀರವಾದಂಥ ವಿಚಾರ ಇದು. GST ಕೌನ್ಸಿಲ್ ಬಂದಾಗಿನಿಂದ ಮುಂದಿನ 5 ವರ್ಷಗಳವರೆಗೆ ಕೇಂದ್ರ ಸರ್ಕಾರದ GST ಕೌನ್ಸಿಲ್ ಕಾಂಪನ್ಸೇಷನ್ ಕೊಡ್ತಕ್ಕಂಥದ್ದು. 2022ನೇ ಇಸ್ವಿಗೆ 5 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ
ಅದು ಕಾಂಪನ್ಸೇಷನ್ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಆದರೆ ಒಟ್ಟಾರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕಳೆದ 5 ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಕಾಂಪನ್ಸೇಷನ್ ಎಷ್ಟು ಅಂದರೆ 1 ಲಕ್ಷ ಕೋಟಿ. ದೇಶದಲ್ಲೇ ಅತಿ ಹೆಚ್ಚು ಕಾಂಪನ್ಸೇಷನ್ ಕರ್ನಾಟಕ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು 1 ಲಕ್ಷ ಕೋಟಿ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥದ್ದು 5 ವರ್ಷಗಳಲ್ಲಿ ನಾವು ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಕೊನೆಯದಾಗಿ ಪ್ರಮುಖವಾದ ಅಂಶ, ಇವತ್ತು ಕೇಂದ್ರ ಸರ್ಕಾರ ಸೆಸ್ ಅಂಡ್ ಸರ್ಚಾರ್ಜಸ್ ಲೆವಿಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ದ ಪರ್ಪಸ್ ಆಫ್ ಯೂನಿಯನ್ ಅಂಡರ್ ಆರ್ಟಿಕಲ್ 271 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇಲ್ಲಿ ಏನು ಆರೋಪನ ಮಾಡ್ತಾರೆ ಅಂತಂದರೆ, ಕೇಂದ್ರ ಸರ್ಕಾರ ಇವತ್ತು ಸೆಸ್ಸಿಂದ ಬರ್ತಕ್ಕಂಥ ಸರ್ಚಾರ್ಜಿಂದ ಬರ್ತಕ್ಕಂಥ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಸಂದಾಯ ಆಗ್ತಾ ಇಲ್ಲ ಅನ್ನುವ ಆರೋಪನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಆದರೆ ಸತ್ಯ ಏನು ಅಂತ ಹೇಳಿದ್ರೆ, ಇವತ್ತು ಕೇಂದ್ರ ಸರ್ಕಾರ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಈ ಸೆಸ್ಸನ್ನು ಮತ್ತು ಸರ್ಚಾರ್ಜನ್ನು ಏನು ಕಲೆಕ್ಟ್ ಮಾಡ್ತಾರೆ, ಇದು ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಕೊಟ್ಟಂಥ ಯೋಜನೆಗಳ ಮೂಲಕ ಅದು ಎಲ್ಲ ರಾಜ್ಯಗಳಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದನ್ನು ಇದು ತಪ್ಪಾಗಿ ಬಿಂಬಿಸ್ತಕ್ಕಂಥದ್ದು ಅನ್ನೋ ಮಾತನ್ನು ಹೇಳ್ತಾ ಕೊನೆಯದಾಗೊಂದು ಹೇಳ್ತಾನೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಪದೇ ಕೇಂದ್ರ ಸರ್ಕಾರನ ಟೀಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 2020-21 ಇಸ್ವಿನಲ್ಲಿ ಶೇರ್ ಇನ್ ಸೆಂಟ್ರಲ್ ಟ್ಯಾಕ್ಸಸ್, ಇವತ್ತು ಶೇರ್ ಇನ್ ಸೆಂಟ್ರಲ್ ಟ್ಯಾಕ್ಸಸ್ 21,694 ಆದರೆ ಗ್ರಾಂಟ್ ಇನ್ ಏಡ್ 16,287. ಒಟ್ಟಾರೆಯಾಗಿ 2020-21ರಲ್ಲಿ ಕರ್ನಾಟಕ ರಾಜ್ಯಕ್ಕೆ 37,981 ಬಂದರೆ 2021-22 ಇಸ್ವಿನಲ್ಲಿ ಶೇರ್ ಇನ್ ಸೆಂಟ್ರಲ್ ಟ್ಯಾಕ್ಸಸ್ ಜಾಸ್ತಿ ಆಗಿದೆ. 33,284 ಕೋಟಿ ಬಂದಿದ್ದರೆ ಗ್ರಾಂಟ್ ಇನ್ ಏಡ್ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಕೋವಿಡ್ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೆಚ್ಚು ನಮ್ಮ ರಾಜ್ಯಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ 20,986 ಕೋಟಿ ಗ್ರಾಂಟ್ ಇನ್ ಏಡ್ 2021-22 ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ 2020-21ರಲ್ಲಿ ಕೇಂದ್ರದಿಂದ 37,981 ಕೋಟಿ ಬಂದರೆ 21-22ರಲ್ಲಿ 54,270 ಕೋಟಿ ಬಂದಿರತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷನ ಇಷ್ಟು ಮಾತ್ರ ಹೇಳ್ತಾನೆ, ಈ ಸದನವನ್ನು ಆಡಳಿತ ಪಕ್ಷದ ಸದಸ್ಯರು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನು ಟೀಕೆಯನ್ನು ಮಾಡೋದು ಬಿಟ್ಟು ಇವತ್ತು ರಾಜ್ಯದಲ್ಲಿ ಏನು ಬರಗಾಲ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ರಾಜ್ಯದಲ್ಲಿ ಇವತ್ತು ಕುಡಿಯೋ ನೀರಿನ ಆಹಾಕಾರ ಇರ್ತಕ್ಕಂಥದ್ದು, ಕೇಂದ್ರ ಸರ್ಕಾರವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯದಲ್ಲಿರ್ತಕ್ಕಂಥ ಬಡವರು ರೈತರ ಪರವಾಗಿ ಉತ್ತಮ ಆಡಳಿತನ ಕೊಡ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ತಮ್ಮ ಮೂಲಕ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ ರಾಜ್ಯ ಸರ್ಕಾರವನ್ನ ನಾನು ಒತ್ತಾಯ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಧನ್ಯವಾದ. 2 ನಿಮಿಷ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಪ್ರೆಸೆಂಟ್ ಮಾಡಲಿಕ್ಕೆ ಅಂದ್ರೆ ಪ್ರಕಾಶ್ 2 ನಿಮಿಷ ಮಾಡಿ. ಮತ್ತೆ ಶ್ರೀನಿವಾಸ್ ನೆಕ್ಸ್ಟ್ ಡಾಕ್ಟರ್ ಸರ್. ನಾನು ಪ್ರಕಾಶ್ ಕೋಳಿವಾಡ್ ಸರ್. ಪ್ರಕಾಶ್ ಕೋಳಿವಾಡ್ ಸರ್. ಸಾರಿ ಸನ್ಮಾನ್ಯ ಅಧ್ಯಕ್ಷರೇ, ಈ 5 ಗ್ಯಾರಂಟಿಗೆ 60,000 ಕೋಟಿ ಆದರೂ ಕೂಡ ಎಲ್ಲ ವರ್ಗವನ್ನು ಪರಿಗಣಿಸಿ ಒಳ್ಳೆಯ ಒಂದು ಬಜೆಟ್ ಕೊಟ್ಟಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ, ಆ ಬಜೆಟಿನಲ್ಲಿ ಏನು ಕೃಷ್ಣಮೃಗ ಇವನ್ನ ಸಂರಕ್ಷಣೆಗೋಸ್ಕರ 2 ಕೋಟಿಯನ್ನು ಬೀದರ್ಗೆ ಮೀಸಲಿಟ್ಟಿದ್ದಾರೆ ಅಧ್ಯಕ್ಷರೇ. ಓಕೆ. ಬೀದರ್ನಲ್ಲಿ ನಾನು ಗೂಗಲ್ ಮಾಡಿ ನೋಡಿದಾಗ ಹೆಚ್ಚಂದರೆ 600ಕ್ಕಿಂತ ಹೆಚ್ಚು ಕೃಷ್ಣ ಮೃಗಗಳು ಇಲ್ಲ ಅಧ್ಯಕ್ಷರೇ. ರಾಣೆಬೆನ್ನೂರು ನನ್ನ ಕ್ಷೇತ್ರದಲ್ಲಿ 10,000 ಕೃಷ್ಣ ಮೃಗಗಳು ಇದ್ದಂಥವು ಇವತ್ತು 6,000ಕ್ಕೆ ಇಳಿದಿದ್ದಾವೆ. ಸಂರಕ್ಷಣೆ ಮಾಡತಕ್ಕಂಥ ಅವಶ್ಯಕತೆ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಭಾಳ ಹೆಚ್ಚಾಗಿದೆ ಅಧ್ಯಕ್ಷರೇ. ನಾನು ಬೀದರ್ಗೆ 2 ಕೋಟಿ ಕೊಡಬಾರ್ದು ಅಂತ ಹೇಳ್ತಿಲ್ಲ, ರಾಣೆಬೆನ್ನೂರಿಗೂ ಕೂಡ ಇಲ್ಲಿ ಕೊಟ್ಟರೆ ಮಾತ್ರ ನಾವು ಕೃಷ್ಣಮೃಗವನ್ನು ಸಂರಕ್ಷಣೆ ಮಾಡಲು ಸಾಧ್ಯ ಅಂತಕ್ಕಂಥ ಮಾತನ್ನು ತಮ್ಮ ಗಣನೆಗೆ ತರಲಿಕ್ಕೆ ಇಷ್ಟಪಡ್ತೇನೆ ಅಧ್ಯಕ್ಷರೇ. ಜೊತೆಗೆ ಸಾಕಷ್ಟು ಬೇಟೆಗಳನ್ನು ಆಡಿ ಅಲ್ಲಿ 10,000ಕ್ಕೆ ಇದ್ದಂಥ ಕೃಷ್ಣಮೃಗಗಳನ್ನ 6,000ಕ್ಕೆ ಇಳಿಯೋಕ್ಕೆ ಕಾರಣ ಸಾಕಷ್ಟು ಬೇಟೆ ಮಾಡಿ ಇವತ್ತು ಆ ಮಾಂಸವನ್ನು ಪಾರ್ಟಿ ಮುಖಾಂತರ ಸಾಕಷ್ಟು ಪಾರ್ಟಿಗಳು ನಮ್ಮ ಕ್ಷೇತ್ರ ನಡೀತಾ ಇರೋದು ನನಗೆ ಪರಿಗಣನೆಗೆ ಬಂದಿದೆ ಅಧ್ಯಕ್ಷರೇ. ಇನ್ನೊಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಗವರ್ನರ್ ಅಡ್ರೆಸ್ ಮಾಡಬೇಕಾದ್ರೆ BR ಪಾಟೀಲ್ ಸಾಹೇಬರು ಒಂದು ಮಾತನ್ನು ಹೇಳಿದರು. ಈ ಒಂದು ಬರಗಾಲದಲ್ಲಿ ನಾವು ಹೇಗೆ ನಾವು ಬರಗಾಲನ ರೈತರನ್ನ ಉಳಿಸ್ಬೇಕು ಅಂತಕ್ಕಂಥ ಒಂದು ಯೋಚನೆ ಮಾಡಬೇಕಾದ ಸಂದರ್ಭದಲ್ಲಿ BR ಪಾಟೀಲ್ ಸಾಹೇಬರಿಗೆ ಯಾರೋ ತಪ್ಪು ಒಂದು ಕಲ್ಪನೆ ಕೊಟ್ಟರೆ ಕಾಣುತ್ತೆ ಗುರುಗಳೇ ಅಧ್ಯಕ್ಷರೇ. ಏನಂತಂದರೆ ಮೋಡ ಬಿತ್ತನೆ ಅವೈಜ್ಞಾನಿಕ ಅಂತಕ್ಕಂಥ ಮಾತನ್ನು ನಮ್ಮ BR ಪಾಟೀಲ್ ಸಾಹೇಬರು ಹೇಳಿದರು.
ನಾನು ಕಳೆದ 13 ವರ್ಷದಿಂದ ಮೋಡದ ಶಾಸಕನಾಗನ ಮೊದಲು 13 ವರ್ಷವರೆಗೂ ನಾ ಮೋಡ ಬಿತ್ತನೆ ಬಿಸ್ನೆಸ್ಸಲ್ಲಿದ್ದಂಥವನು. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳ ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂತ ಡಿಪಾರ್ಟ್ಮೆಂಟ್ ಇದೆ ಅಧ್ಯಕ್ಷರೇ. ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಅಂತಕ್ಕಂಥದ್ದಕ್ಕೆ 30 ವರ್ಷದ ಸಂಶೋಧನೆ ಮಾಡಿದೆ ಇದಕ್ಕೆ ಮೋಡ ಬಿತ್ತನೆ ಬಗ್ಗೆ. ಪ್ರಧಾನಮಂತ್ರಿ ಕೆಳಗಡೆ ಇರತಕ್ಕಂಥ ಡಿಪಾರ್ಟ್ಮೆಂಟು. ಅಲ್ಲಿ 30 ವರ್ಷದ ಸಂಶೋಧನೆಯಲ್ಲಿ 10 ವರ್ಷದ ಸಂಶೋಧನೆ ನಾನೇ ಮಾಡಿದ್ದೀನಿ ಅಧ್ಯಕ್ಷರೇ. ಆದ್ದರಿಂದ ಇಲ್ಲಿ ಮೋಡ ಬಿತ್ತನೆ ವೈಜ್ಞಾನಿಕವಾಗಿ ಮಳೆಯನ್ನು ಬರೆಸ್ತಕ್ಕಂಥ, ರೇನನ್ನು ಎನ್ಹಾನ್ಸ್ಮೆಂಟ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಅಂತ ಹೇಳಿ ಕೇಂದ್ರ ಸರ್ಕಾರವೇ ಒಪ್ಕೊಂಡಿರೋದ್ರಿಂದ ನಾನು ಬಿ ಆರ್ ಪಾಟೀಲ್ ಸಾಹೇಬ್ರಿಗಾಗಲಿ ಸರ್ಕಾರಕ್ಕಾಗಲಿ ಇಂಥ ಒಂದು ಟೆಕ್ನಾಲಜಿಯನ್ನು ಇಂಥ ಬರಗಾಲದಲ್ಲಿ ಉಪಯೋಗ ಮಾಡ್ಕೊಳ್ಳೋಕ್ಕೆ ಸೂಕ್ತ ಅಂತಕ್ಕಂಥ ಮಾತನ್ನು ಕೂಡ ಧನ್ಯವಾದಗಳು. ನಮ್ಮ ಡಾಕ್ಟರ್ ಶ್ರೀನಿವಾಸ್ ಬೇಗ ಮತ್ತೆ ರಾಮಮೂರ್ತಿ ಅವರು ನೆಕ್ಸ್ಟ್, ಮತ್ತೆ ಊಟಕ್ಕೆ ಹೋಗಿ ಮತ್ತೆ ಪ್ರಾರಂಭ ನೆಕ್ಸ್ಟ್ ಮತ್ತೆ ಎಲ್ಲ ಸಿಗ್ತದೆ. ಅಧ್ಯಕ್ಷರೇ, ಇದೊಂದು ಚರ್ಚೆ ವಿಷಯ. ಅವರ ಅಭಿಪ್ರಾಯವನ್ನು ಹೇಳೋದಕ್ಕೆ ಅವರಿಗೆ ಅಧಿಕಾರ ಇದೆ. ಆದರೆ ಪರಿಸರವಾದಿಗಳು ಮತ್ತು ವಿಜ್ಞಾನಿಗಳ ಜೊತೆಗೆ ಕೂತು ಮಾತಾಡಿದಾಗ ವಾಸ್ತವಾಂಶ ಗೊತ್ತಾಗ್ತದೆ. ಇದೊಂದು ಅವೈಜ್ಞಾನಿಕ ಇವತ್ತು ಕೂಡ ಹೇಳ್ತೀನಿ. ಆಯ್ತು. ಈಗ ಡಾಕ್ಟರ್ ಶ್ರೀನಿವಾಸ್ ಬೇಗ ಆಯ್ತು, ನಿಮ್ಮ ಅಭಿಪ್ರಾಯ ಹೇಳಿದ್ದೀರಿ, ಅವರ ಅಭಿಪ್ರಾಯ ಚರ್ಚೆ ಬೇಡ. ಈಗ ಡಾಕ್ಟರ್ ಶ್ರೀನಿವಾಸ್ ಮತ್ತೆ CK ರಾಮಮೂರ್ತಿ ಅವರು ಮತ್ತೆ ಊಟಕ್ಕೆ ಮತ್ತೆ ಮಧ್ಯಾಹ್ನದ ಎಲ್ಲರಿಗೂ ಕೂಡ ಸ್ಟಾರ್ಟ್ ಆಗ್ತದೆ. ಸನ್ಮಾನ್ಯ ಬೇಗ ಮುಗಿಸಿ ಶ್ರೀನಿವಾಸ್. ಮೊನ್ನೆ ಕೂಡ ಬಜೆಟ್ ಇದರಲ್ಲಿ ಮಾತಾಡಿದ್ದೀರಿ, ರಾಜ್ಯಪಾಲ ಭಾಷಣದಲ್ಲಿ ನಮಗೆ ಬಜೆಟ್ ಮೇಲೆ ಕೊಡ್ತೇವೆ. ಬಜೆಟ್ ಮೇಲಿನ ಚರ್ಚೆಗೆ ಅವಕಾಶ ನೀಡಿದ್ದಕ್ಕಾಗಿ ತುಂಬ ಹೃದಯಗಳ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸಭಾಧ್ಯಕ್ಷರೇ. ಸಾಮಾಜಿಕ ನ್ಯಾಯದ ಹರಿಕಾರ, ಬಡವರ ಬಂಧು, ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಸದಾ ಉತ್ಸಾಹದ ಚಿಲುಮೆ, ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮಾಜಿ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರವರ ನೇತೃತ್ವದ ಸರ್ಕಾರದಲ್ಲಿ ನಾನೊಬ್ಬನಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಸನ್ಮಾನ ಸಭಾಧ್ಯಕ್ಷರೇ, ದೇಶದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ದಾಖಲೆಯನ್ನು ಹೊಂದಿರುವಂತಹ ಶ್ರೀ ಸಿದ್ದರಾಮಯ್ಯನವರು 7/7/2023 ಮಂಡಿಸಿರುವ 23-24 ಸಾಲಿನ ಬಜೆಟ್ ಅಭಿವೃದ್ಧಿಗೆ ಪೂರಕವಾದಂಥ ಆರ್ಥಿಕ ಶಿಸ್ತನ್ನು ಒಳಗೊಂಡಂಥ ಒಂದು ಅತ್ಯುತ್ತಮ ಬಜೆಟ್. ಮತ್ತು ಈ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಒಟ್ಟೊಟ್ಟಿಗೆ ಕೊಂಡೊಯ್ಯುವಂಥ ನಾಡು ಅಂದರೆ ಅದು ಕರ್ನಾಟಕ. ಬಸವಣ್ಣನ ಕಾಲದಿಂದ ನಾಲ್ಮಡಿ ಕೃಷ್ಣರಾಜರು ಅಭಿವೃದ್ಧಿ ಮತ್ತು ಸಾಮಾಜಿಕ ತೇರನ್ನು ಒಟ್ಟೊಟ್ಟಿಗೆ ಎಳ್ಕೊಂಡು ಹೋಗೋಂಥ ಘನ ಪರಂಪರೆಯನ್ನು ನಮ್ಮ ಸರ್ಕಾರ ಮುಂದುವರಿಸ್ಕೊಂಡು ಬಂದಿದ್ದದ್ದು ತುಂಬ ಶ್ಲಾಘನೀಯ. ಮತ್ತು ಏನು ಈ ಚುನಾವಣಾ ಗ್ಯಾರಂಟಿಗಳಿದ್ದಾವೆ ಅಧ್ಯಕ್ಷರೇ, ಈ 5 ಗ್ಯಾರಂಟಿಗಳಲ್ಲಿ ಮೊದಲೇ ಕ್ಯಾಬಿನೆಟ್ನಲ್ಲೇ ತಾತ್ವಿಕ ಒಪ್ಪಿಗೆಯನ್ನು ಪಡೆದು 52,000 ಕೋಟಿಗೂ ಅಧಿಕ ಮೊತ್ತದ ಕಾರ್ಯಕ್ರಮಗಳನ್ನು ಕೊಟ್ಟ ಮಾತಂತೆ ಜಾರಿ ಮಾಡ್ತಾ ಇರೋದು ಅತ್ಯಂತ ಶ್ಲಾಘನೀಯ. ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಈಗಾಗಲೇ ಜಾರಿಯಾಗಿರೋಂಥ ಶಕ್ತಿ ಯೋಜನೆ, ಇದಕ್ಕೊಂದು ಸಣ್ಣ ಎಕ್ಸಾಂಪಲ್, ಇದು ಅತ್ಯಂತ ಯಶಸ್ವಿ ಅನ್ನೋದಕ್ಕೆ ಇದೊಂದು ಪತ್ರ ಅಧ್ಯಕ್ಷರೇ. ಸನ್ಮಾನ್ಯ ಶ್ರೀ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಮುಖ್ಯಮಂತ್ರಿಗಳಿಗೆ ಬರೆದಿರೋಂಥ ಒಂದು ಪತ್ರ. ಭಕ್ತರು, ವಿಶೇಷವಾಗಿ ಮಹಿಳೆಯರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಅನೇಕ ಮಹಿಳೆಯರು ನಿಮ್ಮ ಹೆಸರಿನಲ್ಲಿ ಮಂಜುನಾಥ ಸ್ವಾಮಿಗೆ ಸೇವೆ ಮತ್ತು ಕಾಣಿಕೆ ಸಲ್ಲಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ. ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ ಇದೊಂದು ಯಶಸ್ವಿ ಕಾರ್ಯಕ್ರಮ ಅನ್ನೋದಕ್ಕೆ ಅಧ್ಯಕ್ಷರೇ. ಮತ್ತು ಇನ್ನು ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಬರೋದಾದರೆ, ನಮ್ಮ ಜಗತ್ತಿನ ಶ್ರೇಷ್ಠ ಮತ್ತು ಶ್ರೀಮಂತ ಸಾಮ್ರಾಜ್ಯಗಳಲ್ಲಿ ಒಂದು ಈ ವಿಜಯನಗರ ಸಾಮ್ರಾಜ್ಯ. ಅಂಥ ಒಂದು ವೈಭವದ ಪರಂಪರೆ ಹೊಂದಿದ್ದಂಥ ವಿಜಯನಗರ ಜಿಲ್ಲೆಯ ಭಾಗವಾದ ಕೂಡ್ಲಿಗಿ ಇಂದು ಅತ್ಯಂತ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕುಗಳು ಒಂದು ಗುರುತಿಸಿಕೊಂಡಿದೆ. ಅದರಲ್ಲಿ ಒಂದು ಇಷ್ಟು ಹಳೆ ಇದಾಗಿದ್ರೂ ಅಲ್ಲಿ ಒಂದು ಚಿತಾಭಸ್ಮ ಇದೆ ಅಧ್ಯಕ್ಷರೇ, ಗಾಂಧೀಜಿ ಚಿತಾಭಸ್ಮ. ದೇಶದಲ್ಲೇ 2ನೇದು, ಡೆಲ್ಲಿಲಿ ರಾಜ್ಘಾಟ್ ಬಿಟ್ಟರೆ ಕೂಡ್ಲಿಗೆಯಲ್ಲೇ ಇರೋದು. ಇದು ಅಂದಿನ ಮದ್ರಾಸ್ ಪ್ರಾಂತ್ಯದ ಕಂದಾಯ ಮಂತ್ರಿ ಸೀತಾರಾಮ ರೆಡ್ಡಿ ಮತ್ತು ಬಿಂದು ಮಾಧವರಾವ್ ಅವರ ಪರಿಶ್ರಮದಿಂದ ಈ ಪವಿತ್ರ ಚಿತಾಭಸ್ಮವನ್ನು ಕೂಡ್ಲಿಗೆ ಇಡಲಾಯಿತು. 48ರಿಂದ ಇಲ್ಲಿವರೆಗೂ ಅಲ್ಲಿ ಹುತಾತ್ಮರ ದಿನಾಚರಣೆ ಇವತ್ತಿಗೂ ಆಚರಿಸ್ತಾ ಬಂದಿದ್ದಾರೆ. ಇಲ್ಲಿ ಮತ್ತು ಈ ಸ್ಮಾರಕದಲ್ಲಿ ಇಂದಿರಾ ಗಾಂಧಿಯವರಿಂದ ಹಿಡಿದ್ಬಿಟ್ಟು ಕಾರ್ಯಪ್ಪನವರು, ನಿಜಲಿಂಗಪ್ಪನವರು, ಕಡಿದಾಳ್ ಮಂಜಪ್ಪನವರು, ಕೆಂಗಾಲ್ ಹನುಮಂತಯ್ಯನವರು ಇಲ್ಲಿ ಬಂದು ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಇದಕ್ಕೆ ಇಂದು ಕಾಯಕಲ್ಪ ಬೇಕಿದೆ ಅಧ್ಯಕ್ಷರೇ. ಮತ್ತು ರಾಜ್ಯದಲ್ಲೇ ಅತಿ ದೊಡ್ಡದಾದ 2ನೇ ದೊಡ್ಡದಾದ ಆಲದ ಮರ ನಮ್ಮ ಕೂಡ್ಲಿಗೆಯಲ್ಲಿದೆ ಅನ್ನೋದು ಹೆಮ್ಮೆಯ ವಿಚಾರ. ಮತ್ತು ನಮ್ಮ ತಾಲೂಕಿನ ಸಮಸ್ಯೆ ಅಂದರೆ ಬಹುತೇಕ ಮಳೆಯಾಧಾರಿತ ಭೂಮಿ ಇರೋದ್ರಿಂದ ಇಲ್ಲಿ ಒಕ್ಕಲುತನ ಲಾಭದಾಯಕವಿಲ್ಲ ಅಧ್ಯಕ್ಷರೇ. ನಮ್ಮ ವಿಪರ್ಯಾಸ ಅಂದರೆ ನಮ್ಮ ಊರಲ್ಲಿರೋಂಥ ಬೆಟ್ಟ ಹತ್ತಿದ್ರೆ ನಮಗೆ ತುಂಗಭದ್ರಾ ನದಿ ಕಾಣಿಸ್ತದೆ ಅಧ್ಯಕ್ಷರೇ, ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಕಾಣಿಸ್ತದೆ. ಆದರೆ 75 ವರ್ಷಗಳಾಗಿದ್ರೆ ಕೂಡ ಯಾವುದೇ ಸಮಗ್ರ ನೀರಾವರಿ ಯೋಜನೆಗಳು ನಮ್ಮ ತಾಲೂಕಿಗೆ ಇಷ್ಟವರೆಗೂ ಬಂದಿರೋದಿಲ್ಲ. ಈಗ ಏನು ಅಲ್ಲಿ ನಡೀತಾ ಇದ್ದಾವೆ 74 ಕೆರೆ ತುಂಬಿಸೋ ಯೋಜನೆ ಮತ್ತು
ಕುಡಿಯುವ ನೀರಿನ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ನಮ್ಮದೇ 2018ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅನುಮೋದನೆ ನೀಡಿದಂಥ 4 ತಾಲೂಕುಗಳಿಗೆ ಕೂಡ್ಲಿಗಿ, ಮೊಳಕಾಲ್ಮೂರು, ಚಳ್ಳಕೆರೆ, ಪಾವಗಡ ಅಂಥದ್ದು ಕುಂಠಿತಗೊಂಡಿದೆ. ಅದನ್ನು ಅಭಿವೃದ್ಧಿ ಬೇಗ ಪಡಿಸ್ಬೇಕಂತ ಕೇಳ್ಕೊತೀನಿ. ಮತ್ತು ಇದರಲ್ಲಿ ಯೋಜನೆಯಲ್ಲಿ ಕೂಡ್ಲಿಗಿ ತಾಲೂಕು ಪಟ್ಟಣ ಬಿಟ್ಟು ಹೋಗಿದೆ, ಅದನ್ನು ಸೇರಿಸಬೇಕು. ಮತ್ತು ಈ ಜಲಜೀವನ್ ಮಿಷನ್ ಏನು ಕಾರ್ಯಕ್ರಮ ನಡೀತಾ ಇದೆ ನೀರಿಂದು, ಕುಡಿ ನೀರಿಂದು, ಇದು ಕುಂಠಿತಗೊಂಡಿದೆ. ಇದನ್ನು ತ್ವರಿತಗತಿಯಲ್ಲಿ ನಡೆಸಬೇಕಂತ ಕೇಳ್ಕೊತಾ ಇದ್ದೀನಿ. ಮತ್ತು ಕೂಡ್ಲಿಗಿ ಅಂತಂದರೆ ಹುಣಸೆ ನಾಡು, ಲ್ಯಾಂಡ್ ಆಫ್ ಟ್ಯಾಮರಿಂಡ್ ಅಂತಾರೆ ಅಧ್ಯಕ್ಷರೇ. ಈಗ ಅದು ಪ್ರಸ್ತುತ ಚರ್ಚೆಯಲ್ಲಿದೆ ಈ ದಿನಗಳಲ್ಲಿ. ಯಾಕೆಂದರೆ ಟೊಮೆಟೊ ರೇಟು ತುಂಬ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಎಲ್ಲ ಹುಣಸೆ ಹಣ್ಣಿಗೆ ಮಾರು ಹೋಗ್ತಾರೆ ಅಂತ ಹೇಳ್ತಾರೆ. ಸುಮಾರು 25ರಿಂದ 30 ಟನ್ ವಾರ್ಷಿಕವಾಗಿ ಅಲ್ಲಿ ಬೆಳೀತಾರೆ ಅಧ್ಯಕ್ಷರೇ. ಆದರೆ ಅದಕ್ಕೆ ಯಾವುದೇ ರೀತಿ ಸಂಸ್ಕರಣೆ ಆಗಲಿ, ಉತ್ಪಾದನೆ ಆಗಲಿ, ಮತ್ತು ಶೇಖರಣೆ, ಬ್ರ್ಯಾಂಡಿಂಗ್ ಆಗಲಿ, ರಫ್ತಿಗೆ ಅವಕಾಶ ಇರೋದಿಲ್ಲ. ಬಜೆಟ್ನಲ್ಲಿ ಒಂದೇ ಒಂದು ತುಂಬ ಇಂಪಾರ್ಟೆಂಟ್ ಅಧ್ಯಕ್ಷರೇ, ಒಂದೇ ಒಂದು ಅಧ್ಯಕ್ಷರೇ, ಅಧ್ಯಕ್ಷರೇ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳ್ತೀನಿ ಅಧ್ಯಕ್ಷರೇ. ಗೃಹಲಕ್ಷ್ಮಿ ಯೋಜನೆ ಇದು ಅತ್ಯಂತ ನಿಜವಾಗ್ಲೂ ಉಪಯೋಗ ಆಗಂಥ ತಾಲೂಕು ಅಂದರೆ ನಮ್ಮ ತಾಲೂಕು. ಯಾಕೆಂತ ಹೇಳ್ತೀನಿ ಅಧ್ಯಕ್ಷರೇ. ಇದರಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದು ವಿಶೇಷ ಹೆಣ್ಮಕ್ಳಿದ್ದಾರೆ ಆಯಿತಾ. ಈ ಬಡತನಕ್ಕಿಂತ ಜಾಸ್ತಿ ಇದಂಥ ಒಂದು ಸಾಮಾಜಿಕ ಪಿಡುಗು ನಮ್ಮ ಇನ್ನೂ ಪದ್ಧತಿಯಲ್ಲಿದೆ. ಇದು ಸಮಾಜದ ಮೌಲ್ಯಗಳನ್ನೇ ಬುಡಮೇಲನ್ನು ಕತ್ತರಿಸಿ ಬಿಸಾಡುವಂಥ ಒಂದು ವಿಶಿಷ್ಟ ಪದ್ಧತಿ. ಇದು ದೇವದಾಸಿ ಪದ್ಧತಿ. ದುರಂತ ಅಂದರೆ ಈ ದೇವದಾಸ ಪದ್ಧತಿ ನಮ್ಮ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ದೇವದಾಸರಿರೋದು ನಮ್ಮ ತಾಲೂಕಲ್ಲಿ ಅನ್ನೋದು ವಿಪರ್ಯಾಸ ಅಧ್ಯಕ್ಷರೇ. ಇವತ್ತು ನಾನು ಚುನಾವಣಾ ಸಂದರ್ಭದಲ್ಲಿ ಅವ್ರ ಮನೆಗಳಿಗೆಲ್ಲ ಹೋದಾಗ ಅದು ಮಾಶಾಸನ ಬಿಟ್ಟು ಶ್ರೀನಿವಾಸ್ ಮಧ್ಯಾಹ್ನ ಊಟ ಮಾಡಿ ಆಯ್ತು ಅಧ್ಯಕ್ಷರೇ. ಇನ್ನೊಂದು ಈಗ ರಾಮಮೂರ್ತಿ ಅವರೇ 2 ಗಂಟೆ ಮುಗಿಸ್ಬೇಕಾಗ್ತದೆ, ಬೇಗ ಮುಗಿಸಿ. ಓಕೆ ಅಧ್ಯಕ್ಷ. ಥ್ಯಾಂಕ್ ಯು ಶ್ರೀನಿವಾಸ್. ಒಂದೇ ಒಂದು ಬುಡಕಟ್ಟು ಜನಾಂಗ ಒಬ್ರು ಇದ್ದಾರೆ ಅಧ್ಯಕ್ಷರೇ. ಅದು ನಾಲ್ದು ಎಲ್ಲ ಇವತ್ತು ಹೇಳಿಬಿಟ್ರೆ ನೆಕ್ಸ್ಟ್ ಏನು ಮಾತಾಡ್ಲಿಕ್ಕೆ ಉಂಟು, ನೆಕ್ಸ್ಟ್ ಮಾತಾಡುವ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮೊಟ್ಟ ಮೊದಲ ಬಜೆಟ್ ಬಗ್ಗೆ ಮಾತಾಡಲು ಅವಕಾಶವನ್ನು ಕೊಟ್ಟಿದ್ದೀರಾ, ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ, ಬೆಂಗಳೂರು ಮಹಾನಗರದ ಒಂದು ಜನತೆಯ ಪರವಾಗಿ ಏನು ತಾವು ಸಿಲಿಕಾನ್ ಸಿಟಿ ಮತ್ತು ಬ್ರಾಂಡ್ ಬೆಂಗಳೂರನ್ನು ಮಾಡಲು ತಾವು ಹೊರಟಿದ್ದೀರಾ, ಅವರಿಗೆ ಸ್ವಾಗತವನ್ನು ಮುಖ್ಯಮಂತ್ರಿಗೆ ಒಂದು ಅಭಿನಂದನೆ ಹೇಳ್ತಾ, ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದೆ. ಇವತ್ತು ತಾವು ಹೇಳಿದ್ದೀರಾ ಸುಮಾರು 2070 ಕಿಲೋಮೀಟರ್ ಉದ್ದದ ಮೆಟ್ರೋ, ರಾಷ್ಟ್ರ ಅತಿ ದೊಡ್ಡ ಮೆಟ್ರೋ ಸೇವೆ ಆಗಿದೆ. 24ರ ಅಂತ್ಯದ ವೇಳೆಗೆ ಬೈಯಪ್ಪನಹಳ್ಳಿ ಮತ್ತು ಕೃಷ್ಣರಾಜ ಸಾಗರ, ಕೆಂಗೇರಿಯಿಂದ ಹಿಡಿದು ಚಲಘಟ್ಟದವರೆಗೆ, RV ರಸ್ತೆಯಿಂದ ಬೊಮ್ಮಸಂದ್ರವರೆಗೆ ಸುಮಾರು 70 ಕಿಲೋಮೀಟ್ರ್ ಹೊಸದಾಗಿ ನಾವು ಕಾರ್ಯವನ್ನು ಪ್ರಗತಿಯನ್ನು ಮಾಡ್ತೀವಿ ಅಂತ ತಾವು ಇದುವರೆಗೆ ಇದು ಕೊಟ್ಟಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಏನು ಮೆಟ್ರೋ ಇದೆ ಬೈಯಪ್ಪನಹಳ್ಳಿಯಿಂದ ನಮ್ಮ RV ರಸ್ತೆ, ಜಯನಗರ ಇರ್ಬೋದು, ಇಡೀ ಬೆಂಗಳೂರಿನಲ್ಲಿ ನಾನು ಅವರನ್ನ ಒಂದು ವರದಿಯನ್ನು ಕೇಳಿದ್ದೆ. ಮೆಟ್ರೋ ಅನಧಿಕೃತವಾಗಿ ಪಾರ್ಕಿಂಗ್ ವ್ಯವಸ್ಥೆ ಇದುವರೆಗೆ ಇದೆ, ಸ್ವಲ್ಪ ಅಧಿಕೃತವಾಗಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಎಲ್ಲೆಲ್ಲಿ ಮೆಟ್ರೋ ನಿಲ್ದಾಣಗಳಿದೆ ಅಲ್ಲಿ ಅನಧಿಕೃತವಾಗಿ ಎಲ್ಲೆಂದರಲ್ಲಿ ಪಾರ್ಕಿಂಗನ್ನು ಮಾಡ್ತಾರೆ. ಮತ್ತು ಅಲ್ಲಿ ಒಂದು ಟಾಯ್ಲೆಟ್ ಫೆಸಿಲಿಟಿ ಕೂಡ ಇಲ್ಲ ಇಡೀ ಮೆಟ್ರೋದಲ್ಲಿ. ಮೆಟ್ರೋ ಒಳಗಡೆ ಇದೆ, ನಿಲ್ದಾಣದಲ್ಲಿಲ್ಲ. ಆ ದೃಷ್ಟಿಯಿಂದ ಮೆಟ್ರೋ ಸುತ್ತಮುತ್ತ ಇರುವಂಥ ನಿವಾಸಿಗಳಿಗೆ ಸಾಕಷ್ಟು ತೊಂದರೆಯನ್ನು ಆಗ್ತಿದೆ. ಎಲ್ಲ ಕಡೆ ಅನಧಿಕೃತ ದೊಡ್ಡ ಪಾರ್ಕಿಂಗ್ ಮಾಫಿಯಾ ಆಗಿದೆ. ದಯಮಾಡಿ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತಾವು ತಗೋಬೇಕು ಅಂತ ಹೇಳ್ತೀವಿ. ಎರಡನೇದು ವೈಟ್ ಟ್ಯಾಪಿಂಗ್ ಬಗ್ಗೆ ಹೇಳಿದ್ದಾರೆ. ವೈಟ್ ಟ್ಯಾಪಿಂಗ್ ಬೆಂಗಳೂರು ನಗರದಲ್ಲಿ ಸುಮಾರು 100 ಕಿಲೋಮೀಟ್ರ್ ವೆಚ್ಚದಲ್ಲಿ 800 ಕೋಟಿ ರೂಪಾಯಿ ಹೊಸದಾಗಿ ವೈಟ್ ಟ್ಯಾಪಿಂಗನ್ನು ಮಾಡ್ತಾರೆ ಅಂತ ತಾವು ಇದರಲ್ಲಿ ಹೇಳಿದ್ದಾರೆ. ಆದರೆ ನಾವು ಕೇಳ್ಕೊಳ್ಳೋದಷ್ಟೇ, ಇಡೀ ಬೆಂಗಳೂರು ನಗರದಲ್ಲಿ ಇವತ್ತು ಏನು ನಮ್ಮದು ವಾಟ್ರ್ ಟೇಬಲ್ ಏನಿದೆ ಸುಮಾರು 800,000 ಅಡಿ ಬೋರನ್ನು ಕೊರಿಬೇಕು. ಇಡೀ ಎಲ್ಲ ಕಡೆ ನಮಗೆ ಸಿಮೆಂಟ್ ರಸ್ತೆಯನ್ನು ಮಾಡ್ತಾಯಿತ್ತು ಅಂತಂದರೆ ನೀರು ಎಲ್ಲಿ ಒಳಗಡೆ ಹೋಗೋವಂಥ ಇಲ್ಲ. ಪಾರ್ಕ್ಗಳು ಬಿಟ್ಬಿಟ್ರೆ ಎಲ್ಲ ಚರಂಡಿದು ಸಿಮೆಂಟ್ ರಸ್ತೆಗಳು ವೈಟ್ ಟಾಪಿಂಗು ಮಾಡ್ತು ಅಂತಂದರೆ ದಯವಿಟ್ಟು ನೀರನ್ನು ಕುಡಿಯೋ ವ್ಯವಸ್ಥೆ ಎಲ್ಲೂ ಇಲ್ಲ. ಆ ದೃಷ್ಟಿಯಿಂದ ಬೆಂಗಳೂರು ನಗರದಲ್ಲಿ ಮಾಡುವಂಥ ವೈಟ್ ಟಾಪಿಂಗ್ಗಳು ಮುಖ್ಯ ರಸ್ತೆ ಮಾತ್ರ ಸೀಮಿತ ಆಗಿರಬೇಕು. ಎಲ್ಲ ಕ್ರಾಸ್ ರಸ್ತೆಗಳು ದಯಮಾಡಿ ಸ್ಟಾಪ್ ಮಾಡಬೇಕು ಅಂತ ತಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಇನ್ನೊಂದು ಹೇಳಿದ್ದಾರೆ ಅಧ್ಯಕ್ಷರೇ, ಇವತ್ತು ಸುಮಾರು 5,000 ಟನ್ ಕಸ ಉತ್ಪತ್ತಿ ಆಗ್ತಾಯಿದೆ. ಆ ದೃಷ್ಟಿಯಿಂದ ಸಿಲಿಕಾನ್ ಸಿಟಿನಲ್ಲಿ ಕಸ ನಿರ್ವಹಣೆ ಬಗ್ಗೆ ಸಾಕಷ್ಟು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಕಸವನ್ನು ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಕಸ ಏನು ನಿರ್ವಹಣೆ ಮಾಡ್ತಾ ಇದೆ ಅಧ್ಯಕ್ಷರೇ,
ಇವತ್ತು ಎಲ್ಲ ಹೈಕೋರ್ಟ್ ಆರ್ಡ್ರುಗಳನ್ನ ನಾವು ಒಬೇ ಮಾಡ್ತಿಲ್ಲ, NGT ಆರ್ಡ್ರುಗಳನ್ನ ಒಬೇ ಮಾಡ್ತಿಲ್ಲ. ಸುಮಾರು ಬೆಂಗಳೂರು ನಗರದಲ್ಲಿ 5,000 ಟನ್ನು ಕಸ ಉತ್ಪತ್ತಿ ಆಗ್ತಾ ಇದೆ. ಇದರಲ್ಲಿ ನಾವು ಒಂದು ವರದಿ ತೊಗೊಂಡಿದ್ದೀವಿ. ತ್ಯಾಜ್ಯ ಇವತ್ತು ಬೆಂಗಳೂರು ನಗರದಲ್ಲಿ ನಾವೇನು ಕಸಕ್ಕೆ ನಾವು ಖರ್ಚು ಮಾಡೋದು 1,150 ಕೋಟಿ ರೂಪಾಯಿ, ಇನ್ಕ್ಲೂಡಿಂಗ್ ಪೌರ ಕಾರ್ಮಿಕರ ಸಂಬಳ ಸೇರಿಸ್ಬಿಟ್ಟು. ಒಂದು ನಿಮಿಷ, ಇದರಲ್ಲಿ ಇವತ್ತು ಚೆನ್ನೈ ಮಹಾನಗರದಲ್ಲಿ ಇದೇ 1.25 ಕೋಟಿ ಜನ ಇದ್ದಾರೆ, ಅಲ್ಲಿ ನಮಗೆ ಕಡಿಮೆ ಇದೆ. ಬೆಂಗಳೂರು ನಗರದಲ್ಲಿ ಒಂದೇ ಕಡೆ 1,150 ಕೋಟಿ ರೂಪಾಯಿ. ಇವತ್ತು ಅಧ್ಯಕ್ಷರೇ, ಇವತ್ತು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸರ್ಕಾರ ಇರಲಿ, ಇದು ಬಜೆಟನ್ನು ಮಾಡುವಂಥವ್ರು ಅಧಿಕಾರಿಗಳೇ ಮಾಡುವಂಥವ್ರು, ಅದೇ IAS ಆಫೀಸರ್ಗಳು, ಅದೇ KS ಆಫೀಸರ್ಗಳು. ದಯಮಾಡಿ ನಾವು ಕೇಳ್ಕೊಳ್ಳೋದಷ್ಟೇ, ಯಾರೇ ಒಬ್ಬರು ಬಜೆಟ್ ಮಾಡಲಿ, ನಾವು ಆ ಸರ್ಕಾರ ಈ ಸರ್ಕಾರ ನಾವು ಕೆತ್ತರ ಹಾಕೊಳ್ತೀವಿ ಹೊರತು ಇದ್ರ ಬಗ್ಗೆ ಯಾವತ್ತು ಕಸದ ಬಗ್ಗೆ ಒಂದು ನಿರ್ವಹಣೆ ಸರಿಯಾಗಿ ಮಾಡಿಲ್ಲ ಅಂತಂದರೆ ಬೆಂಗಳೂರು ನಗರ ಹಾಳಾಗ್ತಿದೆ. ಇವತ್ತು ನೋಡಿ, ನಾವು ನಮ್ಮ 2,000 ಮಿಕ್ಸಿಂಗ್ ಕಸ ಇದೆಯಲ್ವಾ ಅಧ್ಯಕ್ಷರೇ, ತಗೊಂಡ ಗುಂಡಿಗೆ ಮಾತಾಡಿ ಸಂಬಂಧಪಟ್ಟ 2,000 ಏನು ಮಿಕ್ಸೆಡ್ ಕಸ ಇದೆ, ಪ್ಲಾಸ್ಟಿಕ್, ಮೆಡಿಕಲ್ ವೇಸ್ಟ್ಗಳು, ಪ್ಲಾಸ್ಟಿಕ್ ಅನೇಕ ತಗೊಂಡೋಗಿ ನಾವು ರಸ್ತೆಯಲ್ಲಿ ಸುರಿತಾ ಇದ್ದೀವಿ. ಇದ್ರ ಬಗ್ಗೆ ಯಾರು ಕ್ರಮ ತಗೊಂತಿಲ್ಲ. ಇವತ್ತು ಮಣ್ಣು ವಿಷವಾಗ್ತಾ ಇದೆ, ಬೋರ್ವೆಲ್ಗಳು ವಿಷವಾಗ್ತಾ ಇದೆ. ಇವತ್ತು ಬೆಂಗಳೂರು ಮಹಾನಗರಕ್ಕೆ ಕಬ್ಬನ್ ಪಾರ್ಕ್ ಬೇಕು, ಲಾಲ್ಬಾಗ್ ಬೇಕು, ಪಾರ್ಕ್ಗಳು ಬೇಕು. 50 ಕಿಲೋಮೀಟರ್ ಆಚೆ ರೈತರುಗಳು ಏನು ಮಾಡ್ತಾ ಇದ್ದಾರೆ ಇವತ್ತು? ಸರಿ, ಈ ಪರಿಸ್ಥಿತಿ ಬೆಂಗಳೂರು ನಗರದಲ್ಲಿ ಆಗ್ತಾ ಇದೆ. ದಯಮಾಡಿ ಅದನ್ನ ನಾವು ಇದು ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಇನ್ನೊಂದು, ಬೆಂಗಳೂರು ನಗರಕ್ಕೆ ಬಜೆಟ್ ಬುಕ್ ಅಲ್ಲಿ ಇವತ್ತು ನೋಡಿ, ಇದಕ್ಕೆ ಚರ್ಚೆ ಇವತ್ತು ಬಜೆಟ್ ಬುಕ್ ಅಲ್ಲಿ ತಿಪ್ಪಗೊಂಡನಹಳ್ಳಿ ರಿಸರ್ವಾಯರ್ ಬಗ್ಗೆ ಏನು ಉಲ್ಲೇಖ ಇಲ್ಲ. ಇವತ್ತು ಬೆಂಗಳೂರು ನಗರದ ಹಿಂದೆ ಮುಖ್ಯ ತಿಪ್ಪಗೊಂಡನಹಳ್ಳಿ ರಿಸರ್ವಾಯರು ಬಹಳ ವೆರಿ ಇಂಪಾರ್ಟೆಂಟ್. ಏನು ನಮ್ದು ಅರ್ಕಾವತಿ ನದಿ ಇವತ್ತು ಏನು ಹೊತ್ತು ಹಿಂದೆ ಯಡಿಯೂರಪ್ಪ ಅವ್ರ ಸರ್ಕಾರ ಇರ್ಬೇಕಾದ್ರೆ ಕೋಟ್ಯಾಂತರ ವಿನಿಯೋಗವನ್ನು ಮಾಡಿ ಸರ್ವೆ ಮಾಡಿಸ್ತು. ಇದೇ ನಿಮ್ಮ ಸರ್ಕಾರದಲ್ಲಿ ಅಧ್ಯಕ್ಷರೇ, ಅವಾಗ ನಮಗೆ ಹಿಂದೆ 2019ರಲ್ಲಿ ಒಂದು ಆರ್ಟಿಕಲ್ ಹಾಕಿದ್ರು, ನಗರಕ್ಕೆ ಮತ್ತೆ ಅರಿಯಲಿದೆ ಚಾಮರಾಜನಗರ ಅಂತ. ಇದುವರೆಗೂ ಸುಮಾರು ನಾವು 285 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ. STPಗಳು ಹಾಕಿದ್ದೀವಿ. ಬರೀ ಎತ್ತಿನ ಒಳಗೆ ಮಾತ್ರ ಬರುತ್ತೆ ಅಂತ ನಿರೀಕ್ಷಣೆ ಮಾಡ್ಕೊಂಡು ಮಾಡಿದೆ ಹೊರತು ಇದುವರೆಗೆ ಏನು ಕ್ರಮ ಆಗಿಲ್ಲ, ಕೆಲಸ ಆಗ್ತಾ ಇದೆ. ಇವತ್ತು ನಮ್ಗೆ ನೀರಿಲ್ಲ ಆ ಕಡೆಗೆ, ಬರೀ ಕಾವೇರಿ ವಾಟರ್ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಎತ್ತಿನೊಳಗೆ ಯಾವತ್ತು ಬರುತ್ತೋ ಗೊತ್ತಿಲ್ಲ, 100 ಕಿಲೋಮೀಟ್ರು. ಇವತ್ತು ನಾವು ಹೇಳ್ಕೊಳ್ಳೋದಷ್ಟೇ, ದಯಮಾಡಿ ಹಿಂದೆ ನಾನು ಕಾರ್ಪೊರೇಟರ್ ಆಗಿರಬೇಕು ಮನವಿ ಕೊಟ್ಟಿದ್ವಿ, ಕುಮಾರಣ್ಣವ್ರಿಗೆ ಮನವಿ ಕೊಟ್ಟಿದ್ವಿ. ಇವತ್ತು ಹೇಮಾವತಿ ನದಿ ಏನಿದೆ, ದಯಮಾಡಿ 2 TMC ನೀರನ್ನು ಅವಕಾಶ ಮಾಡಿಕೊಡಿ. ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಕಡೆ ಇವತ್ತು ಎಲ್ಲ ಕೆರೆ ತುಂಬುವಂಥ ಕೆಲಸವನ್ನು ಹೇಮಾವತಿ ನದಿಯಲ್ಲಿ ಮಾಡಿದ್ದಾರೆ. ಹಿಂದೆ ನಮ್ಮ ಇವರು ಇವತ್ತು 2 TMC ನೀರನ್ನು ದಯಮಾಡಿ ಅವಕಾಶ ಮಾಡಿ ತುಂಬಿಸುವಂಥ ಕೆಲಸವನ್ನು ಮಾಡಿದ್ರೆ ಇಡೀ 25 ಲಕ್ಷ ಜನಕ್ಕೆ ಕುಡಿಯೋ ನೀರಿನ ಯೋಜನೆ ಆಗುತ್ತೆ. ದಯಮಾಡಿ ಕ್ರಮ ಕಾಣಬೇಕು. ಮತ್ತೆ ಇಲ್ಲಿ ನಮ್ಮ ಅಬ್ಕಾರಿ ಮಂತ್ರಿಗಳಿದ್ದಾರೆ, ನಮ್ಮ ಕ್ಷೇತ್ರದ ಬಗ್ಗೆ ಒಂದು ಮಾತಾಡಿ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇವತ್ತು ಬಾರ್ಗಳು ಕೊಡ್ತಾ ಇದ್ದಾರೆ, ಪಬ್ಗಳು ಕೊಡ್ತಾ ಇದ್ದಾರೆ ಇದು ಆದಾಯ ನಿರೀಕ್ಷಣೆ ಮಾಡೋಕ್ಕೆ. JP ನಗರ 1ರಲ್ಲಿ ಅಧ್ಯಕ್ಷರೇ 30 ಬಾರ್ ಕೊಟ್ಟಿದ್ದಾರೆ, 30 ಪಬ್ಗಳು ಕೊಟ್ಟಿದ್ದಾರೆ. ಒಂದೇ ರಸ್ತೆ 2 ಕಿಲೋಮೀಟ್ರಿಗೆ 30 ಪಬ್ಬನ್ನು JP ನಗರದಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ಸಂಸ್ಕಾರ ಎಲ್ಲಿದೆ? ಇವತ್ತು ನೋಡಿ, ಅಲ್ಲಿ ಹೆಣ್ಮಕ್ಳು ಯಾವುದೋ ರಾಜ್ಯದ ಹೆಣ್ಮಕ್ಳು ಬರ್ತಾರೆ, ಡ್ಯಾನ್ಸ್ ಮಾಡಕ್ ಬರ್ತಾರೆ, ಪ್ರೊಡಕ್ಷನ್ ಇದೆ, ಡ್ರಗ್ಸ್ ಇದೆ, ಡ್ರಗ್ಸ್ ಮಾಫಿಯಾ ಶುರು ಆಗಿದೆ. ಅದಕ್ಕೆ ಮಾನದಂಡ ಏನು? ಒಂದು ಬಾರ್ ಪಕ್ಕದಲ್ಲೇ ಇನ್ನೊಂದು ಬಾರ, ಒಂದು ಪಬ್ ಪಕ್ಕದಲ್ಲೇ ಡ್ಯಾನ್ಸ್ ಬಾರ್ಗಳ. ಇದ್ರ ಬಗ್ಗೆ ದಯಮಾಡಿ ಕ್ರಮ ತಗೋಬೇಕು. ನಮಗೆ ದುಡ್ಡು ಬರುತ್ತೆ ಅಂದ್ಬಿಟ್ಟು ಸಿಕ್ಕಿದ ಕಡೆ ಪಬ್ಗಳು ಕೊಡ್ತು ಅಂದ್ರೆ ಸಂಸ್ಕಾರ ಎಲ್ಲಿದೆ? ನಾವು MG ರೋಡ್ ನೋಡಿದೀವಿ, ಕೋರಮಂಗಲ ಹಾಳಾಗಿದೆ. ಇವತ್ತು ಇಡೀ ಜಯನಗರದಲ್ಲಿ ನೈಟ್ ಕ್ಲಬ್ಗಳು ಜಾಸ್ತಿ ಆಗಿದೆ. ಡ್ರಗ್ಸು ಇವತ್ತು ಅನುಮತಿ ಕೊಟ್ಟರೆ ನಾನು ಡ್ರಗ್ಸ್ ಸಾಮಾನು ಮುಂದೆ ಇಡ್ತೀನಿ. ಸಿಗುತ್ತೆ ಡ್ರಗ್ಸ್ಗಳು ನಮಗೆ. ಚರ್ಚೆ ಮಾಡುವ. JP ನಗರ 1ರಲ್ಲಿ 2,000 ರೂಪಾಯಿ ಡ್ರಗ್ಸ್ ಮಾಡ್ತಾರೆ. ದಯಮಾಡಿ ನಾವು ನಮ್ಮ ಸಂಸ್ಕಾರ ಏನಿದೆ, JP ನಗರ, ಜಯಪ್ರಕಾಶ್ ನಾರಾಯಣ ನಗರ, ಜಯನಗರದಲ್ಲಿ ಪಬ್ಗಳನ್ನ ಕಡೆ ಮಾಡಿಸ್ಕೊಡಿ, ಸರಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀವಿ. ಮಾನ್ಯ ಸಚಿವರಿಗೆ ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ಕೊಂತೀವಿ. ಧನ್ಯವಾದಗಳು ಎಲ್ಲ ಶಾಸಕ. ಧನ್ಯವಾದ. ಈಗ ಮಧ್ಯಾಹ್ನ ನಂತರ ಬಿಲ್ ಬರ್ತದೆ, ಚರ್ಚೆ ಇದೆ. ಮತ್ತೆ ಕೂಡ ನೂತನ ಶಾಸಕರ ಚರ್ಚೆ ಇದೆ. ಈಗ ಮಧ್ಯಾಹ್ನ 3:05 ಮತ್ತೆ ಪ್ರಾರಂಭಿಸಲಾಗುವುದು.